ಎಲ್ಲರಿಗೂ ನಮಸ್ಕಾರ. ಒಂದು ಮೂಡುಬಿದ್ರೆಯ ಒಂದು ಟ್ರಾಫಿಕ್ಕಿನ ಅನೇಕ ಸಮಸ್ಯೆಗಳಿವೆ ಅಂತ ಬೇರೆ ಬೇರೆ ಜನ ನಮಗೆ ಬಂದು ತಿಳಿಸ್ತಾ ಇದ್ದಾರೆ. ಅದರ ಬಗ್ಗೆ ನಿಮ್ಮೆಲ್ಲರನ್ನು ಕರೆದು ನಿಮ್ಮ ಜೊತೆ ಒಂದು ಒಟ್ಟುಗೂಡು ಒಂದು ಚರ್ಚಿಸಿ ನಮ್ಮ ಈ ಟ್ರಾಫಿಕ್ನ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬಹುದು ಅಂತ ಹೇಳಿಕೊಂಡು ನಿಮ್ಮ ಮಾರ್ಗದರ್ಶನಕ್ಕಾಗಿ ನಿಮ್ಮನ್ನು ಕರೆದಿದ್ದೇವೆ. ನಾವು ಇಲ್ಲಿ ಕೂತದ್ದು ಮಾತ್ರ, ಮಾರ್ಗದರ್ಶನ ನಿಮ್ಮದು, ಏನು ಮಾಡಬೇಕು ಹೇಗೆ ಮಾಡಬೇಕು. ಯಾಕೆಂದರೆ ನಮ್ಮ ಮೂಡುಬಿದ್ರೆಯಲ್ಲಿ ಯಾವುದೇ ಟ್ರಾಫಿಕ್ಕಿನ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಾಗ ಅಂಥ ಸಮಸ್ಯೆಗಳನ್ನು ಯಾವ ರೀತಿಯಲ್ಲಿ ನಾವು ಪರಿಹರಿಸಿಕೊಳ್ಬೋದು, ನಮ್ಮ ನಗರವನ್ನು ಯಾವ ರೀತಿಯಲ್ಲಿ ವ್ಯವಸ್ಥಿತವಾಗಿ ಶುಚಿತ್ವವಾಗಿ ಮತ್ತಷ್ಟೇ ರಸ್ತೆಗಳಲ್ಲಿ ಜನರ ಪ್ರಾಣಕ್ಕೆ ಜನರ ಬೇರೆ ಬೇರೆ ಸಮಸ್ಯೆಗಳಿಗೆ ಆಗುವಂಥ ಅನಾಹುತಗಳನ್ನು ಯಾವ ರೀತಿಯಲ್ಲಿ ನಾವು ತಪ್ಪಿಸ್ಬೋದು, ಈ ರೀತಿಯಲ್ಲಿ ನಾವೊಂದು ಚರ್ಚಿಸಲಿಕ್ಕಾಗಿ ಇವತ್ತು ಸೇರಿದ್ದೇವೆ. ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ನಾನೇ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಮುಖ್ಯಾಧಿಕಾರಿಗಳು ಪುರಸಭೆ ಅವರಿದ್ದಾರೆ, ಅವರನ್ನು ಸ್ವಾಗತಿಸಿ. ತಹಶೀಲ್ದಾರ್ ಬರ್ತಾ ಇದ್ದಾರೆ, ತಹಶೀಲ್ದಾರ್ ಸಹ ಬಂದು ಸೇರ್ತಾರೆ. ಅದೇ ರೀತಿ ನಮ್ಮ ಜೊತೆ ಈ ಟ್ರಾಫಿಕ್ಕಿನ ಬಗ್ಗೆ ವಿಶೇಷವಾಗಿ ಹಲವಾರು ಸಮಯದಿಂದ ಒಂದು ತಂಡವನ್ನು ಮಾಡಿ ಮೂಡುಬಿದ್ರೆ ಟ್ರಾಫಿಕ್ಕಿನ ಸಮಸ್ಯೆಯನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಬೇಕಂತ ಬಹಳ ಶ್ರಮ ಪಡುತ್ತಿರುವಂಥ ನಮ್ಮ ಚಿನ್ನು ಅಕ್ಷಯ್ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತೀನಿ, ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಟ್ರಾಫಿಕ್ ಮತ್ತು ಬೇರೆ ಬೇರೆ ನಮ್ಮ ನಗರದ ಸಣ್ಣ ಪುಟ್ಟ ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡಲಿಕ್ಕೆ ನಾವಿದ್ದೇವೆ. ನೀವೆಲ್ಲ ನಮಗೆ ಹೇಳಬೇಕು. ಇವತ್ತು ನಾವು ತುಂಬ ಜನರಿಗೆ ತಿಳಿಸಿದ್ದೇವೆ, ಸಾಧಾರಣ ಜನ ಬಂದಿದ್ದಾರೆ. ನಮ್ಮ ನ್ಯಾಷನಲ್ ಹೈವೇ ಅವರು ಯಾರು ಬಂದಿದ್ದಾರೆ, ನಮ್ಮ ಅದರ ಗುತ್ತಿಗೆದಾರರು PWD ಶ್ರೀಧರ್ ಬಂದಿದ್ದಾರೆ, ಅವರಿಗೆ ಹೇಳಿದ್ದೇವೆ ಬರ್ಬೋದು. ಮತ್ತು ಪೊಲೀಸ್ ಇಲಾಖೆ ಬರಲಿಲ್ಲ, ತಾವು ಯಾವುದು, ಮತ್ತು ಫೈರ್, ಪೊಲೀಸ್ ಇಲಾಖೆ, ಹಾಗೆಯೇ ಸಂಘ ಸಂಸ್ಥೆಗಳು, ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್ ಇರ್ಬೋದು, ಹಾಗೆಯೇ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಈಗೆಲ್ಲ ನಗರದ ನಮ್ಮ ಪ್ರಮುಖ ಉದ್ಯಮಿಗಳನ್ನು ಬೇರೆ ಬೇರೆ ಇವರನ್ನು ನಾವು ಕರೆದಿದ್ದೇವೆ. ಹೇಗೆ ಮಾಡ್ಬೋದು, ಯಾಕೆಂತೇಳಿ ದಿನನಿತ್ಯ ನೀವು ನೋಡ್ತೀರಿ ಮೂಡುಬಿದ್ರೆಯ ಸಮಸ್ಯೆಗಳು, ಮೂಡುಬಿದ್ರೆಯ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ನೀವೆಲ್ಲ ನೋಡ್ತೀರಿ. ಆದ್ದರಿಂದ ನಿಮ್ಮನ್ನು ಇವತ್ತು ಕರೆದಿದ್ದೇವೆ. ಹಿರಿಯರಾದ ಬಾಹುಬಲಿ ಪ್ರಸಾದ್ರವರು, ವಕೀಲರು, ಅವರು ಬಂದಿದ್ದಾರೆ, ಅವರಿಗೂ ಸ್ವಾಗತವನ್ನು ಕೊಡ್ತೇನೆ. ಎದುರುಗುಲೆ ಸರ್, ಎದುರುಗುಲೆ. ಇದರ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ನಮ್ಮ ಅಕ್ಷಯ್ ಅವರು ಮಾಡಲಿಕ್ಕೆ ಇದ್ದಾರೆ, ಮಾಡಬೇಕಂತ ಕೇಳಿಕೊಳ್ತೇನೆ. ಸರ್, ಬಂದಿರುವಂಥ ಎಲ್ಲ ಅತಿಥಿಗಳಿಗೆ ಮತ್ತು ಆಫೀಷಿಯಲ್ಸ್ಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಒಂದೇ ಮಾತಲ್ಲಿ ಸ್ವಾಗತವನ್ನು ಹೇಳ್ತೇನೆ. ಯಾಕೆ ಹೇಳಿದರೆ ನಮಗೆ ಇವತ್ತಿನ ಪಾಯಿಂಟ್ ಆಫ್ ಎಜೆಂಡಾ ಇಸ್ ವೆರಿ ಇಂಪಾರ್ಟೆಂಟ್, ಬಾಕಿದೇನಲ್ಲ. ಯಾಕೆ ಹೇಳಿದರೆ ಎಲ್ಲರ ಸಮಯ ತುಂಬ ಅಮೂಲ್ಯವಾದದ್ದು. ಹಾಗಾಗಿ ಜಾಸ್ತಿ ಸಮಯ ಯಾರ್ದು ವೇಸ್ಟ್ ಮಾಡದೆ ಮೊದಲಿಗೆ ನಾನು ಶಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಯಾಕೆ ಹೇಳಿದರೆ ನಮಗೊಂದು ನಮ್ಮ ಯುವಕರಿಗೆ ಒಂದು ಈ ಥರದ್ದೊಂದು ಮೀಟಿಂಗನ್ನು ಆರ್ಗನೈಸ್ ಮಾಡಿ ನಮಗೊಂದು ಇದರ ಬಗ್ಗೆ ಏನೆಲ್ಲ ಸೊಲ್ಯೂಷನ್ಸ್ ಮಾಡ್ಬೋದು ಅಂತ ಅವ್ರ ಹತ್ರ ಪದೇ ಪದೇ ನಾವು ಕೇಳ್ತಾ ಇದ್ದೆವು. ಅದಕ್ಕೆ ಇವತ್ತೊಂದು ಅವರು ಸ್ಟೇಜನ್ನು ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಮೂಡುಬಿದ್ರಿ ಜೈನಕಾಶಿ ಮೂಡುಬಿದ್ರಿ, ಹಾಗೆ ಈಗ ವಿದ್ಯಾಕಾಶಿ ಮೂಡುಬಿದ್ರಿ ಆಗಿದೆ. ಹಾಗೆಯೇ ಇನ್ನೊಂದು ಮೂರನೇ ಹೆಸರು ಜೋಡ್ತಾ ಉಂಟು, ಟ್ರಾಫಿಕ್ ಮೂಡುಬಿದ್ರಿ ಅಂತ ಸೇರ್ತಾ ಉಂಟು. ಹಾಗಾಗಿ ಕಸ ಮೂಡುಬಿದ್ರಿ ಅಂತಲೂ ಸೇರ್ತಾ ಉಂಟು. ಹಾಗಾಗಿ ಇದರ ಬಗ್ಗೆ ನಾವು ಏನಾದರೂ ಮಾಡಬೇಕು ಅಂತ ಸುಮಾರು ಸಮಯದಿಂದ ಇದರ ಹಿಂದೆ ಓಡಾಡ್ತಾ ಇದ್ದೆವು. ಯಾಕೆ ಹೇಳಿದರೆ ನಾವು ಬೇರೆ ಬೇರೆ ಪ್ರದೇಶಗಳಿಗೆ ಹೋದಾಗ, ಬೇರೆ ಬೇರೆ ರಾಜ್ಯಕ್ಕೆ ಹೋದಾಗ ನಮಗೆ ನಮ್ಮ ಮೂಡುಬಿದ್ರೆ ಏನು ಹೀಗೆ ಅಂತ ಒಂದು ಕ್ವಶನ್ ಆಗ್ತಿದೆ. ಯಾಕೆ ಹೇಳಿದರೆ ಇಷ್ಟೆಲ್ಲ ಒಳ್ಳೆಯ ಪೊಟೆನ್ಷಿಯಲ್ಸ್ ನಮ್ಮ ಹತ್ರ ಇದ್ದು, ಇಷ್ಟೆಲ್ಲ ಒಳ್ಳೆಯ ವಿದ್ಯಾಸಂಸ್ಥೆಗಳು ನಮ್ಮಲ್ಲಿದ್ದು ಈ ಥರದ್ದು ಪರಿಸ್ಥಿತಿಗೆ ನಾವು ಹೋಗ್ತಿದ್ದೇವಲ್ಲ ಅಂತ ನಮಗೊಂದು ಬೇಜಾರಾಗ್ತಿತ್ತು. ಹಾಗಾಗಿ ಇದರ ಬಗ್ಗೆ ನಾವು ಸುಮಾರು ಸರ್ತಿ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಸಹ ಲೆಟರ್ಗಳನ್ನು ಹಾಕೋದು, ನಮ್ಮಿಂದಾಗೋದನ್ನು ನಾವು ಮಾಡ್ತಾ ಇದ್ದೆವು. ಬಟ್ ಯಾವುದೇ ರೀತಿಯ ಒಳ್ಳೆಯ ಸ್ಪಂದನೆ ನಮಗೆ ಬರ್ತಾ ಇರಲಿಲ್ಲ. ಅದನ್ನು ಶಾಸಕರ ಹತ್ರ ಸಹ ನಾವು ಹೇಳ್ತಾ ಇದ್ದೆವು. ಅವ್ರು ಸಹ ಆದಷ್ಟು ಅವರ ಸೈಡಿಂದ ನಮಗೆ
ಹೆಲ್ಪನ್ನು ಮಾರ್ಗದರ್ಶನವನ್ನು ಅವರು ಮಾಡ್ತಿದ್ದಾಗೆ ಒಂದು 3 ವರ್ಷ ಹಿಂದೆ ನಾವೊಂದು ಸಣ್ಣ ತಂಡವನ್ನು ನಾವು ಮಾಡಿದ್ದೆವು. ಏನು ಮಾಡುವ ಇದಕ್ಕೆ ಏನು ಸೊಲ್ಯೂಷನ್ ಹುಡುಕುವ ನಾವು. ಯಾಕೆ ಹೇಳಿದರೆ ನಾವೊಂದು ಮೂಡುಬಿದ್ರೆಯನ್ನು ನಂಬಿ ಕೂತವ್ರು ಇಲ್ಲಿ ಎಲ್ಲರೂ ಸಹ. ಯಾಕೆ ಹೇಳಿದರೆ ನಮ್ಮ ಫ್ರೆಂಡ್ ಸರ್ಕಲ್ ಅವರು ಇವರೆಲ್ಲ ಫಾರಿನಲ್ಲಿ ಅಲ್ಲಿ ಇಲ್ಲೆಲ್ಲ ಹೋಗಿ ಒಳ್ಳೆ ಸೆಟ್ಲ್ ಆಗಿದ್ದಾರೆ. ನಾವು ಇಲ್ಲೇ ಕೂತ್ಕೊಳ್ಳುವವರು, ನಾಳೆ ಇಲ್ಲೇ ಬಿಸ್ನೆಸ್ ಮಾಡೋರು, ನಾವು ಇಲ್ಲೇ ಸಾಯುವವರು. ಹಾಗೆ ನಮ್ಮ ಮೂಡುಬಿದ್ರೆಯನ್ನು ಹೇಗೆ ಡೆವಲಪ್ ಮಾಡಬೇಕು, ಹೇಗೆ ಇದನ್ನೊಂದು ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಬೇಕು ಅಂತ ನಾವೊಂದು ಭಾರಿ ದೊಡ್ಡ ಒಂದು ಪರಿಕಲ್ಪನೆಯನ್ನು ನಾವು ಮಾಡಿಕೊಂಡೆವು. ನಾನು ವಿವೇಕಣ್ಣೊಮ್ಮೆ ಕಾರಲ್ಲಿ ಹೋಗ್ತಿರುವಾಗ ಇದರ ಬಗ್ಗೆ ಅವ್ರ ಹತ್ರ ಸಹ ಡಿಸ್ಕಸ್ ಮಾಡಿದ್ದೆ. ಆಗ ಅವ್ರು ಹೇಳಿದರು, ಮನಸ್ಸು ಉಂಟಾ, ಒಬ್ಬರೇ ಇದ್ದು ಮಾಡ್ತೀರಾ ಮಾಡಿ, ಯಾರನ್ನು ಕಾದರೆ ಇದು ಹಾಗೆ ಹೋಗೋ ಕೆಲಸ ಅಲ್ಲ ಅಂತ. ಸೊ ನಾವೊಂದು ನಮ್ಮ ಮೂಡುಬಿದ್ರೆ ಫೋರಮ್ ಅಂತ ನಾವೊಂದು ಸ್ಟಾರ್ಟ್ ಮಾಡಿದೆವು. ಸಾಧಾರಣ 3 ವರ್ಷದಿಂದ ಇವತ್ತು ಕೊಡುವಂಥ ರಿಪೋರ್ಟ್ಸ್ ಏನಿದೆ ನಿಮ್ಮ ಕೈಯಲ್ಲಿ, ಇದು 3 ವರ್ಷದಿಂದ ನಡೆದಂಥ ಗ್ರೌಂಡ್ ರಿಪೋರ್ಟ್ಸನ್ನು ನಾವು ನಿಮ್ಮ ಹತ್ರ ಕೊಡ್ತಿರುವ ವಿಷಯ. 3 ವರ್ಷದಲ್ಲಿ ಇದು ಯಾಕೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಉಂಟು ಅಂತ ನಾವು ಇದರ ಬಗ್ಗೆ ಒಂದು ಕೂಲಂಕುಷವಾಗಿ ಅಲ್ಲೆಲ್ಲ ನಮ್ಮ ವಾಲಂಟಿಯರ್ಸ್ ಎಲ್ಲ ಹೋಗಿ ಅದನ್ನು ನೋಡಿಕೊಂಡು ಏನೆಲ್ಲ ಮಾಡ್ಬೋದು ಇದಕ್ಕೆ ಅಂತ ಒಂದು ಸೊಲ್ಯೂಷನನ್ನು ಮಾಡಿದೆವು. ರೀಸೆಂಟ್ಲಿ 1 ವರ್ಷ 6 ತಿಂಗಳ ಹಿಂದೆ ನಾವು ನಮ್ಮ ಮೂಡುಬಿದ್ರೆ ಫೋರಮ್ ಅಂತ ಒಂದು ಸ್ಟಾರ್ಟ್ ಮಾಡಿ ನಾವು ಇಲ್ಲಿರುವ ಎಲ್ಲ ಪಬ್ಲಿಕ್ಸ್ಗಳಿಗೆ ಸಹ ಬರಲಿಕ್ಕೆ ಹೇಳಿ ಏನೇನು ಸಮಸ್ಯೆಗಳು ಉಂಟು ಅದನ್ನೆಲ್ಲ ಓಪನ್ ಆಗಿ ಚರ್ಚೆ ಮಾಡಿ ನಾವು ಸಮಾಜ ಮಂದಿರದಲ್ಲಿ ಆದಂಥ ಮೀಟಿಂಗ್ ಅದು. ಆ ಮೀಟಿಂಗಲ್ಲಿ 35ರಿಂದ 38 ನಮ್ಮನೆ ಸಮಸ್ಯೆಗಳನ್ನು ನಾವು ಅಂದರೆ ವೆರಿ ಇಂಪಾರ್ಟೆಂಟ್ ಸಮಸ್ಯೆಗಳನ್ನು ನಾವು ನೋಟಿಫೈ ಮಾಡಿದೆವು. ಈ 38 ಸಮಸ್ಯೆಗಳನ್ನು ಸಹ ನಾವು ತಹಶೀಲ್ದಾರರ ಗಮನಕ್ಕೆ, ಪುರಸಭೆಗೆ ಎಲ್ಲರಿಗೆ ಸಹ ನಾವು ಅದರ ಬಗ್ಗೆ ಮನವರಿಸಿದೆವು. ಅವರಿಗೆಲ್ಲ ಲೆಟರ್ ಕೂಡ ಹಾಕಿದೆವು. ಅದರಲ್ಲಿ ಕೆಲವು ಸಮಸ್ಯೆಯನ್ನು ಪುರಸಭೆಯವರು ಇಂದು ಮೇಡಮ್ ಅವರು ನಮಗೆ ಫೋನ್ ಮಾಡಿ ಇಮಿಡಿಯೇಟ್ ಅದನ್ನೆಲ್ಲ ಆಗುವ ಹಾಗೆ ಮಾಡಿಕೊಟ್ರು. ಮತ್ತು ಉಳಿದ ಕೆಲವು ಸಮಸ್ಯೆಗಳು ಇನ್ನೂ ಹಾಗೆ ಪೆಂಡಿಂಗ್ ಇದೆ. ಅದು ಇನ್ನೂ ಅದರ ಬಗ್ಗೆ ಏನೂ ಕ್ಲಾರಿಫಿಕೇಷನ್ ನಮಗೆ ಸಿಗಲಿಲ್ಲ. ಇದರ ಬಗ್ಗೆ ಮತ್ತೆ ಪುನಃ ನಾನು ಮಾನ್ಯ ಶಾಸಕರಲ್ಲಿ ಹೋಗಿ ಕೇಳಿದಾಗ ಅವರು ನನಗೆ 1 ತಿಂಗಳು ಟೈಮ್ ಕೊಡಿ, ಈಗ ಅಧಿವೇಶನ ಆಗ್ತಾ ಉಂಟು, ಈಗ ಇದರ ಬಗ್ಗೆ ಏನು ಮಾತಾಡಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ, ನೀವು ಸಮಸ್ಯೆ ಹೌದು, ಇದನ್ನು ಏನು ಮಾಡುವ ಅಂತ ಒಂದು ಸೊಲ್ಯೂಷನ್ ಕೂಡ ತನ್ನಿ ಅಂತ ಅವರು ನನಗೆ ಹೇಳಿದರು. ಮೊನ್ನೆ ಬನ್ನಡ್ಕದ್ದು ಇನ್ಸಿಡೆಂಟ್ ಆಗುವಾಗ ಅಲ್ಲಿ ರೋಡಲ್ಲಿ ಸಿಕ್ಕಿದವರು ಹೇಳಿದ್ರು, ಎಲ್ಲಿದ್ದೀರಿ ನೀವು, ಸುದ್ದಿ ಇಲ್ಲ ನಿಮ್ಮದು ಅಂತ ಅವ್ರು ನನ್ನ ಹತ್ರನೇ ಕೇಳಿದ್ರು. ನಾನು ಹೇಳಿದೆ, ಸರ್ ನಾನು ರೆಡಿ ಇದ್ದೀರಿ, ನೀವು ಟೈಮಿಗೆ ವೆಯ್ಟ್ ಮಾಡ್ತಿದ್ದೇನೆ ಅಂತ ಹೇಳಿದ್ದೇನೆ ನಾನು. ಅದಕ್ಕೆ ಹೇಳಿದ್ರೆ ಸರಿ ನಾವು ನೆಕ್ಸ್ಟ್ ವೀಕೆ ಮಾಡುವ ಅಂಥೇಳಿ ಮೀಟಿಂಗ್ ಕರೆದ್ರು. ಅವರ ಆಫೀಸಲ್ಲಿ ನಮ್ಮನ್ನು ಮೀಟಿಂಗ್ ಕರೆದು ಇವತ್ತಿನ ದಿನ ಇಲ್ಲಿಗೆ ನಮ್ಮನ್ನು ತಂದು ನಿಲ್ಲಿಸಿದ್ದಾರೆ. ನಾನು ಯಾಸಿರ್ ಹತ್ರ ಒಮ್ಮೆ ಅದನ್ನು ಕೊಡಬೇಕು ಅಂತ ಕೇಳ್ತೇನೆ. ನಾವೊಂದು 36 ನಮೂನೆಯ ಪ್ರಾಬ್ಲಮ್ಸನ್ನು ನಾವು ಇದರಲ್ಲಿ ನೋಟ್ ಮಾಡ್ಕೊಂಡಿದ್ದೇವೆ. ಕನ್ನಡದಲ್ಲಿ ಉಂಟು ಮತ್ತು ಇಂಗ್ಲೀಷಲ್ಲಿ ಉಂಟು. ಪೇಜ್ ನಂಬರ್ 9ಗೆ ಹೋದರೆ ನಿಮಗೆ ಇಂಗ್ಲೀಷಲ್ಲಿ ಅದು ನೋಡ್ಬೋದು. ಯಾಸಿರ್ ಮೂಲಕ ಬರಲಿ. ನಾನು ಒಂದೊಂದೇ ಸಮಸ್ಯೆಗಳನ್ನು ಹೇಳ್ಕೊಂಡು ಹೋಗ್ತೇನೆ. ಟೈಮ್ನ ಅಭಾವ ತುಂಬ ಕಡಿಮೆ ಇರೋದ್ರಿಂದ ನಾನು ಆದಷ್ಟು ಬೇಗ ಇದನ್ನೆಲ್ಲ ಹೇಳ್ಕೊಂಡು ಹೋಗ್ತಿದ್ದೇನೆ. ನೋಡಿ, ಇಲ್ಲಿ ಫಸ್ಟಿಗೆ ನಾವು ಫೇಸ್ ಮಾಡ್ತಿರುವಂಥ ಪ್ರಾಬ್ಲಮ್ ಏನು ಅಂತ ಹೇಳಿದರೆ ಟ್ರಾಫಿಕ್ ಸಮಸ್ಯೆ. ಹಲವರಿಗೆ ಇಲ್ಲಿ ಬಂದವರಿಗೆ, ಮೂಡುಬಿದ್ರೆ ಅವರಿಗೆ ಸಾಧಾರಣ ಎಲ್ಲರಿಗೆ ಸಹ ಗೊತ್ತು, ಹೊರಗಿಂದ ಬಂದವರಿಗೆ ಇನ್ಕ್ಲೂಡಿಂಗ್ ಆಫೀಷಿಯಲ್ಸಿಗೆ ನೋ ಎಂಟ್ರಿ ಯಾವುದು, ಇಲ್ಲಿಂದ ರಿಂಗ್ ರೋಡ್ಸ್ ಯಾವುದಿದೆ ಅಂತ ಯಾರಿಗೂ ಇದರ ಬಗ್ಗೆ ಮಾಹಿತಿ ಇಲ್ಲ. ಎರಡನೇದು, ಇಲ್ಲಿ ನಮ್ಮ ಮೂಡುಬಿದ್ರೆಗೆ ಒಂದು ಪರ್ಯಾಯ ರಸ್ತೆಯ ವ್ಯವಸ್ಥೆ ಬೇಕು. ನಮ್ಮ ಮೂಡುಬಿದ್ರೆಯಲ್ಲಿ ಪರ್ಯಾಯ ರಸ್ತೆ ಅಂತ ಹೇಳಿದರೆ ರಿಂಗ್ ರೋಡಿನ ಅವಶ್ಯಕತೆ ಉಂಟು. ಇಲ್ಲಿ ಅನವಶ್ಯಕವಾಗಿ ಎಲ್ಲ ಹೆವಿ ವೆಹಿಕಲ್ಸ್, ಎಲ್ಲ ರೀತಿಯ ನಮ್ಮ ಬಸ್ಸುಗಳು ಎಲ್ಲ ನೋ ಎಂಟ್ರಿಯಲ್ಲೇ ಹೋಗ್ತಾ ಇದ್ದಾರೆ. ಅನವಶ್ಯಕತೆ ಮೂಡುಬಿದ್ರೆಗೆ ಬರದವರು ಇವರನ್ನು ಎಲ್ಲಿ ಡೈವರ್ಟ್ ಮಾಡ್ಬೋದು ಅಂತ ನಾವೊಂದು ಇದರ ಬಗ್ಗೆ ಪ್ಲ್ಯಾನ್ ಮಾಡಬೇಕಾಗ್ತದೆ. ಇನ್ನೊಂದೇನು ಅಂತ ಹೇಳಿದರೆ, ಎಲ್ಲರೂ ಸಹ ನೋ ಎಂಟ್ರಿಯನ್ನೇ ಯೂಸ್ ಮಾಡ್ತಿದ್ದಾರೆ. ಇವತ್ತಿನಲ್ಲಿ ರೋಡ್ ಬ್ಲಾಕ್ ಆಗ್ತಾ ಉಂಟು, ನೋ ಎಂಟ್ರಿಯಲ್ಲಿ ಹೋಗ್ತಾರೆ. ರೋಡು ಕಂಜೆಷನ್ ಆಗ್ತಾ ಉಂಟು, ನೋ ಎಂಟ್ರಿಯಲ್ಲಿ ಹೋಗ್ತಿದ್ದಾರೆ. ಯಾರಿಗೂ ಇದರ ಬಗ್ಗೆ ಮಾಹಿತಿ ಇಲ್ಲ. 14 ವೀಲ್ಸ್ ಗಾಡಿಗಳೆಲ್ಲ ಟೌನ್ನೊಳಗೆ ಹೋಗ್ತಾ ಉಂಟು. ಅಲ್ಲಿ ಹೋಗುವಾಗ ಹಳೆ ಪೊಲೀಸ್ ಸ್ಟೇಷನ್ ಹತ್ರ ತಿರುಗುವಾಗ ಅಲ್ಲಿ ಒಂದು ಮೋರಿ ಉಂಟು. ಆ ಮೋರಿ ಎಲ್ಲಿಯಾದರೆ ಸಹ ಕ್ರ್ಯಾಕ್ ಡೌನ್ ಆದರೆ ಸಾಧಾರಣ 1 ತಿಂಗಳು ಮೂಡುಬಿದ್ರೆ ಟ್ರಾಫಿಕ್ ಕಂಪ್ಲೀಟ್ ಬ್ಯಾನ್ ಮಾಡುವ ಪರಿಸ್ಥಿತಿಗೆ ಬರ್ಬೋದು. ಇದರ ಬಗ್ಗೆ ನಾವೇನು ಅಂತ ಆಲೋಚನೆ ಮಾಡಬೇಕು ನಾವು. ಸೆಕೆಂಡ್ ಒನ್ ಇಸ್ ಪಾರ್ಕಿಂಗ್ ಸಮಸ್ಯೆ. ವಾಹನಗಳು ನಿಲ್ಲಿಕ್ಕೆ ನಮ್ಮಲ್ಲಿ ಸರಿಯಾದ ವ್ಯವಸ್ಥೆಗಳು ಇದ್ದರೂ ಕೂಡ ಅದನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಕೆಲವರೆಲ್ಲ ಬೆಳಿಗ್ಗೆ ಗಾಡಿಯನ್ನು ಇಲ್ಲಿಟ್ಟು ಹೋದರೆ ಸಾಯಂಕಾಲದವರೆಗೆ ಸಹ ಗಾಡಿ ಅಲ್ಲೇ ಇರ್ತದೆ. ಅದನ್ನು ತೆಗೆಯುವವರು ಹಿಡಿಯುವವರು ಯಾರೂ ಇಲ್ಲ. ಅದು ಎಲ್ಲಿ ನಿಲ್ಲಿಸ್ತಾರೆ ಅಂತ ಹೇಳಿದರೆ, ಬಸ್ಸುಗಳೆಲ್ಲ ಹೊರಗೆ, ಬಸ್ ಸ್ಟ್ಯಾಂಡಿಂದ ಹೊರಗಡೆ ಎಕ್ಸಿಟ್ ಆಗುವ ರೋಡಲ್ಲಿ ಇರ್ತದೆ. ಅಲ್ಲಿಂದ ಎದುರು ಪಂಚರತ್ನದ ಹತ್ರ ಆ ರೋಡಲ್ಲಿ ನಿಲ್ಲಿಸ್ತಾರೆ. ಹಾಗಾಗಿ ಅದನ್ನೆಲ್ಲ ಏನು ಮಾಡ್ಬೋದು ಅಂತ ನಾವು ಆಲೋಚನೆ ಮಾಡಬೇಕು.
ಇನ್ನೊಂದು ಬ್ಯಾಂಕಿನವರು, ಬ್ಯಾಂಕ್, ಅಂಗಡಿ ಮತ್ತು ಬಿಸ್ನೆಸ್ನವರು. ಯಾರೇ ಒಬ್ಬರು ಇದರ ಬಗ್ಗೆ ಒಂದು ಚೂರು ಕೇರ್ ತಗೊಳ್ತಾ ಇಲ್ಲ. ಅವರ ಕಸ್ಟಮರ್ಸ್ಗಳು ಬರ್ತಾರೆ, ಅವ್ರು ಎಲ್ಲಿ ಬೈಕ್ ಇಡ್ತಾರೆ, ಎಲ್ಲಿ ಕಾರ್ ಇಡ್ತಾರೆ, ಯಾರಿಗೂ ಅದರ ಬಗ್ಗೆ ಬಿದ್ದು ಹೋಗಲಿಲ್ಲ. ಮೇಯ್ನ್ಲಿ ಹೇಳೋದು ಬ್ಯಾಂಕಿನವರಿಗೆ, ಅವರಿಗೆ ಬಿದ್ದು ಹೋಗಲಿಲ್ಲ. ಕೆನರಾ ಬ್ಯಾಂಕಿನ ಹೊರಗಡೆ ಮೋಸ್ಟ್ ಆಫ್ ದ ಟ್ರಾಫಿಕ್ ಆಗ್ತಿರುವಂಥ ವಿಷಯ ಕೆನರಾ ಬ್ಯಾಂಕ್ನ ಹೊರಗಡೆ. ಕೆನರಾ ಬ್ಯಾಂಕ್ನ ಹೊರಗಡೆ ಅಲ್ಲಿ ಒಂದು ಸಣ್ಣ, ಅದನ್ನು ನೆಕ್ಸ್ಟ್ ನಾನು ಹೇಳ್ತೇನೆ, ಅದಕ್ಕೆ ಸೊಲ್ಯೂಷನ್ಸ್ ನೆಕ್ಸ್ಟ್ ಪೇಜಲ್ಲಿ ಉಂಟು. ಅದಾದ ಮೇಲೆ ಅಕ್ರಮ ಪಾರ್ಕಿಂಗ್, ಅಕ್ರಮ ಅಂದರೆ ನೋ ಪಾರ್ಕಿಂಗ್, ಅಲ್ಲಿ ಎಲ್ಲೆಲ್ಲ ಜಾಗ ಉಂಟು ಅಲ್ಲೆಲ್ಲ ನಿಲ್ಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಕ್ರಮ ರಸ್ತೆ ಬದಿ ಅಂಗಡಿಗಳು ಮತ್ತು ಒತ್ತುವರಿಗಳು. ನಮ್ಮಲ್ಲಿ ಈ ಪಾಸ್ಟ್ ಒಂದು ನನಗೆ ಗೊತ್ತಿದ್ದಾಗೆ ಒಂದು 10-12 ವರ್ಷ ಹಿಂದೆ ಏನೋ ಒಮ್ಮೆ ಅಕ್ವಿಸಿಷನ್ DC ಅವರು ಮಾಡಿದರು. ಅದರ ನಂತರ ಯಾರು ಏನು ಮಾಡಲಿಲ್ಲ. ಎಲ್ಲರೂ ಸಹ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅವರವರ ಅಂಗಡಿಯನ್ನು ಫುಟ್ಪಾತ್ವರೆಗೆ ತಂದು ನಿಲ್ಲಿಸಿದ್ದಾರೆ. ಅಲ್ಲಿ ಸ್ಟೂಡೆಂಟ್ಸ್ಗಳಿಗೆ, ಹಿರಿಯರಿಗೆಲ್ಲ ನಡ್ಕೊಂಡು ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಎಲ್ಲರೂ ಸಹ ಅದನ್ನು ರೋಡ್ ಸೈಡಿಂದ ರೋಡಿಗೆ ಇಳಿದು ನಡ್ಕೊಂಡು ಹೋಗುವಂಥ ಪರಿಸ್ಥಿತಿಗಳು ಬಂದಿದೆ. ಇದರ ಬಗ್ಗೆ ಏನು ಕ್ರಮ ಮಾಡ್ಬೋದು ಅಂತ ಇದನ್ನು ಸಹ ಆಲೋಚನೆ ಮಾಡಬೇಕು. ಯಾಕೆ ಅಂತ ಹೇಳಿದರೆ ಹೊರಗಿಂದ ಬಂದ ಬಿಸ್ನೆಸ್ಗಳನ್ನವರು ಇಲ್ಲಿ ಮೂಡುಬಿದ್ರೆಯ ವಿಷಯ ಏನು ಅಂತ ಗೊತ್ತಿಲ್ಲದೆ ಫುಟ್ಪಾತ್ನ ಮೇಲೆ ಕೂಡ ಅಂಗಡಿಯನ್ನಿಟ್ಟು ವ್ಯಾಪಾರ ಮಾಡುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಕೆಲವರೆಲ್ಲ ಫುಟ್ಪಾತನ್ನು ಪಾರ್ಕಿಂಗ್ ಆಗಿ ಯುಟಿಲೈಸ್ ಮಾಡ್ಕೊಳ್ತಿದ್ದಾರೆ. ಇದರ ಬಗ್ಗೆ ಫೋಟೋಗ್ರಫೀಸ್, ಇದರ ಬಗ್ಗೆ ವರದಿಗಳು ಸಪ್ರೇಟ್ ಉಂಟು ನಮ್ಮ ಹತ್ರ. ಅದು ಈಗ ಚರ್ಚೆ ಮಾಡೋದು ಬೇಡ, ಅನಗತ್ಯ ಅಂತ ಕಾಣ್ತದೆ ನನಗೆ. KSRTC ಬಸ್ಸಿನ ಸಮಸ್ಯೆಗಳು ಉಂಟು ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ KSRTC ಅವರಿಗೆ ಪಿಕಪ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಕರೆಕ್ಟಾಗಿ ಇಲ್ಲ. ಒಂದು ಸೈಡಲ್ಲಿ ಪಿಕಪ್ ಮಾಡ್ತಾರೆ, ಒಂದು ಸೈಡಲ್ಲಿ ಡ್ರಾಪ್ ಮಾಡ್ತಾರೆ, ಇನ್ನೊಂದು ಸೈಡಲ್ಲಿ ಪಿಕಪ್ ಮಾಡ್ತಾರೆ, ಇನ್ನೊಂದು ಸೈಡಲ್ಲಿ ಡ್ರಾಪ್ ಮಾಡ್ತಾರೆ. ಇಲ್ಲಿ ಹೈಯೆಸ್ಟ್ ಮಕ್ಕಳ ಕಂಪ್ಲೇಂಟ್ ಏನು ಅಂತ ಹೇಳಿದರೆ KSRTC ನಮಗೆ ಕರೆಕ್ಟಾಗಿ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾ ಇಲ್ಲ ಅಂತ. KSRTC ಅವರು ಇದ್ದೀರಾ, ಅಲ್ಲಿ ಬಂದಿದ್ದೀರಾ, ಕೇಳ್ತೀರಲ್ಲ, ಕೇಳ್ಕೊಳ್ಳಿ. ಸೊ ಅವರಿಗೆ RTO ಬಂದಿದ್ದಾರೆ, RTO ಆಫೀಸಿನಿಂದ RTO ಬರಲಿಲ್ಲ. ಪೊಲೀಸ್ನವರು ಇನ್ನೂ ಪೊಲೀಸ್ ಸ್ಟೇಷನಿಂದ ಯಾರಾದರೂ ಬಂದಿದ್ದಾರೆ? ಇಲ್ಲ. ಕೆಲವು ಬಸ್, ಇನ್ನೊಂದು ಮೇಡಮ್, ಇಲ್ಲಿ KSRTC ಬಸ್ಸಿನವರಿಗೆ ನೋ ಎಂಟ್ರಿ ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ ಇಲ್ಲಿ. ಅದನ್ನೊಂದು ವೆರಿ ಕ್ಲಿಯರ್ ಆಗಿ ಅವರಿಗೆ ಮನದಟ್ಟನ್ನು ಮಾಡಬೇಕು. ಯಾಕೆ ಹೇಳಿದರೆ ಅವರು 24/7 ಹೋಗ್ತಾ ಇರೋದು ನೋ ಎಂಟ್ರಿಯಲ್ಲಿ. ನಮಗೆ ಈ ಕೆಲವು ನೋ ಎಂಟ್ರಿದು ವೀಡಿಯೋಸನ್ನೆಲ್ಲ ಹಾಕುವಾಗ ನೀವು KSRTC ಬಸ್ಸನ್ನು ಯಾಕೆ ಬಿಟ್ಟಿದ್ದೀರಿ, ಅದರ ವೀಡಿಯೋಸ್ ಹಾಕಿ ಪ್ರೈವೇಟ್ ಬಸ್ನವ್ರದ್ದು ಮಾತ್ರ ಹಾಕ್ತಿದ್ದೀರಿ ಅಂತೆಲ್ಲ ಮೆಸೇಜಸ್, ಕಮೆಂಟ್ಸ್ ಎಲ್ಲ ಬರ್ತಾ ಉಂಟು. ನಾವು ಅದಕ್ಕೆ ಹೇಳಿದೆವು, ಇಲ್ಲಿ ಸಮಸ್ಯೆ ಇರೋದು KSRTC ಬಸ್ ಇದು ಸಲ್ಲ, ಪ್ರೈವೇಟ್ ಬಸ್ನವ್ರದ್ದು ಸಲ್ಲ. ರೂಲ್ಸ್ ಅನ್ನು ಫಾಲೋ ಮಾಡಬೇಕು ಎಲ್ಲರೂ ಸಹ ಅಲ್ಟಿಮೇಟ್ಲಿ ಅಂತ. ಸೊ ಇದೊಂದು ಸಮಸ್ಯೆ. ಮತ್ತು ಅವರಿಗೊಂದು ಸಪ್ರೇಟ್ ಬಸ್ ಸ್ಟ್ಯಾಂಡ್ ಬೇಕು ಅಂತ ಸುಮಾರು ಜನರದೊಂದು ರಿಕ್ವೈರ್ಮೆಂಟ್ ಉಂಟು. ಅದರ ಬಗ್ಗೆ ಶಾಸಕರ ಆಮೇಲೆ ಹೇಳಿಕೆ ಸಾಕು ನಮಗೆ. ಮತ್ತು ಫುಟ್ಪಾತ್ ಸಮಸ್ಯೆ, ನಾನು ಆಗಲೇ ಹೇಳಿದಾಗೆ ಫುಟ್ಪಾತ್ ಇಲ್ಲ ಮೂಡುಬಿದ್ರೆಯಲ್ಲೇ, ಅಕ್ಯುರೇಟ್ ಫುಟ್ಪಾತ್ ಎಲ್ಲಿ ಸಹ ಇಲ್ಲ. ಅದರ ಬಗ್ಗೆ ಎಲ್ಲರೂ ಸಹ ಒಂಚೂರು ಗಮನ ಹರಿಸಬೇಕು. ಮತ್ತು ಫುಟ್ಪಾತ್ ಮೇಲೆ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ, ಫುಟ್ಪಾತ್ನ ಮೇಲೆ ಅಂಗಡಿಗಳು ಬಂದಿದೆ, ಎಲ್ಲ ಅವರ ಐಟಮ್ಸ್ಗಳನ್ನೆಲ್ಲ ಫುಟ್ಪಾತ್ದಲ್ಲಿ ಇಟ್ಟು ಅದನ್ನು ಸೇಲ್ ಮಾಡ್ತಿದ್ದಾರೆ. ಇದು ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ಆಗಬೇಕು ಅವರ ಮೇಲೆ, ಅದರಲ್ಲಿ ನೋ ಕಾಂಪ್ರಮೈಸ್. ಅದರಲ್ಲಿ ಅವನು ವ್ಯಾಪಾರ ಮಾಡ್ತಾನೆ ಅಂತ ಹೇಳಿ ಯಾರೋ ಒಬ್ಬ ರೋಡಲ್ಲಿ ಹೋಗೋನು ಸಾಯಬೇಕು ಅಂತ ಹೇಳಿದರೆ ಇದು ಅರ್ಥ ಇಲ್ಲ ನಾವು ಮಾಡೋದಕ್ಕೆ. ಸೊ ಸಿಕ್ಸ್ತ್ ಒನ್ ಈಸ್ ರಸ್ತೆ ಗುರುತುಗಳು ಅಂತ ಹೇಳಿದರೆ ವಾರ್ನಿಂಗ್ ಬೋರ್ಡ್ಸ್. ನಮ್ಮ ಮೂಡುಬಿದ್ರೆಯಲ್ಲಿ ಕಳೆದ 8 ವರ್ಷದಿಂದ ನಮ್ಮ ಮೂಡುಬಿದ್ರೆಯಲ್ಲಿ ಝೀಬ್ರಾ ಕ್ರಾಸಿಂಗ್ಸ್ ಇಲ್ಲ, ಹೈವೇ ಮಾರ್ಕಿಂಗ್ಸ್ ಇಲ್ಲ, ನಮ್ಮಲ್ಲಿ ಎಷ್ಟು ಸ್ಪೀಡ್ ಲಿಮಿಟಲ್ಲಿ ಹೋಗಬೇಕು ಟೌನ್ ಒಳಗೆ ಅಂತ ಇಲ್ಲ, ನಮ್ಮಲ್ಲಿ ಸ್ಕೂಲ್ ಬೋರ್ಡ್ಸ್ ವಾರ್ನಿಂಗ್ ಸೈನ್ಸ್ ಇಲ್ಲ, ನಮ್ಮಲ್ಲಿ ಎಲ್ಲೆಲ್ಲಿ ಹಂಸಗಳು ಬರಬೇಕು ಅಂತ ಹೇಳುವಂಥ ಯಾವುದೇ ರೀತಿಯ ಒಂದು ಕಾಳಜಿ ಇಲ್ಲ ಮೂಡುಬಿದ್ರೆಯಲ್ಲಿ. ಟು ಬಿ ವೆರಿ ಫ್ರ್ಯಾಂಕ್, 8 ವರ್ಷದಿಂದ ಸರ್, ಇದು 8 ವರ್ಷದಿಂದ ಯಾರು ಕೂಡ ಇದರ ಬಗ್ಗೆ ಆಲೋಚನೆ ಮಾಡಲಿಲ್ಲ. ರಿಫ್ಲೆಕ್ಟರ್ಸ್ ಇಲ್ಲ ಎಲ್ಲಿ ಸಹ, ನಮ್ಮ ಮೂಡುಬಿದ್ರೆ ಇಡೀ ಟೌನಲ್ಲಿ ರಿಫ್ಲೆಕ್ಟರ್ಸ್ ಇಲ್ಲ, ಎಲ್ಲಿ ನಿಲ್ಲಿಸಬೇಕು, ಜಿಬ್ರಾ ಕ್ರಾಸಿಂಗ್ ಏನೂ ಇಲ್ಲ, A to Z ಏನೂ ಇಲ್ಲ ನಮ್ಮಲ್ಲಿ. ಮತ್ತು ರಸ್ತೆಗಳ ದುರಸ್ತಿ ಅಂತ ಹೇಳಿದರೆ PWD ಮತ್ತು MDR ಮತ್ತು ನ್ಯಾಷನಲ್ ಹೈವೇ ಅಥಾರಿಟೀಸ್ ಇವರಿಗೆಲ್ಲರಿಗೆ ಸಹ ಬರ್ತದೆ ಇದು. ಮೇಯ್ನಾಗಿ ಎಲ್ಲರ ಕಂಪ್ಲೇಂಟ್ಸ್ ಏನು ಅಂತ ಹೇಳಿದರೆ ನಮ್ಮ ಮೂಡುಬಿದ್ರೆ ಒಳಗಿನ ರಸ್ತೆಗಳು ಎಲ್ಲೂ ಸರಿ ಇಲ್ಲ ಅಂತ, ಅಂದರೆ ಕನೆಕ್ಟಿಂಗ್ ರಸ್ತೆಗಳು. ಈಗ ಮೇಯ್ನ್ ಆಗಿರೋದು ಅಂತ ಹೇಳಿದರೆ ವಿಜಯನಗರ ಏನು ನಾವು ಕರಿತೇವೆ ವೆರಿ ಬಿಸಿಯೆಸ್ಟ್ ಪ್ಲೇಸ್ ಇನ್ ಮೂಡುಬಿದ್ರೆ, ಆ ರೋಡ್ ಇನ್ನೂ ಸಹ ಡೆವಲಪ್ಮೆಂಟ್ ಆಗಲಿಲ್ಲ ಅಂತ ತುಂಬ ಜನರ ಕಂಪ್ಲೇಂಟ್ ಉಂಟು. ಹಾಗೆಯೇ ನಮ್ಮ ಮಾಯೂರ್ ಕಾಲೇಜಿಂದ ಕೊಡಂಗಲ್ಲಿಗೆ ಹೋಗುವಲ್ಲಿ ಒಂದು ಪ್ಯಾಚನ್ನು ಅವರು ಡಾಮರಿಂದ ಮೇಲೆ ಕಾಂಕ್ರೀಟನ್ನು ಹಾಕಿ ಅಲ್ಲಿ ಬೈಕ್ಗಳೆಲ್ಲ ಸ್ಕಿಡ್ಡಾಗಿ ಬೀಳುವಂಥ ಪೊಸಿಷನಲ್ಲಿ ಉಂಟು. ಇದನ್ನೆಲ್ಲ ಮತ್ತೆ ನಾವು ಹೇಳ್ತೇವೆ, ಇದನ್ನು ನಿಮಗೊಂದು ಮೇಲಿಂದ ಮೇಲೆ ನಾವು ಹೇಳ್ತಿರೋದು. ಕೇಬಲ್ ಪೈಪ್ಲೈನ್ ಆಪ್ರೇಟರ್ಸ್ ಎಲ್ಲ ಇಲ್ಲಿ ಈಗ ಪೈಪ್ಲೈನ್ ಪ್ರೋಗ್ರಾಮನ್ನು ಮಾಡಿಕೊಂಡು ಎಷ್ಟೋ ಕಡೆ, ಈಗ ನಮ್ಮ ಕೀರ್ತಿನಗರದ ಹತ್ರ ಮೊನ್ನೆ ಒಬ್ಬರು ನಮಗೆ ಫೋನ್ ಮಾಡಿ ಹೇಳಿದರು, ಕೀರ್ತಿನಗರದ ಹತ್ರ ಒಂದು ನೀರೇನು ಮೋರಿ ಇತ್ತು, ಆ ಮೋರಿಯನ್ನು ಮ್ಯಾಜಿಕ್ ಮಾಡಿದ್ದಾರೆ ಇವರು. ಆ ಮೋರಿಯೇ ಇಲ್ಲ ಈಗ. ಮಳೆ ಬಂದರೆ ನೀರು ತುಂಬಿ ಎಲ್ಲರ ಮನೆಯೊಳಗೆ ನೀರು ಹೋಗ್ತಾ ಉಂಟು.
ಪೈಪ್ಲೈನ್ನವ್ರು ಮಾಡಿದಂಥ ಒಂದು ದುರಂತ ಇದು. ತುಳುನಗರ ಅಂತ ಒಂದಿದೆ, ತುಳುನಗರದಲ್ಲಿ ಕೂಡ ಹಾಗೇನೆ, ಅಲ್ಲಿ ಪೈಪ್ಲೈನನ್ನೇ ಮ್ಯಾಜಿಕ್ ಮಾಡಿದ್ದಾರೆ ಇವರು. ಪೈಪ್ಲೈನ್ ಇಲ್ಲ, ನೀರು ಮುಂಚೆ ಸಾಕ್ತಿದ್ದಂಥ ನೀರು ಈಗ ಹೋಗ್ಲಿಕ್ಕೆ ಅಲ್ಲಿ ಜಾಗ ಇಲ್ಲ. ಅದೀಗ ನೀರು ಅದು ಇದನ್ನು ಚರಂಡಿಯನ್ನು ಸಹ ಹಾಗೇನೆ ಓಪನ್ ಬಿಟ್ಟಿದ್ದಾರೆ ಅವರು, ಅದನ್ನು ಇನ್ನೂ ಅವರು ಕ್ಲೋಸ್ ಮಾಡಲಿಲ್ಲ. ಹೀಗೇನೆ ಇನ್ನೊಂದು ನೆಕ್ಸ್ಟ್ ಟಾಪಿಕ್ಗೆ ಹೋಗೋದು ಅಂತ ಹೇಳಿದರೆ ಚರಂಡಿ ಮತ್ತು ಗಿಡಗಂಟು ತೆರವು. ಇಲ್ಲಿ ಕೂಡ ಏನಾಗಿದೆ ಅಂತ ಹೇಳಿದರೆ ಮಳೆಗಾಲದಿಂದ ಮುಂಚೆ ಯಾರು ಅಲರ್ಟ್ ಆಗ್ತಾ ಇಲ್ಲ. ನಮ್ಮ ಮಾವೇರ ಕಾಲೇಜ್ ರಸ್ತೆಯಿಂದ ಮೂಡುಬಿದ್ರೆವರೆಗೆ, ನಮ್ಮ ಕಲ್ಲಬೆಟ್ಟಿನಿಂದ ಮೂಡುಬಿದ್ರೆವರೆಗೆ ನೀರು ರೋಡಲ್ಲೇ ಹೋಗೋದು, ಬೇರೆ ಎಲ್ಲೂ ಹೋಗಲಿಕ್ಕೆ ಜಾಗನೇ ಇಲ್ಲ. ಮಾವೇರ ಕಾಲೇಜ್ ಹತ್ತಿರ ಒಂದು ಎಷ್ಟೋ ಲಕ್ಷ ಬಜೆಟಲ್ಲಿ ಒಂದು ಮೋರಿಯನ್ನು ಡ್ರೈನೇಜನ್ನು ಮಾಡಿದ್ದಾರೆ ಮಾವೇರ ಕಾಲೇಜಿಂದ ಕೆಳಗಿನವರೆಗೆ. ಆ ಡ್ರೈನೇಜಲ್ಲಿ ನೀರು ಹೋಗ್ತಾ ಇಲ್ಲ, ಡ್ರೈನೇಜ್ ಪಕ್ಕದಲ್ಲಿ ನೀರು ಹೋಗ್ತಾ ಉಂಟು. ಇದೆಲ್ಲ ಸಮಸ್ಯೆಗಳು ನಮಗೆ ಉಂಟು. ಹಾಗೇನೆ ಏನಾಗಿದೆ ಅಂತ ಹೇಳಿದರೆ ಮಾವೇರ ಕಾಲೇಜಿಂದ ಕಲ್ಲಬೆಟ್ಟಿಗೆ ಹೋಗುವಲ್ಲಿ ನಮ್ಮ ದೇಸಾಯಿ ಬೀಡಿ ಅಂತ ಏನು ಕರಿತೇವೆ, ಪ್ರತಿ ವರ್ಷ ಲ್ಯಾಂಡ್ ಸ್ಲೈಡ್ ಆಗಿ ಮಣ್ಣು ಬಿದ್ದು ತೋಡಿನೊಳಗೆ ಮುಚ್ಚುತ್ತಾ ಉಂಟು. ಆ ತೋಡಿನ ಮಣ್ಣಿನ ತೆಗೆಯುವ ತೆರವು ಕಾರ್ಯಕ್ರಮ ಇಷ್ಟವರೆಗೆ PWD ಅವರು ಮಾಡಲಿಲ್ಲ, ಸಿನ್ಸ್ 5 years. ಅಲ್ಲಿ ಒಂದು ಬ್ಯಾರಿಕೇಡ್ ಆಕ್ಸಿಡೆಂಟ್ ಆಗಿ ಬಿದ್ದು ಆ ಬ್ಯಾರಿಕೇಡ್ ತುಂಡಾಗಿ ಇನ್ನೂ ಸಹ ನೇಲ್ತೊಂಡು, ಅದರ ಫೋಟೋಸ್ ಎಲ್ಲ ಹಿಂದೆ ಇದೆ, ನಾನು ತೋರಿಸ್ತೇನೆ ಆಮೇಲೆ. ಅದನ್ನು ಸರಿ ಮಾಡಲಿಕ್ಕೆ 6 ವರ್ಷ ಆಯಿತು, ಇನ್ನೂ ಅವರಿಗೆ ಟೈಮ್ ಇಲ್ಲ. ಅಲ್ಲಿ ಒಂದು ಮೂಡುಬಿದ್ರೆ ಮೈಲಿಕಲ್ಲಿದೆ 4 ಕಿಲೋಮೀಟರ್ ಅಂತ ಬರೆದದ್ದು, ಅದು ಬಿದ್ದಿದೆ, ಆಕ್ಸಿಡೆಂಟಲ್ಲಿ ಬಿದ್ದಿದೆ, ಅದು ಬಿದ್ದು 7 ವರ್ಷ ಆಗ್ತಾ ಬಂದಿದೆ. ಅದನ್ನು ಸರ್ತ ಮಾಡಲಿಕ್ಕೆ ಅವರಿಗೆ ಪುರ್ಸೊತ್ತಾಗಲಿಲ್ಲ ಇನ್ನೂ ಸಹ. ಸೊ ಗಿಡಗಂಟೆ ಇದನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು, ಹೈವೇಸಲ್ಲಿ ಎಲ್ಲ ಬುಷಸ್ಸನ್ನು ಇವರು ವರ್ಷ ಕಟ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಕಟ್ ಮಾಡೋದೇನು ಅಂತ ಹೇಳಿದರೆ ರಸ್ತೆಗೆ ಯಾವುದ್ಯಾವುದು ಬರ್ತಾ ಉಂಟು ಅದನ್ನು ಕಟ್ ಮಾಡ್ತಾ ಇದ್ದಾರೆ. ರಸ್ತೆ ಒಂದು ಚೂರು ಆಚೆ ಹೋಗ್ತಿಲ್ಲ, ಕಂಬಗಳನ್ನು ಎಲೆಕ್ಟ್ರಿಕ್ ಪೋಲ್ಗಳನ್ನೆಲ್ಲ ಅವರ ಬೋರ್ಡ್ ಸೈನ್ ಬೋರ್ಡ್ಸ್ಗೆ ಬಂದ ಬುಷಸ್ಸನ್ನು ಇವರಿಗೆ ಕಟ್ ಮಾಡಲಿಕ್ಕೆ ಪುರ್ಸೋದಿಲ್ಲ. ಯಾಕೆಂತ ಹೇಳಿದರೆ ರಾತ್ರಿ ಯಾರಾದರೂ ಹೋದರೆ, ಸ್ವಲ್ಪ ಬೇರೆ ರೀತಿಯಲ್ಲಿ ಹೋದರೆ ಹೋಗಿ ಆ ಕಂಬಕ್ಕೆ ಹೊಡೆಯುವಂಥ ಪರಿಸ್ಥಿತಿಯಲ್ಲಿ ಉಂಟು. ಅಂದರೆ ಕಂಬ ಕಾಣೋದಿಲ್ಲ, ಏನು ಇವರು ಡೈರೆಕ್ಷನ್ಸ್ ಬೋರ್ಡ್ ಹಾಕಿದ್ದಾರೆ ಅದನ್ನು ಫುಲ್ ಬಲ್ಲೆಯಲ್ಲಿ ಮುಚ್ಚಿ ಹೋಗಿದೆ ಅದೆಲ್ಲ ಸಹ. ಹೀಗೆ ನೆಕ್ಸ್ಟಿಗೆ ಹೋಗೋದು ಅಂತ ಹೇಳಿದರೆ ಸಾರ್ವಜನಿಕ ಶೌಚಾಲಯ ಮೂಡುಬಿದ್ರೆಯಲ್ಲಿ ತುಂಬ ಕಡಿಮೆ ಉಂಟು ಅಂತ ಟೂರಿಸ್ಟ್ಗಳದ್ದು ಸ್ವಲ್ಪ ಕಂಪ್ಲೇಂಟ್ಸ್ ಉಂಟು. ಪ್ರವಾಸಿಗರಿಗೆ ಬಂದವರಿಗೆ ಅಷ್ಟೊಂದು ಪಬ್ಲಿಕ್ ಟಾಯ್ಲೆಟ್ಸ್ ಇಲ್ಲಿ ಇಲ್ಲ ಅಂತ ಸ್ವಲ್ಪ ಕಂಪ್ಲೇಂಟ್ಸ್ ಉಂಟು. ಇದರ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಆಹಾರ ಸುರಕ್ಷತೆ ಮತ್ತು ಸ್ವಚ್ಛತೆ. ಮೂಡುಬಿದ್ರೆಯಲ್ಲಿ ಹೆಚ್ಚು ಕಮ್ಮಿ 40,000ದಿಂದ 75,000ವರೆಗೆ ಮಕ್ಕಳು ಮತ್ತು ಅವರ ರಿಲೇಟೆಡ್ ಲೆಕ್ಚರ್ಸ್ ಆಗಿರಲಿ ಅಥವಾ ಇಲ್ಲೆಲ್ಲ ಓದ್ತಾ ಇದ್ದಾರೆ, ಬೇರೆ ಬೇರೆ ಕಡೆಯಿಂದ ಬಂದವರಿದ್ದಾರೆ. ನಮ್ಮ ಮೂಡುಬಿದ್ರೆಯಲ್ಲಿ ಇವತ್ತು ಫಾಸ್ಟ್ ಫುಡ್ ಮತ್ತು ಬೇರೆ ರೀತಿಯ ಹೋಟೆಲ್ಗಳು ತುಂಬ ಬಂದಿದೆ ನಮ್ಮ ಮೂಡುಬಿದ್ರೆಯಲ್ಲಿ. ಆದರೆ ಇದರ ಬಗ್ಗೆ ಇಷ್ಟರವರೆಗೆ ನಮಗೆ ತಿಳಿದಿದ್ದಾಗೆ ಹೆಚ್ಚು ಕಮ್ಮಿ ಒಂದು 10-15 ವರ್ಷವರೆಗೆ ಯಾವುದೇ ಒಬ್ಬ ಫುಡ್ ಆ್ಯಂಡ್ ಸೇಫ್ಟಿ ಅವರು ಬಂದು ಒಂದೇ ಒಂದು ಅಂಗಡಿ ಆಗಲಿ ಹೋಟೆಲ್ ಆಗಲಿ ಇಷ್ಟರವರೆಗೆ ಚೆಕ್ ಮಾಡಲಿಲ್ಲ, ಹೈಜಿನ್ ಅನ್ಸು ಚೆಕ್ ಮಾಡಲಿಲ್ಲ ಇಷ್ಟರವರೆಗೆ. ಇಟ್ಸ್ ಮೋರ್ ದೆನ್ 15 years. ಇದು ನಾವು ಗ್ರೌಂಡ್ ರಿಪೋರ್ಟ್ ಹೇಳ್ತಿರೋದು ನಿಮ್ಮ ಹತ್ರ. ಇದು ಸುಮ್ಮನೆ ನಾವು ಗಾಳಿ ಮಾತಲ್ಲಿ ಹೇಳುವ ವಿಷಯ ಅಲ್ಲ, ಅಥವಾ ಸುಮ್ಮನೆ ನನಗೆ ಮನಸ್ಸಿಗೆ ಬಂದದನ್ನು ನಾನು ಹೇಳೋದಲ್ಲ. ನಾವೆಲ್ಲ ಕಲೆಕ್ಟ್ ಮಾಡಿರುವಂಥ ವಿಷಯಗಳನ್ನು ನಿಮ್ಮ ಹತ್ರ ಹೇಳ್ತಿರೋದು. ಕೆಲವು ಹೋಟೆಲ್ಗಳ ಪರಿಸ್ಥಿತಿ ಅತಿ ಶೂನ್ಯವಾಗಿದೆ. ಅದನ್ನು ಇಮಿಡಿಯೇಟ್ಲಿ ಏನಾದರೂ ಮಾಡಬೇಕು ಸರ್. ಯಾಕೆ ಹೇಳಿದರೆ ಇಲ್ಲಿ ಮೂಡುಬಿದ್ರೆ ಇದನ್ನು ಹೀಗೆ ಬಿಟ್ಟರೆ ಇದು ಎಲ್ಲೋ ಒಂದು ಕಡೆಗೆ ಹೋಗಿ ಸೇರುವಂಥ ವಿಷಯ ಆಗ್ತದೆ. ಸೊ ನೆಕ್ಸ್ಟಿಗೆ ಹೋಗೋದು ಅಂತ ಹೇಳಿದರೆ ಕೋರ್ಟ್ ರೋಡ್ ಸಮಸ್ಯೆ. ಇದು ನಮಗೆ ಜಡ್ಜೆ ನಮಗೆ ಫೋನ್ ಮಾಡಿ ಹೇಳಿದ್ದು, ಮುಂಚಿನ ಜಡ್ಜ್. ಕೋರ್ಟಿನ ಒಳಗೆ ಹೋಗುವಂಥ ರೋಡ್ಗಳಲ್ಲಿ ಬಸ್ಸುಗಳು ಅಲ್ಲೇ ನಿಲ್ಲಿಸ್ತಾರೆ, ಸ್ವಲ್ಪ ಅಟ್ಲೀಸ್ಟ್ ರೋಡನ್ನು ಕ್ರಾಸ್ ಮಾಡಿ ನಿಲ್ಲಿಸಲಿ. ಈಗ ಸ್ವಲ್ಪ ಸಮಯ ಮುಂಚೆ ನೋಡಿದ್ರೆ ಈಗ ಅಲ್ಲೊಂದು ಪ್ರಿಲಿಮಿನರಿ ಆಟೋ ಸ್ಟ್ಯಾಂಡ್ ಕೂಡ ಆಗ್ತಾ ಉಂಟು ಅಲ್ಲಿ ಒಂದು. ಅದರ ಬಗ್ಗೆ ಸಹ ಅದೇನಾಗ್ತಾ ಉಂಟು ಅಂತ ಹೇಳಿದರೆ ದೊಡ್ಡ ವೆಹಿಕಲ್ಸ್ಗಳು ಕಟ್ ಮಾಡುವಾಗ ಇವರು ಅಲ್ಲೇ ನಿಲ್ಲಿಸಿದ್ರೆ ಆ ಬುಡದಲ್ಲಿ, ಒಳಗೆ ಹೋಗಿ ಹೊರಗೆ ಬರುವವರಿಗೆ ಎಲ್ಲೂ ಅಲ್ಲಿ ಜಾಗ ಇಲ್ಲ. ಅದನ್ನು ಅಟ್ಲೀಸ್ಟ್ ಸ್ವಲ್ಪ ಎದುರು ನಿಲ್ಲಿಸಬೇಕಿಲ್ಲ, ಎದುರು ಒಂದು ಬಸ್ ಸ್ಟ್ಯಾಂಡನ್ನು ಒಂದು ಕ್ರಿಯೇಟ್ ಮಾಡಿ ಕೊಡಬೇಕು, ಜನಗಳಿಗೆ ಅಲ್ಲಿ ಸೇಫಾಗಿ ನಿಲ್ಲುವ ಒಂದು ಪ್ಲೇಸನ್ನು ಅವರಲ್ಲಿ ಮಾಡಿಕೊಡಬೇಕು. ಖಾಸಗಿ ಬಸ್ ಮತ್ತು ಬಸ್ ನಿಲ್ದಾಣಗಳ ಸಮಸ್ಯೆ ಇದು ಆಲ್ರೆಡಿ ಚರ್ಚೆಯಲ್ಲಿರುವಂಥ ವಿಷಯ. ಪಟ್ಟಣದೊಳಗೆ ತುಂಬ ಅತಿ ಸ್ಪೀಡಲ್ಲಿ ಬರ್ತಾರೆ ಇವರು. ಮೂಡಿದರು ಸರಿಗೆ ಗೊತ್ತುಂಟು ಅದರ ಬಗ್ಗೆ, ಅವ್ರು ಸಹ ಅದೇ ಹೇಳಿದರು. ನಾವು ಎಷ್ಟು ಸರ್ತಿ ಹೇಳಿದರೆ ಸಹ ಅವರು ಯಾರು ಅದನ್ನು ಕೇರ್ ಮಾಡ್ತಾ ಇಲ್ಲ ಅಂತ. ಅದನ್ನು ಕೇರ್ ಮಾಡಬೇಕಾದವರು ಮಾಡ್ತಾ ಇಲ್ಲ ಅದನ್ನು. ಯಾಕೆ ಹೇಳಿದರೆ ಓವರ್ ಸ್ಪೀಡ್ ಬರ್ತಾ ಇದ್ದಾರೆ, ತುಂಬ ಕರ್ಕಶ ಹಾರ್ನ್ಗಳನ್ನು ಹಾಕೊಂಡು ಬರ್ತಾ ಇದ್ದಾರೆ. ಮತ್ತು ಏನಾದರೂ ಸಹ ಅವರಿಗೆ ಗಾಡಿಗಳು ಎಲ್ಲಾದರೂ ಸಹ ಅಡ್ಡ ಇದ್ದರೆ ಅವಾಚ್ಯ ಶಬ್ದಗಳಿಂದ ಅವರನ್ನು ಬೈದು ಸೈಡಿಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಕೆಲವು ಬಸ್ಸುಗಳು ಸ್ವಲ್ಪ ಒಂದು 2 ನಿಮಿಷ 1 ನಿಮಿಷ ಲೇಟ್ ಆದರೆ ಬಸ್ ಸ್ಟ್ಯಾಂಡಿಗೆ ಹೋಗುವುದಿಲ್ಲ ಇವರನ್ನು ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಅಥವಾ ನಮ್ಮ ಮೂಡುಬಿದ್ರೆ ಕೆಳಗೆ ಪೆಟ್ರೋಲ್ ಪಂಪ್ ಹತ್ರ ಇಳಿಸಿ ಸೀದಾ ಹೋಗ್ತಾರೆ.
ಜನಗಳಿಗೆ ತುಂಬ ತೊಂದರೆ ಆಗ್ತಾ ಉಂಟು. ಯಾಕೆ ಹೇಳಿದರೆ ಇಲ್ಲಿ ಬರೋದ್ರಲ್ಲಿ ಸುಮಾರು ಜನ ಹೊರಗೆ ಫ್ರೈಡೇ ಸ್ಯಾಟರ್ಡೆ ಸಂಡೇ 3 ದಿವಸ ಹೊರಗಿನ ಜನಗಳು ತುಂಬ ಬರ್ತಾರೆ ಇಲ್ಲಿಗೆ. ಅವರಿಗೆ ಮಾಹಿತಿಯೇ ಇಲ್ಲ. ಬಸ್ಸಿನವ್ರು ಮಂಗಳೂರಿಂದ ತಂದು ಮೂಡುಬಿದ್ರೆಯಲ್ಲಿ ಬಿಟ್ಟು ಹೋಗ್ತಾರೆ. ಆಮೇಲೆ ಎಲ್ಲಿ ಹೋಗಬೇಕು, ನೆಕ್ಸ್ಟ್ ಬಸ್ ಸ್ಟ್ಯಾಂಡ್ ಎಲ್ಲಿ ಅಂತ ಕೇಳ್ತಾರೆ. ಅಂದರೆ ಇದು ನಾನು ಹೇಳಿದ ರಿಪೋರ್ಟ್ಸ್ ಅಲ್ಲ, ಇದು ಜನರಲ್ ಇನ್ ಪಬ್ಲಿಕ್ ರಿಪೋರ್ಟ್ಸ್ ಅನ್ನು ನಾವು ನಿಮ್ಮ ಹತ್ರ ಹೇಳ್ತಿರೋದು. ಕೆಲವರಿಗೆ ಏನಾಗಿದೆ ಅಂತ ಹೇಳಿದರೆ, ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದರೆ ಸರ್, 6:30 ಗಂಟೆ ನಂತರ ಬಸ್ಸುಗಳು ಬಸ್ ಸ್ಟ್ಯಾಂಡಿಗೆ ಹೋಗೋದೇ ಇಲ್ಲ. ಮೂಡುಬಿದ್ರೆಯಲ್ಲಿ ಎಲ್ಲ ಬಸ್ಸುಗಳು ಸಹ ಸ್ಟ್ರೇಟ್ ಆಗಿ ಹೋಗೋದು. ಬಸ್ ಸ್ಟ್ಯಾಂಡ್ನಲ್ಲಿ ಕಾದುಕೊಂಡು ಕೂತಿದ್ದವನು ಬಸ್ ಸ್ಟ್ಯಾಂಡಲ್ಲೇ ಕಾದುಕೊಂಡಿರ್ತಾನೆ. ಅವನಿಗೆ ಇದು ಬಸ್ ಇಲ್ಲಿ ಬರ್ತದೆ 6:15 ನಂತರ ಬರ್ತದೆ ಅಂತ ಯಾರಿಗೂ ಅದರಲ್ಲಿ ಇದೇ ಇಲ್ಲ, ಏನು ಹೇಳ್ತಾರೆ, ಅದರ ಬಗ್ಗೆ ಏನು ಕಾಳಜಿ ಇಲ್ಲ. ಈ ಸಮಸ್ಯೆ ನಾವು ಎಲ್ಲ ಕಡೆಯಲ್ಲಿ ಸಹ ಎಂಕ್ವೈರಿ ಮಾಡಿದೆವು. ಉಡುಪಿಯಲ್ಲಿ ಮಾಡಿದೆವು, ಕಾರ್ಕಳದಲ್ಲಿ ಮಾಡಿದೆವು, ಬೆಳ್ಮಾನಲ್ಲಿ ಮಾಡಿದ್ದೇವೆ, ಕಾಪುವಲ್ಲಿ ಮಾಡಿದ್ದೇವೆ, ಮತ್ತು ಮಂಗಳೂರಲ್ಲಿ ಮಾಡಿದ್ದೇವೆ, ಸುಮಾರು ಕಡೆಯಲ್ಲಿ ಮಾಡಿದ್ದೇವೆ. ಇಲ್ಲಿ ಮಾಡಿದ್ರಲ್ಲಿ ನಮ್ಮ ಮೂಡುಬಿದ್ರೆಯಲ್ಲಿ ಮಾತ್ರ ಈ ಪರಿಸ್ಥಿತಿ. ಬಾಕಿ ಎಲ್ಲ ಕಡೆಯಲ್ಲಿ ಸಹ ಬಸ್ಸುಗಳು ಬಸ್ ಸ್ಟ್ಯಾಂಡಿಗೆ ಹೋಗ್ತದೆ, ನಮ್ಮಲ್ಲಿ ಮಾತ್ರ ಬಸ್ಸುಗಳು ಬಸ್ ಸ್ಟ್ಯಾಂಡಿಗೆ ಹೋಗುದಿಲ್ಲ. ಇದು ಯಾಕೆ ಅಂತ ನಮಗೆ ಇಷ್ಟರವರೆಗೆ ಇದಕ್ಕೆ ಏನು ಸೊಲ್ಯೂಷನ್ ಸಿಗಲಿಲ್ಲ. ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದರೆ, ಮಂಗಳೂರಿನವರಿಗೆ ಲಾಸ್ಟ್ ಬಸ್ ಹೋಗಲಿಕ್ಕೆ 8:15 ಗಂಟೆಗೆ, ಅದರ ನಂತರ ಮಂಗಳೂರಿಗೆ ಹೋಗಲಿಕ್ಕೆ ಬಸ್ ಇಲ್ಲ ನಮ್ಮಲ್ಲಿ. ಸೊ ಏನು ರಿಕ್ವೆಸ್ಟ್ ಬಂದಿದೆ ಅಂತ ಹೇಳಿದರೆ, KSRTC ಅವರು ಏನಾದರೆ ಒಂದು 9 ಗಂಟೆಗೆ ಒಂದು ಲಾಸ್ಟ್ ಬಸ್ ಹೊರಡಿಸುವ ಕಾರ್ಯಕ್ರಮ ಏನಾದರೂ ಮಾಡ್ಬೋದಾ ಮೂಡುಬಿದ್ರೆ ಅಂತ. ಯಾಕೆ ಹೇಳಿದರೆ ಕಾರ್ಕಳ ಸೈಡಿಗೆ ಬಸ್ಸುಗಳು ಉಂಟು, ಮಂಗಳೂರು ಸೈಡಿಗೆ ಬಸ್ಸುಗಳಿಲ್ಲ. 8:00 ಬಸ್ ಮಂಗಳೂರಿಗೆ ಲಾಸ್ಟ್. ಯಾಕೆ ಹೇಳಿದರೆ ಟ್ರೈನಿಗೆ ಹೋಗುವವರಿಗೆ, ಅವರಿಗೆ ಅಂದರೆ ಟ್ರೈನ್ ಡಿಪೆಂಡೆನ್ಸ್ ಆಗಿ ಬರುವವರಿಗೆ, ಕೇರಳದವರಿಗೆ, ತಮಿಳುನಾಡಿನವರಿಗೆಲ್ಲ ಅಲ್ಲಿ ಟ್ರೈನ್ ಇರೋದು 10:15 ಗಂಟೆಗೆ ರಾತ್ರಿ ಮಂಗಳೂರಲ್ಲಿ. ಇವರು ಇಲ್ಲಿಂದ ಅಟ್ಲೀಸ್ಟ್ 8 ಗಂಟೆಗಾದರೂ ಹೊರಡಬೇಕು ಅವರು. ಅಂದರೆ ಅಂಥದ್ದೊಂದು ರಿಕ್ವೈರ್ಮೆಂಟ್ ನಮ್ಮಲ್ಲಿ ಬಂದಿದೆ. ನೆಕ್ಸ್ಟಿಗೆ ಹೋಗೋದು ಅಂತ ಹೇಳಿದರೆ ಡಿಜಿಟಲ್ ದೂರು ವ್ಯವಸ್ಥೆ ಮತ್ತು CCTV. ಸಾರ್ವಜನಿಕರಿಗೆ ಏನಾಗಿದೆ ಅಂತ ಹೇಳಿದರೆ, ಮೂಡುಬಿದ್ರೆಯಲ್ಲಿ ನಮ್ಮಲ್ಲಿ CC ಕ್ಯಾಮೆರಾಗಳು ತುಂಬ ಉಂಟು. ಅದು ಎಷ್ಟು ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಉಂಟು, ಎಷ್ಟು ರೀತಿಯಲ್ಲಿ ಅದರ ಮೇಲೆ ಕೇಸ್ಗಳನ್ನು ಹಾಕ್ತಿದ್ದಾರೆ, ಅದರ ಎಷ್ಟು ರೀತಿಯಲ್ಲಿ ಅದನ್ನು ಕಂಟ್ರೋಲಿಗೆ ತಗೊಳ್ತಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಸೆಕೆಂಡ್ ಇದೇನು ಅಂತ ಹೇಳಿದರೆ, ನಮ್ಮಲ್ಲಿ ಡಿಜಿಟಲ್ ಕಂಪ್ಲೇಂಟಿನ ಬಗ್ಗೆ ಸ್ವಲ್ಪ ಮಾಹಿತಿ ಕಮ್ಮಿ ಉಂಟು. ಡಿಜಿಟಲ್ ಕಂಪ್ಲೇಂಟ್ ಅಂತ ಹೇಳಿದರೆ, ಮಂಗಳೂರಲ್ಲಿ ಯಾರಾದರೂ ಟ್ರಾಫಿಕ್ ವೈಲೇಷನ್ ಮಾಡಿದರೆ ಫೋಟೋ ತೆಗೆದು ಅವ್ರದ್ದೊಂದು ವಾಟ್ಸಪ್ ನಂಬರಿಗೆ ಹಾಕಿದರೆ ಇಮಿಡಿಯೇಟ್ ಅವನ ಮೇಲೆ ಆ್ಯಕ್ಷನ್ ತಗೊಳ್ತಾರೆ. ಅಥವಾ ತಹಶೀಲ್ದಾರಲ್ಲಿ ಏನಾದರೂ, ಈಗ DC ಗೆ ಏನಾದರೂ ಕಂಪ್ಲೇಂಟ್ ಮಾಡಲಿಕ್ಕಿದ್ರೆ ಅವ್ರದ್ದೊಂದು ಕಂಪ್ಲೇಂಟ್ ನಂಬರ್ ಉಂಟು ಸರ್, ಅದರಲ್ಲಿ ಕಂಪ್ಲೇಂಟನ್ನು ಬರೆದು ಹಾಕಿದರೆ ಅದರಲ್ಲಿ ಇಮಿಡಿಯೇಟ್ ಅವರು ಅದನ್ನು ಟ್ರೇಸ್ ಔಟ್ ಮಾಡ್ತಾರೆ. ಮೂಡುಬಿದ್ರೆಯಲ್ಲಿ ಅಂಥ ಒಂದು ಸಿಸ್ಟಮ್ ಇಲ್ಲ. ಈಗ ಮುನ್ಸಿಪಾಲ್ಟಿ ಅವರಿಗೆ ನಾವು ಕೃತಜ್ಞತೆ ಹೇಳಬೇಕು. ಅವರು ಲಾಸ್ಟ್ ವೀಕ್ ಒಂದು ಹೊಸ ನಂಬರನ್ನು ತಗೊಂಡು, ಈಗ ಆ ನಂಬರಿಗೆ ನಾವೇನಾದರೂ ಮೂಡುಬಿದ್ರೆಯ ಮುನ್ಸಿಪಾಲ್ಟಿ ಏನಾದರೂ ಸಮಸ್ಯೆ ಇದ್ದರೆ ಆ ನಂಬರಿಗೆ ಹಾಕಿದರೆ ಇಮಿಡಿಯೇಟ್ ಅವರು ಅದಕ್ಕೆ ರೆಸ್ಪಾನ್ಸ್ ಮಾಡುವ ಒಂದು ವ್ಯವಸ್ಥೆಯನ್ನು ಮೇಡಮ್ ಅವರು ಮಾಡಿದ್ದಾರೆ. ಅವರಿಗೆ ತುಂಬ ಥ್ಯಾಂಕ್ಸ್ ಅನ್ನು ಹೇಳ್ತೇನೆ. ಹೀಗೆ ಒಂದು ತಹಶೀಲ್ದಾರಿಗೆ ಸಹ ರಿಪೋರ್ಟ್ ಮಾಡಲಿಕ್ಕೆ ಇಲ್ಲಿ ಯಾವುದೇ ರೀತಿಯ ನಮ್ಮಲ್ಲಿ ಡಿಜಿಟಲ್ ವ್ಯವಸ್ಥೆಗಳು ಇಲ್ಲ. ಇದನ್ನು ಏನು ಮಾಡ್ಬೋದು ಅಂತ ನಾವು ಚರ್ಚೆ ಮಾಡಬೇಕು. ತ್ಯಾಜ್ಯ ನಿರ್ವಹಣೆ ಬಗ್ಗೆ ಸಹ ಹಾಗೆ, ಈಗ ಆಲ್ರೆಡಿ ಅದು ಎಲ್ಲರ ಬಾಯಲ್ಲಿರುವಂಥ ಚರ್ಚೆಗಳೇ. ರೋಡ್ ಸೈಡಲ್ಲಿ ಕಸ ಬಿಸಾಡ್ತಾರೆ, ಅದನ್ನು ಕ್ಲೀನಿಂಗ್ ಮಾಡ್ತಿದ್ದೇವೆ ನಾವು. ಅದನ್ನು ಏನು ಹೇಳ್ತಾರೆ, ಪ್ರತಿ ವರ್ಷ ನಾವು ಅದನ್ನು ಪ್ರತಿ ಬಾರಿ ನಾವು ಕ್ಲೀನ್ ಮಾಡ್ತೇವೆ, ತೆಗಿತೇವೆ. ನಾವು ಮೊನ್ನೆ ಕ್ಲೀನ್ ಮಾಡಿದ ಹಂಡೆಲ್ ಸುತ್ತಲ್ಲಿ ನಿನ್ನೆ ಪುನಃ ಒಂದಷ್ಟು ಕಸಗಳು ಆಲ್ರೆಡಿ ಬಿದ್ದಾಗಿದೆ. ಇದರ ಪರಿಣಾಮ ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಇಷ್ಟು ಒಳ್ಳೆ ಎಜುಕೇಟೆಡ್ ಆಗಿ, ಇಷ್ಟು ಒಳ್ಳೆ ಜನಗಳಾಗಿ ನಾವು ಹೀಗೆ ಮಾಡ್ತಿದ್ದೇವಲ್ಲ ಅಂತ ನಮಗೆ ಒಂದು ಬೇಜಾರಾಗ್ತಿದೆ. ಇದರ ಬಗ್ಗೆ ಏನಾದರೂ ಒಂದು ಸೀರಿಯಸ್ ಆ್ಯಕ್ಷನನ್ನು ತಗೊಳ್ಬೇಕು. ನಮ್ಮ ಮೂಡುಬಿದ್ರೆಗೆ ಯಾವುದು 4 ಪ್ರಮುಖ ರಸ್ತೆಗಳು ಮೂಡುಬಿದ್ರೆಗೆ ಕನೆಕ್ಟ್ ಆಗ್ತದೆ, ಆ 4 ರಸ್ತೆಗಳಲ್ಲಿ ಸಹ ಕೂಡ ಈ ಪ್ರಾಬ್ಲಮ್ ಉಂಟು. ಈಗ ನಮ್ಮ ರಿಂಗ್ ರೋಡಿಂದ ಸಾವಣೂರಿಗೆ ಹೋಗುವಂಥ ಒಂದು ಹೊಸ ಹೈವೇ ಏನಾಗಿದೆ, ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೋದು, ಹೊಸತ್ತೊಂದು ಕಸದ್ದೊಂದು ಇದನ್ನು ಹಾಕ್ತಾ ಇದ್ದಾರೆ ಅಲ್ಲಿ. ಆ ಬೋರ್ಡಿನ ಪಕ್ಕದಲ್ಲಿ ಹೊಸತ್ತು ಕಸವನ್ನೀಗ ಹಾಕ್ತಾ ಇದ್ದಾರೆ ಅಲ್ಲಿ. ನಮ್ಮ ರಿಂಗ್ ರೋಡಿಗೆ ಎಂಡ್ ಆಗ್ತದಲ್ಲ, ಅಲಂಗಾರಿಗೆ ಹೋಗಿ ಅಲ್ಲಿ ಲೆಫ್ಟ್ ತಗೊಳ್ತೇವೆ. ಅಲ್ಲಿಗ ಹೊಸ ಹೈವೇ ಸ್ಟಾಪ್ ಮಾಡಿದ್ದಾರೆ. ಮೊನ್ನೆ ಆಕ್ಸಿಡೆಂಟ್ ಎಲ್ಲ ಆಯಿತು ಅಂತ ಮಣ್ಣಿದ್ದು ರೋಡ್ ಹಾಕಿದ್ದಾರೆ, ಅಲ್ಲಿ ಮಣ್ಣೆಲ್ಲ ಹಾಕಿ ಬ್ಲಾಕ್ ಮಾಡಿದ್ರಲ್ಲ ರೋಡು. ಅದರ ಪಕ್ಕದಲ್ಲೇ ಈಗ ದೊಡ್ಡ ಒಂದು ಕಸದ್ದು ರಾಶಿ ಸ್ಟಾರ್ಟ್ ಆಗಿದೆ. ಸೊ ಇಂಥದನ್ನೆಲ್ಲ ಹೇಗೆ ನಾವು ಇದು ಮಾಡ್ಬೋದು ಅಂತ ಒಂದು ಆಲೋಚನೆ ಉಂಟು. 15ನೇ ಪಾಯಿಂಟ್ ಬಂದುಬಿಟ್ಟು, ಸರ್ ಅಲ್ಲೇ ಕೊಡ್ತೀನಿ. 15ನೇ ಪಾಯಿಂಟ್ ಬಂದುಬಿಟ್ಟು ಪೊಲೀಸ್ ಔಟ್ಪೋಸ್ಟ್ ಮತ್ತು ಪೊಲೀಸ್ ಟ್ರಾಫಿಕ್ ಸಿಬ್ಬಂದಿಯ ಕೊರತೆ ಉಂಟು ಇಲ್ಲಿ. ನಾವು ಪ್ರತಿ ಬಾರಿ ಹೇಳಿದಾಗ ಎಲ್ಲರೂ ಸಹ ಪೊಲೀಸ್ನವರು ಇದಕ್ಕೆ ಏನು ಕ್ರಮ ಕೈಗೊಳ್ತಿಲ್ಲ, ನೋ ಎಂಟ್ರಿಗೆ ಅಥವಾ ಇದಕ್ಕೆಲ್ಲ ಅಂತ ಸುಮಾರು ಕಂಪ್ಲೇಂಟ್ಸ್ಗಳು ಬರ್ತಾ ಇತ್ತು. ನಾವು ಅದನ್ನು ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಕೇಳಿದಾಗ ಅವರು ಏನು ಹೇಳಿದರು ಅಂತ ಹೇಳಿದರೆ, ನಮ್ಮಲ್ಲಿ ಅಷ್ಟು ಮ್ಯಾನ್ಸ್ ಇಲ್ಲ, ನಮ್ಮಲ್ಲಿ ಅದನ್ನು ಕಂಟ್ರೋಲ್ ಮಾಡುವಷ್ಟು ಮ್ಯಾನ್ಸ್ ಇಲ್ಲ. ಮತ್ತು ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬರೋದ್ರಿಂದ ನಮಗೆ ಮೂಡುಬಿದ್ರೆಯಲ್ಲಿ ಔಟ್ಪೋಸ್ಟಿನ ಒಂದು ಅವಶ್ಯಕತೆ ಉಂಟು, ಮತ್ತೊಂದು ಟ್ರಾಫಿಕ್ ಪೊಲೀಸ್ನ ಬಗ್ಗೆ ಒಂದು ಅವಶ್ಯಕತೆ ಉಂಟು ಅಂತ ಅವರೊಂದು ಪ್ರಸ್ತಾವನೆ ಕೊಟ್ಟಿದ್ದರು. ಅದನ್ನು ಸಹ ನಾವು ಇದರಲ್ಲಿ ಮೆನ್ಷನ್ ಮಾಡಿದ್ದೇವೆ. ಹಾಗೆಯೇ ಸರ್ ಕೂಡ ಅದನ್ನು ಅಸೆಂಬ್ಲಿಯಲ್ಲಿ ಆಲ್ರೆಡಿ ಅದರ ಬಗ್ಗೆ ಹೇಳಿ ಅದರದೊಂದು ಗಮನವನ್ನು ಹರಿಸಿದ್ದಾರೆ, ಪೊಲೀಸ್ ಸ್ಟೇಷನ್ ನಮ್ಮಲ್ಲಿ ಬೇಕು ಅಂತ. ಆದರೆ ನಮಗೆ ಇದನ್ನು ಕಂಪ್ಲೇಂಟ್ ಮಾಡ್ತೇವೆ ಅಥವಾ
ಪರ್ಸನಲಿ ನಾವು ನಿಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದೇವೆ ಅಂತ ದಯವಿಟ್ಟು ಯಾರು ಕೂಡ ಅಂದ್ಕೊಳ್ಬೇಡಿ. ಇದು ಜನಗಳ ಒಪಿನಿಯನನ್ನು ನಾನು ಮೂಡುಬಿದಿರೆಯ ವಾಯ್ಸ್ ಆಗಿ ನಾನು ನಿಮ್ಮ ಹತ್ರ ಎಲ್ಲ ಹೇಳ್ತಾ ಇದ್ದೇನೆ. ನೋಡಿ, ಪೊಲೀಸ್ನವ್ರಿಗೆ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಪೀಕ್ ಅವರ್ಸಲ್ಲಿ ಇವರು ಬೇರೆ ಕಡೆ ಎಲ್ಲ ಹೋಗಿ ಫೈನ್ ಹಾಕೊಂಡು ನಿಲ್ತಾರೆ. ಮೂಡುಬಿದ್ರೆಯಲ್ಲಿ ಟ್ರಾಫಿಕ್ ಕಂಟ್ರೋಲಿಂಗ್ ಇವರು ಮಾಡ್ತಾ ಇಲ್ಲ. ನಿನ್ನೆ ಕೂಡ ಹಾಗೇನೇ ಆಯಿತು. ನಿನ್ನೆ ಮೂಡುಬಿದ್ರೆ ಇಡೀ ಕಂಪ್ಲೀಟ್ ಟೋಟಲ್ ಜಾಮ್ ಆಗಿದೆ ಸರ್. ಇವರು ಗಂಟಲ್ಗಟ್ಟೆ ಹತ್ರ ನಿಂತು ಫೈನ್ ಹಾಕ್ತಾ ಇದ್ದಾರೆ. ಅಂದರೆ ಇವರಿಗೆ ಮೂಡುಬಿದ್ರೆಯಲ್ಲಿ ಈಗ ಹೆವಿ ವೆಹಿಕಲ್ಸನ್ನು ಹಿಡಿದ್ರೆ ಸರ್ ಡೈಲಿ ಇವರಿಗೆ ಆಗುವಷ್ಟು ಕೇಸುಗಳು ಮೂಡುಬಿದ್ರೆಯಲ್ಲಿ ಹಾಕೋದಲ್ಲ. ಟ್ರಾಫಿಕ್ ವೈಲೇಷನ್ ಮಾಡೋದು 100% ಎಲ್ಲರೂ ತಪ್ಪೆ, ಯಾರು ಮಾಡಬಾರ್ದು ಅದನ್ನು. ಬಟ್ ಕಾನೂನು ಬ್ಯಾಲೆನ್ಸ್ ಆಗಿರಬೇಕು. ಮೂಡುಬಿದ್ರೆಯ ಪರಿಸ್ಥಿತಿ ಹದಗೆಟ್ಟಿದೆ, ಬಟ್ ಊರಿನವರು ತಪ್ಪು ಮಾಡ್ತಿದ್ದಾರೆ. ಇದು ಆ ರೀತಿಯ ಆ ಲೆವೆಲಲ್ಲಿ ಮೆಸೇಜ್ಗಳು ಹೋಗ್ತಾ ಉಂಟು. ಇದು ಪೊಲೀಸ್ನವರಾಗಲಿ ಅಥವಾ ಇದರ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇವರು ಇದರ ಬಗ್ಗೆ ಏನು ಚರ್ಚೆ ಮಾಡ್ತೀರಿ ಅಂತ ನಮಗೆ ಗೊತ್ತಿಲ್ಲ. ಅವ್ರ ಹತ್ರ ಕೇಳಿದ ಕೂಡಲೇ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ನಮಗೆ ಅಲ್ಲಿ ಫೈನ್ ಹಾಕ್ಲಿಕ್ಕೆ ಬಿಡುವುದಿಲ್ಲ, ಅವ್ರು ಗಲಾಟೆ ಮಾಡ್ತಾರೆ, ಆ ಥರದ್ದೆಲ್ಲ ಮಾತುಗಳು ಬಂದಿದೆ ನಮ್ಮ ಹತ್ರ. ಹೆವಿ ವೆಹಿಕಲ್ಸ್ಗಳದ್ದು ಬೇಡ, ಇವರು ನಿಲ್ಲಿಸೋದು ಬೇಡ ವೆಹಿಕಲನ್ನು. ಈಗೆಲ್ಲ ಡಿಜಿಟಲ್ ಆಗಿದೆ. ಒಂದು ಫೋಟೋ ತೆಗೆದು ಅವರಿಗೆ ಡೈರೆಕ್ಟ್ ಕೇಸ್ ಹಾಕಿದ್ರು ಸಾಕಲ್ಲ, ಅವರನ್ನು ನಿಲ್ಲಿಸಿ ವಿಚಾರಣೆ ಮಾಡುವಷ್ಟು ಟೈಮ್ ಬೇಕು ಅಂತ ಏನಿಲ್ಲ. ಒಂದು ಫೋಟೋ ತೆಗಿರಿ, ನೋ ಎಂಟ್ರಿಲಿ ಬರೋ ಒಂದು ಫೋಟೋ ತೆಗೆದು ಅವನ ಮೇಲೆ ಕೇಸ್ ಹಾಕುವ, ಏನು ಮಾಡೋದು? ಇಲ್ಲದೆ ಮೂಡುಬಿದ್ರೆ ಟ್ರಾಫಿಕನ್ನು ನಮಗೆ ಸುಧಾರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಇದು ಒಂದು ವಿಚಾರ. ಮತ್ತು ನೆಕ್ಸ್ಟ್ ಹೋಗೋದು ಅಂತ ಹೇಳಿದರೆ ಮೆಸ್ಕಾಮ್ನವರ ಸಮಸ್ಯೆಗಳುಂಟು. ಮೆಸ್ಕಾಮಲ್ಲಿ ಇವರು ಹಗಲು ರಾತ್ರಿ ದುಡಿದುಕೊಂಡು ಒಳ್ಳೆ ರೀತಿಯ ಕೆಲಸಗಳನ್ನು ಮೂಡುಬಿದ್ರೆಗೆ ಮಾಡಿಕೊಡ್ತಿದ್ದಾರೆ. ಇದರ ಬಗ್ಗೆ ಯಾವುದೇ ರೀತಿಯ ತಪ್ಪುಗಳು ಇಲ್ಲ. ಆದರೆ ಕೆಲವು ಸಮಾಜದಿಂದ ಏನು ದೂರುಗಳು ಉಂಟು ಅಂತ ಹೇಳಿದರೆ ಇವರ ಮೇಲೆ, ಇವರು ತುಂಬ ಒಂದು ದೊಡ್ಡ ಆಫೀಸರ್ಗಳಾಗಿ ಬಿಹೇವ್ ಮಾಡ್ತಾರೆ. ಲೈನ್ಮ್ಯಾನ್ಗಳು ಮನೆಗೆ ಬಂದರೆ, ಫ್ಯೂಸ್ ತೆಗಿಲಿಕ್ಕೆ ಬಂದರೆ ಏನೋ ಒಂದು ಅವನ ಕೈಕಾಲು ಹಿಡಿದು ಅಲ್ಲ ಫೀಸ್ಗೆ ಹಣ ಕಟ್ಟಲೇಬೇಕು ನಾವು. ಕೆಲವ್ರದಲ್ಲಿ 70 ರೂಪಾಯಿ ಫೀಸ್ ಪೆಂಡಿಂಗ್ ಇದ್ದರೆ ಸಹ ಅವರ ಫೀಸನ್ನು ತಗೊಂಡು ಹೋಗ್ತಾ ಇದ್ದಾರೆ. ರೀಸೆಂಟ್ಲಿ ಒಂದು ಯಾರ್ದೋ ಒಂದು ಮಗು ಇದು ಎಕ್ಸಾಮ್ ಇತ್ತು, ಅವರ ಫೋನ್ಪೇ ಗೂಗಲ್ ಪೇನ ವರ್ಕ್ ಆಗ್ತಿರ್ಲಿಲ್ಲ ಅಂದೆ. ಅವರು ಫ್ಯೂಸ್ ತಗೊಂಡು ಹೋದ್ರೆ ಅಂತ 152 ರೂಪಾಯಿಯನ್ನು ಪೆಂಡಿಂಗ್ ಇತ್ತು ಅವ್ರ ಹತ್ರ ಕ್ಯಾಶ್ ಇರಲಿಲ್ಲ ಕೊಡಲಿಕ್ಕೆ ಮನೆಯಲ್ಲಿ ಹೆಂಗಸ ಹತ್ರ. ಇವರು ಫ್ಯೂಸ್ ತಗೊಂಡು ಹೋಗಿದ್ದಾರೆ, ಅದರ ಮೇಲೆ ಉಡಫೆ ಸಹ ಮಾತಾಡಿದ್ದಾರೆ. ಸೊ ಇದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು ಸರ್. ಮತ್ತು ಇಲ್ಲಿ ಏನಾಗ್ತಾ ಉಂಟು ಅಂತ ಹೇಳಿದರೆ, ನಮ್ಮ ಎಲ್ಲ ಮೂಡುಬಿದ್ರೆಯ ಮೆಸ್ಕಾಂ ಕಂಬಗಳೆಲ್ಲ ನಮ್ಮ ಗಿಡ ಮರಗಳಲ್ಲಿ ತುಂಬಿ ಹೋಗಿದೆ. ಅದನ್ನು ಕ್ಲೀನ್ ಮಾಡ್ತಾ ಇಲ್ಲ ಯಾರು ಸಹ. ಅದನ್ನು ಹಾಗೆ ಬೇಕಾದಾಗ ಅದನ್ನು ಅವರಿಗೆ ಸಮಸ್ಯೆ ಬಂದಾಗ ಅದನ್ನು ಕಟ್ ಮಾಡ್ತಾರೆ ಮತ್ತು ಬಿಟ್ಟು ಬಿಡ್ತಾರೆ. ಇವರು ಸಮ್ಮರ್ ಸೀಸನಲ್ಲಿ, ಅಂದರೆ ಈಗ ಈ ಸೀಸನಲ್ಲಿ ಎಲ್ಲೆಲ್ಲ ಸಮಸ್ಯೆಗಳಾಗ್ತದೆ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತುಂಟು. ಅದನ್ನು ಫಸ್ಟಿಗೆ ಅವರು ಗಿಡ ಮರಗಳನ್ನೆಲ್ಲ ಕಟ್ ಮಾಡಿ ಆದಷ್ಟು ಬೇಗ ಅದನ್ನು ಮಳೆಗಾಲಕ್ಕೆ ಸಿದ್ಧವಾಗಿ ಇಡಬೇಕು ಅಂತ ಒಂದು ಸಜೆಷನ್ಸ್ ಬಂದಿದೆ ಅವರಿಗೆ. ಮತ್ತು ಇವರ ತುರ್ತು ವೆಹಿಕಲ್ ಏನು ಉಂಟು ಇವರು ಹೋಗೋದು, ಅದು ಅನ್ಕಂಡೀಷನಲ್ ವೇಯಲ್ಲಿ ಉಂಟದು. ಅಂದರೆ ಅದು ಸ್ವಲ್ಪ ಸರಿ ಇಲ್ಲ. ಅದನ್ನು ಸ್ವಲ್ಪ ಸ್ಟ್ಯಾಂಡರ್ಡ್ ರೀತಿಯಲ್ಲಿ ಅದನ್ನು ಸರಿ ಮಾಡಬೇಕು, ಅವರ ಗಾಡಿ ಏನು ಯೂಸ್ ಮಾಡ್ತಿದ್ದಾರೆ ಅದನ್ನು. ಮತ್ತು ಆಲ್ರೆಡಿ ಅದರಲ್ಲಿ ಮೆನ್ಷನ್ ಆಗಿ ಉಂಟು. ಅರಣ್ಯ ಇಲಾಖೆಯವರ ಬಗ್ಗೆ ಸ್ವಲ್ಪ ಪಬ್ಲಿಕ್ಗಳಿಗೆ ನಿರಾಸೆ ಉಂಟು. ರಸ್ತೆ ಬದಿಯಲ್ಲಿರುವ ಅಕ್ರಮ ಮರಗಳನ್ನು ಬೇಕಾಬಿಟ್ಟಿ ಕಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಯಾರು ಅದರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಈಗ ಯಾರೊಬ್ಬ ಕಾಂಪ್ಲೆಕ್ಸ್ ಮಾಡ್ತಿದ್ದಾನೆ, ಅವನ ನಾನೇ ಒಂದು 10 ಸರ್ತಿ ಕಂಪ್ಲೇಂಟ್ ಮಾಡಿದ್ದೇನೆ, ಯಾರು ಅದರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿಲ್ಲ. ಯಾವುದೋ ಒಂದು ಕಾಂಪ್ಲೆಕ್ಸ್ ಕಟ್ತಾ ಉಂಟಾದರೆ ಎದುರು ಅವರಿಗೆ ಆ ಮರ ಡಿಸ್ಟ್ರಾಕ್ಟ್ ಆಗ್ತಾ ಉಂಟು ಹೇಳಿ, ಮರ ಅಂತ ಹೇಳಿದರೆ ನೀವು ದೊಡ್ಡ ಮರ ಅಂತ ಬಯಸಬೇಡಿ, ಇವರೇ ಅದನ್ನು ಪ್ಲಾಂಟ್ ಮಾಡಿ ನೆಟ್ಟಂಥ ಮರವನ್ನು ನೆಲಸಮ ಮಾಡ್ತಿದ್ದಾರೆ. ಅದರ ಬಗ್ಗೆ ಯಾರು ಕಾಳಜಿ ವಹಿಸ್ತಾ ಇಲ್ಲ. ಅವ್ರ ಹತ್ರ ಏನು ಅದರ ಬಗ್ಗೆ ಲೆಕ್ಕ ಉಂಟು ಅಂತ ಸಹ ನಮಗೆ ಗೊತ್ತಿಲ್ಲ. ಮತ್ತು ಎಲ್ಲ ಮರಗಳಿಗೆ ಬ್ಯಾನರನ್ನು ಆಣಿ ಹೊಡೆದು ಹಾಕ್ತಾ ಇದ್ದಾರೆ. ಇದರ ಬಗ್ಗೆ ನೀವೇನು ಆ್ಯಕ್ಷನ್ಸ್ಗಳನ್ನು ತಗೊಳ್ತಾ ಇಲ್ಲ, ಅದನ್ನು ಸಹ ನಾವು ಆಲ್ರೆಡಿ ಹೇಳಿದ್ದೇವೆ ನಾವು. ಮತ್ತು ರಸ್ತೆ ಬದಿಯಲ್ಲಿ ಇವರಿಗೆ ನೋಡಿ, ಇವರು ಮತ್ತು ಮೆಸ್ಕಾಂನವರು ಸೇರಿಕೊಂಡು ಏನಾದರೂ ಸಹ ಮರಗಳನ್ನು ಕಟ್ ಮಾಡೋದು ಅಥವಾ ಏನಾದರೂ ಸಹ ಒಂದು ಪ್ರೋಗ್ರಾಮ್ಗಳನ್ನು ಇವರು ಹಾಕೊಳ್ಬೋದು ಸರ್. ಯಾಕೆಳಿದ್ರೆ ಮೆಸ್ಕಾಂನವ್ರ ಹತ್ರ ಸಹ ಜನ ಇಲ್ಲ ಅಂತೆ. ಇವ್ರ ಹತ್ರ ಏನಾದರೂ ಹೆಲ್ಪ್ ತಗೊಂಡು ಇವರು ಮತ್ತು ಅವರು ಒಟ್ಟಿಗೆ ಸೇರಿಕೊಂಡು ಅಂಥ ಮರಗಳೆಲ್ಲ ಇದ್ದರೆ ಸುರಿಗೆ ಅದನ್ನು ಕಟ್ ಮಾಡಿ ಅದನ್ನೊಂದು ಒಳ್ಳೆ ರೀತಿಯಲ್ಲಿ ಸುಸಜ್ಜಿತವಾಗಿ ಮಾಡಿಕೊಟ್ರೆ ಒಳ್ಳೆಯದು. ಮತ್ತು ಅರಣ್ಯ ಈಗ ನೋಡಿ, ಎಲ್ಲ ಕಡೆಯಲ್ಲಿ ಸಹ ಇಲ್ಲಿ ಚಿರತೆ ಬಂತು, ಇಲ್ಲಿ ಹುಲಿ ಬಂತು, ಇಲ್ಲಿ ಅದು ಬಂತು ಇದು ಬಂತು ಅಂತ ಎಲ್ಲರೂ ಸಹ ಕಂಪ್ಲೇಂಟ್ ಮಾಡ್ತಾರೆ. ಬಟ್ ಅರಣ್ಯ ಇಲಾಖೆಯಿಂದ ಅದರ ಬಗ್ಗೆ ಯಾವುದೇ ರೀತಿಯ ಪ್ರೋಗ್ರಾಮ್ಗಳು ಇಷ್ಟರವರೆಗೆ ಮೂಡುಬಿದ್ರೆಯಲ್ಲಿ ಆಗಲಿಲ್ಲ. ವೈಲ್ಡ್ ಲೈಫ್ ಅದನ್ನೊಂದು ಹೇಗೆ ಮಾಡುವ, ಅದರ ಬಗ್ಗೆ ಒಂದು ಟೀಮ ಅಥವಾ ಅದಕ್ಕೊಂದು ಬೇಕಿದ್ದ ಒಂದು ಡಾಕ್ಟರ್ಸ್ ನಮ್ಮಲ್ಲಿ ರೆಡಿ ಇರುವ ಹಾಗೆ, ಅಥವಾ ಅದಕ್ಕೆ ಬೇಕಿರುವಂಥ ಒಂದು ವೆಟರ್ನರಿ ಹಾಸ್ಪಿಟಲ್ ನಮ್ಮ ಹತ್ರ ರೆಡಿ ಇರುವ ಹಾಗೆ ಇವ್ರ ಹತ್ರ ಆ ಟೀಮು ಯಾವುದು ರೆಡಿ ಇಲ್ಲ. ಯಾವಾಗ ನೋಡಿದರೆ ಇವ್ರ ಹತ್ರ ಕೊರತೆಗಳು ಉಂಟು. ಮತ್ತು ಅರಣ್ಯ ಇಲಾಖೆಯವರು ಇನ್ನಷ್ಟು ಒಳ್ಳೆ ಪ್ರೋಗ್ರಾಮ್ಗಳನ್ನು ಮಾಡಬೇಕು. ಖಾಲಿ ಏನು ಹೇಳ್ತಾರೆ, ವನ ಮಹೋತ್ಸವವನ್ನು ಒಂದೇ ಡಿಪೆಂಡ್ ಆಗಿದ್ದರೆ ಸಾಕಾಗೋದಿಲ್ಲ. ಜನಗಳಲ್ಲಿ ನಿಮ್ಮ ಬಗ್ಗೆ ಇನ್ನೂ ಸ್ವಲ್ಪ ಹೆದರಿಕೆ ಮೂಡಬೇಕು ಅಂತ ಒಂದು ಒಪಿನಿಯನ್ ಉಂಟು ನಿಮ್ಮ ಮೇಲೆ. 18ನೇ ಪಾಯಿಂಟ್ ಏನು ಅಂತ ಹೇಳಿದರೆ, ಪ್ರವಾಸೋದ್ಯಮ ಅಭಿವೃದ್ಧಿಯ ಸಮಸ್ಯೆಗಳು. ಮೂಡುಬಿದ್ರೆ ಒಂದು ಜೈನಕಾಶಿ ಮೂಡುಬಿದ್ರೆ ಆಗಿ ಇಷ್ಟೊಂದು ದೊಡ್ಡ ಟೂರಿಸ್ಟ್ ಹಬ್ ಆಗಿರುವುದರಿಂದ ಮೂಡುಬಿದ್ರೆಯಲ್ಲಿ ಟೂರಿಸಮ್ನ ಬಗ್ಗೆ ಯಾವುದೇ ರೀತಿಯ ಪ್ರೋಗ್ರಾಮ್ಗಳು ಆಗ್ತಾ ಇಲ್ಲ. ಯಾವುದೇ ಪ್ರೋಗ್ರಾಮ್ ಇದ್ರೆ ಸಹ, ಈಗ ನಾನು ಮತ್ತು ವಿವೇಕ್ ಅವರು ಸಹ
ನಾವು ಡಿ ಸಿ ಮೀಟಿಂಗಿಗೆ ಹೋದಾಗ ಇದನ್ನು ಹೈಲೈಟ್ ಮಾಡಿ ಹೇಳಿದ್ದೇವೆ. ನೀವು ಮೂಡುಬಿದಿರೆ ಕಮಿಷನರೇಟ್, ಮಂಗಳೂರು ಕಮಿಷನರೇಟ್ ಅಂತ ಹೇಳ್ತೀರಿ, ಮೂಡುಬಿದಿರೆಗೆ ಒಂದೇ ಒಂದು ರೀತಿಯ ಪ್ರೋಗ್ರಾಮ್ಗಳು ಗೌರ್ಮೆಂಟ್ ಸೈಡಿಂದ ಆಗ್ತಾ ಇಲ್ಲ, ಟೂರಿಸಮ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಆಗ್ತಾ ಇಲ್ಲ, ಯಾಕೆ ಅಂತ ಕೇಳಿದೆವು ನಾವು. ಅವರಿಗೆ ಅದರ ಬಗ್ಗೆ ಉತ್ತರ ಇಲ್ಲ ಸರ್ ಅವರಿಗೆ. ಸೊ ನಮ್ಮಲ್ಲಿ ಒಂದು ಈಗ ಮಂಗಳೂರಲ್ಲಿ ಟೂರಿಸಮ್ ಡೆವಲಪ್ಮೆಂಟ್ ಅಲ್ಲ ಸರ್, ಟೂರಿಸಮ್ ಕೌನ್ಸಿಲ್, ಮ್ಯಾಂಗ್ಳೂರ್ ಕೌನ್ಸಿಲ್ ಟೂರಿಸಮ್ ಡೆವಲಪ್ಮೆಂಟ್ ಅಲ್ಲ ಅದರ ಹೆಸರು, ಕೋಸ್ಟಲ್ ಟೂರಿಸಮ್ ಡೆವಲಪ್ಮೆಂಟ್ ಕಮಿಟಿ ಅಂತ ಒಂದು ಮಾಡಿದ್ದಾರೆ, ಅದರಲ್ಲಿ ವಿವೇಕ್ ಅವರು ಇದ್ದಾರೆ. ನಾವು ಅದನ್ನೊಂದು ಮೂಡುಬಿದಿರೆಯಲ್ಲಿ ಸಹ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಯಾಕೆ ಅಂತ ಹೇಳಿದರೆ ಅದರಲ್ಲಿ ತುಂಬ ಫಂಡ್ಗಳು ಉಂಟು, ಅದರಲ್ಲಿ ತುಂಬ ನಮ್ಮನೆ ಒಂದು ಪ್ರೋಗ್ರಾಮ್ಸ್ಗಳು ಇಲ್ಲಿ ಮಾಡುವಂಥ ಒಂದು ಸಿಚುವೇಶನ್ಸ್ ನಮಗೆ ಕ್ರಿಯೇಟ್ ಆಗ್ತದೆ. ಯಾಕೆ ಅಂತ ಹೇಳಿದರೆ ಈಗ ಆಳ್ವಾಸ್ನವರು ಮೂಡುಬಿದಿರೆಯಲ್ಲಿ ಇಲ್ಲದಿದ್ದರೆ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮಲ್ಲಿ ತುಂಬ ಕಡಿಮೆ ಆಗ್ತಿತ್ತು, ಗ್ಯಾರಂಟಿ. ಅದರ ಬಗ್ಗೆ ಏನೂ ಕಾಳಜಿ ಇರ್ತಿರ್ಲಿಲ್ಲ. ಪ್ರವಾಸೋದ್ಯಮ ಇಲಾಖೆ ಅವ್ರದ್ದು ಕಾಂಟ್ರಿಬ್ಯೂಷನ್ ಮೂಡುಬಿದಿರೆಗೆ ಏನು ಅಂತ ನಮಗೆ ಇನ್ನೂ ಸಹ ಅರ್ಥ ಆಗ್ತಾ ಇಲ್ಲ. ಮತ್ತು ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಮೂಡುಬಿದಿರೆಯಲ್ಲಿ ಏನು ಅಂತ ಹೇಳಿದರೆ ಇಲ್ಲೀಗಲ್ ಮದ್ಯ ಮಾರಾಟ ಮಾಡೋದು. ಅಬಕಾರಿ ಇಲಾಖೆಯವರಿಗೆ ನಾವು ಸುಮಾರು ಸರ್ತಿ ಪತ್ರಗಳನ್ನು ಬರೆದಿದ್ದೇವೆ, ಸುಮಾರು ಸರ್ತಿ ಅವರನ್ನು ಫೋನ್ ಕಾರ್ಯಕ್ರಮದಲ್ಲಿ ಸಹ ನಾವು ಮಾತಾಡಿಸ್ಕೊಂಡಿದ್ದೇವೆ. ಮೂಡುಬಿದಿರೆಯಲ್ಲಿ ತುಂಬ ಕಡೆಯಲ್ಲಿ ಇಲ್ಲೀಗಲ್ ಡ್ರಿಂಕ್ಸನ್ನು ಸೇಲ್ ಮಾಡ್ತಾ ಇದ್ದಾರೆ ಸರ್. ಇದನ್ನು ಯಾರು ಕಡಿವಾಣ ಹಾಕ್ತಾ ಇಲ್ಲ. ಮತ್ತು ಅವರ ಹತ್ರ ಕೇಳಿದ ಕೂಡಲೇ ನಾವು ಅವರನ್ನು, ಇದೇನಾಗಿದೆ ಅಂತ ಹೇಳಿದರೆ 24/7 ಇವರಿಗೆ ಅವೈಲಬಿಲಿಟಿ ಉಂಟು, 24 ಗಂಟೆ ಕೂಡ ಇವರಿಗೆ ಅವೈಲಬಿಲಿಟಿ ಉಂಟು. ಇವರ ಕ್ರಮ ಏನು ಅಂತ ಹೇಳಿದರೆ 11 ಗಂಟೆ ನಂತರ ಯಾರಿಗೆ ಕೊಡಬಾರ್ದು, ಮತ್ತು ಬೆಳಿಗ್ಗೆ ಸಾಧಾರಣ 10 ಗಂಟೆ ನಂತರ ಯಾರಿಗೆ ಕೊಡಬಾರ್ದು ಅಂತ ಏನೋ ಒಂದು ಸಿಸ್ಟಮ್ ಇದೆ. ಅದನ್ನು ಯಾರೂ ಫಾಲೋ ಮಾಡ್ತಿಲ್ಲ. ಕೆಲವು ಬಾರ್ ಆ್ಯಂಡ್ ರೆಸ್ಟೋರೆಂಟ್ನವರು ರಾತ್ರಿ ಇಡೀ ಕೊಡ್ತಾರೆ, ಬೆಳಿಗ್ಗೆ ಸಹ ಕೊಡ್ತಾ ಇದ್ದಾರೆ. ಇದು ಸ್ವಲ್ಪ ಗಲಾಟೆಗೆ ಇದಕ್ಕೆಲ್ಲ ಕಾರಣಗಳು ಆಗ್ತಾ ಉಂಟು. ಇಲ್ಲಿ ಅಂದರೆ ಹೊರಗಿನಿಂದ ಬಂದವರು, ಊರಿನವರು ಅಂತ ನಾನು ಹೇಳೋದಲ್ಲ, ಹೊರಗಿನಿಂದ ಬಂದವರು ಇದಕ್ಕೆ ತುಂಬ ಅಟ್ರಾಕ್ಟ್ ಆಗಿ ಅವರು ಬೇಕಾಬಿಟ್ಟಿ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಮತ್ತು ನಾವು ಅವರ ಹತ್ರ ಕಂಪ್ಲೇಂಟ್ ಮಾಡಿದಾಗ ಅವರ ಬಗ್ಗೆ ಏನೂ ಇಷ್ಟವರೆಗೆ ಯಾವುದೇ ರೀತಿಯ ಒಂದು ಕ್ರಮಗಳನ್ನು ಇಷ್ಟವರೆಗೆ ತಗೊಳ್ಳಿಲ್ಲ ಅವರು. ಸೊ ಇದರ ಬಗ್ಗೆ ಏನು ಮಾಡ್ಬೋದು ಅಂತ ಒಂದು ಆಲೋಚನೆ ಮಾಡಬೇಕು. 20ನೇ ಪಾಯಿಂಟ್ ಏನು ಅಂತ ಹೇಳಿದರೆ GPS ಮತ್ತು ಡಿಜಿಟಲ್ ಮ್ಯಾಪಿಂಗ್ಗಳ ಬಗ್ಗೆ ಸಮಸ್ಯೆ ಉಂಟು. ನಾವೀಗ ನೋ ಎಂಟ್ರಿಯಿಂದ ಮೊನ್ನೆಯಿಂದ ನಾವು ಬೊಬ್ಬೆ ಆಗ್ತಿದ್ದೇವೆ. ನಮ್ಮ GPS ಅಲ್ಲಿ ಇನ್ನೂ ಸಹ ಅದು ನೋ ಎಂಟ್ರಿ ರೋಡ್ ಅಂತ ಲೊಕೇಟ್ ಆಗಲೇ ಇಲ್ಲ ನಮ್ಮದರಲ್ಲಿ. GPS ಅಲ್ಲಿ ಈಗ ಬೇರೆ ಕಡೆ ನೀವು ಬ್ಯಾಂಗ್ಳೂರಿಗೆಲ್ಲ ಹೋದಾಗ ಮ್ಯಾಪ್ ಹಾಕಿದಾಗ ನೋ ಎಂಟ್ರಿ ರೋಡನ್ನು ನೋ ಎಂಟ್ರಿ ಅಂತಲೇ ತೋರಿಸ್ತದೆ, ಅದು ನಮ್ಮಲ್ಲಿ ತೋರಿಸ್ತಾ ಇಲ್ಲ. ಟೂರಿಸ್ಟ್ಗಳೆಲ್ಲ ನಾವು ಮೊನ್ನೆ ನೋಡಿದೆವು, ಟೂರಿಸ್ಟ್ಗಳಿಗೆ ಈಗ ಈ ರೋಡೆಲ್ಲ ಗೊತ್ತು, ಬಸ್ ಸ್ಟ್ಯಾಂಡಿಂದ ಇಳಿದುಕೊಂಡು ಬರುವ ರೋಡು ಟೂರಿಸ್ಟ್ಗಳಿಗೆ ಹೇಗೆ ಗೊತ್ತು ಅಂತ ನಾವು ಆಲೋಚನೆ ಮಾಡಿದಾಗ ಅಲ್ಲಿ ಮ್ಯಾಪಲ್ಲಿ ತೋರಿಸ್ತಾ ಉಂಟದು. ನೀವು ಬೆಳ್ತಂಗಡಿಯಿಂದ ಮೂಡುಬಿದಿರೆಗೆ ಹೇಗೆ ಬರಬೇಕು ಅಂತ ಹೇಳಿದರೆ ಅದು ಅಮರ್ಶಿ ಟಾಕೀಸಿಂದ ಒಳಗೆ ಬರಲಿಕ್ಕೆ ಸಹ ತೋರಿಸ್ತದೆ. ಅದು ಅದರಲ್ಲಿ ಲೊಕೇಟ್ ಆಗಲೇ ಇಲ್ಲ ಮೇಡಮ್. ಇದನ್ನೊಂದು ಏನು ಮಾಡ್ಬೋದು ಅಂತ ನೀವು ಆಲೋಚನೆ ಮಾಡ್ಬೋದು. ಯಾಕೆ ಹೇಳಿದರೆ ಹೊರಗಿನವರಿಗೆ ತುಂಬ ಮಿಸ್ಕಮ್ಯುನಿಕೇಷನ್ ಆಗ್ತಾ ಉಂಟು, ಅಂದರೆ ಟೂರಿಸ್ಟಿಗೆ ಬರುವವರಿಗೆಲ್ಲ. ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು. ಕುಡಿಯುವ ನೀರಿನ ವ್ಯವಸ್ಥೆ ಸ್ವಲ್ಪ ಕಡಿಮೆ ಉಂಟು ಅಂತ ಮೂಡುಬಿದಿರೆಯಲ್ಲಿ, ಅದರ ಬಗ್ಗೆ ಕೂಡ ಸಹ ಒಂದು ದೂರುಗಳು ಬಂದಿದೆ. ಮೂಡುಬಿದಿರೆ ಸಂಪ್ರದಾಯಗಳ ರಕ್ಷಣೆ ಇದೊಂದು ವೆರಿ ಇಂಪಾರ್ಟೆಂಟ್ ಆಗಿ ನಾವು ಎಲ್ಲರೂ ಸಹ ಗಮನ ಹರಿಸಬೇಕಾದಂಥ ವಿಷಯ. ಇದು ನಮ್ಮ ತಲೆಯಲ್ಲಿ ಸಿರಲಿಲ್ಲ, ಯಾರೊಬ್ಬರು ವೆರಿ ಸೀನಿಯರ್ ನಮಗೆ ಬಂದು ಇದನ್ನು ಹೇಳಿದರು. ಮೂಡುಬಿದಿರೆಯಲ್ಲಿ ತುಂಬ ಜನ ಹೊರಗಿನಿಂದ ಅವಲಂಬಿಗಳು ನಮ್ಮ ಮೂಡುಬಿದಿರೆಯಲ್ಲಿ ಬಿಸ್ನೆಸ್ ಮಾಡಿಕೊಂಡ, ವರ್ಕಿಂಗ್ ಮಾಡಿಕೊಂಡ, ಏನೋ ಒಂದು ಮಾಡಿಕೊಂಡು ಇದ್ದಾರೆ ಇಲ್ಲಿ. ಅವರು ನಮ್ಮ ಕಲ್ಚರಿನ ಬಗ್ಗೆ, ಅವರು ನಮ್ಮ ಸಂಸ್ಕೃತಿಯ ಬಗ್ಗೆ ಸ್ವಲ್ಪ ಆದರೂ ಕಾಳಜಿ ವಹಿಸಬೇಕು. ಅವರು ಯಾವುದನ್ನು ಅವರು ಮಾಡ್ತಾ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಉಂಟು. ಅದು ಯಾರು ಅಂತ ನಾವೀಗ ಈಗ ಹೇಳಲಿಕ್ಕೆ ನಮಗೆ ಸರಿಯಾಗೋದಿಲ್ಲ ಈ ಸಭೆಯಲ್ಲಿ. ನಮ್ಮ ಹತ್ರ ಅದರ ಲೀಸ್ಟ್ ಉಂಟು, ಅದು ಸರಿಗೆ ನಾವು ಆಮೇಲೆ ಅದರ ಬಗ್ಗೆ ನಾವು ತಿಳಿಸ್ತೇವೆ. ನಾವು ಸಾರ್ವಜನಿಕ ಉದ್ಯಾನವನಗಳು ಸಹ ನಮ್ಮ ಮೂಡುಬಿದಿರೆಯಲ್ಲಿ ತುಂಬ ಕಡಿಮೆ ಉಂಟು. ಈಗ ಕಡ್ಲೆಕೆರೆ ಉಂಟು, ಅದನ್ನು ಸ್ವಲ್ಪ ಹೈಲೈಟ್ ಮಾಡಬೇಕು ನಾವಿನ್ನು ಸಹ. ಯಾಕೆ ಹೇಳಿದರೆ ಕಡ್ಲೆಕೆರೆಗೆ ಹೋಗುವಂಥ ಅಲ್ಲಿ ಒಂದು ಅಂಥ ದೊಡ್ಡ ಉದ್ಯಾನವನ ಉಂಟು ಅಂತ ನಮ್ಮ ಮೂಡುಬಿದಿರೆಯಲ್ಲಿ ಎಲ್ಲಿ ಸಹ ಬೋರ್ಡ್ಗಳಿಲ್ಲ. ಅಲ್ಲಿ ಬೋರ್ಡ್ಗಳು ಉಂಟು, ಬಿದಿರು ಇದು ಅಂತ ಉಂಟು, ಎಲ್ಲ ಉಂಟು. ಬಟ್ ಮೂಡುಬಿದಿರೆಯಿಂದ ಅಲ್ಲಿಗೆ ಹೋಗುವಂಥ ಒಂದು ಡೈರೆಕ್ಷನ್ಸ್ಗಳಿಗೆ ಬೋರ್ಡಿಂಗ್ ಇಲ್ಲ. ಮತ್ತು ನಮ್ಮ ಮೂಡುಬಿದಿರೆ ಗಾಂಧಿ ಪಾರ್ಕ್ ಕೂಡ ಸ್ವಲ್ಪ ಲೋ ಲೆವೆಲಲ್ಲಿ ಮೇಂಟೆನೆನ್ಸ್ ಆಗ್ತಾ ಉಂಟು ಅಂತ ಹೇಳ್ತಿದ್ದಾರೆ. ಮೂಡುಬಿದಿರೆಯಿಂದ ಮತ್ತು ಮೈಸೂರಿನಿಂದ ಬರುವಲ್ಲಿ ನಡುವಲ್ಲಿ ಒಂದು ಉದ್ಯಾನವನ ಉಂಟು, ಮುಂಚೆಯಿಂದ ಇತ್ತಲ್ಲಿ, ಅದು ಹಾಗೆ ಪಾಳು ಬಿದ್ದು ಉಂಟು. ಅದನ್ನೇನಾದರೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಬೋದಾ ಅಂತ ಅದರ ಬಗ್ಗೆ ಒಂದು ಇದನ್ನು ಮಾಡಿದ್ದಾರೆ. ಮತ್ತು ಫ್ಲೆಕ್ಸ್ ಮತ್ತು ಜಾಹೀರಾತು ನಿರ್ವಹಣೆ, ಇದು ಮೇಡಮಿಗೆ ಗೊತ್ತುಂಟು ಆಲ್ರೆಡಿ. ಓಲ್ಡ್ ಫ್ಲೆಕ್ಸ್ಗಳೆಲ್ಲ ನಮ್ಮ ಮೂಡುಬಿದಿರೆ ರಾರಾರ್ಜಿಸ್ತಾ ಉಂಟು. ಅದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕು ಅಂತ ಕೆಲವು ಜನಗಳ ಒಂದು ಇದು ಉಂಟು. ಸಾರ್ವಜನಿಕರ ಆರೋಗ್ಯ ಮತ್ತು ಪ್ರಾಣಿ ಸಮಸ್ಯೆಗಳು, ಅದೇ ಸೊಳ್ಳೆ ಜಾಸ್ತಿ ಉಂಟು, ಬೀದಿ ನಾಯಿಗಳ ಸಮಸ್ಯೆ, ಅದಕ್ಕೆ ಸಹ ಒಂದು ಸೊಲ್ಯೂಷನನ್ನು ಅವರು ಮಾಡಿದ್ದಾರೆ. ಪಶು ವೈದ್ಯಕೀಯ ಸೌಲಭ್ಯಗಳು ನಮ್ಮಲ್ಲಿ ಕಡಿಮೆ ಉಂಟು ಅಂತ ಒಂದು ಪ್ರಸ್ತಾವನೆ ಬಂದಿದೆ ಸರ್, ಅದರ ಬಗ್ಗೆ ಸಹ ನೋಡ್ಬೋದು. 26ನೇದಕ್ಕೆ ಹೋಗೋದು ಅಂತ ಹೇಳಿದರೆ ಇದೊಂದು ದೊಡ್ಡ ಇಶ್ಯೂ ನಮ್ಮ ಮೂಡುಬಿದಿರೆಯಲ್ಲಿ, ಮೂಢ ಸಮಸ್ಯೆಯಲ್ಲಿ ಸಹ ಏನಾಗಿದೆ ಅಂತ ಹೇಳಿದರೆ ಮೂಢ ನಿಯಮಗಳು ಮತ್ತು ಪ್ರತಿಗಳ ಬಗ್ಗೆ ಸಾರ್ವಜನಿಕರಿಗೆ ಗೊಂದಲ ಉಂಟು ಸರ್. ಇದರ ಬಗ್ಗೆ ಯಾರಿಗೂ ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ಸ್ ಇಲ್ಲ. ನಮ್ಮಲ್ಲಿ ಆಫೀಸಲ್ಲಿ ಸಹ ಸ್ಟಾಫ್ಗಳು ಯಾವಾಗ ಇರ್ತಾರೆ ಯಾವಾಗ ಇರುವುದಿಲ್ಲ ಅಂತ ಯಾರಿಗೂ ಅದರ ಬಗ್ಗೆ ಮಾಹಿತಿ ಇಲ್ಲ.
ಸುಮಾರು ಜನರ ಪ್ರಾಬ್ಲಮ್ಸ್ ಇಲ್ಲಿ ಸ್ಟಕ್ ಆಗಿ ಉಂಟು. ಇದರ ಬಗ್ಗೆ ಏನು ಮಾಡ್ಬೋದು ಅಂತ ಒಂದು ಆಲೋಚನೆಯನ್ನು ಮಾಡಬೇಕು. 27ನೇದು ಅಗ್ನಿಶಾಮಕ ದಳದವ್ರದ್ದು ಸಮಸ್ಯೆ ಉಂಟು ಸರ್. ಇಲ್ಲಿ 28 ಗ್ರಾಮಗಳು ಮೂಡುಬಿದಿರೆಯಲ್ಲಿ ಇದ್ದಾಗ ಇವರಿಗೆ ಪೀಕ್ ಸಮ್ಮರಲ್ಲಿ ಏನಾದರೆ ಇವರಿಗೆ ಫೋನ್ ಬಂದಾಗ ಇವ್ರ ಹತ್ರ ಇರೋದು ಒಂದೇ ಗಾಡಿ. 28 ಗ್ರಾಮಗಳನ್ನು ಇವರಿಗೆ ಕವರ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಇಲ್ಲೊಂದು ಅಟ್ಲೀಸ್ಟ್ ಇನ್ನೊಂದು ವೆಲ್ ಅಕ್ಯುಪೈಡ್ ಫೈರ್ ಇಂಜಿನ್ ಮತ್ತು ಒಂದು ಸಣ್ಣ ಎಮರ್ಜೆನ್ಸಿ ವೆಹಿಕಲ್ ಇವ್ರ ಹತ್ರ ಇರಬೇಕಾಗ್ತದೆ. ಯಾಕೆಂತ ಹೇಳಿದರೆ ಇವರು ಎಲ್ಲೇ ಹೋಗೋದಾದ್ರೆ ಸಹ ಇವರ ದೊಡ್ಡ ಗಾಡಿಯನ್ನು ಹಿಡ್ಕೊಂಡು ಹೋಗ್ತಾರೆ. ಮತ್ತು ಒಂದೇ ಗಾಡಿ ಇರುವುದು ಇವ್ರ ಹತ್ರ, ಇನ್ನೊಂದು ಗಾಡಿ ಅದೇನೋ ದುರಿಸ್ಥಿತಿಯ ಪರಿಸ್ಥಿತಿಯಲ್ಲಿ ಉಂಟು. ಅದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಬೇಕು. ಮೂಡುಬಿದ್ರೆ ಅದೇ ರಿಂಗ್ ರೋಡ್ ಸಮಸ್ಯೆ. ಮೂಡುಬಿದ್ರೆಯಲ್ಲಿ ಹೆಚ್ಚುತ್ತಿರುವ ಟ್ರಾಫಿಕ್ಕಿಂದ ನಾವು ರಿಂಗ್ ರೋಡನ್ನು ಹೇಗೆ ಮಾಡಬೇಕು ಅಂತ ನಾವೊಂದು ಆಲೋಚನೆಯನ್ನು ನಾವು ಮಾಡಬೇಕು. ಇಲ್ಲಿ ಆಟೋ ರಿಕ್ಷಾಗಳ ಸಮಸ್ಯೆಗಳು ಸಹ ಉಂಟು. ಕೆಲವು ಆಟೋದವರು ಬಾಡಿಗೆಯನ್ನು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಜಾಸ್ತಿ ತಗೊಳ್ತಾರಂತೆ, ಸಾಯಂಕಾಲ ಲೇಟ್ ನೈಟ್ ಸ್ವಲ್ಪ ಜಾಸ್ತಿ ತಗೊಳ್ತಾ ಇದ್ದಾರೆ. ಹೊರಗಡೆಯಿಂದ ಬಂದವರಿಗೊಂದು ಬಾಡಿಗೆ ಹೇಳ್ತಾರೆ, ಊರಿನವರಿಗೊಂದು ಬಾಡಿಗೆ ಹೇಳ್ತಾರೆ. ಮತ್ತು ಯೂನಿಫಾರ್ಮ್ಸನ್ನು ಯಾರು ಸಹ ಹಾಕ್ತಾ ಇಲ್ಲ. ಮತ್ತು ಮೂಡುಬಿದ್ರೆ ಒಳಗಿನ ಆಟೋಗಳು ಯಾವುದು, ಹೊರಗಿನ ಆಟೋಗಳು ಯಾವುದು ಅಂತ ರೆಕ್ಟಿಫೈ ಆಗ್ತಾ ಇಲ್ಲ. ಅಲ್ಲೆಲ್ಲಿ ರಿಕ್ಷಾ ಸ್ಟ್ಯಾಂಡ್ಗಳು ನಿಲ್ಲಿಸ್ತಾರೆ, ಕರ್ಕೊಂಡು ಹೋಗ್ತಾರೆ, ಡ್ರಾಪ್ ಮಾಡ್ತಾರೆ, ಬರ್ತಾರೆ, ಅಂಥದ್ದೆಲ್ಲ ಸುಮಾರು ಸಮಸ್ಯೆಗಳು ಉಂಟು. ಮತ್ತು ಇವರು LEDs ಅನ್ನು ಯೂಸ್ ಮಾಡ್ತಾರೆ ರಾತ್ರಿ ಎಲ್ಲ. ಸುಮಾರು ಜನ LEDs ಮತ್ತು ಇದನ್ನು ಯೂಸ್ ಮಾಡ್ತಾರೆ. ಅದರ ಬಗ್ಗೆ ಸ್ವಲ್ಪ ಕಂಪ್ಲೇಂಟ್ಸ್ ಉಂಟು. ಟ್ರಾಫಿಕ್ ನಿಯಮ ಉಲ್ಲಂಘನೆ, ಹೊರಗಿಂದ ಬಂದ ಸ್ಟೂಡೆಂಟ್ಸ್ಗಳೆಲ್ಲ ನಾವು ರಾತ್ರಿ ನೋಡಿದರೆ 10 ಗಂಟೆ ನಂತರ ಅಥವಾ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ಸ್ ನೋಡಿದರೆ ತ್ರಿಬಲ್ ರೈಡಿಂಗ್ ಹೋಗೋದು, ಮತ್ತು ನಂಬರ್ ಪ್ಲೇಟ್ಸ್ ಇಲ್ಲದೆ ಹೋಗೋದು, ಇದೆಲ್ಲ ಕಾಮನ್ ಆಗಿದೆ. ಹೆಲ್ಮೆಟ್ಸ್ ಹಾಕದೆ ಹೋಗೋದು, ಸೀಟ್ ಬೆಲ್ಟ್ಸ್ ಹಾಕದೆ ಹೋಗೋದು, ಇದೆಲ್ಲ ಕಾಮನ್ ಆಗಿದೆ. ಇದರ ಬಗ್ಗೆ ಏನಾದರೆ ಸ್ವಲ್ಪ ಶಿಸ್ತನ್ನು ನಾವು ಕಾಪಾಡಬೇಕು. ಇನ್ನೊಂದು 31ನೇ ಪಾಯಿಂಟ್, ನಾವೆಲ್ಲ ತುಂಬ ಸಮಯದಿಂದ ಹೋರಾಡಿಕೊಂಡು ಬಂದದ್ದು ಮೂಡುಬಿದ್ರೆ ಸ್ಪೆಲ್ಲಿಂಗ್ ಸಮಸ್ಯೆ. ಮೂಡುಬಿದ್ರೆಯಲ್ಲಿ 16 ನಮೂನೆಯ ಸ್ಪೆಲ್ಲಿಂಗ್ಸನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ. ಇದಕ್ಕೆ ಅಫಿಷಿಯಲಿ ಸ್ಪೆಲ್ಲಿಂಗ್ ಮುನ್ಸಿಪಾಲ್ಟಿಯಿಂದ ಮತ್ತು ರಾಜ್ಯ ಪತ್ರದಿಂದ ಬಂದಿದೆ. ಆಲ್ರೆಡಿ ನಾವು ಸುಮಾರು ಸರ್ತಿ ಇದನ್ನು ನೋಟಿಫೈ ಮಾಡಿದ್ದೇವೆ. ಇದರ ಬಗ್ಗೆ ವೆರಿ ಸ್ಟ್ರಿಕ್ಟಾಗಿ ಒಂದು ಕಾನೂನು ತರಬೇಕು. ಯಾಕೆ ಅಂತ ಹೇಳಿದರೆ 16 ನಮೂನೆಯ ಸ್ಪೆಲ್ಲಿಂಗನ್ನು ನಾವು ಮೂಡುಬಿದ್ರೆಯಲ್ಲಿ ಬರಿತಿದ್ದೇವೆ. ಯಾರಿಗೆ ಖುಷಿ ಬಂದ ಸ್ಪೆಲ್ಲಿಂಗನ್ನು ನಾವು ಬರಿತಿದ್ದೇವೆ. ಇದು ಅಫಿಷಿಯಲಿ ಹೇಗೆ ನೀವು ಅದನ್ನು ಕನ್ಸಿಡರ್ ಮಾಡ್ತೀರಿ ಅಂತ ನಮಗೆ ಗೊತ್ತಿಲ್ಲ ಮೇಡಮ್. ನಾವು ಯಾವ ಸ್ಪೆಲ್ಲಿಂಗ್ ಅನ್ನು, ನಾನು ಆದಷ್ಟು ಆಳ್ವಾಸ್ ಕಾಲೇಜ್ ಸ್ಪೆಲ್ಲಿಂಗ್ ಅನ್ನು ಸಹ ನಾನು ಮತ್ತು ಗಣೇಶ್ ಕಾಮತ್ ಹತ್ರ ಸೇರಿ ಚೇಂಜ್ ಮಾಡಿಸಿದ್ದು. ನಾವು ಮೂಡುಬಿದ್ರೆಯಲ್ಲಿ ಬೋರ್ಡ್ಸ್ ಹಾಕಿಸಿದ್ರು ಸಹ ನಾವೇ ಮೇಡಮ್ ಹತ್ರ ಜೋರು ಮಾಡಿ. ಹಾಗೆ ಎಲ್ಲೆಲ್ಲ ಬ್ಯಾನರ್ಗಳೆಲ್ಲ ನೋಡ್ತೇವೆ ಅವರಿಗೆಲ್ಲ ಫೋನ್ ಮಾಡಿ ಹೇಳ್ತಿದ್ದೇವೆ, ಮೂಡುಬಿದ್ರೆ ಸ್ಪೆಲ್ಲಿಂಗನ್ನು ನೀವು ರಾಂಗ್ ಮಾಡ್ತಿದ್ದೇವೆ. ಇವನ್ ನ್ಯಾಷನಲ್ ಹೈವೇ ಅಥಾರಿಟೀಸ್ ಅವರು ಸಹ 3 ಕಡೆಯಲ್ಲಿ 3 ಸ್ಪೆಲ್ಲಿಂಗನ್ನು ಯೂಸ್ ಮಾಡಿದ್ದಾರೆ ಅವರು. ನಾವು ಅದರ ಫೋಟೋವನ್ನು ಇಲ್ಲಿ ಹಾಕಲಿಲ್ಲ. ಅವರಿಗೆ ಪರ್ಸನಲಿ ನಾವು ಅವರಿಗೆ ಫೋನ್ ಮಾಡಿ ನಾವು ಹೇಳಿದ್ದೇವೆ ಮೂಡುಬಿದ್ರೆ ಸ್ಪೆಲ್ಲಿಂಗ್ ಬಗ್ಗೆ. ಅದರ ಬಗ್ಗೆ ವೆರಿ ಕ್ಲಿಯರ್ ಆಗಿ ಒಂದು ನಮಗೆ ಏನೇ ಆಗಲಿ ಇದರ ಬಗ್ಗೆ ಒಂದು ಕಾಳಜಿ ಬೇಕು ಅಂತ ನಮಗೆ ಒಂದು ಇದಿದೆ ಮೇಡಮ್. ನೆಕ್ಸ್ಟ್ 32ನೇ ಪಾಯಿಂಟ್ ಏನು ಅಂತ ಹೇಳಿದರೆ ರೆಸ್ಕ್ಯೂ ಆಪರೇಷನ್ ತಂಡ. ನಮ್ಮ ಮೂಡುಬಿದ್ರೆಯಲ್ಲಿ NDRF ಥರ ಒಂದು ತಂಡ ನಮ್ಮ ಹತ್ರ ಇಲ್ಲ. ಏನಾದರೆ ಸಹ ಇಲ್ಲಿ ಸಮಸ್ಯೆ ಆದಾಗ ಯಾರಾದರೆ ಸಹ ಮಂಗಳೂರಿಂದನೇ ಬಂದು ಇಲ್ಲೆಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು. ಲಾಸ್ಟ್ ಟೈಮ್ ಒಂದು ಫ್ಲಡ್ ಆಗಿತ್ತು, ಮಂಗಳೂರಿಂದ ಬೋಟ್ ಬರಬೇಕು ಅಂತ ಹೇಳ್ತಾ ಇದ್ರು ಇಲ್ಲೊಂದು ಕಡೆಯಲ್ಲಿ ಆದಾಗ. ಸೊ ನಾನಾಗ ಆಗದ ತಹಶೀಲ್ದಾರಿಗೆ ಹೇಳಿದ್ದೆ, ನಮ್ಮ ಹತ್ರ ಒಂದು ರೆಸ್ಕ್ಯೂ ತಂಡ ಅಂತ ಏನಾದರೂ ಸಹ ಒಂದು ನಾವಿಲ್ಲಿ ಪ್ಲ್ಯಾನ್ ಮಾಡಿದರೆ ತುಂಬ ಒಳ್ಳೆಯದುಂಟು. ಮತ್ತೊಂದು ಹ್ಯಾಮ್ ಸ್ಟೇಷನ್ ಇಲ್ಲಿ ರೆಡಿ ಆದರೆ ತುಂಬ ಈಸಿಯಲ್ಲಿ ಜನಗಳಿಗೆಲ್ಲ ಕನೆಕ್ಟಿವಿಟಿ ಮಾಡ್ಬೋದು. ಹ್ಯಾಮ್ನ ಬಗ್ಗೆ ಸ್ವಲ್ಪ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಅಂತ ಉಂಟು. ಆರ್ ಟಿ ಒಗಳ ಸಮಸ್ಯೆ ಕೂಡ ಉಂಟು. ಇಲ್ಲಿ ಏನಾಗ್ತದೆ ಅಂತಂದರೆ ಸರ್, ಇಲ್ಲಿ RTO ಚೆಕಿಂಗ್ ನಾವತ್ತು ಇವರು ಸ್ವರಾಜ್ ಮೈದಾನನ್ನು ಯೂಸ್ ಮಾಡಿಕೊಂಡು ಚೆಕಿಂಗ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದರೆ, ಮತ್ತು ಲೈಸೆನ್ಸ್ ರಿನ್ಯೂವಲ್ಗೆ ಎಲ್ಲರೂ ಸಹ ಮಂಗಳೂರಿಗೆ ಹೋಗಬೇಕು. ಇಲ್ಲಿ ಲೈಸೆನ್ಸ್ ರಿನ್ಯೂವಲ್ಗೆ ಆಪ್ಷನ್ ಇಲ್ಲ. ಸೊ ಏನೇ ಫೋಟೋ ತೆಗೆಯೋದಾದರೆ ಸಹ ಇವರು ಮಂಗಳೂರಿಗೆ ಹೋಗಬೇಕು. ಸೊ ಅದರ ಒಟ್ಟಿಗೆ ನಮ್ಮ ಇಲ್ಲಿಯ ಎಲ್ಲ ಸ್ಕೂಲ್ ಡ್ರೈವಿಂಗ್ ಸ್ಕೂಲ್ನವರೊಂದು ರಿಕ್ವೆಸ್ಟ್ ಏನು ಅಂತ ಹೇಳಿದರೆ, ಮೂಡುಬಿದ್ರೆಯಲ್ಲಿ ಒಂದು RTO ಭವನ ಮಾಡ್ಬೋದಾ, ಒಂದು ಸಣ್ಣ ಆಫೀಸ್ ಆದರೆ ಇಲ್ಲಿ ಒಂದು ಮಾಡ್ಬೋದಾ ಅಂತ ಒಂದು ರಿಕ್ವೆಸ್ಟ್ ಉಂಟು. ಯಾಕೆಂತ ಹೇಳಿದರೆ ಸಣ್ಣ ವಿಷಯಕ್ಕೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಏನಾದರೂ ಇಶ್ಯೂ ಆದರೆ ಸಹ ಇವರು ಮಂಗಳೂರಿಗೆ ಹೋಗುವಂಥ ಪರಿಸ್ಥಿತಿ ಉಂಟು. ಹಾಗಾಗಿ ಅದರ ಬಗ್ಗೆ ಒಂಚೂರು ಗಮನ ಹರಿಸಬೇಕು ಅಂತ ಅವರದೊಂದು ರಿಕ್ವೆಸ್ಟ್ ಇದೆ. ವಿದ್ಯಗಿರಿ ಹಂಡೆಲ್ ಸಮಸ್ಯೆ ಇದು ಆಲ್ರೆಡಿ ನಿನ್ನೆ ಮೊನ್ನೆ ಎಲ್ಲ ಪೇಪರಲ್ಲಿ ಮೀಡಿಯಾದಲ್ಲೆಲ್ಲ ಬರ್ತಾ ಉಂಟು, ನಿಮಗೆ ಗೊತ್ತುಂಟು. ಸುಮಾರು ಜನ ಅಲ್ಲಿ ಕಸಗಳನ್ನೆಲ್ಲ ಬಿಸಾಡ್ತಿದ್ದಾರೆ, ವೆಟ್ ವೇಸ್ಟನ್ನು ತುಂಬ ಸಿಕ್ಕಿದ್ದು ನಮಗೆ ವೆಟ್ ವೇಸ್ಟ್. ಮತ್ತು ನಮಗೆ ವೆಟ್ ವೇಸ್ಟ್ ಅಲ್ಲಿ ಪುತ್ತಿಗೆ ಪಂಚಾಯಿತಿಯಲ್ಲಿ ಇಳುವರಿ ಮಾಡಲಿಕ್ಕೆ ಏನು ಆಪ್ಷನ್ನೇ ಇಲ್ಲ ಅಂತೆ ಸರ್ ಅವ್ರ ಹತ್ರ. ಹಾಗಾಗಿ ಅದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಹಂಡೆಲಿದ್ದು ದೊಡ್ಡ ಸಮಸ್ಯೆ. ತುಂಬ ಜನರು ನಮಗೆ ಮೆಸೇಜ್ ಮಾಡಿದ್ದೇ ಹಂಡೆಲಿದ್ದು ಬಗ್ಗೆ. ಹಂಡೆಲಲ್ಲಿ ತುಂಬ ವಸ್ತು ಉಂಟು ಅಂತ. ಸೊ ನಾವು ಅದನ್ನು ವೆರಿ ಸೂನ್, ನಾನು ಮತ್ತು ವಿವೇಕ್ ಮಾತಾಡಿ ಅದನ್ನು ಒಂದು ಏನಾದರೂ ಒಂದು ಕ್ರಮ ತಗೊಳ್ಳುವ ಮಳೆಗಾಲದಿಂದ ಮುಂಚೆ ಅಂತ ಹೇಳಿ ನಾವು ಮೊನ್ನೆ ಅದನ್ನು ಕ್ಲೀನ್ ಮಾಡಿದ್ವಿ. 1 ವಾರದಲ್ಲಿ ಅದು ಕ್ಲೀನ್ ಆಗುವಂಥ ಕಸಗಳು ಅಲ್ಲಲ್ವ. ಇವನ್ ರಾಹುಲ್ ಕೂಡ ನಮ್ಮೊಟ್ಟಿಗೆ ಇದ್ರು ಅದರಲ್ಲಿ. ಅಮರ್ನವ್ರು ಸಹ ಕೂಡ ಅದನ್ನು ಕ್ಲೀನ್ ಮಾಡಿದ್ದಾರೆ. ಅಮರ್ ಸಹ ಅದೇ ಹೇಳಿದ್ದ, ನೀವು ನಾಳೆ ಕ್ಲೀನ್ ಮಾಡಿ ಅದರ ಮರು ದಿವಸ. ನಾನು ಮತ್ತು ಇವರು ಫೋನಲ್ಲಿ ಮಾತಾಡ್ತಿದ್ದೇವೆ, ನಾನು ಮತ್ತು ವಿವೇಕ್. ನನ್ನ ಹತ್ರ ಹೇಳ್ತಿದ್ದಾರೆ 1 ಬಾಟಲ್ ದಕ್ಕಿಯರು ಕೂಡ 1 ಬಾಟಲ್ ಬಸ್ಸಿನಿಂದ ಬಿಸಾಡ್ತಿದ್ದಾರೆ. ಕ್ಲೀನ್ ಮಾಡಿದ ಮರು ದಿವಸ ಇದು.
ಸೊ ಇದರ ಬಗ್ಗೆ ವೆರಿ ಸ್ಟ್ರಿಕ್ಟ್ ಆಗಿ ಏನಾದರೆ ಒಂದು ಅಲ್ಲಿ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂತ ಹೇಳಿದರೆ, ಯಾರು ಅಂತ ಗೊತ್ತಿಲ್ಲ, ಅಲ್ಲಿ ಕನ್ಸ್ಟ್ರಕ್ಷನ್ ವೇಸ್ಟ್ ಅಂದರೆ ಈ ರೆಡಿ ಮಿಕ್ಸಲ್ಲಿ ಆಗುವಂಥ ವೇಸ್ಟ್ಗಳನ್ನು ರೋಡ್ ಸೈಡಲ್ಲಿ ಅಲ್ಲೇ ಡಂಪ್ ಮಾಡಿ ಹೋಗಿದ್ದಾರೆ ಸರ್. ಅದು ಯಾರಾದರೂ ಸಹ ರೋಡ್ ಸೈಡಿಗೆ ಹೋದರೆ ಆ ರೋಡ್ಗಳ ಮೇಲೆ ಹೋಗಿ ಅವರು ಆಕ್ಸಿಡೆಂಟ್ ಆಗುವ ಸಂಭಾವನೆಗಳು ಉಂಟು. ಅದು ಯಾರು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಮತ್ತು ಇನ್ನೊಂದು ಸಮಸ್ಯೆ ನಾವೇನು ಇದರಲ್ಲಿ ನೋಡಿದ್ದೇವೆ ಅಂತ ಹೇಳಿದರೆ, ನಾವು ಈ ಸಮಸ್ಯೆಗಳನ್ನು ಹೇಳಿದ ಕೂಡಲೇ ನಮ್ಮ ಹೆಸರನ್ನು ಹೇಳಿ ಅವರಲ್ಲಿ ಅವರ ಮೇಲೆಲ್ಲ ಗೂಬೆ ಕೂರಿಸ್ತಿದ್ದಾರೆ. ಅಂದರೆ ಇವರು ಹೇಳಿದ್ದಾರೆ ನಿಮ್ಮನ್ನು ಇಲ್ಲಿಂದ ಹೀಗೆ ಮಾಡಬೇಕು ಹಾಗೆ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಮಗೆ ಮೂಡಿಬಿದ್ರೆ ಕರೆಕ್ಟ್ ಆದರೆ ಆಯಿತು. ಇದು ಅಧಿಕಾರಿಗಳು ಅವರಿಗೆ ಬೇಕು ಅಂತೇಳಿ ನಮ್ಮ ಹೆಸರನ್ನು ಯೂಸ್ ಮಾಡಿ ಮಾಡೋದು ಎಷ್ಟು ಸಾರಿ ಅಂತ ನಮಗೆ ಗೊತ್ತಿಲ್ಲ. ಇರಲಿ ನೋಡು, ಅದು ನೆಕ್ಸ್ಟ್ ನೋಡು. ಮತ್ತು ಇನ್ನೊಂದು 35ನೇ ಪಾಯಿಂಟ್ ಏನು ಅಂತ ಹೇಳಿದರೆ, ಈಗ ಆಲ್ರೆಡಿ ಎಲ್ಲರ ಚರ್ಚೆಯಲ್ಲಿರುವಂಥ ವಿಷಯ ಬನ್ನಡ್ಕ ಹೆದ್ದಾರಿಯ ವಿಷಯ. ಅವತ್ತು ಸರ್ ಸಹ ಬಂದದಕ್ಕೊಂದು ಸರ್ವಿಸ್ ರೋಡ್ ಆಗಬೇಕು ಅಂತ ಹೇಳಿದ್ದಾರೆ. ಸರ್ವಿಸ್ ರೋಡ್ ಆಗುವ ಬೆನ್ನಲ್ಲೇ ಇಮಿಡಿಯೇಟೆಡ್ ಆಕ್ಸಿಡೆಂಟ್ಸನ್ನು ನಿಲ್ಲಿಸಲಿಕ್ಕೆ ಸರ್ ಅವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಹೈವೇ ಅಥಾರಿಟೀಸ್ ಅವರಿಗೆ ಇಮಿಡಿಯೇಟ್ಲಿ ಅಲ್ಲಿ ಒಂದು ಬೋರ್ಡ್ಗಳನ್ನು ಮತ್ತು ಇಮಿಡಿಯೇಟ್ಲಿ ಅಲ್ಲಿ ಒಂದು ಜಿಗ್ಜಾಕ ಅಥವಾ ಏನಾದರೂ ಒಂದು ಪ್ರಿಕಾಷನರೀಸ್ ಮೆಜರ್ಸನ್ನು ಹಾಕಬೇಕು. ಮತ್ತು ಹೋಮ್ ಗಾರ್ಡ್ಸನ್ನಲ್ಲಿ ನಿಲ್ಲಿಸಿ ಅವರಿಗೆ ಸ್ವಲ್ಪ ಎಜುಕೇಟ್ ಮಾಡಬೇಕು. ಯಾಕೆ ಹೇಳಿದರೆ ನಮ್ಮ ಹೈವೇ ನಮ್ಮ ಊರಿಗೆ ಹೊಸತು, ಜನಗಳಿಗೆ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಮತ್ತು ಮಾರ್ನಾಡು ಮತ್ತು ಮೂಡುಮಾರ್ನಾಡು ಮೂಡುಬಿದ್ರೆ ಒಂದು ಅತಿ ದೊಡ್ಡ ಒಂದು ಕನೆಕ್ಟಿವಿಟಿ ಏರಿಯಾ. ಜನಗಳು ತುಂಬ ಮೂಡುಬಿದ್ರೆಗೆ ಡಿಪೆಂಡೆನ್ಸಿ ಆಗಿರುವಂಥ ಏರಿಯಾ. ಅಲ್ಲಿ ಯಾಕೆ ಇವರು ಸರ್ವಿಸ್ ರಸ್ತೆಯನ್ನು ಪರಿಗಣಿಸಲಿಲ್ಲ ಅಂತ ನಮಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಯಾಕೆಳಿದ್ರೆ ಮೇಜರ್ ಜಂಕ್ಷನ್ ಅದು ದೂರಿ ಪ್ರಯೋಜನ ಇಲ್ಲ. ಅಲ್ಲಿ ಕೆಲವು ತಪ್ಪುಗಳು ನಮ್ಮಿಂದ ಸುಂಡು, ರಾಂಗ್ ಸೈಡಲ್ಲಿ ಹೋಗ್ತಾರೆ, ಎಲ್ಲ ಹೋಗ್ತಾರೆ ಕರೆಕ್ಟ್. ಬಟ್ ರಾಂಗ್ ಸೈಡಲ್ಲಿ ಹೋಗುವವರಿಗೆ ಅತಿ ಶೀಘ್ರದಲ್ಲಿ ಅವರ ಮೇಲೆ ದಂಡವನ್ನು ವಿಧಿಸಿ, ಈಗ ಸರ್ ಹೇಳಿದ ಮೇಲೆ ಹೋಮ್ ಗಾರ್ಡ್ ಹಾಕಬೇಕು ಅಂತ ಹೇಳಿದ ಮೇಲೆ ಸೂರಜ್ ಅವರು ಮತ್ತು ಅವರ ತಂಡದವರು ಹೆಚ್ಚು ಕಮ್ಮಿ ಆ ದಿವಸದಿಂದ ಇವತ್ತಿನವರೆಗೆ ನೋಡಿದರೆ ಒಬ್ಬರು ಹೋಮ್ ಗಾರ್ಡ್ ಅಲ್ಲಿ ಬಂದು ಡೈರೆಕ್ಷನ್ ಕೊಟ್ಟದಿಲ್ಲ. ಇವರು ಬೋರ್ಡ್ಸ್ಗಳನ್ನು ಸೈನೇಜ್ ಬೋರ್ಡ್ಗಳನ್ನು ಹಾಕ್ತೇವೆ ಅಂತ ಹೇಳಿದ ಮೇಲೆ ಹಾಕಲಿಲ್ಲ. ಹಾಕ್ತಿದ್ರೆ ಕೆಲವು ಸಮಸ್ಯೆಗಳು ಕಡಿಮೆ ಆಗ್ತಿತ್ತ ಏನೋ ನಮಗೆ ಗೊತ್ತಿಲ್ಲ. ಇದರ ಬಗ್ಗೆ ಸಹ ಏನಂತ ನೋಡಿ. ಇನ್ನೊಂದು ಅಕ್ರಮ ಅಂಗಡಿಗಳು ಮತ್ತು ಜಮೀನು ಒತ್ತುವರಿ, ಇದರ ಬಗ್ಗೆ ಸಹ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೆವು. ಯಾಕೆ ಹೇಳಿದ್ರೆ ತುಂಬ ಅಂಗಡಿಗಳು ಅವರಿಗೆ ಬೇಕಾದಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಎದುರಿರುವ ಚರಂಡಿಯನ್ನು ಮುಚ್ಚಿ ಅದರ ಮೇಲೆ ರೋಡನ್ನು ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಒಂದು ಕನಿಷ್ಠ ಪಕ್ಷ ಒಂದು ಪೈಪ್ಲೈನನ್ನು ಹಾಕಬೇಕು ಅಂತ ಹೇಳುವಂಥ ಕಾಮನ್ ಸೆನ್ಸ್ ಕೂಡ ಅವರಿಗೆ ಇಲ್ಲ. ಸುಮಾರು ಜನ ಮೇಡಮ್ ಇದನ್ನು ನೀವು PWD ಅವರು ಎಲ್ಲ ಸೇರಿಕೊಂಡು ಇದನ್ನೆಲ್ಲ ಆದಷ್ಟು ಬೇಗ ಕ್ಲಿಯರ್ ಮಾಡಿದರೆ ಒಳ್ಳೇದು. ಯಾಕೆ ಅಂತ ಹೇಳಿದರೆ ಇವರನ್ನು ಯಾರು ಕೇಳುವವರಿಲ್ಲ ಅಂತ ಆಗಿದ್ದಾರೆ. ಮತ್ತು ಅವರ ಲಿಮಿಟ್ಸನ್ನು ಬಿಟ್ಟು ಹೊರಗೆ ಬಂದಿದೆ, ಅವರ ಅಂಗಡಿಗಳು ಅದು ಇದೆಲ್ಲ ಬಂದಿದೆ. ಅದನ್ನು ಆದಷ್ಟು ಬೇಗ ನೀವು ರೆಕ್ಟಿಫೈ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಮೇಡಮ್. ಈಗ ನೆಕ್ಸ್ಟ್ ನಾವು 16th ಪೇಜಿಗೆ ಹೋಗುವ. ನೆಕ್ಸ್ಟ್ ಇಂಗ್ಲೀಷ್ ಆದ ಮೇಲೆ 16ನೇ ಪೇಜಲ್ಲಿ ನಾವು ವಿತ್ ಫೋಟೋ ಪ್ರೂಫ್ ನಿಮಗೆ ಕೆಲವು ವಿಷಯಗಳನ್ನು ಪ್ರಸ್ತಾವನೆ ಮಾಡಲಿಕ್ಕಿದ್ದೇವೆ. ಇಲ್ಲಿ ನೋಡಿ, ಇದು ಫಸ್ಟ್ ಫೋಟೋ ಏನು ನೋಡ್ತಿದ್ದೀರಿ ನೀವು, ನಿಶ್ಮಿತ ಸರ್ಕಲ್ ಏನಿದೆ ಇಲ್ಲಿ PK ಥೋಮಸ್ ಅವರು ಸೇರಿ ಮತ್ತು ರೋಟರಿ ಅವರೆಲ್ಲ ಸೇರಿ ಒಂದು ದೊಡ್ಡ ಬ್ಯಾನರನ್ನು ಹಾಕಿದ್ದಾರೆ, ದೊಡ್ಡ ಒಂದು ಸೈನ್ ಬೋರ್ಡನ್ನು ಹಾಕಿದ್ದಾರೆ. ಇಲ್ಲಿ ಹೆವಿ ವೆಹಿಕಲ್ಸ್ ಇದನ್ನು ದಾಟಬಾರದು ಅಂತ, ಖಾಲಿ ಬಸ್ಸಿನವರಿಗೆ ಮಾತ್ರ ಇಲ್ಲಿ ಹೋಗ್ಲಿಕ್ಕೆ ಪರ್ಮಿಷನ್ ಇರೋದು, ಅದು ಸಹ ಬಸ್ ಸ್ಟ್ಯಾಂಡ್ವರೆಗೆ ಮಾತ್ರ, ಅದನ್ನು ದಾಟಿ ಹೋಗ್ಲಿಕ್ಕೆ ಇಲ್ಲ. ಅದನ್ನು ಯಾರೂ ಫಾಲೋ ಮಾಡ್ತಿಲ್ಲ. ಅದರ ಮೇಲೆ CC ಕ್ಯಾಮರಾ ಸಹ ನೋಡ್ಬೋದು ನೀವು. ಏನು ಬೇಡ ಸರ್, ಇವರು CC ಕ್ಯಾಮರಾ ನೋಡಿ ಫೈನ್ ಹಾಕಿದ್ರು ಸಾಕು, ಇವರು ಅದನ್ನು ಸಹ ಮಾಡ್ತಾ ಇಲ್ಲ. ಎರಡನೇದು ನಮ್ಮ ಬಸ್ ಸ್ಟ್ಯಾಂಡ್ ನಿಯರ್ ನೋ ಎಂಟ್ರಿ. ಈ ನೋ ಎಂಟ್ರಿ ಹತ್ರ ತುಂಬ, ನೋ ಎಂಟ್ರಿ ಅಂತ ಹೇಳಿದರೆ ಅಮರ್ಶಿ ಟಾಕೀಸ್ನ ರೋಡ್ ನಾನು ಮಾತಾಡ್ತಿರೋದು, ಎಲ್ಲರ ಗಮನಕ್ಕೆ ಬರಲಿ. ಅಲ್ಲಿ ಏನಾಗಿದೆ ಅಂತ ಹೇಳಿದರೆ, ಬಸ್ಸಿನವರು BC ರೋಡಿಗೆ ಕಡೆಗೆ ಹೋಗುವವರು ಟರ್ನ್ ಆದ ಕೂಡಲೇ ನಿಲ್ಲಿಸ್ತಾ ಇದ್ದಾರೆ, ಬೆಳ್ತಂಗಡಿಗೆ ಹೋಗುವವರು ಸಹ ಟರ್ನ್ ಆದ ಕೂಡಲೇ ನಿಲ್ಲಿಸ್ತಾ ಇದ್ದಾರೆ. ಆಗ ಏನಾಗ್ತದೆ ಅಂತ ಹೇಳಿದರೆ ಹಿಂದಿನ ಬಸ್ಸಿನವರಿಗೆ ಹೋಗಲಿಕ್ಕೆ ಟರ್ನಿಂಗ್ ಡೈರೆಕ್ಷನ್ಸ್ ಕಮ್ಮಿ ಆಗ್ತದೆ, ಮತ್ತು ಎದುರು ಬೆಳ್ತಂಗಡಿಯಿಂದ ಬರುವವರಿಗೆ ಅಲ್ಲಿ ಹೋಗಲಿಕ್ಕೆ ಜಾಗ ಸಾಕಾಗೋದಿಲ್ಲ. ಅದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದರೆ, ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಉಂಟು. ಆ ಬಸ್ ಸ್ಟ್ಯಾಂಡನ್ನು ಯಾರಾದರೂ ನಮ್ಮ ಕ್ಲಬ್ಬಿನವರು ಅಥವಾ ಯಾರಾದರೂ ಒಂದು ಉದ್ಧಾರ ಮಾಡಿದರೆ, ಜನಗಳನ್ನು ಮತ್ತು ಬಸ್ಸುಗಳನ್ನು ಸ್ಟ್ರಿಕ್ಟ್ಲಿ ಅದರ ಎದುರು ನಿಲ್ಲಿಸುವ ಹಾಗೆ ಮಾಡಿದರೆ ಸ್ವಲ್ಪ ಅಲ್ಲಿ ಕಂಜೆಷನ್ಸ್ ಕಮ್ಮಿ ಆಗ್ತದೆ, ಗ್ಯಾರಂಟಿ ಕಮ್ಮಿ ಆಗ್ತದೆ. ಇದು ನಾವು ನೋಡಿದಂಥ ಒಂದು ವಿಚಾರ. ಇದು ಎಲ್ಲಿ ಅಂತ ಹೇಳಿದರೆ ನಮ್ಮ ಇಬ್ಯಾಕನ ಅಂಗಡಿಯ ಎದುರು ಆ ಬಸ್ ಸ್ಟ್ಯಾಂಡ್ ಇರುವುದು, ಸತ್ಯನಾರಾಯಣ ಟೆಂಪಲ್ ಇದು ಬದಿಯಲ್ಲಿ ಉಂಟು. ಅದನ್ನೊಂದು ನೀವು ಗಮನ ಹರಿಸಬೇಕು. ಇನ್ನೊಂದು ನೋಡ್ಬೋದು ನೀವು ಪಿಕ್ಚರ್ 3 ಸಮಾಜ ಮಂದಿರ್ ಕಾಂಪ್ಲೆಕ್ಸ್. ಅದರಲ್ಲಿ ಏನಾಗಿದೆ ಅಂತ ನೋಡಿ ನೀವು, ಇಷ್ಟು ಅಗಲ ರೋಡ್ ಉಂಟು ನೋಡಿ, ಎಲ್ಲರೂ ಅಬ್ಸರ್ವ್ ಮಾಡಿ, ಎಷ್ಟು ಅಗಲ ರೋಡ್ ಉಂಟು ನೋಡಿ. ಇಲ್ಲೊಂದು ಟ್ರಾಫಿಕ್ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ ಯಾರಾದರೆ ಸಹ ನಂಬ್ತಾರೆ? ಇದರಲ್ಲಿ ಎಷ್ಟು ಖಾಲಿ ಉಂಟು ನೋಡಿ ಆ ರೋಡು. ಲಾಸ್ಟ್ ಟೈಮ್ ಒಮ್ಮೆ ಮುಂಜಿನ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವ ದಿನೇಶ್ ಕುಮಾರ್ ಮತ್ತು ಇಂದು ಮೇಡಮ್ ಅವರು ಸೇರಿಕೊಂಡು ಆ ಬಸ್ ಲೇನಿಗೆ ಒಂದು ಪೇಂಟನ್ನು ಮಾಡಿದರು. ಬಸ್ಸಿನವರು ಕಂಪ್ಲೀಟ್ಲಿ ಬಸ್ ಇದು ಯಾವುದು ಹೈವೇಯನ್ನು ಬಿಟ್ಟು ನಿಲ್ಲಬೇಕು ಅವರು, ಅದರ ನಂತರ ಪಾರ್ಕಿಂಗನ್ನು ಮಾಡಬೇಕು ಅಂತ ಒಂದು ಪ್ಲ್ಯಾನನ್ನು ಮಾಡಿದ್ದೆವು. ಅದು ಸ್ವಲ್ಪ ಸಮಯ ನಡೀತು, ಆಮೇಲೆ ಯಾರು ಸಹ ಅದನ್ನು ಡೋಂಟ್ ಕೇರ್ ಮಾಡಿದ್ದಾರೆ. ಈಗ ಏನಾಗ್ತಾ ಉಂಟು ಅಂತ ಹೇಳಿದರೆ, ಮಧ್ಯಾಹ್ನ ಹೈಯೆಸ್ಟ್ ಟ್ರಾಫಿಕ್ ಬ್ಲಾಕ್ ಆಗ್ತಾ ಉಂಟು. ಯಾಕೆ ಆಗ್ತಾ ಉಂಟು ಅಂತ ಹೇಳಿದರೆ, ಅಲ್ಲಿ ಈ ಬಾಂಬೆ ಬಸ್ಗಳೆಲ್ಲ ಏನು ಬರ್ತದೆ ಅವರೆಲ್ಲ ಬಂದು ರೋಡಲ್ಲೇ ನಿಲ್ಲಿಸ್ತಾರೆ.
ಅವ್ರದ್ದು ಐಟಮ್ಸ್ ಲೋಡ್ ಮಾಡಲಿಕ್ಕೆ, ಅದು ಮಾಡಲಿಕ್ಕೆ, ಇದು ಮಾಡಲಿಕ್ಕೆ ಹೆಚ್ಚು ಕಮ್ಮಿ 2 ಗಂಟೆಯಲ್ಲಿ ತಕ್ಕದ್ದು 2 ಗಂಟೆ ಫುಲ್ ಕಂಜೆಷನ್ ಆಗ್ತಾ ಉಂಟು. ಮತ್ತು ಇವ್ರದ್ದು ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದರೆ, ಇಷ್ಟು ದೊಡ್ಡ ಬಸ್ಸನ್ನು ಇವರು ನೋ ಎಂಟ್ರಿಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಮುಂಚೆ ನಮಗೆ ಗೊತ್ತಿದ್ದಾಗೆ ಇದು ಬಸ್ ಸ್ಟ್ಯಾಂಡಿಗಾಗಿ ಹೋಗ್ತಾ ಇದ್ರು ಇವರು, ಅಂದರೆ ಬಸ್ ಸ್ಟ್ಯಾಂಡಿಗಾಗಿ ಹಳೆ ಪೊಲೀಸ್ ಸ್ಟೇಷನಿಂದ ಹೊರಗೆ ಬರ್ತಾ ಇದ್ರು. ಈಗ ರೋಜಾರೋಷವಾಗಿ ರೋಡಲ್ಲಿ ಹೋಗ್ತಿದ್ದಾರೆ. ರೋಡಲ್ಲಿ ಹೋಗೋದಲ್ಲದೆ ಒಂದು ಬಸ್ಸಿಗೆ, ನಾನು ಪರ್ಟಿಕ್ಯುಲರ್ಲಿ ಹೆಸರೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ, ಸರಿಯಾಗೋದಿಲ್ಲ ಇಲ್ಲಿ, ಒಂದು ಬಸ್ಸಿನ ಬಾಂಬೆ ಬಸ್ಸಿನ ಡ್ರೈವರ್ ಮಧ್ಯೆ ಇನ್ನೊಂದು ಪ್ರೈವೇಟ್ ಬಸ್ಸಿನ ಡ್ರೈವರ್ ಬರುವ ಟೈಮಿಂಗ್ಸ್ ಒಂದೇ. ಅಲ್ಲಿ ಇವ್ರದ್ದು ಮಾತುಕತೆ ಎಲ್ಲಿ ಗೊತ್ತುಂಟು, ಹನುಮಂತ ದೇವಸ್ಥಾನದ ಎದುರು ನಿಂತುಕೊಂಡು. ಇದು 4-5 ಸರ್ತಿ ಆಗಿದೆ. ಅಷ್ಟೊತ್ತು ಜನಗಳು ಕಾದುಕೊಂಡು ಕೂತ್ಕೊಳ್ಬೇಕಿಲ್ಲಿ, ಬಾಕಿ ಅವರು ಏನು ಬೇಕಾದರೂ ಮಾಡ್ಬೋದು. ಜನಗಳಿಲ್ಲಿ ಜನಗಳಿಗೆ ಟೈಮಿಂಗ್ಸ್ ಇಲ್ಲ, ಜನಗಳಿಗೆ ಪ್ರೋಗ್ರಾಮ್ಸ್ಗೆ ಹೋಗ್ಬೇಕು ಅಂತಿಲ್ಲ, ಜನಗಳಿಗೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತಿಲ್ಲ, ಬಸ್ಸಿನವ್ರು ಹೇಗೆ ಬೇಕಾದರೆ ಇರ್ಬೋದು. ಇಂಥ ಪರಿಸ್ಥಿತಿಯಲ್ಲಿ ಉಂಟು. ನೆಕ್ಸ್ಟ್ ಬರೋದು ಅಂತ ಹೇಳಿದರೆ ನಮ್ಮ 4ನೇ ಪಾಯಿಂಟಿಗೆ ಬರ್ತೇವೆ. ಅಲ್ಲಿ ಅದೇ ಈಗ ನಾನು ಹೇಳಿದಾಗ ಅಮರ್ಶಿ ಟಾಕೀಸ್ ರೋಡ್, ಅದು ಅಲ್ಲಿ ನೋಡಿ ನೋ ಎಂಟ್ರಿ ಅಂತ, ಅದಕ್ಕೆ ಹೆಸರೇ ನೋ ಎಂಟ್ರಿ ರೋಡ್ ಅಂತ. ಮುಂಚಿನಿಂದ ಸಹ, ನಾನು ಹುಟ್ಟಿದಾಗಿಂದ ಸಹ ನನಗೆ ಗೊತ್ತಿದ್ದಾಗೆ ಅದಕ್ಕೆ ಹೆಸರು ನೋ ಎಂಟ್ರಿ ರೋಡ್ ಅಂತ. ಅಲ್ಲಿ ನೋಡಿ ನಿಮಗೆ 2 ಸೈಡಲ್ಲಿ ಬೋರ್ಡ್ ಕಾಣ್ಬೋದು, ಒಂದು ನೋ ಎಂಟ್ರಿ ಬೋರ್ಡ್, ಸಣ್ಣ ಸಣ್ಣ ಬೋರ್ಡ್ ಉಂಟು. ಅದು ಯಾರಿಗೂ ಕಾಣ್ತಾ ಇಲ್ಲ. ಇದನ್ನು ಸ್ವಲ್ಪ ನಾವು ದೊಡ್ಡದು ಮಾಡಬೇಕು ಮತ್ತು ಇನ್ನೂ ಸಹ ಎಜುಕೇಟ್ ಮಾಡಬೇಕು. ಅಲ್ಲಿ ಸಹ ಒಂದು CC ಕ್ಯಾಮರಾ ಇತ್ತು ಮುಂಚೆ, ಅದು ಈಗ ಎಲ್ಲಿ ಹೋಗಿದೆ ಅಂತ ನಮಗೆ ಗೊತ್ತಿಲ್ಲ. ಅದನ್ನು ಸ್ವಲ್ಪ ಒಂದು ದೊಡ್ಡ ಬೋರ್ಡನ್ನಾಗಿ ಕನ್ವರ್ಟ್ ಮಾಡಿದರೆ ತುಂಬ ಒಳ್ಳೆಯದು. ನೆಕ್ಸ್ಟ್ 5ನೇ ಫೋಟೋಕ್ಕೆ ಬಂದರೆ ನೀವು ಕೆನರಾ ಬ್ಯಾಂಕ್ ಮತ್ತು ಆ ಕಟ್ಟೆಯ ಈ ರೋಡು, ಇಲ್ಲೇನಾಗ್ತಾ ಉಂಟು ಅಂತ ಹೇಳಿದರೆ, ಕೆನರಾ ಬ್ಯಾಂಕಿಗೆ ಬರುವ ಕಸ್ಟಮರ್ಸ್ ಎಲ್ಲರೂ ಸಹ ಬೇಕಾಬಿಟ್ಟಿ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ದಾರೆ. ಇದನ್ನೇನು ಮಾಡ್ಬೋದು ಅಂತ ಹೇಳಿದರೆ, ಕೆನರಾ ಬ್ಯಾಂಕಿನ ಮೇಲೆ ಒಂದು ಸ್ಟೆಪ್ ಉಂಟು. ಬ್ಯಾಂಕಿನವ್ರು ಏನಾದರೂ ಮನಸ್ಸು ಮಾಡಿ ಆ ಸ್ಟೆಪ್ಪನ್ನು ಸ್ವಲ್ಪ ಸ್ಲೋಪ್ ಮಾಡಿ ನಿಮ್ಮ ಕಸ್ಟಮರ್ಸಿನ 2 ವೀಲರ್ಸನ್ನು ಬ್ಯಾಂಕಿನ ಆವರಣದೊಳಗೆ ಅದನ್ನು ತಗೊಂಡು ಹೋದರೆ, ರೋಡಲ್ಲಿ ನಿಲ್ಲಿಸೋದು ಅಟ್ಲೀಸ್ಟ್ ರೋಡಲ್ಲಿ ಆಗ 4 ವೀಲರ್ಸಿಗೆ ನಿಲ್ಲಿಸಲಿಕ್ಕೆ ಜಾಗ ಆಗ್ತದೆ. 2 ವೀಲರ್ ಸ್ವಲ್ಪ ಎದುರೋಗಿ ನಿಲ್ತಾರೆ. ಮತ್ತೊಂದು ಅಲ್ಲಿ ಸೆಕ್ಯೂರಿಟಿ ಗಾರ್ಡನ್ನು ಹಾಕಿ ಟ್ರಾಫಿಕ್ ಮ್ಯಾನೇಜ್ಮೆಂಟನ್ನು ಮಾಡಿದರೆ ತುಂಬ ಒಳ್ಳೆಯದು. ಯಾಕೆ ಹೇಳಿದರೆ ಪ್ರತಿ ಸರ್ತಿ ಪೊಲೀಸ್ನವರಿಗೆ ಅಲ್ಲಿ ಹೋಗಿ ಅದನ್ನು ಟ್ರಾಫಿಕ್ ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ. ಯಾಕೆ ಹೇಳಿದರೆ ಅದು ಅಲ್ಲಿ 90% ಜನಗಳು ಟ್ರಾಫಿಕ್ ಇದು ಸಮಸ್ಯೆ ಆಗ್ತಿರೋದು ಅಲ್ಲಿಯ ಕಸ್ಟಮರ್ಸ್ಗಳಿಂದ, ಬೇರೆ ಯಾರಿಂದ ಸಹ ಅಲ್ಲ. 2 ವೀಲರ್ಸನ್ನು ನಿಲ್ಲಿಸ್ತಾರೆ, 2 ವೀಲರ್ಸ್ನ ಪಕ್ಕದಲ್ಲೇ 4 ವೀಲರ್ಸ್ ನಿಲ್ಲಿಸ್ತಾರೆ. ಹಾಗೆ ರೋಡಲ್ಲಿ ಟೋಟಲಿ ಜಾಮ್ ಆಗ್ತಾ ಉಂಟು ಆ ಏರಿಯಾದಲ್ಲಿ. ನೆಕ್ಸ್ಟ್ ನೋಡಬೇಕಾದದ್ದು ನಾವು ಹನುಮನ್ ಟೆಂಪಲ್ ರೋಡಿಂದ ವಿಜಯನಗರಕ್ಕೆ ಹೋಗುವ, ಅಥವಾ ನಾವು ಇದಕ್ಕೆ ಯಾವುದಕ್ಕೆ ಡಾಕ್ಟರ್ ವಿನಯ್ ಅವರ ಡೆಂಟಿಸ್ಟ್ ಅವರ ಹೋಗುವ ರೋಡ್, ಅದು ಫಸ್ಟ್ ಇದು. ಈ ರೋಡಲ್ಲಿ ಪ್ರತಿ ಸರ್ತಿ ದಿನದಲ್ಲಿ 24 ಗಂಟೆಯಲ್ಲಿ 20 ಗಂಟೆಯಲ್ಲಿ ಒಂದು ಲಾರಿ ನಿಂತೇ ಇರ್ತದೆ ಸರ್, ಯಾವಾಗಲೂ ಸಹ ಅನ್ಲೋಡ್ ಮಾಡಿಕೊಂಡು. ಯಾರು ಕೇಳುವರಿಲ್ಲ, ಹೇಳುವರಿಲ್ಲ. ಜನಗಳು ಹೇಗೆ ಬೇಕಾದರೆ ಸಹ ಇಲ್ಲಿ ನಾನು ನನ್ನ ಕೆಲಸ ಮಾಡ್ತೇನೆ ಅಂತ ಅವರಿಗೆ ಹೇಳಿದರೆ ವಾರ್ನಿಂಗ್ ಕೊಟ್ಟಷ್ಟು ಅವರಿಗೆ ಇದು ಸಹ ಇಲ್ಲ, ಏನು ಅವರಿಗೆ ಇದು, ಅದನ್ನು ಏನಾದರೂ ಒಂದು ಸ್ಟ್ರಿಕ್ಟ್ ಆಗಿ ಮಾಡಬೇಕು. ಇದು ಮತ್ತೆ 1 ವೇ ರೋಡ್ ಇದೆ ಆ್ಯಕ್ಚುಲಿ. ಇಲ್ಲಿ ಹೊರಗಡೆಯಿಂದ ಸಹ ಒಂದು ಬೋರ್ಡ್ ಬೇಕು, ಒಳಗಡೆಯಿಂದ ಹೊರಗಡೆ ಇಲ್ಲಿ ಎಂಟ್ರಿ ಇಲ್ಲ, ಖಾಲಿ ಇಲ್ಲಿಂದ ಒಳಗೆ ಹೋಗೋದು ಮಾತ್ರ ಎಂಟ್ರಿ ಇರುವುದು, ಹೊರಗಡೆ ಎಕ್ಸಿಟ್ ಇಲ್ಲ ಇದರಲ್ಲಿ. ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ. ಇನ್ನೊಂದು 7ನೇ ಮತ್ತು 8ನೇದು 2 ಒಂದೇ ರೋಡ್. ಅದು 7ನೇದು ಮಗ್ರ ಅಂತ, ಅದೇ ಒಳಗೆ ಹೋಗುವಂಥ ರೋಡು. ಅಲ್ಲಿ ನೋಡಿ ಒಂದು ಮುನ್ಸಿಪಾಲಿಟಿ ಅವರು ಒಂದು ನೋ ಎಂಟ್ರಿ ಬೋರ್ಡ್ ಅಂತ ಹಾಕಿದ್ದಾರೆ, ಆದರೆ ಎದುರೇ ಅಲ್ಲಿ ಬೋರ್ಡ್ಗಳನ್ನು ಇಟ್ಟಿದ್ದಾರೆ. ಇಲ್ಲಿ ಹೈಯೆಸ್ಟ್ ಟ್ರಾಫಿಕ್ ಆಗ್ತಾ ಉಂಟು ಅಂತ ಹೇಳಿದರೆ, ಒಂದು ಅಪೋಲೋ ಮೆಡಿಕಲ್ನವರ ಪಾರ್ಕಿಂಗಿಂದಾಗಿ, ಇನ್ನೊಂದು ಆ ಎದುರುಗಡೆಯಿಂದ ಬರ್ತಿರುವಂಥ ವೆಹಿಕಲ್ಸ್ಗಳಿಂದಾಗಿ. ಅಲ್ಲಿ ಹಾರ್ಡ್ವೇರ್ ಅಂಗಡಿಗಳು, ಅಡಿಕೆ ಅಂಗಡಿಗಳು ತುಂಬ ಉಂಟು ಒಳಗೆ. ಇವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಬೇಕಾಬಿಟ್ಟಿ ಆ ರೋಡಲ್ಲಿ ಸೀದಾ ಅಪೋಸಿಟ್ ಡೈರೆಕ್ಷನ್, ಇದರಿಂದ ಹೋಗಲಿಕ್ಕೆ ಮಾತ್ರ, ಮೇನ್ ರೋಡಿಂದ ಒಳಗೆ ಹೋಗಲಿಕ್ಕೆ ಮಾತ್ರ ಇರುತ್ತದು, ಆ ಕಡೆಯಿಂದ ಈ ಕಡೆ ಬರಲಿಕ್ಕೆ ಇಲ್ಲ. ಅಲ್ಲಿ ಸುಮಾರು ಜನ ಬಂದಾಗ ಏನಾಗ್ತದೆ ಅಂತ ಹೇಳಿದರೆ, ಈ ಕಡೆಯಿಂದ ಹೆವಿ ವೆಹಿಕಲ್ಸ್ ಹೋಗೋದು ಉಂಟು, ಆ ಕಡೆಯಿಂದ ಟರ್ನ್ ಮಾಡಿ ಅವನು ಹೊರಗೆ ಎಕ್ಸಿಟ್ ಆಗುವವರೆಗೆ ಟ್ರಾಫಿಕ್ ಕಂಪ್ಲೀಟ್ ಜಾಮ್ ಆಗ್ತಾ ಉಂಟು. ಇದೊಂದು ಸಮಸ್ಯೆ. ಇದರ ಬಗ್ಗೆ ಏನು ಮಾಡ್ಬೋದು ಅಂತ ಒಂದು ಆಲೋಚನೆ ಮಾಡಬೇಕು ನೀವು. ನೆಕ್ಸ್ಟ್ ಬರೋದು ನಮ್ಮ 9ನೇ ಪಿಕ್ಚರ್ ಬಸ್ ಸ್ಟ್ಯಾಂಡ್ ಇದ್ದು. ಬಸ್ ಸ್ಟ್ಯಾಂಡಿಂದ ಕೆಳಗೆ ಹೋಗೋದು ನೋ ಎಂಟ್ರಿ. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ, ಯಾರು ಕೇಳಿದವರು ಇಲ್ಲ, ಬಸ್ಸಿನವರು ಸಮೇತ ಆ ನೋ ಎಂಟ್ರಿಲಿ ಹೋಗೋ ಪರಿಸ್ಥಿತಿಗೆ ಬಂದಿದೆ. ಅಲ್ಲಿ ಬೋರ್ಡ್ ಕಾಣ್ಬೋದು ನೀವು ನೋಡಿ, ಸಣ್ಣ ನೋ ಎಂಟ್ರಿ ಬೋರ್ಡ್ ಅಂತ ಉಂಟು. ಅದನ್ನು ಇನ್ನೂ ಸ್ವಲ್ಪ 2 ಬದಿಯಲ್ಲಿ ಸಹ ದೊಡ್ಡದು ಮಾಡಿ ನೋ ಎಂಟ್ರಿ ಅಂತ ಹಾಕೋದು ಒಳ್ಳೆಯದು. ಯಾಕೆ ಹೇಳಿದರೆ, ಮುಂಚೊಮ್ಮೆ ನನಗೆ ನೆನಪುಂಟು, ಒಂದು ಬಸ್ ಬ್ರೇಕ್ ಫೇಲ್ ಆಗಿ ರಿವರ್ಸ್ ಹೋಗಿ ಹಿಂದೆ ಅಂಗಡಿಗಳಿಗೆಲ್ಲ ಹೊಡೆದು ಪೆಟ್ರೋಲ್ ಪಂಪಿಗೆ ಹೊಡೆಯುವ ಸ್ಥಿತಿಯಲ್ಲಿತ್ತು. ಏನೋ ಪುಣ್ಯಕಲ್ಲಿ ನಿಂತಿದೆ. ಇದು ಈ ಪರಿಸ್ಥಿತಿ ಪುನೊಮ್ಮೆ ಬರ್ತದೆ ಅಂತ ನಮಗೆ ಹೆದರಿಕೆ ಆಗ್ತಾ ಉಂಟು. ಯಾಕೆ ಅಂತ ಹೇಳಿದರೆ, ಬಸ್ಸಿನವರು ಸಹ ತುಂಬ ಸ್ಪೀಡಲ್ಲಿ ಮೇಲೆ ಹತ್ತಬೇಕು ಅಂತ ತಿರುಗಿಸ್ಕೊಂಡು ಬರ್ತಿದ್ದಾರೆ. ಯಾರಾದರೂ ಒಬ್ಬ 2 ವೀಲರ್ನವನಲ್ಲಿ ಇಳಿಸುವಾಗ ಸಮಸ್ಯೆ ಆಯಿತು ಅಂತ ಹೇಳಿದರೆ ಅಲ್ಲಿ ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಕೂಡ ಉಂಟು. ಇದು ಇನ್ನೊಂದು 10ನೇ ಫೋಟೋ ನೋಡೋದು ಅಂತ ಆದರೆ, ಬಸ್ ಸ್ಟ್ಯಾಂಡಿಂದ ಹೊರಗಡೆ ಬರುವಂಥ ಚಿತ್ರ ಇದು ನೋಡಿ. ಅಲ್ಲಿ 4 ವೀಲರ್ಸ್ ಈ ಲೆಫ್ಟ್ ಸೈಡಲ್ಲಿ ನೋಡಿ, ಅಲ್ಲಿ ಫುಲ್ 2 ವೀಲರ್ಸನ್ನು ನಿಲ್ಲಿಸಿದ್ದಾರೆ. ಬಸ್ಸಿನವರು ಕಟ್ಟಿಂಗ್ ಮಾಡುವಾಗ ತುಂಬ ಜಾಗ್ರತೆಯಲ್ಲಿ ಕಟ್ಟಿಂಗ್ ಮಾಡಬೇಕಾಗ್ತದೆ. ಮತ್ತು ಅಲ್ಲಿ
ಆ ವೆಹಿಕಲ್ಗಳೆಲ್ಲ ರೈಟ್ ಮೂಮೆಂಟಿಗೆ ಹೋಗ್ತಾ ಉಂಟು, ಅಂದರೆ ಮಸೀದಿಯ ರೋಡಿಗೆ ಹೋಗ್ತಾ ಉಂಟು. ಆ್ಯಕ್ಚುಲಿ ಮಸೀದಿಗೆ ಹೋಗೋದು ಡೈರೆಕ್ಷನ್ ಆ ಡೈರೆಕ್ಷನಲ್ಲಿ ಮಾತ್ರ, ಈಚೆ ಡೈರೆಕ್ಷನ್ ಆ ಡೈರೆಕ್ಷನಲ್ಲಿ ಹೋಗ್ಲಿಕ್ಕೆ ಇಲ್ಲ, ಅವರು ಮೇಲೆ ಡೈರೆಕ್ಷನಲ್ಲಿ ಮಾತ್ರ ಬರಲಿಕ್ಕೆ. ಇದನ್ನು ಲಾಸ್ಟ್ ಮೀಟಿಂಗಲ್ಲಿ ಏನೋ ಇವರೊಟ್ಟಿಗೆ ಅಂಗಡಿಯವರೊಟ್ಟಿಗೆಲ್ಲ ಮಾತಾಡಿ ಅದನ್ನು 2 ವೇ ಸಹ ಮಾಡಬೇಕು ಅಂತ ಏನೋ ಪರ್ಮಿಷನ್ ಕೊಟ್ಟಿದ್ದಾರಂತೆ. ಅದು ಯಾಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಇದರಿಂದಾಗಿ ಏನು ಸಮಸ್ಯೆ ಆಗ್ತಾ ಉಂಟು ಅಂತ ನೆಕ್ಸ್ಟ್ ನಾನು ಹೇಳ್ತೇನೆ. ನೀವು 11ನೇ ಪಿಕ್ಚರಿಗೆ ಹೋಗೋದು ಅಂತ ಹೇಳಿದ್ರೆ ಅದು ಇರುವೈಲ್ ರೋಡ್, ಅದೇ ಗೌರ್ಮೆಂಟ್ ಆಸ್ಪತ್ರೆಯಿಂದ ಅದೇ ನಾನೀಗ ಹೇಳಿದಾಗ ಬಸ್ ಸ್ಟ್ಯಾಂಡಿಗೆ ಹೋಗುವಂಥ ರೋಡ್ ಅದು. ಅಲ್ಲಿ ನೋಡಿ ಚೆಕ್ ಪೋಸ್ಟ್ ಇಟ್ಟಿದ್ದಾರೆ ಪೊಲೀಸ್ನವ್ರದ್ದು. ಆ ಪೊಲೀಸ್ನವರು ಚೆಕ್ ಪೋಸ್ಟಿನ ಪಕ್ಕದಲ್ಲಿ ನೋ ಎಂಟ್ರಿ ಬೋರ್ಡ್ ಇದೆ, ಅದನ್ನು ಯಾರು ಫಾಲೋ ಮಾಡ್ತಾ ಇಲ್ಲ. ಇದು ಓಪನ್ ಮಾಡಿದ್ದಾರೆ ಅಂತ ಸುದ್ದಿ ಉಂಟು, ಯಾಕೆ ಓಪನ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಇದರಿಂದ ಆದ ಸಮಸ್ಯೆ ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೇನೆ. ಇದರಲ್ಲಿ ನೋಡಿ ಅದೇ ರೋಡ್ ಪುನಃ ಕಂಟಿನ್ಯೂಟಿ ಆದರೆ 12ನೇ ಫೋಟೋ ನೋಡಿದರೆ ನೀವು ಮಸೀದಿ ಹತ್ರ ಬರ್ತೇವೆ ನಾವು, ಅಲ್ಲಿ ಸಹ ಒಂದು ಬೋರ್ಡ್ ಉಂಟು, ಮೇಲಿಂದ ಕೆಳಗೆ ಯಾರು ಬರಬಾರ್ದು, ನೋ ಎಂಟ್ರಿ, ಒನ್ ಸೈಡ್ ಮಾತ್ರ ಅದರಲ್ಲಿ ಅಂತ ಬರೆದಿದ್ದಾರೆ ಅದರಲ್ಲಿ. ಅದು ಸಹ ಫಾಲೋ ಮಾಡ್ತಾ ಇಲ್ಲ. ಮತ್ತು 3ನೇದು ನೋಡಿ, ಇಲ್ಲಿ ಹನುಮಾನ್ ಟೆಂಪಲಿಂದ ನಮ್ಮ ವಿಜಯನಗರದಿಂದ ಹನುಮಾನ್ ಟೆಂಪಲಿಗೆ ಹೋಗುವಂಥ ರೋಡು, ಅಲ್ಲಿ ಕೂಡ ನೋ ಎಂಟ್ರಿ. ಅಲ್ಲಿ ಕೂಡ ನೋ ಎಂಟ್ರಿಯ ಸಮಸ್ಯೆಯ ಬೋರ್ಡು ಚಿಕ್ಕದಾಗಿ ಉಂಟು, ಅದನ್ನು ದೊಡ್ಡದಾಗಿ ಮಾಡಬೇಕು. ಈಗ ನೋಡಿ 14ನೇ ಪಿಕ್ಚರಲ್ಲಿ ಮಸ್ಜಿದ್ ರೋಡಿದ್ದು ಕಾಣ್ತದೆ ನಿಮಗೆ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ರೋಡ್ ಅಗಲ ಉಂಟು, ಮೇಲಿಂದ ಬರುವವರು ಸೀದಾ ಬರ್ತಾರೆ, ಮೇನ್ ರೋಡಿಗೆ ಟರ್ನ್ ಆಗ್ತಿದ್ದಾರೆ, ರೈಟಿಗೆ ಸಹ ಟರ್ನ್ ಆಗ್ತಾರೆ, ಲೆಫ್ಟಿಗೆ ಸಹ ಟರ್ನ್ ಆಗ್ತಾರೆ. ಮೇನ್ ರೋಡಲ್ಲಿ ಹೋಗುವವರು ಪುನಃ ಮಸೀದಿ ಒಳಗೆ ಸಹ ಟರ್ನ್ ಆಗ್ತಾರೆ. ಈಗ ಏನಾಗ್ತದೆ ಅಂತ ಹೇಳಿದರೆ ಇದನ್ನು 2 ರೋಡ್ ನೀವು ಮಾಡಿದರೆ ಬೇಜಾರಿಲ್ಲ, ಆದರೆ ಇದರ ನಡುವಲ್ಲಿ ಒಂದು ಡಿವೈಡರ್ ಹಾಕಿದರೆ ಒಳ್ಳೆಯದು. ಯಾಕೆ ಅಂತ ಹೇಳಿದರೆ ಲೆಫ್ಟಿಂದ ಹೋಗುವವನು ಸಹ ರೈಟಲ್ಲಿ ಎಕ್ಸ್ಟ್ರೀಮ್ ರೈಟಲ್ಲಿ ಹೋಗ್ತಾನೆ, ಆಗ ಆಚೆಯಿಂದ ಬರುವವನಿಗೆ ಒಳಗೆ ಹೋಗ್ಲಿಕ್ಕೆ ಟರ್ನಿಂಗ್ ರೇಡಿಯಸ್ ಕಡಿಮೆ ಆಗ್ತದೆ, ಅವನಲ್ಲಿ ನಿಲ್ಬೇಕಾಗ್ತದೆ. ಅಷ್ಟೊತ್ತಿಗೆ ಹೋಗುವ ಮೇನ್ ರೋಡ್, ಇದು ಮೇನ್ ರೋಡಿಗೆ ಎಫೆಕ್ಟ್ ಆಗ್ತಾ ಉಂಟು. ಇದು 1 ವೇ ಮಾಡಿದರೆ, ಮುಂಚಿನಾಗೆ 1 ವೇ ಮಾಡಿದರೆ ಇದು ಒಳ್ಳೆಯದು ಅಂತ ನಮ್ಮದೊಂದು ಸಜೆಷನ್. ಇನ್ನೊಂದು ನೋಡ್ಬೋದು ನೀವು 15ನೇ ಫೋಟೋ, ಅದು ನಮ್ಮ ಓಲ್ಡ್ ಪೊಲೀಸ್ ಸ್ಟೇಷನ್ ರೋಡ್. ಇದು ಮೇಜರ್ ಪ್ರಾಬ್ಲಮ್ ಇರುವಂಥ ರೋಡ್ ನಮ್ಮ ಮೂಡುಬಿದಿರೆಯಲ್ಲಿ. ಈಗ ನೀವು ಅಲ್ಲಿ ನೋಡ್ಬೋದು 2 ಫೋಟೋವನ್ನು ನಾವು ಕೊಟ್ಟಿದ್ದೇವೆ. ಮೇಲಿನ ಫೋಟೋದಲ್ಲಿ ರೋಡ್ ಖಾಲಿ ಉಂಟು, ಎಷ್ಟು ಅಗಲ ಉಂಟು ನೋಡಿ ರೋಡಲ್ಲಿ. 2ನೇ ಫೋಟೋ ನೋಡಿ ನೀವು, ಅಲ್ಲಿ ಮೇಲಿಂದ ಬಂದು ರೈಟಿಗೆ ಹೋಗುವ ವೆಹಿಕಲ್ಗಳೆಲ್ಲ ಎಕ್ಸ್ಟ್ರೀಮ್ ರೈಟ್ ಸೈಡಲ್ಲಿ ಇದ್ದಾರೆ. ಅವರು ಲೆಫ್ಟ್ ಸೈಡಿಂದ ಪೇಟೆಗೆ ಹೋಗುವವರು ಏನು ಮಾಡಬೇಕಲ್ಲಿ? ಅಥವಾ ಈಗ ಕಾರ್ಕಳದಿಂದ ಮೇಲೆ ಎಲ್ಲ ನಡುವಲ್ಲಿ ಒಂದು ಕೆಂಪು ಕಾರ್ನವನ್ನು ಕಾಯ್ತಿದ್ದಾನೆ ನೋಡಿ. ಇದು ಏನಾಗಿದೆ ಅಂತ ಹೇಳಿದರೆ ನಮ್ಮ ಬಲ್ಮಠ KMC ಜ್ಯೋತಿದು ಸರ್ಕಲ್ ಆಗಿದೆ. ಜ್ಯೋತಿಯಲ್ಲಾದರೆ ಅಟ್ಲೀಸ್ಟ್ ಸ್ವಲ್ಪ ಜಾಗ ಉಂಟು, ಅಲ್ಲಿ ಬೇಕಾ ಬಿಟ್ಟು ಆಚಿಂದ ಈಚಿಂದೆಲ್ಲ ಹೊಕ್ಕಿಸ್ಕೊಂಡು ಹೋಗ್ತಾರೆ, ಇಲ್ಲಿ ಜಾಗ ಇಲ್ಲ. ಈ ರೋಡಲ್ಲಿ ಒಂದು ಏನೋ ಒಂದು ಡಿವೈಡರ್ ಅಥವಾ ಏನೋ ಒಂದು ಸಣ್ಣ ಸರ್ಕಲ್ ಅಥವಾ ಏನೋ ಒಂದು ಬೇಕು, ಅಂದರೆ ಬರುವವರು ಕರೆಕ್ಟ್ ಡೈರೆಕ್ಷನ್ ಅನ್ನು ಫಾಲೋ ಮಾಡಿಕೊಂಡೇ ಹೋಗ್ಬೇಕು, ಇಲ್ಲದಿದ್ದರೆ ಇದು ಯಾರನ್ನು ದೂರಿ ಇದರಲ್ಲಿ ಪ್ರಯೋಜನ ಇಲ್ಲ ಇದರಲ್ಲಿ. ಈಗ ನೆಕ್ಸ್ಟ್ ನಾವು ತುಂಬ ಸಮಯದಿಂದ ಪ್ಲ್ಯಾನ್ ಮಾಡಿ ಇದು ಆಲ್ರೆಡಿ ಪ್ಲ್ಯಾನ್ಸ್ ಇರ್ಬೋದು, ನಮಗೆ ಗೊತ್ತಿಲ್ಲ. ಮೂಡುಬಿದಿರೆಯಲ್ಲಿ ಒಂದು ರಿಂಗ್ ರೋಡ್ ಆಗಬೇಕು ಅಂತ ನಾವು ಒಂದು ಪ್ಲ್ಯಾನ್ ಅನ್ನು ಮಾಡಿದ್ದೇವೆ. ಅದರ ನಮ್ಮ ಗಮನಕ್ಕೆ ಬಂದದನ್ನು ನಾವು ಇದರಲ್ಲಿ ತೋರಿಸಿದ್ದೇವೆ ನೋಡಿ. 18 ಕಿಲೋಮೀಟರಿಗೆ ಬೇಕಾದ ಒಂದು ಫಂಡನ್ನು ರೆಡಿ ಮಾಡಿದರೆ, ಅಥವಾ ಒಂದು 25 ಕಿಲೋಮೀಟರ್ಗೆ ಬೇಕಾದ ಒಂದು ಫಂಡನ್ನು ರೆಡಿ ಮಾಡಿದರೆ ಮೂಡುಬಿದಿರೆಯಲ್ಲಿ ಒಂದು ಅತ್ಯುತ್ತಮವಾದ ಒಂದು ರಿಂಗ್ ರೋಡನ್ನು ನಮಗೆ ಮಾಡಲಿಕ್ಕೆ ಆಗ್ತದೆ. ಅದರಲ್ಲಿ ನಾನು ಜಸ್ಟ್ ಮ್ಯಾಪನ್ನು ಮಾತ್ರ ತೋರಿಸ್ತೇನೆ. ನೆಕ್ಸ್ಟ್ ಪೇಜಿಗೆ ಬನ್ನಿ, ಅದರ ಲಾಸ್ಟಲ್ಲಿ ಮ್ಯಾಪ್ ಡಿಟೇಲ್ಸ್ ಇದೆ ನೋಡಿ. ಈಗ ನಾವು ಹೇಳ್ತೇವೆ ಹೆವಿ ವೆಹಿಕಲ್ಸ್ನವರು ಮೂಡುಬಿದಿರೆಗೆ ಬರ್ತಾರೆ, ಇವರು ಬರ್ತಾರೆ, ಯಾಕೆ ಬರ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂತ. ಈಗ ನೋಡಿ, ಇದು ಮೂಡುಬಿದಿರೆ ಮಂಗಳೂರು ಕಟೀಲ್ ಜಂಕ್ಷನ್. ಈಗ ಅದನ್ನು ನೀವು ಅಬ್ಸರ್ವ್ ಮಾಡಿ, ಕಟೀಲಿಗೆ ಹೋಗುವವರಿಗೆ ಏನೇ ಅಲ್ಲಿ ಒಂದು ಸೂಚನಾ ಫಲಕಗಳಿಲ್ಲ, ಅಂದರೆ ರೋಡಲ್ಲಿ ಹೇಳ್ತಿರೋದು ನಾವು, ಬೋರ್ಡಲ್ಲಿ ಉಂಟು, ರೋಡಲ್ಲಿ ಹೇಳ್ತಿರೋದು ನೋಡಿ. ಇಲ್ಲಿ ಮಂಗಳೂರಿಂದ ಬಂದವರು ಮತ್ತು ಕಟೀಲಿಗೆ ಹೋಗೋರು 2 ಸಹ ಅಲ್ಲಿ ಕಂಜೆಷನ್ ಆಗುವ ಚಾನ್ಸಸ್ ಉಂಟು. ಅಲ್ಲಿ ಏನೇ ಬ್ಯಾರಿಕೇಡ್ಸ್ ಆಗಲಿ ಅಥವಾ ರೋಡ್ ಮಾರ್ಕಿಂಗ್ಸ್ ಆಗಿ ಅಲ್ಲಿ ಇಲ್ಲ, ಅದನ್ನೊಂದು ಮೇಯ್ನ್ ಆಗಿ ಅಬ್ಸರ್ವ್ ಮಾಡಬೇಕು. 18ನೇದು ಆಳ್ವಾಸ್ ವಿದ್ಯಾಗಿರಿ ಕಾಲೇಜ್, ಇಲ್ಲಿ ಸಹ ನೋಡಿ ಆ ರೋಡ್ ಅಷ್ಟು ಅಗಲ ಉಂಟು, ಆ ಬ್ಯಾರಿಕೇಡ್ಗಳು ಹಾಕಿ ಬಿದ್ದು ಎಷ್ಟು ವರ್ಷಗಟ್ಟಲೆ ಕಾಲ ಆಗಿದೆ, ಅದನ್ನು ಯಾರು ಅದನ್ನು ಮ್ಯಾನೇಜ್ ಮಾಡ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಆಕ್ಸಿಡೆಂಟ್ ಸ್ಪಾಟ್ಸ್ ಸಹ ಆಗ್ತಾ ಉಂಟು, ಇದನ್ನು ಸ್ವಲ್ಪ ಜಾಗೃತೆಯಲ್ಲಿ ಮಾಡಬೇಕು. ವಿದ್ಯಾಗಿರಿಯಿಂದ ಮಾಸ್ತಿಕಟ್ಟೆಗೆ ಹೋಗುವ ರೋಡ್, 19ನೇ ಪಾಯಿಂಟನ್ನು ನೀವು ನೋಡಿದರೆ ಮಾಸ್ತಿಕಟ್ಟೆಗೆ ಹೋಗುವ ರೋಡ್ ನೋಡಿ, ಇಲ್ಲಿ ಇದೆ ಪಾಯಿಂಟ್. ಈಗ ಮೇನ್ ಪಾಯಿಂಟ್ ಬರೋದು ಇಲ್ಲಿ. ಮಂಗಳೂರಿಂದ ಬರುವವರು ಇನ್ ಕೇಸ್ ಅವರು ಕಾರ್ಕಳಕ್ಕೆ ಹೋಗಬೇಕು ಅಂತಾದರೆ, ಅಥವಾ ಇನ್ ಕೇಸ್ ಅವರು ಬೆಳ್ತಂಗಡಿಗೆ ಹೋಗಬೇಕು ಅಂತಾದರೆ, ಇನ್ ಕೇಸ್ ಅವರು BC ರೋಡಿಗೆ ಹೋಗಬೇಕು ಅಂತಾದರೆ, ಆ ರೈಟ್ ರೋಡನ್ನು ತಗೊಂಡ್ರೆ ಅವರಿಗೊಂದು ಒಳ್ಳೆ ಎಕ್ಸಿಟ್ ಉಂಟಲ್ಲಿ. ಅದು ರಿಂಗ್ ರೋಡಲ್ಲಿ ಸಹ ಆಲ್ರೆಡಿ ಶಾಸಕರಾಗ ನಮ್ಮ ಹತ್ರ ಮಾತಾಡೋಕೆ ಅದು ರಿಂಗ್ ರೋಡ್ ಅಂತ ಅವ್ರು ಕನ್ಸಿಡರೇಷನ್ ಮಾಡಿದಾರಂತೆ. ಬಟ್ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಸರ್, ಆ ರೋಡ್ ಸ್ವಲ್ಪ ಒಳಗೆ ಹೋಗುವ ರೋಡ್ ಏನಿದೆ ಅಲ್ಲಿಂದ ಮತ್ತೆ ಮೇನ್ ರೋಡಿಗೆ ಏನಾದರೂ ಸಹ ಒಂದು ಬ್ಯಾರಿಕೇಡ್ಸ್ ಅಥವಾ ಏನಾದರೂ ಸಹ ಒಂದು ಬ್ಯಾರಿಕೇಡ್ಸ್ ಅಂತ ಹೇಳಿದ ಕೂಡಲೇ ನಾನು ಗೇಟ್ ಹೇಳೋದಲ್ಲ, ಕೋನ್ಸ್ಗಳನ್ನಾದ್ರೂ ಇಟ್ಟು ಅದನ್ನೊಂದು ಡೈರೆಕ್ಷನ್ ಅನ್ನು ತೋರಿಸೋದು ಬೆಟರ್ ಅವರಿಗೆ. ಮತ್ತು ಆ ಒಳಗಿನ ರೋಡನ್ನು ಸ್ವಲ್ಪ ಅಭಿವೃದ್ಧಿ ಮಾಡಿದರೆ ಸ್ವಲ್ಪ ಅಗಲ, ಹೌದು ವಿವೇಕ್ ಹೇಳಿದಾಗ ಸ್ವಲ್ಪ ಅಗಲ ಮಾಡಬೇಕು. ಅದು ತುಂಬ ಅಗಲ ಮಾಡಲಿಕ್ಕೆ ಅಲ್ಲಿ ಜಾಗ ಉಂಟು ಎಷ್ಟು ಸಹ,
ಸೊ ಆದಷ್ಟು ಅಗಲ ಮಾಡಿದರೆ ಈ ಹೆವಿ ವೆಹಿಕಲ್ಸನ್ನು ಅಲ್ಲಿ ಡೈವರ್ಟ್ ಮಾಡಿಸ್ಬೋದು. ನಮಗೆ ಅಲ್ಲೊಂದು ಬೋರ್ಡಿನ ಅವಶ್ಯಕತೆ ಉಂಟು. ಮತ್ತೊಂದು ನೋಡಿ, ಆ ಮೇನ್ ಬೋರ್ಡ್ ಸಹ ಹಾಗೇನೆ, ಮೇನ್ ಬೋರ್ಡ್ ಬಿದ್ದು ವರ್ಷ ಆಯಿತು, ಯಾರು ಸಹ ಇಷ್ಟವರೆಗೆ ಆ ಬೋರ್ಡನ್ನು ಸರಿ ಮಾಡಲಿಲ್ಲ. ಆ ಗ್ರೀನ್ ಬೋರ್ಡ್ ನೀವೇನು ವೆಲ್ಕಮ್ ಮಾರ್ಚ್ ನೋಡ್ತಾ ಇದ್ದೀರಲ್ಲ, ವೆಲ್ಕಮ್ ಟು ಜೈನಕಾಶಿ ಮೂಡುಬಿದ್ರೆ ಅಂತ ಅಲ್ಲಿ ಒಂದು ಬೋರ್ಡ್ ಉಂಟು, ಅದರ ಒಂದು ಸೈಡ್ ಬಿದ್ದಿದೆ. ಅದನ್ನು ನೋಡು, ಅದು ಮತ್ತೆ ಅದರ ಬಗ್ಗೆ ಆಲೋಚನೆ ಮಾಡೋದು, ಯಾರಿಗೂ ಡಿಸ್ಟ್ರಾಕ್ಷನ್ ಇಲ್ಲ ಅದರಿಂದ. ನೋಡಿ, ನಾನು ಹೇಳೋದು, ಈ ಹೆವಿ ವೆಹಿಕಲ್ಸ್ ಎಲ್ಲ ಇಲ್ಲಿ ಡೈವರ್ಟ್ ಆದರೆ ಇವರು ಮೂಡುಬಿದ್ರೆಗೆ ಅನಗತ್ಯವಾಗಿ ಬರ್ತಾ ಇದ್ದಾರೆ. ಈಗ ಸುಮಾರು ಕಾಲೇಜ್ಗಳನ್ನು ಸಹ ಇವತ್ತು ಕರೆಸಿದ್ದೇವೆ ನಾವು. ಎಲ್ಲ ಕಾಲೇಜ್ನವರು ಸ್ವಲ್ಪ ಆಲೋಚನೆ ಮಾಡಿ, ನಿಮ್ಮ ಬಸ್ಗಳೆಲ್ಲ BC ರೋಡಿಗೆ ಡೈರೆಕ್ಟ್ ಹೋಗುವಂಥದ್ದಿದ್ರೆ, ಅಥವಾ ನಿಮ್ಮ ಬಸ್ಗಳೆಲ್ಲ ಡೈರೆಕ್ಟ್ ಬೆಳ್ತಂಗಡಿಗೆ ಹೋಗುವಂಥದ್ದಿದ್ರೆ ಆದಷ್ಟು ಈ ರೋಟಲ್ಲಿ ಕಳಿಸಿ. ಯಾಕೆ ಹೇಳಿದರೆ, ಕೆಲವು ಕಾಲೇಜ್ ಬಸ್ಗಳೆಲ್ಲ ನಾವು ನೋಡ್ತಿದ್ದೇವೆ, ಮೂಡುಬಿದ್ರೆ ಟೌನಿನೊಳಗೆ ಅನಗತ್ಯ ಬರ್ತಿದ್ದಾರೆ ಅವರು. ಅವರಿಗೆ ಏನು ಕೆಲಸನೇ ಇಲ್ಲ ಇಲ್ಲಿ ಬರಲಿಕ್ಕೆ, ಅನಗತ್ಯವಾಗಿ ಬರ್ತಾ ಇದ್ದಾರೆ ಅವರು. ಅವರನ್ನೆಲ್ಲ ಸ್ವಲ್ಪ ಮುಂಚಿತವಾಗಿ ನಿಮಗೆ ಡೈವರ್ಟ್ ಮಾಡುವಂಥ ಆಪ್ಷನ್ಸ್ಗಳು ಉಂಟು. ಮತ್ತು ಹೆವಿ ವೆಹಿಕಲ್ಸ್ ಕೂಡ ಹಾಗೆ, ಹೆವಿ ವೆಹಿಕಲ್ಸ್ನ ಆ ಕಡೆಯಿಂದ ಡೈವರ್ಟ್, ಓಕೆ ಕಾರ್ಕಳಕ್ಕೆ ಹೋಗ್ಲಿಕ್ಕೆ ಅದು ದೊಡ್ಡ ಸುತ್ತಾಗ್ತದೆ ಅಂತ ಅವ್ರು ಹೇಳಿದರೆ, ಸ್ವಲ್ಪ ಎದುರು ಬಂದರೆ ನಮ್ಮ ಇನ್ನರ್ವೀರ್ ಸರ್ಕಲ್ ಹತ್ರ ಲೆಫ್ಟ್ ತಗೊಂಡವರು ರಿಂಗ್ ರೋಡ್ ಆಗಿ ಹೋಗ್ಬೋದು. ಅದನ್ನು ಸಹ ಸ್ವಲ್ಪ ನಾವು ಎಜುಕೇಟ್ ಮಾಡಬೇಕು ಅವರಿಗೆ. ನೋಡಿ, ಈಗ ಇನ್ನೊಂದು ರೋಡಿಗೆ ಬರ್ತೇನೆ, 20ನೇ ಪೇಜ್, 20ನೇ ಫೋಟೋ, ಮಾಸಿಕಟ್ಟೆ ವಿದ್ಯಾಗಿರಿ ರೋಡ್. ನೋಡಿ, ಆ ರೋಡು ಸಹ ವಿದ್ಯಾಗಿರಿಯಿಂದ ಒಂದು ಮಾಸಿಕಟ್ಟೆಗೆ ಬಂದು ಸೇರುವಂಥ ರೋಡ್ ಅದು. ಅಲ್ಲೊಂದು ಸಣ್ಣ ಬೋರ್ಡ್ಸ್ ಬೇಕು, ಅಂದರೆ ರೈಟಿಗೆ ಹೋದರೆ ಮೂಡುಬಿದ್ರೆ ಅಥವಾ ಇಲ್ಲಿ ಟರ್ನ್ ತಗೊಂಡ್ರೆ ಅಂಥದ್ದೊಂದು ಬೋರ್ಡ್ಸ್ ಹಾಕಿದ್ರೆ, ಎಜುಕೇಟ್ ಮಾಡಿದರೆ ಟ್ರಾಫಿಕನ್ನು, ಈ ಟ್ರಾಫಿಕ್ ಡೈವರ್ಷನ್ಸನ್ನು ನಮಗೆ ಮಾಡಲಿಕ್ಕೆ ಆಗ್ತದೆ ಇದರೊಳಗೆ. ಮತ್ತು ಇಲ್ಲಿ ಇದು ನಮ್ಮಲ್ಲಿ ಮೂಡುಬಿದ್ರೆಯಲ್ಲಿ ಸಭೆ ಸಮಾರಂಭಗಳು ಅದು ಇದು ಎಲ್ಲ ಇದ್ದಾಗ ಏನಾಗ್ತದೆ ಅಂತ ಹೇಳಿದರೆ, ನಾವು ಅಲ್ಲೆಲ್ಲಿ ಅಂದರೆ ಮೂಡುಬಿದ್ರೆ ಹತ್ತಿರವರೆಗೆ ತಂದು ನಾವು ಅವರನ್ನು ರೋಡನ್ನು ಬ್ಲಾಕ್ ಮಾಡಿಸಿದ್ದೇವೆ. ಅದಕ್ಕಿಂತ ಈ ಪ್ಲ್ಯಾನನ್ನು ಮಾಡಿದರೆ ಸ್ವಲ್ಪ ದೂರದಿಂದನೇ ಎಲ್ಲರೂ ಸಹ ಹೋಗ್ತಾರೆ ಅಂತ ನಮ್ಮದೊಂದು ಅನಿಸಿಕೆ ಇದರಲ್ಲಿ. ಮೂರನೇದು ಮಾಸಿಕಟ್ಟೆ ಪೇಪರ್ ಮಿಲ್ ರೋಡ್ ಸರ್, ಇದು ಸಹ ಹಾಗೇನೆ, ಇಲ್ಲಿ ಅರ್ಧದವರೆಗೆ ರಿಂಗ್ ರೋಡ್ ಬಂದಿದೆ ಸರ್, ಅದರ ನಂತರ ರೋಡ್ ಬಾಟಲ್ ನೆಕ್ ಆಗಿದೆ, ಅಂದರೆ ಸಣ್ಣದಾಗಿದೆ, ಸಪೂರಾಗಿದೆ ಅದು. ಅದನ್ನೇನಾದರೆ ಸಹ ಒಂದು ಡೆವಲಪ್ಮೆಂಟ್ ಮಾಡಿದರೆ ಒಳ್ಳೆಯದು. ನಾಲ್ಕನೇದು ಕೀರ್ತಿನಗರದ ಹತ್ರ ಏನಾಗಿದೆ ಅಂತ ಹೇಳಿದರೆ ಸರ್, ಲೆಫ್ಟ್ ಸೈಡ್ದು ರೋಡ್ ಅಗಲ ಉಂಟು, ನೀವು ರೈಟ್ ಸೈಡ್ದು ರೋಡ್ ನೋಡ್ಬೋದು, ತುಂಬ ಡೀಪ್ ಆಗಿ ಉಂಟು. ಅಲ್ಲಿಂದ ಬಂದ ವೆಹಿಕಲ್ಸ್ ಮೇನ್ ರೋಡಿಗೆ ಬಂದಾಗ ಸುಮಾರು ಸರ್ತಿಯಲ್ಲಿ ಆಕ್ಸಿಡೆಂಟ್ಸ್ಗಳಾಗಿದೆ. ಅದನ್ನೊಂದು ಏನಾದರೆ ಒಂದು ಪರಿಹಾರ ಮಾಡಬೇಕು ಅದಕ್ಕೋಸ್ಕರ. ನೆಕ್ಸ್ಟಿಗೆ ನಾವು ಕೊಡಂಗಲ್ ರೋಡ್ ಸಹ ಹಾಗೆ, ಇದು ಸಹ ರಿಂಗ್ ರೋಡಲ್ಲಿ ಬರ್ತಿದ್ದೆ. ನಾನು ಲಾಸ್ಟಿಗೆ ನಾನು ಮ್ಯಾಪಲ್ಲಿ ತೋರಿಸ್ತೇನೆ. ಕೊಡಂಗಲ್ ರೋಡ್ ಅಂತ ಇದೆ. ಇದನ್ನು ಏನಾಗಿದೆ ಅಂತ ಹೇಳಿದ್ರೆ, ಈ ಮೋರಿ ಹಾಕಿದರೆ ನೀವು ನೋಡ್ಬೋದು, ಅಲ್ಲಿ ಒಂದು ಎದುರು ಮೋರಿ ಕಾಣ್ತಾ ಉಂಟು ನಿಮಗೆ. ಅದು ಮೋರಿಂದಾಗಿ ಒಂದು ಸ್ವಲ್ಪ ಆಕ್ಸಿಡೆಂಟ್ಸ್ಗಳಾಗ್ತಾ ಉಂಟು. ಅದರಿಂದ ಅದಂದರೆ ತುಂಬ ಹೈಟಲ್ಲಿ ಉಂಟು. ಅದನ್ನು ಸ್ವಲ್ಪ ಫ್ಲ್ಯಾಟ್ ಮಾಡಿ ಮತ್ತೊಂದು ಹಂಪನ್ನು ಅಲ್ಲಿ ಎಲ್ಲಾದರೆ ಒಳಗಡೆಯಿಂದ ಹಾಕಿದರೆ ಸ್ವಲ್ಪ ಆಕ್ಸಿಡೆಂಟ್ಸ್ ಕಮ್ಮಿ ಆಗ್ತದೆ. ಮತ್ತು ಇದನ್ನು ಕೂಡ ರಿಂಗ್ ರೋಡ್ ಆಗಿ ಯೂಸ್ ಮಾಡ್ಬೋದು. ಈ ರೋಡ್ ಸಹ ಡೆವಲಪ್ಮೆಂಟ್ ಆಗೋದು ವೆರಿ ಇಂಪಾರ್ಟೆಂಟ್ ಉಂಟು ಸರ್. ಇಲ್ಲಿ ಒಂದು ನಡುವಲ್ಲಿ ಆಗಲೇ ಹೇಳಿದಾಗೆ ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ. ಆ ಕಾಂಕ್ರೀಟ್ ರಸ್ತೆ 1/2 ಫೀಟ್ ಡಾಮರ್ ರೋಡಿಂದ ಮೇಲೆ ಉಂಟು. ಯಾರಾದರೂ ರಾತ್ರಿ ಹೋದರೆ ಡೈರೆಕ್ಟ್ ಹೆಡ್ ಆನ್ ನೋಡಿದ ಆಚೆಯಿಂದ ಬೀಳ್ತಾರೆ. ಇಲ್ಲಿ ಏನಾಗ್ತದೆ ಹೇಳಿದ್ರೆ, ಶಿರ್ತಾಡಿಯಿಂದ ಬರುವ ಮಕ್ಕಳು ಮಾಯರ ಕಾಲೇಜಿಗೆ ಎಲ್ಲ ಬಸ್ಸಲ್ಲಿ ಕೊಡಂಗಲ್ ಕ್ರಾಸಲ್ಲಿ ಇಳಿದು ಈ ರಸ್ತೆಯಲ್ಲಿ ನಡ್ಕೊಂಡು ಬರ್ತಾರೆ ಅವರು. ಈ ರೋಡ್ ತುಂಬ ಒಂದು ಅನ್ಕಂಜೆಸ್ಟಿವ್ ವೇಯಲ್ಲಿ ಉಂಟು. ಇದನ್ನು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದರೆ ತುಂಬ ಒಳ್ಳೆಯದು. 24ನೇ ಫೋಟೋ ನೀವು ನೋಡಿದರೆ, ಇದು ನಮ್ಮ ಮಾಯರ ಕಾಲೇಜಿನ ಸರ್ಕಲ್, ಅಂದರೆ ಕೈಕಾಮದಲ್ಲಿ ಇರುವಂಥ ಸರ್ಕಲ್. ನೋಡಿ, ಆ ಸರ್ಕಲಲ್ಲಿ ಇನ್ನೂ ಗೋಣಿ ಹಾಗೆ ಉಂಟು, ಇನ್ನೂ ಗೋಣಿ ತೆಗಿಲಿಕ್ಕೆ ಪುರ್ಸೊತ್ತಾಗಲಿಲ್ಲ. ಕಾಂಕ್ರೀಟ್ ಡ್ರೈ ಆಗಿ ವರ್ಷ ಆಗಿ ಎಷ್ಟೋ ಇದಾಯಿತು. ನಾನೇ ಸ್ವತಃ ಅವರಿಗೆ ಒಂದು 15 ಲೆಟರನ್ನು ಹಾಕಿದ್ದೇನೆ. ಇಷ್ಟವರೆಗೆ ಅದನ್ನೊಂದು ಪೇಂಟ್ ಮಾಡಲಿಕ್ಕೆ ಅವರಿಗೆ ಪುರ್ಸೊತ್ತಿಲ್ಲ, ಆ ಹುಲ್ಲುಗಳನ್ನು ತೆಗಿಲಿಕ್ಕೆ ಪುರ್ಸೊತ್ತಿಲ್ಲ, ಅದರ ಸುತ್ತ ಕ್ಲೀನ್ ಮಾಡಲಿಕ್ಕೆ ಪುರ್ಸೊತ್ತಿಲ್ಲ. ಅದರ ಸುತ್ತ ಬೋರ್ಡ್ಗಳು ಸಹ ಹಾಗೇನೆ ಕಬ್ಬಿಣ ರಸ್ಟ್ ಹಿಡಿದು ಬೀಳುವ ಪರಿಸ್ಥಿತಿಯಲ್ಲಿ ಉಂಟು. ಅದನ್ನು ದುರಸ್ತಿ ಮಾಡಲಿಕ್ಕೆ ಅವರ ಹತ್ರ ಇದಿಲ್ಲ. ಇನ್ನೊಂದು 25ನೇ ಇದು ಏನು ಅಂತ ಹೇಳಿದರೆ, ನಮ್ಮ ಪೊಲೀಸ್ ಸ್ಟೇಷನ್ ಹತ್ರ ಇರುವಂಥ ಕಂಜೆಷನ್. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ವ್ಯಾಪಾರಸ್ಥರು ಸ್ವಲ್ಪ ಈ ರೋಡಲ್ಲಿ ಜಾಸ್ತಿ ಆದದ್ರಿಂದ ಪೊಲೀಸ್ ಸ್ಟೇಷನ್ನ ಪಕ್ಕದಲ್ಲೇ ರೋಡ್ಗಳಲ್ಲಿ ಕಾರನ್ನು ನಿಲ್ಲಿಸ್ತಾರೆ ಸರ್. ಬೆಳಿಗ್ಗೆ ಸಹ ನಿಲ್ಲಿಸ್ತಾರೆ, ಮಧ್ಯಾಹ್ನ ಸಹ, ಸಾಯಂಕಾಲ ಸಹ ನಿಲ್ಲಿಸ್ತಾರೆ. ಇಲ್ಲಿಂದಾಗ ಏನಾಗ್ತದೆ ಹೇಳಿದ್ರೆ, ಅನ್ನೀವನ್ ಪಾರ್ಕಿಂಗ್ ಮಾಡಿದ್ದಾರೆ. ಪಾರ್ಕಿಂಗ್ ಮಾಡೋದನ್ನು ಸಹ ಸರಿಯಲ್ಲಿ ಮಾಡಿದರೆ ಏನು ಆಗೋದಿಲ್ಲ. ಇದರ ಬಗ್ಗೆ ಏನು ಮಾಡಬೇಕು ಅಂತ ಸ್ವಲ್ಪ ಆಲೋಚನೆ ಮಾಡಬೇಕು. ಮಾಯರ ಕಾಲೇಜ್ ಸರ್ಕಲ್ ಹತ್ರ ಕೂಡ ಹಾಗೇನೆ ನೋಡಿ, ಅಲ್ಲಿ ಡಾಮರ್ ಡಬ್ಬಿಗಳನ್ನು ಇಟ್ಟಿದ್ದಾರೆ. ಇದು ಮೂಡುಬಿದ್ರೆಗೆ ಒಂದು ಎಂಟರ್ ಆಗುವಂಥ ಒಂದು ರೋಡ್. ನಮ್ಮ ಮೂಡುಬಿದ್ರೆ ಪರಿಸ್ಥಿತಿಯನ್ನೊಮ್ಮೆ ನೀವು ಗಮನಿಸಿ. ಇಲ್ಲಿ ಈ ಎಂಟ್ರಿ ಆಗುವಂಥ ರೋಡಲ್ಲಿ ಡಾಮರ್ ಡಬ್ಬಿಗಳಿಟ್ಟು 3 ಡಬ್ಬಿಗಳು ಮಣ್ಣು ಹಿಡಿದು ಅಲ್ಲೇ ಬಿದ್ದೋಗಿದೆ, ಕುರ್ದೋದ ಸ್ಥಿತಿಯಲ್ಲಿದೆ. ಅದನ್ನು ಎತ್ತಿ ಇಡ್ಲಿಕ್ಕೆ ನಮ್ಮ PWD ಅವರ ಹತ್ರ ಪುರ್ಸೋತಿಲ್ಲ. ಸಾವಿರಕಂಬದ ಬಸ್ತಿ ಹತ್ತಿರ ಒಂದು ದೊಡ್ಡ ಟರ್ನ್ ಇದೆ, ಇಲ್ಲೂ ಕೂಡ ಜಾಸ್ತಿ ಟ್ರಾಫಿಕ್ ಕಂಜೆಷನ್ ಸ್ಟಾರ್ಟ್ ಆಗ್ತದೆ. ಇಲ್ಲೊಂದು ಟರ್ನಲ್ಲಿ ಒಂದು ಮಿರರ್ ಇತ್ತು, ಅಂದರೆ ಆಚೆಯಿಂದ ಬರುವ ಟ್ರಾಫಿಕ್ ಮತ್ತು ಈಚೆಯಿಂದ ಬರುವ ಟ್ರಾಫಿಕ್ ಕಾಣ್ತಾ ಇತ್ತು. ಅದು ಈಗ ಹೋಗಿದೆ. ಅದು ರೋಟರಿ ಅವರು ಲಾಸ್ಟ್ ಟೈಮ್ ಒಮ್ಮೆ ಹೇಳಿದರು, ನಾವು ಬೇಕು ಅಂತಾದರೆ ಅದನ್ನು ಸ್ಪಾನ್ಸರ್ ಏನಾದರೂ ಮಾಡುವ ಅಂತ ಹೇಳಿದರು. ನೋಡುವ, ಅದರ ಬಗ್ಗೆ ಕೂಡ ಆಲೋಚನೆ ಮಾಡ್ಬೋದು. ಈ ಕನ್ನಡ ಭವನದ ಹತ್ರ ಸಹ ಅಷ್ಟೇ, ಕನ್ನಡ ಭವನದ ಹತ್ರ ಸಹ ಒಂದು ಮಿರರಿನ ಅವಶ್ಯಕತೆ ಉಂಟು ಅಂತ ನಮಗೆ ಕಾಣಿಸ್ತಾ ಉಂಟು. ಇಲ್ಲದ್ರೆ ಡಿವೈಡರ್ನ ಅವಶ್ಯಕತೆ ಉಂಟು. ಯಾಕೆಳಿದ್ರೆ ಆಚೆಯಿಂದ ಬರೋರು ಈಚೆಯಿಂದ ಬರೋರೆಲ್ಲ
ಯಾಕಂದರೆ ಮೇಲಿಂದ ಬರೋರು ಎಕ್ಸ್ಟ್ರೀಮ್ ರೈಟಿಂದ ಬರ್ತಾರೆ, ಈಚಿಂದ ಹೋಗೋರು ಎಕ್ಸ್ಟ್ರೀಮ್ ಲೆಫ್ಟಲ್ಲಿ ಇರ್ತಾರೆ. ಸೊ ಅದೊಂದು ಕಂಜೆಷನ್ಸ್ ಆಗ್ತಾ ಉಂಟು. ಇಲ್ಲಿ ಸಹ ಒಂದು ಡಿವೈಡರ್ನ ಅವಶ್ಯಕತೆ ಉಂಟು. ಈಗ 29ನೇದು ಮೂಡುಬಿದ್ರೆದು ರಿಂಗ್ ರೋಡ್. ಈ ರಿಂಗ್ ರೋಡಿಂದ ಎಕ್ಸಿಟ್ ಆಗುವಲ್ಲಿ ಒಂದು ದೊಡ್ಡ ಸಮಸ್ಯೆಯನ್ನು ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಈ ರಿಂಗ್ ರೋಡಿಂದ ಆಚೆ ರೋಡಿಗೆ ಹೋಗ್ಬೇಕು ಹೇಳಿದ್ರೆ ಸರ್, ಇವರು ಲೆಫ್ಟ್ ತಗೊಂಡು ಸ್ವಲ್ಪ ಎದುರು ಹೋಗಿ ಪುನಃ ರೈಟ್ ತಗೊಳ್ಬೇಕು. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಹೈವೇಯಿಂದ ಪುತ್ತಿಗೆ ಹೋಗುವವನು ಅವನನ್ನು ಹೊಡೆಯುವ ಚಾನ್ಸಸ್ ಇರ್ತದೆ ಒಂದು. ಎರಡನೇದು, ಅವರು ತಿರುಗಿ ಆಚೆ ಹೋಗುವಾಗ ಆಚೆಯಿಂದ ಬಂದು ಹೊಡೆಯುವ ಒಂದು ಚಾನ್ಸಸ್ ಇರ್ತದೆ. ಅಲ್ಲಿ ಏನು ಡೈರೆಕ್ಷನ್ಸ್ ಇಲ್ಲ. ನಮಗೆ ಗೊತ್ತಿದ್ದಾಗೆ, ನನಗೆ ನಾಲೆಜ್ ಇದ್ದಾಗೆ, ಕ್ರಾಸ್ ರೋಡ್ ಅಂತ ಹೇಳೋದು ಎಕ್ಸಾಕ್ಟ್ ಕ್ರಾಸ್ ಇರಬೇಕು. ಅದು ಇದೇನಾಗಿದೆ ಅಂತ ಹೇಳಿದ್ರೆ, ಒಂದು ಕಡೆಯಿಂದ ಎಂಟ್ರಿ ಆಗಿ ಲೆಫ್ಟಿಗೆ ತಗೊಂಡು ಪುನಃ ರೈಟಿಗೆ ಹೋಗ್ಬೇಕು ಇವನು. ಆ ಪರಿಸ್ಥಿತಿಯಲ್ಲಿ ಉಂಟು. ಇದನ್ನು ಏನು ಅಂತ ಇಮಿಡಿಯೇಟ್ ಇದನ್ನೊಂದು ಸೊಲ್ಯೂಷನ್ ಮಾಡೋದು ಒಳ್ಳೇದು. ಇಲ್ಲಿ ಈಗ ಭಾರಿ ಬೇಗದಲ್ಲಿ ಆಕ್ಸಿಡೆಂಟ್ಸ್ ಆಗುವ ಚಾನ್ಸಸ್ ಉಂಟು. ಇದು ನಾವೊಂದು ನೋಟ್ ಮಾಡಿದಂಥ ಒಂದು ವಿಷಯ ಇಲ್ಲಿ. ಮತ್ತು ಇಲ್ಲಿ ಸಹ ಹಾಗೆ ಸೈನ್ ಬೋರ್ಡ್ಸ್ಗಳ ಕೊರತೆ ಉಂಟು. ಇಲ್ಲಿ 30ನೇದು ಪಿಕ್ಚರಲ್ಲಿ ನೀವು ನೋಡ್ಬೋದು, ಇನ್ನರ್ ವೀಲ್ ಸರ್ಕಲ್ ಸರೋಜ್ ಮೈದಾನ. ನಾನು ಆಗಲೇ ಹೇಳಿದ್ದೆ ನಿಮ್ಮ ಹತ್ರ, ನೋಡಿ ಅಲ್ಲಿ ಒಂದು ರಿಕ್ಷಾ ಪಾರ್ಕ್ ಆಲ್ರೆಡಿ ಈಗ ಸ್ಥಾಪಿಸ್ತಾ ಇದ್ದಾರೆ. ಯಾರು ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ನಂಗೆ ಗೊತ್ತು. ಯಾರನ್ನ ಇಲ್ಲಿ ದೂರ್ತಾ ಇಲ್ಲ ನಾವು. ಅಲ್ಲಿ ಕೋರ್ಟ್ ರೋಡಿಗೆ ಇದು ತುಂಬ ಸಮಸ್ಯೆ ಆಗ್ತಾ ಉಂಟು. ಕೋರ್ಟಿಂದ ತುಂಬ ಜನ ಹೋಗಿ ಬರುವವರು, ವಕೀಲರು, ಕಾರ್ಕಳದ ವಕೀಲರು, ಮಂಗಳೂರಿನ ವಕೀಲರವರೆಲ್ಲ ನಮಗೆ ಮೆಸೇಜ್ ಮಾಡಿ ಹೇಳಿದ್ದಾರೆ, ಈ ರೋಡನ್ನು ಒಂದು ಯಾವಾಗಲೂ ಫ್ರೀ ಇಡುವ ಹಾಗೆ ನೋಡಿ ನೀವು. ಯಾಕೆ ಹೇಳಿದ್ರೆ, ಇವನ್ನೊಮ್ಮೆ ಯಾರೋ ಒಂದು ಪೊಲೀಸ್ನವರು ಮಂಗಳೂರಿಂದ ಕೈದಿಗಳನ್ನು ಕರ್ಕೊಂಡು ಬರುವಾಗ ಸಹ ಹಾಗೇನೆ ಅವರ ವೆಹಿಕಲ್ ಒಂದು 10 ನಿಮಿಷ ನಿಲ್ಲಿಸುವ ಪರಿಸ್ಥಿತಿಯಲ್ಲಿ ಇತ್ತು, ಅಲ್ಲಿ ಒಳಗೆ ತಿರುಗಲಿಲ್ಲಂತೆ. ಸೊ ಇದನ್ನೊಂದು ಏನೋ ಒಂದು ಆರ್ಗನೈಸ್ ಆಗಿ ಮಾಡಬೇಕು ಅಂತ ನಮ್ಮದೊಂದು ಆಸೆ. 31ನೇ ಪೇಜಲ್ಲಿ ನೀವು ನೋಡ್ಬೋದು, ನಾನು ಆಗಲೇ ಹೇಳಿದೆ ಅಲ್ಲ, ಆ ಬ್ಯಾರಿಕೇಡ್ ಆಕ್ಸಿಡೆಂಟ್ ಆಗಿ ಬಿದ್ದದು ನಮ್ಮ ಮಾಯೂರು ಕಾಲೇಜಿನ ಹತ್ತಿರ ಬರುವಂಥ ಪರಿಸ್ಥಿತಿ ಇದು. ಇನ್ನೂ ಹಾಗೆ ಉಂಟದು. ವರ್ಷ 3 ಆಗ್ತಾ ಬಂತು, ಇನ್ನೂ ಅದರ ಬಗ್ಗೆ ಯಾರೂ ಕಾಳಜಿ ವಹಿಸಲಿಲ್ಲ. ನೋಡಿ, ಈಗ ಲಾಸ್ಟಿಗೆ ಮೂಡುಬಿದ್ರೆ ರಿಂಗ್ ರೋಡು ಅಂತ ನಾವು ಅದರಲ್ಲಿ ಕೊಟ್ಟಿದ್ದೇವೆ. ಅದರಲ್ಲಿ ಸ್ವಲ್ಪ ಪ್ರಿಂಟಿಂಗಲ್ಲಿ ನಿಮಗೆ ಕಾಣ್ತದಿಲ್ಲೋ ಅಂತ ನನಗೆ ಗೊತ್ತಿಲ್ಲ. ನಾವು ಆಳ್ವಾಸ್ ಕಾಲೇಜಿಂದ ಸ್ಟಾರ್ಟ್ ಮಾಡುವ. ನಾನು ಆಗಲೇ ನಿಮಗೆ ಹೇಳಿದೆ, ಈ ಹೆವಿ ವೆಹಿಕಲ್ಸನ್ನು ಹೇಗೆ ನಾವು ಡೈವರ್ಟ್ ಮಾಡ್ಬೋದು ಅಂತ. ಆಳ್ವಾಸ್ ಕಾಲೇಜಿಂದ ಸ್ಟಾರ್ಟ್ ಆದರೆ ಮಾಸಿಕಟ್ಟೆ ಜಂಕ್ಷನ್, ನಾನಾಗ ಹೇಳಿದೆ ಅಲ್ಲ ನಿಮಗೆ, ಅಲ್ಲಿಗೆ ಬರ್ತಾರೆ. ಅಲ್ಲಿಂದ ಸೀದಾ ಪೇಪರ್ ಮಿಲ್ಲಿಗೆ ಹೋಗ್ತಾರೆ. ಪೇಪರ್ ಮಿಲ್ಲಲ್ಲಿ ಅವರಿಗೆ ಬೀಚ್ ರೋಡ್ ಅಥವಾ ಮೂಡುಬಿದ್ರೆಗೆ ಹೋಗುವ ರೋಡ್ ಸಿಗ್ತದೆ ಅಲ್ಲಿ. ಅಲ್ಲಿಂದ ಕೀರ್ತಿನಾರಾಗಿ ಒಳಗೆ ಬಂದರೆ ಧರ್ಮಸ್ಥಳ ರೋಡ್ ಸಿಗ್ತದೆ ಅವರಿಗೆ. ಅಲ್ಲಿಂದ ಒಳಗಾಗಿ ಸೀದಾ ಹೋದರೆ ಶಿರ್ತಾಡಿ ಕೊಡಂಗಲ್ಲ ರೋಡ್ ಸಿಗ್ತದೆ ಅವರಿಗೆ. ಶಿರ್ತಾಡಿಗೆ ಹೋಗುವವರು ಅಲ್ಲಿಂದ ಡೈವರ್ಟ್ ಮಾಡ್ಬೋದು. ನೆಕ್ಸ್ಟ್ ಅಲ್ಲಿಂದ ಸ್ಟ್ರೇಟ್ ಹೋದರೆ ಮಾರ್ನಾಡಿಗೆ ಹೋಗಿ ಜಾಯ್ನ್ ಆಗ್ತೇವೆ ನಾವು. ಕೋಟೆಬಾಗಿಲು ರೋಡಿಂದ ಒಳಗಾಗಿ ಹೋದರೆ ಅವರು ಮಾರ್ನಾಡಿಗೆ ಜಾಯ್ನ್ ಆಗ್ತಾರೆ. ಮಾರ್ನಾಡಿಂದ ಸೀದಾ ಈಗ ಆಲ್ಮೋಸ್ಟ್ 90% ನಮ್ಮ ರೋಡ್ ಆಗಿದೆ. ನಮ್ಮ ವಿದ್ಯಗಿರಿಯವರೆಗೆ ಹೈವೇ ಆಲ್ರೆಡಿ ಆಗಿದೆ ನಮಗೆ. ಸೊ ಅದು ಏನು ಅಂತ ಹೇಳಿದರೆ, ಇದನ್ನು ಕರೆಕ್ಟ್ ನೋಡೋದು ಅಂತ ಹೇಳಿದರೆ, ಇದರ 50% ರೋಡ್ ಆಗಿದೆ ಸರ್. 50% ಈಚೆದು ರೋಡು ಆಯಿತು ಅಂತ ಆದರೆ ನಮಗೆ ಇನ್ನೂ ಸಹ ಒಳ್ಳೇದಾಗ್ತದೆ. ಅಂದರೆ ನಮಗೆ ಈ ಹೆವಿ ವೆಹಿಕಲ್ಸನ್ನು ಈಗ ನೋಡಿ, ಬೆಳ್ತಂಗಡಿಯಿಂದ ಬರುವವರಿಗೆ, ಅವರಿಗೆ ಹೆಚ್ಚಾಗಿ ಕಟೀಲಿಗೆ ಹೋಗುವವರು ಇರ್ತಾರೆ, ಅಥವಾ ಟೂರಿಸ್ಟ್ಗಳಿಗೆ ನಾನು ಹೇಳೋದು, ಅಥವಾ ಈ ಟ್ರಕ್ಗಳೇನು ಬರ್ತಾರೆ ಅವರು ಲೋಡಿಗೋಸ್ಕರ ಅವರು ಮಂಗಳೂರು ರೋಡಿಗೆ ಹೋಗ್ಬೇಕು. ಅವರನ್ನು ಕೀರ್ತಿನಗರದ ಹತ್ರನೇ ಡೈವರ್ಟ್ ಮಾಡಿದರೆ ಅವರು ಮೂಡುಬಿದ್ರೆಗೆ ಬರೋ ಅವಶ್ಯಕತೆನೇ ಇಲ್ಲ. ಅವರು ಈಗ ಶಿರ್ತಾಡಿಗೆ ಹೋಗುವವರು ಮೂಡುಬಿದ್ರೆಯಿಂದ ಕೀರ್ತಿನಗರ ಇದು ಕೊಡಂಗಲ್ ರೋಡಾಗಿ ಅವರು ಶಿರ್ತಾಡಿಗೆ ಹೋಗ್ಬೋದು. ಈಗ ಶಿರ್ತಾಡಿಯಿಂದ ಬರುವವರು ಅಷ್ಟೇ, ಅವರು ಮೂಡುಬಿದ್ರೆಗೆ ಹೋಗಿ ಧರ್ಮಸ್ಥಳ ಕಡೆಗೆ ಬರುವ ಅವಶ್ಯಕತೆ ಇರುವುದಿಲ್ಲ. ಅದನ್ನೆಲ್ಲ ಸ್ವಲ್ಪ ನಾವು ಮನದಟ್ಟಿಟ್ಟುಕೊಂಡು ಇದನ್ನು ಮಾಡಿದರೆ ತುಂಬ ಒಳ್ಳೆಯದು ಅಂತ ನನಗೆ ಕಾಣ್ತದೆ. ಸೊ ಇದರಲ್ಲಿ ನಾನು ಪುನೊಮ್ಮೆ ನಮ್ಮ ಶಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಯಾಕೆ ಹೇಳಿದರೆ, ನಾವೆಲ್ಲ ಅಫಿಷಿಯಲ್ಸ್ಗಳನ್ನು ಬರಲಿಕ್ಕೆ ಅವ್ರದ್ದು ರಿಕ್ವೆಸ್ಟ್ ಮಾಡಿದ್ದೆವು. ಸೊ ಬರಲಿಲ್ಲ, ಆದಷ್ಟು ಬಂದಿದ್ದಾರೆ. ನಿಮ್ಮ ಕೈಗೆಲ್ಲ ಪಿಂಚಣಿ ಅನ್ಸನ್ನು ನಾವು ಕೊಟ್ಟಿದ್ದೇವೆ, ಏನೆಲ್ಲ ಇಲ್ಲಿ ವಿತ್ ಗ್ರೌಂಡ್ ರಿಪೋರ್ಟನ್ನು ನಾವು ಕೊಡ್ತಿದ್ದೇವೆ. ದಯವಿಟ್ಟು ಎಲ್ಲರೂ ಸಹ ಒಂದು ಇದರಲ್ಲಿ ಅರ್ಥ ಮಾಡಿಕೊಳ್ಳಿ. ಏನು ಅಂತ ಹೇಳಿದರೆ, ನಾನು ಇವತ್ತು ವಾಯ್ಸ್ ಆಫ್ ಮೂಡುಬಿದ್ರೆ ಆಗಿ ಮಾತಾಡಿದ್ದು, ಇದೆಲ್ಲ ಜನಗಳ ಅಭಿಪ್ರಾಯಗಳನ್ನು ನಿಮ್ಮ ಹತ್ರ ಹೇಳಿದ್ದು. ಯಾಕೆ ಅಂತ ಹೇಳಿದರೆ, ನಮಗೇನು ಬೇಜಾರು ಅಂತ ಹೇಳಿದರೆ, ಪೊಲೀಸ್ನವ್ರು ಏನು ವರ್ಕ್ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತುಂಟು, ಮೆಸ್ಕಾಂನವ್ರು ಏನು ವರ್ಕ್ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತುಂಟು, ಮುನ್ಸಿಪಾಲಿಟಿ ಅವ್ರು ಏನು ವರ್ಕ್ ಮಾಡ್ತಿದ್ದಾರೆ ಅಂತ ಗೊತ್ತುಂಟು, ಶಾಸಕರು ಏನು ಅಂದರೆ ಪರ್ಸನಲಿ ನಾನು ಹೇಳೋದು ನಮಗೆ ಗೊತ್ತುಂಟು. ಆದರೆ ಈ ಸಮಸ್ಯೆಗಳಿಂದಾಗಿ ಯಾರ್ಯಾರೋ ಅಂದರೆ ಯಾರ್ಯಾರೋ ದೂರ್ತಾ ಇದ್ದಾರೆ, ಯಾರ್ಯಾರನ್ನು ಬೇಕಾಬಿಟ್ಟು ದೂರ್ತಾ ಇದ್ದಾರೆ. ಇದರ ಬಗ್ಗೆ ನೀವು ಆಲೋಚನೆ ಮಾಡಿ. ಯಾಕೆ ಹೇಳಿದರೆ, ನಮ್ಮ ಮೂಡುಬಿದ್ರೆ ಮುಂದೆ ದಿವಸದಲ್ಲಿ ಇನ್ನೂ ಸಹ ಡೆವಲಪ್ಮೆಂಟ್ ಆಗುವ ಏರಿಯಾ. ಹೀಗಿರುವಾಗ ನಾವು ಇದನ್ನು ಈಗಲೇ ಫುಲ್ ಸ್ಟಾಪ್ ಹಾಕದಿದ್ರೆ ತುಂಬ ಕಷ್ಟ ಉಂಟು. ಈಗ ನಾಳೆ ನೋಡಿ, ಫಾರ್ ಎಕ್ಸಾಂಪಲ್, ಈ ಮಾರ್ಕೆಟ್ ಎಲ್ಲಿಯಾದರೂ ಹೋಗಿ ಅಲ್ಲಿಗೆ ಶಿಫ್ಟ್ ಆಯಿತು ಅಂತಾದರೆ, ಈಗ ಟೌನಿನ ನಡುವಲ್ಲಿ ಶಿಫ್ಟ್ ಆಯಿತು ಅಂತಾದರೆ, ಅಲ್ಲಿಗ ಇಲ್ಲಿ ಬರುವ ಟ್ರಾಫಿಕ್, ಇಲ್ಲಿ ಬರುವ ಜನಗಳೆಲ್ಲ ಪುನಃ ಅಲ್ಲಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಇದನ್ನು ನಾವು ಈಗಲೇ ಕಂಟ್ರೋಲ್ ಮಾಡದಿದ್ದರೆ ಇದು ಮುಂಬರುವ ದಿವಸದಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು. ಇದರ ಬಗ್ಗೆ ಏನು ಮಾಡ್ಬೋದು ಅಂತ ನಾವೆಲ್ಲರೂ ಸ್ವಲ್ಪ ಆಲೋಚನೆ ಮಾಡೋದು ಬೆಟರ್. ಹಾಗೇನೆ ಈಗ GVP ಅವರು ಹಿಂದೆಯಿಂದ ನಮ್ಮ ಇದ್ರತ್ರ ಇಲ್ಲಿ ನಮ್ಮ ಇದು
ಹನುಮನ್ ದೇವಸ್ಥಾನದ ಹತ್ರ ಒಂದು ಹೊಸ ರೋಡನ್ನು ಮಾಡ್ತಾ ಇದ್ದಾರೆ ಅವರೀಗ ಹಿಂದೆಯಿಂದ ಬರಲಿಕ್ಕೆ. ಈಗ ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಎರಡು ಕಡೆಯಿಂದ ಸಹ ಬಂದು ಅಲ್ಲಿ ಜಾಯಿನ್ ಆಗ್ತಾರೆ. ಅಲ್ಲಿ ಈಗ ಪುನಃ ರೋಡ್ ಕಂಜೆಷನ್ಸ್ ಜಾಸ್ತಿ ಆಗುವ ಚಾನ್ಸಸ್ ಉಂಟು. ಅದನ್ನು ಈಗಲೇ ನಾವು ನಿಯಂತ್ರಣದಲ್ಲಿಟ್ಟರೆ ತುಂಬ ಒಳ್ಳೆಯದು. ಹಾಗೆಯೇ ಆಳ್ವಾಸ್ ಹಾಸ್ಪಿಟಲ್ ರಸ್ತೆ, ಇದರಲ್ಲಿ ನಾವು ಮೆನ್ಷನ್ ಮಾಡಲಿಲ್ಲ ಅದನ್ನು. ಆಳ್ವಾಸ್ ಹಾಸ್ಪಿಟಲ್ ರಸ್ತೆ ನಮ್ಮ ಮೇಲೆ ಬಸ್ ಸ್ಟ್ಯಾಂಡಿಂದ ಕೆಳಗೆವರೆಗೆ ಅದು ನೋ ಎಂಟ್ರಿ ಸರ್. ಅದನ್ನು ಯಾರೂ ಫಾಲೋ ಮಾಡ್ತಾ ಇಲ್ಲ. ಈಗ ಆಂಬ್ಯುಲೆನ್ಸ್ ಮುಂಚೆ ಅದೇ ರೂಟಲ್ಲಿ ಬರ್ತಿತ್ತು, ಈಗ ಏನೋ ರೋಡ್ ಆಗಿದೆ ಅಂತ ಈಗ ಆಚಿಂದ ತಿರುಗಿ ಬರ್ತಿದ್ದಾರೆ. ಇಲ್ಲ ಆ್ಯಕ್ಚುಲಿ ಆಂಬ್ಯುಲೆನ್ಸ್ಗೆ ಬರಲಿಕ್ಕೆ ಇರುವಂಥ ರೋಡ್ ಅದು, ಅದಕ್ಕೋಸ್ಕರ ನಾವು ಸಿಂಗಲ್ ರೋಡ್ ಮಾಡಿದ್ದು. ಇಲ್ಲಿ ನೋ ಎಂಟ್ರಿಗಳ ಬೋರ್ಡ್ ಏನು ಸಣ್ಣ ಸಣ್ಣದು ನೀವೆಲ್ಲ ನೋಡ್ತಿದ್ದೀರಲ್ಲ, ಇದು ಅನಂತ ಪದ್ಮನಾಭ ಸರ್ ಇರುವಾಗ, ಸರ್ಕಲ್ ಇನ್ಸ್ಪೆಕ್ಟರ್ ಇರುವಾಗ, ನಾವು ಕಾಲೇಜಲ್ಲಿ ಇರುವಾಗ ಅವರಿಗೆ ಹೋಗಿ ಮನವಿ ಕೊಟ್ಟು ನಾವು ತ್ರಿಭುವನ್ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ಬಿಂದ ಮತ್ತು ಬೆದ್ರ ಅಡ್ವೆಂಚರಸ್ ಕ್ಲಬ್ಬಿಂದ ಅದು ಹಾಕಿದಂಥ ಬೋರ್ಡ್ಗಳು. ಅದು ಈಗ ಬೋರ್ಡಿನ ಮೇಲೆ ಬೇರೆ ಬೇರೆ ಕ್ಲಬ್ನವ್ರದ್ದು ಬಿದ್ದು ನಮಗೇನು ಬೇಜಾರಿಲ್ಲ. ಬಟ್ ನಮ್ಮ ರಿಕ್ವೆಸ್ಟ್ ಇಷ್ಟೇ, ಈ ನೋ ಎಂಟ್ರಿಗಳ ಬಗ್ಗೆ ನೀವು ಆದಷ್ಟು, ನಾವು ಅದಕ್ಕೆ ನಿಮಗೆ ಪ್ರಿಂಟ್ಔಟ್ ಸಮೇತ ಕೊಟ್ಟದ್ದು ಎಲ್ಲೆಲ್ಲಿ ನೋ ಎಂಟ್ರಿ ಅಂತ. ಈಗ ಹೊಸಬ್ಬರು ಬಂದವರಿಗೆ, ಮೂಡುಬಿದ್ರೆಯವರಿಗೆ ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಅದರ ಬಗ್ಗೆ ಎಜುಕೇಟ್ ಮಾಡಿ, ಅದರ ಬಗ್ಗೆ ನೀವೇನಾದರೂ ಸಹ ಕಾಳಜಿ ವಹಿಸಿ. ಮತ್ತು ಆಲ್ರೆಡಿ ಇಷ್ಟೆಲ್ಲ ಸಮಸ್ಯೆಗಳನ್ನು ನಾವು ಹೇಳಿದ್ದೇವೆ. ಮೇಜರ್ ಆಗಿ ಕಾಣುವಂಥ ಸಮಸ್ಯೆ ಏನು ಅಂತ ಹೇಳಿದರೆ ಟ್ರಾಫಿಕ್ ಸಮಸ್ಯೆಯಲ್ಲಿ ಇದನ್ನು ಆದಷ್ಟು ಬೇಗ ನೀವು ಬಗೆಹರಿಸಿದರೆ ತುಂಬ ಒಳ್ಳೆಯದು. ಇನ್ನೊಮ್ಮೆ ನಾನು ಒತ್ತಿ ಹೇಳ್ತಿದ್ದೇನೆ, ಇದು ಯಾವುದೇ ರೀತಿ ಯಾರ ಮೇಲೆ ಸಹ ದೂರ್ಲಿಕ್ಕಲ್ಲ, ಅಥವಾ ಯಾರ ಮೇಲೆ ಸಹ ಚಾಡಿ ಹೇಳಲಿಕ್ಕಲ್ಲ, ಅಥವಾ ಯಾರನ್ನು ಸಹ ಡಿಕ್ಲೈನ್ ಮಾಡಲಿಕ್ಕೆ ಮಾಡಿದಂಥ ರಿಪೋರ್ಟ್ ಅಲ್ಲ ಇದು. ಇದು ಗ್ರೌಂಡ್ ರಿಪೋರ್ಟ್. ನಾವು ಇದರ ಹಿಂದೆ 3 ವರ್ಷ ಇದರ ಹಿಂದೆ ನಾವು ಬಲ್ಲಿ ಬಂದಿದ್ದೇವೆ. ನಾವು ಸುಮ್ಮನೆ ಹೇಳುವ ರಿಪೋರ್ಟ್ ಅಲ್ಲ ಇದು. ಇದು ಗಾಳಿ ಮಾತಲ್ಲಿ ಹೇಳುವಂಥ ಸಹ ರಿಪೋರ್ಟ್ ಅಲ್ಲ. ನಾವು ರೀಸೆಂಟ್ಲಿ ನಮ್ಮ ಮೂಡುಬಿದ್ರೆ ಫೋರಮನ್ನು ಸ್ಟಾರ್ಟ್ ಮಾಡಿ ಅದರಲ್ಲಿ ಸಹ ಪಬ್ಲಿಕ್ ಕಂಪ್ಲೇಂಟ್ಸನ್ನು ತಗೊಂಡು, ಈಗ ರೀಸೆಂಟ್ಲಿ ನಾವು ಸೋಷಿಯಲ್ ಮೀಡಿಯಾ ಮೀಟಿಂಗನ್ನು ಒಂದು ಮಾಡಿ ಅದರಲ್ಲಿ ಸಹ ನಾವು ಸ್ವಲ್ಪ ಇನ್ಪುಟ್ಸನ್ನೆಲ್ಲ ತಗೊಂಡು ಎಲ್ಲೆಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಉಂಟು ಅಂತ ಹೇಳಿ ಎಲ್ಲ ರೀತಿಯ ಒಂದು ಗ್ರೌಂಡ್ ರಿಪೋರ್ಟನ್ನು ನಿಮಗೆ ರೆಡಿ ಮಾಡಿ ನಾವು ಕೊಟ್ಟಿದ್ದೇವೆ. ಇದರ ಬಗ್ಗೆ ಹೇಗೆ ಮಾಡ್ಬೋದು, ಏನು ಮಾಡ್ಬೋದು ಅಂತ ಇನ್ನು ಮುಂದೆ ಶಾಸಕರು ಇದ್ದಾರೆ ಮತ್ತು ನಾವೆಲ್ಲ ಇದ್ದೇವೆ. ನಿಮ್ಮ ಸಜೆಷನ್ಸ್ ಕೂಡ ಕೊಟ್ಟು ಹೇಗೆ ಇದನ್ನು ಮುಂದುವರಿಸ್ತಾ ಅಂತ ಹೇಳಿ ನನ್ನ 2 ಮಾತುಗಳನ್ನು, ಅವಕಾಶಕ್ಕೆ ಕೊಟ್ಟ 2 ಮಾತುಗಳಿಗೆ ಧನ್ಯವಾದಗಳನ್ನು ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. PWD ಅವರು ಬಂದ್ರ? ಶ್ರೀಧರ್, ಪೊಲೀಸ್ ಇಲಾಖೆಯವರು, ಈಗಾಗಲೇ ನಿಮ್ಮ ಅಭಿಪ್ರಾಯಗಳನ್ನು ನೀವು ತಿಳಿಸ್ಬೋದು. ಈಗ ಪೊಲೀಸ್ ಇಲಾಖೆಯವರು, ಮೂಡುಬಿದಿರೆ ಪೊಲೀಸ್, ನೀವು ಹಿಂದೆ ಕೂತೀರಿ, ಸ್ವಲ್ಪ ಮುಂದೆ ಬರ್ಬೋದಾ? ಮುಂದೆ ಚೇರ್ ತನ್ನಿ, ಸ್ವಲ್ಪ ಚೇರ್ ಬಿದೆ, ಎದುರು ಬರಲಿಪ್ಪ, ಏರುಲ್ಲರ ಮುಂದೆ ಬನ್ನಿ. ಎಲ್ಲರೂ ಹಿಂದೆ ಕೂತ್ಕೊಳ್ಳೋದು ಬೇಡ, ನೀವು ಕಾಣೋದಿಲ್ಲ, ಕಾಣಬೇಕು ನೀವು. ಈಗ ಪುಸ್ತಕದ ಯಾವ್ಯಾವ ರೋಡ್ ರಸ್ತೆಗಳು ನೋ ಎಂಟ್ರಿ ಅಂತ ನಿಮಗೆ ಅಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ಅದನ್ನು ನಾವು ಹೇಗೆ ತಡೆಯಬಹುದು, 100ಕ್ಕೆ 100 ನಾವು ತಡೆಯಲಿಕ್ಕೆ ಪ್ರಯತ್ನವನ್ನು ಪಡಬೇಕು. ನಿಮ್ಮ ಹತ್ರ ಸಿಬ್ಬಂದಿಗಳ ಕೊರತೆ ಇದೆ, ಅದು ಒಪ್ತೇವೆ ನಾವು, ತೊಂದರೆ ಇಲ್ಲ. ಆದರೆ ಅಲ್ಲಲ್ಲಿ ಬೋರ್ಡ್ಗಳನ್ನು ಹಾಕಿ ಕೇಸ್ ಹಾಕುವಾಗ, ಈಗ ಅಕ್ಷಯ್ ಹೇಳಿದಾಗೆ ಕೇಸ್ ಹಾಕುವಾಗ ಬಾಕಿ ಕೇಸ್ ಹಾಕೋದನ್ನು ಬಿಟ್ಟು ಇದಕ್ಕೆ ಕೇಸ್ ಹಾಕಿದರೆ, ಹಾಗೆ ನೋ ಎಂಟ್ರಿಯಲ್ಲಿ ಯಾರು ಎಂಟ್ರಿ ಆಗ್ತಾರೆ ಅವರ ಮೇಲೆ ಕೇಸ್ ಹಾಕಿದರೆ ನಿಮಗೆ ಎಷ್ಟು ಬೇಕಷ್ಟು ಕೇಸ್ಗಳು ಸಿಗ್ತವೆ. ಇದೊಂದು ಸ್ಟ್ರಿಕ್ಟ್ಲಿ ನೀವು ಮಾಡಬೇಕಾದದ್ದು, ನನಗೆ ಮಾಹಿತಿ ಕೊಡಬೇಕು. ಇನ್ನೊಂದು, ನಮ್ಮ ಇನ್ನರ್ ಬಿಲ್ ಇದರ ಹತ್ತಿರ ಅಲ್ಲ, ನಿಶ್ಮಿತದ ಹತ್ತಿರ, ಪಂಚರತ್ನದ ಹತ್ತಿರ ಒಂದು ನಮ್ಮ ಇವರು ರೋಟರಿ ಕ್ಲಬ್ಬಿನವರೇ ಒಂದು ದೊಡ್ಡ ಬೋರ್ಡ್ ಹಾಕಿದ್ದಾರೆ, ದೊಡ್ಡ ವಾಹನಗಳಿಗೆ ಪ್ರವೇಶ ಇಲ್ಲ ಅಂತ ಹೇಳಿಕೊಂಡು. ಗೊತ್ತಿರಬೇಕು ನಿಮಗೆ. ಈ ಟ್ರಕ್ಗಳು, ದೊಡ್ಡ ವಾಹನಗಳು, 12 ಟೈರ್ ಇದ್ದು 16 ಟೈರ್ ಇದೆಲ್ಲ ವಾಹನಗಳು ರಿಂಗ್ ರೋಡ್ನಿಂದ ಆಚೆ ಹೋಗ್ಬೋದು ಅವರಿಗೆ. ಅವರು ಸುಮ್ಮನೆ ದೊಡ್ಡ ಲೋಡ್ ಮಾಡಿಕೊಂಡು ಅದರ ಒಳಗೆ ಬರ್ತಾರೆ. ಅದಕ್ಕೂ ಸಹ ಬಂದ ಕೂಡಲೇ ಅವರ ಮೇಲೆ ಅವರನ್ನು ವಾಪಸ್ ಕಳಿಸಬೇಕು, ಇಲ್ಲ ಕೇಸ್ ಹಾಕಬೇಕು. ಈ ರೀತಿದು ಮಾಡಬೇಕಾಗ್ತದೆ. ಮತ್ತು ಮೇಯ್ನ್ ಇಲ್ಲಿರುವಂಥದ್ದು, ನೀವು ಬರುವ ಮೊದಲು ಸ್ವಲ್ಪ ಒಂದು 15 ನಿಮಿಷ ಮೊದಲು ಪ್ರಾರಂಭ ಆಗಿತ್ತು, ನೀವು ಬರುವಾಗ ತಡಾಗಿದೆ. ಬಹುಶಃ ನೀವೆಲ್ಲ ಇಲ್ಲಿ ತುಂಬ ವರ್ಷ, 2-3 ವರ್ಷದಿಂದ ಇದ್ದೀರಿ ಅಂತ ನಾನು ಭಾವಿಸ್ತೇನೆ. ಸರಿಯಾ? ನಿಮಗೆ ಮಾಹಿತಿ ಗೊತ್ತಿದೆ ಇಲ್ಲಿದ್ದು. ಅದಕ್ಕಾಗಿ ಇಲ್ಲಿ ಯಾರು ಎಕ್ಸ್ಪೀರಿಯನ್ಸ್ ಇದೆ ಅವರನ್ನು ಕಳಿಸಿ ಅಂತ ನಾವು ಹೇಳಿದ್ದೇವೆ. ಅದಕ್ಕಾಗಿ ನೋ ಎಂಟ್ರಿಗಳಲ್ಲಿ ಪಾಸ್ ಮಾಡುವಂಥ ವಾಹನಗಳು, ಹೆಲ್ಮೆಟ್ ಇಲ್ಲದೆ ಹೋಗುವಂಥ ವಾಹನಗಳು, ತ್ರಿಬಲ್ ರೈಡಲ್ಲಿ ಹೋಗುವಂಥ ವಾಹನಗಳು, ಅವರ ಮೇಲೆ ನೀವು ಕೇಸ್ ಹಾಕಿ. ಬಟ್ ಇದು ಮೇಯ್ನ್ ನೋ ಎಂಟ್ರಿಯಲ್ಲಿ.
ಯಾಕೆಂತ ಹೇಳಿದ್ರೆ ನೋ ಎಂಟ್ರಿಯಲ್ಲಿ ಒಂದು 2-3 ವೆಹಿಕಲ್ ಹೋದಾಗ ಪಬ್ಲಿಕ್ ನ್ಯೂಸೆನ್ಸ್ ಆಗ್ತದೆ. ಪಬ್ಲಿಕ್ ಎದುರಿನಿಂದ ಬರುವವನಿಗೆ ಆಕ್ಸಿಡೆಂಟಿಗೂ ಕಾರಣ ಆಗ್ತದೆ ಮತ್ತು ಎದುರಿನಿಂದ ಬರುವವರಿಗೆ ಅಡಚಣೆ ಆಗ್ತದೆ. ಅದಕ್ಕೆ ಒಂದದು ಮೇಯ್ನ್ ಆಗಿ ನೀವು ಅದರ ಬಗ್ಗೆ ಮಾಹಿತಿ ಕೊಡಬೇಕು. ಏನು ಮಾಡ್ತೇವೆ ನಾವು, ಏನು ಮಾಡ್ತೀರಿ ಅಂತ, ಎಷ್ಟು ದಿನದಲ್ಲಿ ಮಾಡ್ತೀರಿ, ಏನು ಮಾಡಬೇಕು, ನಿಮಗೆ ಯಾರ ಸಹಕಾರ ಬೇಕಾ, ಸಹಕಾರ ಬೇಕಾದರೆ ಸಂಘ ಸಂಸ್ಥೆಗಳಿವೆ ಇಲ್ಲಿ. ನಿಮಗೆ ಬೋರ್ಡು ಗೀರ್ಡ್ ಅಂಥದ್ದು ಬೇಕಾದರೆ ಖಂಡಿತ ಸಂಘ ಸಂಸ್ಥೆಗಳು ಸಹ ರೋಟ್ರಿ ಇದೆ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೊಡ್ಬೋದು. ನಿಮ್ಮಂಥದ್ದೇನಾದರೆ ಹೇಳಿ. ಮತ್ತು ದೊಡ್ಡ ದೊಡ್ಡ ಟ್ರಕ್ಗಳನ್ನು ಬರಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇನ್ನೊಂದು ಅಲ್ಲಿ ಸಹ ಈಗ ಇವರು ಹೇಳಿದರು ವಿದ್ಯಾಗಿರಿಯಲ್ಲಿ ಒಂದು ಮಾಸ್ತಿಕಟ್ಟೆ ರೋಡ್, ನಾವು ಅರ್ಧ ರೋಡ್ ಮಾಡಿದ್ದೇವೆ ಪೇಪರ್ ಮಿಲ್ಲಿಂದ ಇಲ್ಲಿವರೆಗೆ ಒಂದು 5 ಕೋಟಿಯಲ್ಲಿ ಮಾಡಿದ್ದೇವೆ. ಸ್ವಲ್ಪ ನಮಗೆ ಮಾಡಲಿಕ್ಕೆ ಆ ದಿನಗಳಲ್ಲಿ ಕಷ್ಟ ಆಯ್ತು. ಈಗ ಅದು ಕನಸಿನ ಕೂಸು ಈಗ. ಆದರೆ ಆ ರಸ್ತೆಯಲ್ಲಿ ಸಹ ಈಗ ಮಾಸ್ತಿಕಟ್ಟೆಗೆ ನಾನು ಏನು ರಸ್ತೆ ಹಾಳಾಗಿದೆ ಹಾಕಿದರೆ, ಯಾಕೆಂದರೆ ಬೆಳ್ತಂಗಡಿಗೆ ಮತ್ತು ಕಾರ್ಕಳಕ್ಕೆ PC ರೋಡ್ಗೆ ಹೋಗುವ ವಾಹನಗಳನ್ನು ಇಲ್ಲಿಂದ ಹೋಗ್ಬೋದು ಅಂತ ಹೇಳಿಕೊಂಡು ಅಲ್ಲಿ ಸಹ ಒಂದು ಬೋರ್ಡ್ ಹಾಕಿದರೆ. ಬಹುಶಃ ಪುರಸಭೆ ಹಾಕ್ತಾರಾ ನೀವು ಹಾಕ್ತಾರ ನೋಡಿ ಅಂಥದ್ದನ್ನು, ಪುರಸಭೆ ಮತ್ತು ನೀವು ಒಟ್ಟು ಸೇರಿಕೊಂಡು ಒಂದು ಅಲ್ಲಿ ಸಹ ಒಂದು ಬೋರ್ಡ್ ಹಾಕಿದರೆ ಹೋಗುವಂಥ ವಾಹನಗಳು. ಮತ್ತು ಇಲ್ಲಿ ಬರುವಂಥದ್ದು ಇನ್ನರ್ವೆಲ್ಲಲ್ಲಿ ತಿರುಗಿ ಕಾರ್ಕಳಕ್ಕೆ ಹೋಗುವಂಥ ಇಲ್ಲಿಂದಲೂ ಸಹ ಹೋಗ್ಬೋದು. ಯಾಕೆಂದರೆ ದೊಡ್ಡ ದೊಡ್ಡ ವಾಹನಗಳು ಮತ್ತು ಹೆಚ್ಚು ವಾಹನಗಳು ಸುಮ್ಮನೆ ಬೆಳ್ತಂಗಡಿ ಹೋಗೋರೆಲ್ಲ ಇಲ್ಲಿ ಮಿರರ್ ಒಂದು ಹಾಕುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಹಾಗೇನೆ ಹಲವಾರು ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ, ಪ್ರತಿ ಒಂದನ್ನು ಕೊಟ್ಟಿದ್ದಾರೆ. ಇನ್ನೊಂದು ಅಂತ ಹೇಳಿದರೆ, ನಾನು ಈಗಾಗಲೇ ಚೀಫ್ ಆಫೀಸರ್ ಹತ್ರ ಮಾತಾಡಿದೆ. ಒಂದು ನಾವೀಗ ಹಳೆ ಪೊಲೀಸ್ ಸ್ಟೇಷನ್ ಹತ್ತಿರ ಇವರು ಹೇಳಿದ್ದೀನಿ ಏನಾಗ್ತದೆ, ಸೀದಾ ಆಚೆಯಿಂದ ಬರುವವರೆಲ್ಲ ರೈಟ್ನಿಂದಲೇ ಹೋಗ್ತಾರೆ ಅಂತ. ಈಚೆಯಿಂದ ಬರುವವರು ನಿಜವಾಗಿ ಲೆಫ್ಟಿಂದ ಬರುವ ಸೈಡ್ನಿಂದಲೇ ಆಚೆಯಿಂದ ಬರುವವರು ಹೋಗ್ತಾರೆ. ಭಾರಿ ಅದು ಪ್ರಾಬ್ಲಮ್ ಇದ್ದದ್ದಕ್ಕೆ ನಾನು ರಾತ್ರಿ ಹಗಲಾಗುವಾಗ ಆ ಸ್ಟೇಷನ್ನಿಂದ ಬಿಲ್ಡಿಂಗನ್ನು ಡೆಮಾಲಿಷ್ ಮಾಡಿಸಿದ್ದೇನೆ. ನಿಮ್ಗೆ ಗೊತ್ತಿರ್ಬೋದು. ಪರ್ಮಿಷನ್ ಸಿಕ್ಕಿರಲಿಲ್ಲ ನನಗೆ. ನಾನಲ್ಲಿ ಯಾರಿಗೆ ಕೊಡಬೇಕು ಅವರಿಗೆ ಲೆಟ್ರ್ ಕೊಟ್ಟು ಇಲ್ಲಿ ಅದನ್ನು ತೆಗಿದ್ದೇನೆ. ಯಾಕೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ. ಪರ್ಮಿಷನ್ ಕೇಳಬೇಕಾದ್ರೆ ಇವತ್ತಿನವರೆಗೂ ಸಿಕ್ಕುವುದಿಲ್ಲ. ಹಾಗಾಗಿ ಅಲ್ಲಿ ನಾನು ಈಗಾಗಲೇ ಚೀಫ್ ಆಫೀಸರ್ ಹತ್ರ ಮಾತಾಡಿದ್ದೀನಿ. ಸಣ್ಣ 1 ಮೀಟರ 1.5 ಮೀಟರ್ದು ಸಣ್ಣ ಡಿವೈಡರ್, ಆಗ ಅವರು ಈಚೆಯಿಂದ ಹೋಗ್ತಾರೆ, ಆಚೆಯಿಂದ ಹೋಗ್ತಾರೆ. ಹಾಗೆ ಮಾಡಲಿಕ್ಕೆ ಆಗ್ತದಂತ ಚೀಫ್ ಆಫೀಸರ್ಗೆ ಈಗ ನಾನು ಹೇಳಿದ್ದೇನೆ. ಅವರು ಇಂಜಿನಿಯರನ್ನು ಕರೆದಲ್ಲಿ ನಿಮ್ಮನ್ನು ಸಹ ಪೊಲೀಸ್ ಇಲ್ಲ ಅವರನ್ನು ಸಹ ನಿಮ್ಮನ್ನು ಕರೆದು ಅವರಲ್ಲಿ ಒಂದು ಹೋಗಿ ಒಂದು ಸಣ್ಣ 1/2 ಮೀಟರ್ ಇದ್ದು ಸಣ್ಣ ಸ್ಮಾಲ್ 1.5 ಮೀಟರ್ ಉದ್ದವ 2 ಮೀಟರ್ ಉದ್ದದೊಂದು ಹೀಗೆ ಕೊಟ್ಟರೆ ಹೀಗೆ ಬಂದು ಹೋಗ್ತಾರೆ. ಆಚೆಯಿಂದ ಬರೋರು ನೇರ, ಈಚೆಯಿಂದ ಬರೋರು ಲೆಫ್ಟಲ್ಲಿ ಹೋಗ್ತಾರೆ. ಮತ್ತು ರೈಟಿಗೆ ತೆಕ್ಕೊಳ್ತಾರೆ. ಹೇಗೆ ಮಾಡ್ಬೋದು ಅಂತ ನೀವು ಡೈರೆಕ್ಷನ್ ಕೊಡಬೇಕು ಅವರಿಗೆ. ನೀವು ಸಹ ಪೊಲೀಸ್ ಇಲಾಖೆ ಡೈರೆಕ್ಷನ್ ಕೊಡಬೇಕು. ಅದನ್ನೊಂದು ಮಾಡಬೇಕಂತದ್ದು ಅಗತ್ಯ ಇದೆ. ಅಂಥದ್ದು ತುಂಬ ಇದರಲ್ಲಿದೆ. ಪ್ರತಿಯೊಂದಕ್ಕೂ ನೀವು ಇದನ್ನು ಹೇಗೆ ಮಾಡ್ಬೋದು, ಇದು ಒಂದು ಕಾಟಾಚಾರಕ್ಕೆ ಮಾಡಿದ ಸಭೆ ಆಗಬಾರ್ದು ಅಂತ ನನ್ನ ಭಾವನೆ. ಮಾಡಬೇಕು ಅಂತ ನಿಮ್ಮದು. ನೀವು ಇದನ್ನು ಸ್ಪಷ್ಟವಾದ ಅನುಭವ ಇರುವವರು ಸ್ಪಷ್ಟವಾದ ಮಾಹಿತಿ ಕೊಡಬೇಕು ಮತ್ತು ಹಾಗೆ ಮಾಡಬೇಕು. ನಿಮಗೆ ನೆಕ್ಸ್ಟ್ ಪುರಸಭೆಯವರನ್ನು ಒಟ್ಟಿಗೆ ಸೇರಿಸಿಕೊಂಡು ಬೇಕಾದರೆ ಅಕ್ಷಯನ್ನು ಸೇರಿಸಿಕೊಂಡು ನೀವೊಂದು ಹೇಗೆ ಮಾಡ್ಬೋದು ಅಂತ ಒಂದು ಪರಿಶೀಲಿಸಿ ಅದಕ್ಕೆ ಒಂದು ಕ್ರಮ ಎಷ್ಟು ದಿನಗಳಿಗೆ ನಾವು ಮಾಡ್ಬೋದು. ನಿಮಗೆ ಮಾಡಲಿಕ್ಕೆ ಕಷ್ಟ ಏನಂತದಿದ್ದರೆ ನಮ್ಮ ಹತ್ರ ಹೇಳಿ, ನಾವೇನಾದರೂ ಯಾರ ಹತ್ರ ಅದು ಸಂಘ ಸಂಸ್ಥೆಗಳಿಂದ ಅದಕ್ಕೆ ಪರಿಹಾರವನ್ನು ಕೊಡುವಂಥ ಅಥವಾ ಸಹಾಯ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಇನ್ನೊಂದು KSRTC ಮೇಡಮ್, ನೀವು ಇದ್ದೀರಿ ಇಲ್ಲಿ. KSRTC ಬಸ್ಸುಗಳು ಎಷ್ಟು ಬಸ್ಸುಗಳು ಮೂಡುಬಿದಿರೆಗೆ ಬರ್ತವೆ ಇಲ್ಲಿ? ಫೋನ್ ಕೊಡಿ ಅಮ್ಮ, ಇದುಂಟಾ ಮೈಕ್? ಮೈಕ್ ವಾಲ್ಯೂಮ್ ಕೊಡಪ್ಪ, ಆನ್ ಮಾಡಿ ಅಮ್ಮ. ಬ್ಯಾಂಗ್ಳೂರು, ಕಾರ್ಕಳ, ಬೇರೆ ಯಾವ ಕಡೆ ಎಲ್ಲ?
ಇಲ್ಲಿ ಸರ್ ರಾಜೀವ್ ಗಾಂಧಿ ಕಾಂಪ್ಲೆಕ್ಸ್ ಅಲ್ಲಿ ಇರೋದು ಒಂದು TC ಪಾಯಿಂಟ್ ಅಲ್ಲಿ ನಮ್ಮ ಟ್ರಾಫಿಕ್ ಕಂಟ್ರೋಲರ್ ಬೆಳಗ್ಗೆಯಿಂದ ಈವ್ನಿಂಗ್ ವರೆಗೆ ಜನರಲ್ ಶಿಫ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಹಾಂ ಸರ್. ಸೊ ಏನಂದರೆ ಈಗ ನಮ್ಮದು ಎಲ್ಲ ಬಸ್ಸಸ್ ಬಂದು ರಾಜೀವ್ ಗಾಂಧಿ ಕಾಂಪ್ಲೆಕ್ಸ್ ಎದುರುಗಡೆ ನಿಲ್ಲಿಸಿ ಪ್ರಯಾಣಿಕರನ್ನ ಇಳಿಸಿ ಹತ್ಸ್ಕೊಂಡು ಮಾಡುವಂಥದ್ದು ಮಾಡ್ತಾ ಇದ್ದಾರೆ ಸರ್. ಸೊ ನಮಗೆ ಇಲ್ಲಿ ಅಲ್ಲಿ ಒಂದು ಕರೆಕ್ಟ್ ಈಚೆಯಿಂದ ಬರುವಾಗ ರಾಜೀವ್ ಗಾಂಧಿ ಕಾಂಪ್ಲೆಕ್ಸ್ ಆಚೆಯಿಂದ ಬರೋದು ಕೆಲವೊಬ್ರು ಅಪೋಸಿಟ್ ನಿಲ್ಲಿಸ್ತಾರೆ. ಅಥವಾ ಅದಕ್ಕೆ ನಾವೇನ್ ಮಾಡಿದೀವಿ ಸರ್, ಈಗ ಮುಖ್ಯಾಧಿಕಾರಿ ಅವರಿಗೆ ಒಂದು ಲೆಟರ್ ಕೊಟ್ಟಿದ್ದೀವಿ, ನಮಗೆ ಎಕ್ಸಾಕ್ಟ್ ಆಗಿ ಒಂದು ಬೋರ್ಡ್ ಹಾಕ್ಬಿಟ್ಟು ಒಂದು ಪ್ಲೇಸ್ ನಿಗದಿಪಡಿಸಿ ಕೊಡಿ ಅನ್ನೋದನ್ನ ಕೇಳಿದೀವಿ ಸರ್. ಮೇಡಮ್ ಅವ್ರಿಗೆ ಲೆಟರ್ ಸರ್ ಮೊನ್ನೆ ರೀಸೆಂಟ್ಲಿ ನಾವು 14th ಒಂದು ಮತ್ತೆ ಲಾಸ್ಟ್ ಟೈಮ್ ನಮಗೆ ಅಲ್ಲಿ ಪ್ಲೇಸ್ ನಿಗದಿ ಮಾಡಿ ಕೊಟ್ಟಿದ್ದಾರೆ ಸರ್. ಬಟ್ ಅಲ್ಲಿ ನಮಗೆ ನಿಲ್ಸಕ್ಕೆ ವ್ಯವಸ್ಥೆ ಆಗಿಲ್ಲ, ಯಾಕಂದ್ರೆ ಬೇರೆ ಬೇರೆ ಕಾರ್ ಪಾರ್ಕಿಂಗ್ ಅದೆಲ್ಲ ಇರೋದ್ರಿಂದ ಅಲ್ಲಿ ಮಾಡೋಕ್ಕಾಗಿಲ್ಲ ಸರ್. ಹಾಗಾಗಿ ನಮಗೆ ಈಗ ಒಂದು ಬೋರ್ಡ್ ಹಾಕೊಡಿ ಅಂತ ಕೇಳಿದ್ವಿ ಸರ್ ನಾವು. ಈಗ ಪ್ರತಿ ಒಂದು ಬಸ್ಸಿಗೆ ನೀವು ಡೈರೆಕ್ಷನ್ ಕೊಡಬೇಕಾದದ್ದು ಮೇಡಮ್. ಹಾಂ ಸರ್. ಒಂದು ಮಂಗಳೂರಿನಿಂದ ಬರುವ ಬಸ್ಗಳೆಲ್ಲ ರಾಜೀವ್ ಗಾಂಧಿ ಕಾಂಪ್ಲೆಕ್ಸಿನ ಹತ್ತಿರ ವ್ಯವಸ್ಥಿತ ರೀತಿಯಲ್ಲಿ ನಿಲ್ಬೇಕು. ನಿಲ್ಲುವುದು ಅಂತ ಹೇಳಿದ್ರೆ ಮಾರ್ಗದ ಮಧ್ಯದಲ್ಲಿ ನಿಲ್ಲುವುದಲ್ಲ, ವ್ಯವಸ್ಥಿತ ರೀತಿಯಲ್ಲಿ ಬೇಕಾದ್ರೆ ಅದಕ್ಕೆ ಮಾರ್ಕ್ ಮಾಡಿ ಕೊಡುವಂತ ವ್ಯವಸ್ಥೆ ಮಾಡುವ. ಆ ಮಾರ್ಕ್ ಅಲ್ಲಿ ಹೋಗಿ ನಿಲ್ಬೇಕು. ಮಧ್ಯದಲ್ಲಿ ಬಂದು ನಿಲ್ಲುವುದು ಸಾರ್ವಜನಿಕ ತೊಂದರೆ ಆಗುವುದು ಆಗಬಾರ್ದು. ಎರಡನೇದು, ಆಚೆಯಿಂದ ಬರುವ ಬಸ್ಗಳೆಲ್ಲ ನೀವು ನಮ್ಮ ಅಲ್ಲಿ ಚೀಫ್ ಆಫೀಸರ್ ನಾವು ಮಾತಾಡ್ತಿದ್ದೇವೆ, ಈಗಾಗಲೇ ಇಂಟರ್ಲಾಕ್ ಹಾಕಿದ್ದೇವೆ ನಾವು ಇಲ್ಲಿ ನಮ್ಮ ಪಂಚರತ್ನದ ಎದುರುಗಡೆ. ಅಲ್ಲಿ ಏನಾದ್ರೂ ನಿಲ್ಲುವಂತ ವ್ಯವಸ್ಥೆ ನಾವು ಬಸ್ ಬೇರೆ ಮಾಡಬೇಕು ಅಂತ ಇದ್ದೆವು. ಈಗಾಗಲೇ ಮಾರ್ಕೆಟ್ ಆದಷ್ಟು ಬೇಗ ಶಿಫ್ಟ್ ಆಗುವುದರಿಂದ ಅಲ್ಲಿ ಇರುವಂತಹ ಗಾಡಿಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅವರಿಗೆ ಪಾರ್ಕಿಂಗ್ ಕೊಟ್ಟು ಅಲ್ಲಿ ಮಾಡುವಂತ ವ್ಯವಸ್ಥೆಯನ್ನು ಮಾಡಬೇಕು. ಈಗ ಅಷ್ಟರ ತನಕ ಆದ್ರೂ ನೀವು ಎಲ್ಲಿ ಸೈಡ್ ನೋಡಿ, ನಾವು ಆ ಸರ್ಕಲ್ ಉಂಟಲ್ಲ ಒಂದು ಸಣ್ಣ ನಿಶ್ಮಿತ ಸರ್ಕಲ್, ಅಲ್ಲಿಂದ ಮುಂದೆ ಬಂದು ನಿಂದು ಇಳಿಸಿ ಹೋಗ್ಬೋದು, ಸೈಡ್ ಅಲ್ಲಿ ನಿಲ್ಲಿಸಿ. ಅದನ್ನು ಪುನಃ ಅಲ್ಲಿಗೆ ಒಳಗೆ ತೆಕ್ಕೊಂಡು ರಾಜೀವ್ ಗಾಂಧಿ ಕಾಂಪ್ಲೆಕ್ಸ್ಗೆ ಹೋಗ್ಬೇಕು ಅಂತ ಅವಶ್ಯಕತೆ ಇಲ್ಲ ಒಂದು. ಎರಡನೇದು, ಯಾವ ಬಸ್ ನಿಮಗೆ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು ಆ ಬಸ್ಸುಗಳೆಲ್ಲ ಬಸ್ ಸ್ಟ್ಯಾಂಡ್ಗೆ ಹೋಗ್ಲೇಬೇಕು. ಬರುವಾಗಲೂ ಬಸ್ ಸ್ಟ್ಯಾಂಡ್ಗೆ ಹೋಗಿ ಕೆಳಗೆ ಬರಬೇಕು. ಅದನ್ನು ಸ್ಟ್ರಿಕ್ಟ್ಲಿ ನೀವು ಮಾಡಬೇಕು. ಮಾಡದಿದ್ರೆ ಖಂಡಿತವಾಗಿ ಅಂತ ಕಂಡಕ್ಟರ್ ಅಥವಾ ಡ್ರೈವರ್ ಮೇಲೆ ನೀವು ಕ್ರಮ ತಗೊಳ್ಬೇಕು. ನಾವು ದೂರುಗಳು ಕೊಟ್ಟರೆ ಅಂತ ಡ್ರೈವರ್ ಅಥವಾ ಕಂಡಕ್ಟರ್ ಯಾವ ಬಸ್ ಅಲ್ಲಿ ಹೋಗ್ತಾ ಇಲ್ಲ, ಅದು ಬರ್ತಾ ಇಲ್ಲ ಅಂತ ದೂರು ಬಂದ್ರೆ ಅವರ ಬಗ್ಗೆ ನೀವು ನಿಷ್ಪಕ್ಷವಾಗಿ ಕ್ರಮ ತಗೊಳ್ಬೇಕು. ಎಸ್ ಸರ್. ನಾವು ನಮ್ಮ ಟ್ರಾಫಿಕ್ ಕಂಟ್ರೋಲರ್ಗೂ ಅಲ್ಲಿ ಬರೋ ಬಸ್ಗಳು ಈಗ ಔಟ್ ಡಿವಿಷನ್ ಬರ್ತಾರೆ ಅಥವಾ ಔಟ್ ಕಾರ್ಪೊರೇಷನ್ ಅವ್ರದ್ದು ಬರ್ತಾರೆ, ಎಲ್ಲ ಕ್ರೂಗಳಿಗೂ ಯಾವ ಬಸ್ ಸಹ ಬಸ್ ಸ್ಟ್ಯಾಂಡ್ಗೆ ಹೋಗ್ಲಿಕ್ಕಿಲ್ವಾ ನಿಮಗೆ? ಇಲ್ಲ, ನಮ್ದು TC ಅವರು ಎಂಟ್ರಿ ಹಾಕಿನೇ ಹೋಗ್ಬೇಕು ಸರ್. ರಾಜೀವ್ ಗಾಂಧಿ ಕಾಂಪ್ಲೆಕ್ಸ್ ಅಲ್ಲಿ ಏನು ಎಂಟ್ರಿ ಹಾಕಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಲಿಕ್ಕೆ ಉಂಟಾ ಇಲ್ವಾ ಅಂತ? ಯಾವ ಬಸ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ಇಲ್ಲ. ಓಕೆ ಓಕೆ ಓಕೆ. ಬಟ್ ನಮಗೆ ಒಂದು ನಮ್ಮದು ರಿಕ್ವೆಸ್ಟ್ ಸರ್, ನಮಗೆ ಅಲ್ಲಿ ಒಂದು ಬೋರ್ಡ್ ಹಾಕಿ ಕೊಟ್ಟು ಎಲ್ಲಿ ಅಂತ ಮಾರ್ಕ್ ಮಾಡಿಕೊಟ್ರೆ ಅದೊಂದು ಉಪಕಾರ ಇದಾಗುತ್ತೆ ಸರ್. ಬಸ್ ಸ್ಟ್ಯಾಂಡ್ ಪರಿಚಿಗೆ ಅಲ್ಲ, ಬಸ್ ಸ್ಟ್ಯಾಂಡ್ ನಿಂದ ಹೋಗಿ ನೀವು ಬಂಟ್ವಾಳಕ್ಕೆ ಆಚೆ ಹೋಗುದಲ್ಲ, ಕೆಳಗೆ ಹನುಮಾನ್ ಟೆಂಪಲ್ ಆಗಿ ರೈಟ್ ತಗೊಳ್ಳೋದಲ್ವಾ? ಹೌದು, ಸರಿಯಲ್ಲ? ಹಂಗೆ ಸರ್, ಹೌದು, ಹನುಮಾನ್ ಟೆಂಪಲ್ ಆಗಿ ರೈಟ್ಗೆ ಹೋಗ್ತಾರೆ ಸರ್. ಅಲ್ಲಿ ಇದಲ್ಲ, ಅಲ್ಲಿ ಬಂಟ್ವಾಳಕ್ಕೆ ಹೋಗೋ ರಸ್ತೆ ಹಳೆ ಪೊಲೀಸ್ ಸ್ಟೇಷನ್ ಯಾವ ಸೈಡ್? ಅಲ್ಲ, KSRTC ಬಸ್ ಹೋದ್ರೆ ನಮ್ಮ KSRTC ಬಸ್ಸಸ್ ಅವರು ನೇರವಾಗಿ ಹೋಗ್ತಾರೆ. ಆಕ್ಚುಲಿ ಈಗ ಇವರೇನು ಹೇಳಿದ್ರೆ ಹಳೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ಲಿಕ್ಕೆ ಇಲ್ಲ ರೈಟ್ ತಗೊಳ್ಳಿಕ್ಕೆ ಅಂತ, ಆಚೆಯಿಂದ ಬರ್ಲಿಕ್ಕೆ ಮಾತ್ರ ಅಂತ ಹೇಳುದು. ಆದ್ದರಿಂದ ಈಗ ಹೀಗೆ ಮಾಡ್ಬೋದಾ? ಹೇಗೆ ಪುರಸಭೆಯಿಂದ ಹೋಗಿ ಆಚೆಯಿಂದ ಹೋಗಿ ಅಲ್ಲಿಂದ ತಿರುಗಿ ಹೋಗ್ಬೋದಾ? ಯಾರು ನೀವು ಮಾಹಿತಿ ಉಂಟಾ ನಿಮಗೆ? ಹೋಗ್ಬೋದಲ್ಲ? ಮೂಡಬಿದ್ರೆ TC ಅವರು ಇದ್ದಾರೆ, ಹೋಗ್ಬೋದಲ್ಲ ರೀ? ಹಾಗಾದ್ರೆ ಹಾಗೆ ಮಾಡಿ. ಯಾಕೆಂತ ಹೇಳಿದ್ರೆ ಯಾರು ಬರ್ತಾರೆ ಕೂತ್ಕೊಳ್ತಾರೆ ಇಳಿತಾರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲ ಕೂತ್ಕೊಳ್ಳೋದು ಇಳಿಯುದು. ನಡುವಿನಲ್ಲಿ ನಿಮ್ಗೆ ಯಾರು ಪ್ಯಾಸೆಂಜರ್ ಸಿಕ್ಕಲ್ಲ. ಒಂದು ವೇಳೆ ಒಂದು ವಾರ ಆಗುವಾಗ ಮಾಹಿತಿ ಸಿಗ್ತದೆ, ಅಲ್ಲಿ ಬಂದು ನಿಲ್ತಾರೆ ನಿಮಗೆ, ಅಲ್ಲಿ ನಿಲ್ತಾರೆ. ಮಾಡ್ಬೋದಲ್ಲ ಹಾಗೆ? ಎಲ್ಲರದ್ದು ಒಪಿನಿಯನ್ ಹೇಗೆ ಮಾಡ್ಬೋದಲ್ಲ? ಪೊಲೀಸ್ ಮಾಡ್ಬೋದಲ್ಲ? ಹಾಗಾದ್ರೆ ಹಾಗೆ ಮಾಡಿ DC ಅವರು. ಹೇಗೆ ಗೊತ್ತಾಯ್ತಾ? ಪುರಸಭೆಯ ಮುಂದುಗಡೆ ಹೋಗಿ ಹಾಗೆ ಹೋಗಿ ಅಲ್ಲಿಂದ ಹೊರಗೆ ಹೋಗಿ, ಇಲ್ಲ ಬಸ್ ಸ್ಟ್ಯಾಂಡ್ನ ಒಳಗೆ ಹೋದ್ರೆ ಅಲ್ಲಿಂದಲೇ ಬರಬೇಕು, ಅಲ್ಲಿ ಹೋದ್ರು ಅಲ್ಲಿಂದಲೇ ಬರಬೇಕು. ನಿಮಗೆ ಸ್ವಲ್ಪ ಹತ್ತಿರ ಸಹ ಆಯ್ತು. ಹಾಗೆ ಮಾಡುವ. ಅಂಜಮನ್ ಪೊಲೀಸ್ ಇನ್ನೇನು ಬೇರೆ ಮಾಹಿತಿ ಅಮ್ಮ?
ಸರ್ ಮತ್ತೆ ಇನ್ನೊಂದು ಸರ್, ಇದು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ಲಿಕ್ಕೆ ನಾವೆಲ್ಲ ಇನ್ಸ್ಟ್ರಕ್ಷನ್ಸ್ ಸ್ಟ್ರಿಕ್ಟ್ಲಿ ಕೂಡ ಹೇಳಬೇಕು. ಹೇಳ್ತೀವಿ ಸರ್. ಎಲ್ಲೆಲ್ಲಿ ಅಡ್ಡದಿಡ್ಡಿ ಬಸ್ ನಿಲ್ಲಿಸುವುದಲ್ಲ, ಹಾ ಸರ್, ಅದನ್ನ ಅಡ್ಡದಿಡ್ಡಿ ನಿಲ್ಲಿಸಲೇಬಾರ್ದು. ಕರೆಕ್ಟಾಗಿ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ನಿಲ್ಲಿಸಬೇಕು. ಬರುವಾಗ ನಾನು ಹೇಗೆ ಹೇಳಿದಾಗೆ ನಿಮಗೆ ಡೌಟ್ ಇದ್ರೆ ನೀವು ಚೀಫ್ ಆಫೀಸರನ್ನು ಭೇಟಿಯಾಗಿ ಚೀಫ್ ಆಫೀಸರ್ ಬೇಕಂತ ಎಲ್ಲಿ ಬರುವಾಗ ಇಳಿಸಬೇಕು ಮತ್ತೆ ಎಲ್ಲಿ ಪಿಕಪ್ ಮಾಡಬೇಕು ಅಂತ ಹೇಳಿ ತೋರಿಸ್ತಾರೆ. ಅಲ್ಲೇ ನಿಲ್ಬೇಕು, ಅಲ್ಲಿ ಹೋಗೋದು ಬೇಡ. ಅಲ್ಲಿ ಪುನಃ ಅಲ್ಲಿ ಇದು ಮಾಡಿ ಟ್ರಾಫಿಕ್ ಬ್ಲಾಕ್ ಮಾಡಿ ಎಲ್ಲ ಹೋಗಿಕೊಂಡು ಬರೋದು. ಯಾಕಂದ್ರೆ ನೀವು ಸರ್ಕಲ್ ಆಗಿ ಒಡೆದು ಹೋಗ್ಬೇಕು, ಇಲ್ಲಾಂದ್ರೆ ಅಲ್ಲಿ ಮಾರ್ಗದ ಬದಿಯಲ್ಲಿ ನಿಲ್ಲಿಸಬೇಕು. ನೀವು ಮುಂದೆ ಬನ್ನಿ, ಆ ಸರ್ಕಲ್ ಆಗಿ ಮುಂದೆ ಬನ್ನಿ, ಅಲ್ಲಿ ಜಾಗ ಇದೆ, ಅಲ್ಲಿ ಇಳಿಸಿ ಹೋಗ್ಬೋದು. ಸರ್ ನಮ್ಗೆ ಒಂದು ಈಗ ಲೈಕ್ ಉಡುಪಿ ಕುಂದಾಪುರ ಕಡೆ ಹೋಗೋ ಬಸ್ಗಳು ಯಾವ ತರ ಬಂದು ಅಥವಾ ಇಲ್ಲಿ ಟರ್ನ್ ಮಾಡ್ಕೊಂಡು ಯಾವ ಕಡೆಗೆ ಹೋಗ್ಬೇಕು ಅದು ಒಂದು ಡೈರೆಕ್ಷನ್ಸ್ ಕೊಟ್ರೆ ಅದನ್ನ ನಾವು ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಅಥವಾ ನಮ್ಮ ಉಳಿದ ಕಾರ್ಪೊರೇಷನ್ ಇವ್ರಿಗೂ ಸರ್ಕ್ಯುಲೇಟ್ ಮಾಡ್ತೀವಿ ಸರ್. ಅದನ್ನೊಂದು ಮಾಹಿತಿ ಪಡ್ಕೊಂಡು ಇದು ಮಾಡ್ತೀವಿ ಸರ್. ಅದನ್ನೊಂದು ರಿಂಗ್ ರೋಡ್ ಆಗಿ ಹೋಗಿದ್ರೆ ಆಯ್ತು ನೀವು. ಹಾ ಸರ್, ಇಲ್ಲಿ ರಿಂಗ್ ರೋಡ್ ಉಂಟಲ್ಲ, ಸ್ವರಾಜ್ ಮೈದಾನ, ಕನ್ನಡ ಇದೆ, ಕನ್ನಡ ಇಲ್ಲಿಂದ ಸೀದಾ ಹೋಗಿದ್ರಿ ಅಪ್ಪಾಗ ಉಲೈ ಬರು. ಇನ್ನು ಮಾರ್ಕೆಟ್ ಶಿಫ್ಟ್ ಆದ ಕೂಡಲೇ ನಾವು ವ್ಯವಸ್ಥೆ ಮಾಡ್ತೇವೆ, ಬೇರೆ ಬೇರೆ ಗಾಡಿಗೆ ವ್ಯವಸ್ಥೆ ಮಾಡಿ ನಿಮಗೆ ಒಳ್ಳೆಯ ರೀತಿಯ ವ್ಯವಸ್ಥೆ ಮಾಡಿ ಕೊಡ್ತೇವೆ. ಅಷ್ಟರ ತನಕ ಇದು ನಾಳೆಯಿಂದ ಅಥವಾ ನಾಡದಿನಿಂದ ಇದು ಆಗ್ಬೇಕು. ನಾವು ಇವತ್ತು ಏನು ಹೇಳಿದ್ದೇವೆ ಯಾವಾಗನ ಆಗೋದಲ್ಲ. ನಾನು ಬಹುಶಃ ಇನ್ನೊಮ್ಮೆ 10-15 ದಿವಸದೊಳಗೆ ನಾನು ಕರೆಯುವಾಗ ಎಲ್ಲ ಕರೆಕ್ಟ್ ಆಗಿರ್ಬೇಕು, ಎಲ್ಲ ಕರೆಕ್ಟ್ ಆಗಿರ್ಬೇಕು. 100ಕ್ಕೆ 100 ಅಲ್ಲಾದ್ರೂ 100ಕ್ಕೆ 90 ಭಾಗ ಆದ್ರೂ ಆಗಿರ್ಬೇಕು. ಅಲ್ಲ ಇವರಿಗೆ ಹೇಳುದಲ್ಲ, ಎಲ್ಲರಿಗೆ ಹೇಳುದು ನಾನು. ಓಕೆ ಮೇಡಮ್. ಸರ್ ಮತ್ತೆ ಇನ್ನೊಂದು 9 o'clockಗೆ ಮಂಗಳೂರಿಗೆ ಬಸ್ ಕೇಳಿದ್ರು, ಬಟ್ ನಾವೀಗ ಪರ್ಮಿಟ್ಗೆ ಅಪ್ಲೈ ಮಾಡಿಕೊಂಡು TP ತಗೊಂಡು 4 ಬಸ್ ಮೂಡಬಿದ್ರೆಯಿಂದ ಕಾರ್ಕಳ ಮಂಗಳೂರು ಮೂಡಬಿದ್ರೆ ಕಾರ್ಕಳ ಮಾಡ್ತಾ ಇದೀವಿ ಸರ್. ಇದು 9 o'clockಗೆ ಇಲ್ಲಿಂದ ಮಂಗಳೂರಿಗೆ ಕೇಳಿರೋದನ್ನ ಎಕ್ಸಾಮಿನ್ ಮಾಡ್ತೀವಿ ಸರ್. ಯಾಕಂದ್ರೆ ಮತ್ತೆ ಪರ್ಮಿಟ್ಗೆ ಹಾಕ್ಬೇಕಾಗತ್ತಾ ಅಥವಾ ಬೇರೆ ಯಾವ ತರ ಸಾಲ್ವ್ ಮಾಡ್ಬೋದು ಅನ್ನೋದನ್ನ ನೋಡ್ತೀವಿ ಸರ್. ಅದೊಂದು ವೆರಿಫೈ ಮಾಡಿ. ಇಲ್ಲದ್ರೆ ನೀವು ಹಾಕ್ಬೇಕು, ನಿಶ್ಮಿತದವರು ಹಾಕ್ಬೇಕು 8:30 ಗಂಟೆ 9 ಗಂಟೆಗೆ ಇಲ್ಲಿಂದ. ಇಲ್ಲದ್ರೆ ನೀವು ನಿಲ್ಲಿಸ್ತೀರಿ, ನೀವು ಇಲ್ಲಿಂದ ಒಂದು ಹಾಕಿ ಆಚೆ. ಆಯ್ತಮ್ಮ, ಹೇಳಿ ಫೋನಲ್ಲಿ. ಥ್ಯಾಂಕ್ ಯು ಸರ್. ಈಗ ಉಳಿದಂತೆ ನನಗೆ ನೀವು ಪೊಲೀಸ್ನವರೊಂದು ಸಂಪೂರ್ಣವಾದ ಮಾಹಿತಿಗಳನ್ನು, ಡೈರೆಕ್ಷನ್ ಅನ್ನು ಕೊಡಬೇಕು, ಏನು ಪ್ಲಾನ್ ಅಂತ. ಮೈಕ್ ತಗೊಳ್ಳಿ ಅಣ್ಣ, ಇಲ್ಲಿ ಮೈಕ್ ಇದೆ, ಬನ್ನಿ. ಅಲ್ಲ ನನಗೆ ಅಲ್ಲ, ಎಲ್ಲರಿಗೆ ಕೇಳಬೇಕು ಮಾತಾಡಿದ್ದು. ಎಲ್ಲರೂ ಸಜೆಷನ್ ಕೊಡ್ಬೋದು, ನೀವು ಕೊಟ್ಟದ್ದನ್ನು ನಾವು ಫೈನಲ್ ಮಾಡಿ ಹೇಳೋದು. ನಾವು ಸಜೆಷನ್ ಕೊಡೋದಲ್ಲ ಸರ್. ಇರುವ ಸಮಸ್ಯೆ ಏನಂತ ಹೇಳಿದರೆ, ಹಗಲಲ್ಲಿ ಬಾಂಬೆ ಬಸ್ಸುಗಳು ಮಧ್ಯಾಹ್ನ ಪುಂಖಾನುಪುಂಖವಾಗಿ ಇಲ್ಲಿಂದ ಪೂರ್ವ ದಿಕ್ಕಿಗೆ ಹೋಗ್ತವೆ. ಅದು ನಿಯಮಕ್ಕೆ ವಿರುದ್ಧ ಅಂತ ನಾನು ತಿಳಿದಿದ್ದೇನೆ. ಎಲ್ಲ ಬಸ್ಸುಗಳು ಕೂಡ ಸರ್ಕಾರಿ ಅಂತ ಹೇಳೋದಿಲ್ಲ, ಖಾಸಗಿ ಬಸ್ಸುಗಳೆಲ್ಲವೂ ಕೂಡ ಬೊಂಬಾಯಿಗೆ ಹೋಗುವಂಥದ್ದೆಲ್ಲ, ಬೆಂಗಳೂರಿಗೆ ಹೋಗುವಂಥದ್ದೆಲ್ಲ ಪ್ರಧಾನ ರಸ್ತೆಯಲ್ಲಿ ಪೂರ್ವಮುಖವಾಗಿ ಹೋಗ್ತಾ ಇವೆ. ಗೊತ್ತಾಯ್ತು. ಇದಕ್ಕೆ ಸಹ ನೀವೇ ಪೊಲೀಸ್ ಡಿಪಾರ್ಟ್ಮೆಂಟೇ ಆನ್ಸರ್ ಮಾಡಬೇಕು, ಯಾವ ಕಡೆಯಿಂದ ಕಳಿಸಬೇಕು ಅಂತ ಹೇಳಬೇಕು. ಖಾಸಗಿ ಬಸ್ಸುಗಳಿಗೆ, ಸರ್ಕಾರಿ ಬಸ್ಸುಗಳಿಗೆ, ಎಲ್ಲ ಬಸ್ಸುಗಳಿಗೆ ಒಂದೇ ಕಾನೂನು, ಎರಡಿಲ್ಲ. ನೀವು ಮಾಡುವುದನ್ನು ಮಾತ್ರ ನನಗೆ ಹೇಳಬೇಕು, ಹೇಳಿದ್ದನ್ನು ಮಾಡಬೇಕು. ಹೇಳಿ ಅಮ್ಮ, ಬನ್ನಿ ಅಮ್ಮ, ಮೈಕ್ ತಗೊಳ್ಳಿ ಅಮ್ಮ. ಏನೆಲ್ಲ ಬೋರ್ಡ್ ಸರ್, ಈಗ ಬಸ್ಗಳೆಲ್ಲರೂ ಬಾಂಬೆ ಕಡೆ ಹೋಗೋದು ಅಂತ ಹೇಳ್ತಿದ್ದಾರೆ. ಇದು ರಿಂಗ್ ರೋಡ್ ಅಲ್ಲಿ ಹೋದ್ರೆ ಒಳ್ಳೇದು. ನಾವು ಬಸ್ ಏಜೆಂಟ್ಗೆ ಮತ್ತೆ ಬಸ್ ಬುಕಿಂಗ್ ಸೆಂಟರ್ಗಳಿಗೆಲ್ಲ ಹೋಗಿ ತಿಳಿಸ್ತೇವೆ ಸರ್. ಇದನ್ನ ಅಲ್ಲ, ಈಗ ಈಚೆ ಹೋಗುವಂತದ್ದಿದ್ರೆ, ಆಚೆ ನಮ್ಮ ಧರ್ಮಸ್ಥಳ, ಬೆಳ್ತಂಗಡಿ ಹೋಗುವಂತದ್ದಿದ್ರೆ, ಈಗ ನಾವು ಹೇಳಿದೇವಲ್ಲ, ಪುರಸಭೆಯಿಂದ ಮುಂದೆ ಆಗಿಯೇ ಹೋಗ್ಲಿ, ಇಲ್ಲದ್ರೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ರೈಟಿಗೆ ಹೋಗ್ಲಿ. ಹೀಗೆ ಹೋಗುದು ಬೇಡ, ಹನುಮಂತ ದೇವಸ್ಥಾನಕ್ಕೆ ಹೋಗುದು ಬೇಡ, ಪುರಸಭೆ ಮೂಲಕನೇ ಹೋಗ್ತಾ ಇದೆ ಸರ್. ಹಾಗೆ ಹೋಗ್ಲಿ, ಹಾಗೆ ಹೋಗ್ತಾ ಇದೆ ಸರ್ ಈಗ ಪ್ರೆಸೆಂಟ್. ಹೋಗ್ಬೇಕು. ಅಲ್ಲ, ಬಾಂಬೆ ಬಸ್ಸುಗಳೆಲ್ಲ, ಬಾಂಬೆ ಬಸ್, ಬ್ಯಾಂಗ್ಳೂರ್ ಬಸ್ಗಳೆಲ್ಲ ಈಗ ಒಂದು ವೇಳೆ ನಮಗೆ ಬೆಳ್ತಂಗಡಿ ಆ ಭಾಗಕ್ಕೆ ಹೋಗುವಂತದ್ದಿದ್ರೆ, ಆಕೆ ಪಿಕಪ್ ಮಾಡಿಕೊಂಡು ಹೋಗುದಿದ್ರೆ ಪುರಸಭೆಯಿಂದ ಆಚೆ ಕಳಿಸಿ, ಅಥವಾ ಬಸ್ ಸ್ಟ್ಯಾಂಡ್ ಇಂದ ಮೇಲೆ ಹೋಗಿ ಹೊರಗೆ ಹೋಗಿ. ಈಗ ಪ್ರೆಸೆಂಟ್ ಹಾಗೇನೆ ಹೋಗ್ತಾ ಇದೆ. ಎರಡನೇದು, ಹನುಮಂತ ದೇವಸ್ಥಾನದ ಹತ್ತಿರ ಹೋಗಬಾರ್ದು ಅಂತ, ಆಚೆ ಹೋಗ್ಬಾರ್ದು. ಹೋಗ್ತಿಲ್ಲ. ಇನ್ನು ಈಚೆ ಹೋಗುವಂತದ್ದು ಎಲ್ಲಿ, ಕಾರ್ಕಳಾಗಿ ಮುಂಬೈ ಬ್ಯಾಂಗ್ಳೂರಿಗೆ ಪಿಕಪ್ ಮಾಡಿ ಹೋಗೋದು ರಿಂಗ್ ರೋಡ್ ನಿಂದ ಹೋಗಿ. ರಿಂಗ್ ರೋಡ್ ಇಂದ ಹಾಗೆ ಮಾಡ್ಬೇಕು. ನೀವು ಮಾಡ್ತೀನಿ ಸರ್, ಹಾಗೆ ಮಾಡ್ಬೇಕು. ಇನ್ನು ಟ್ರಾಫಿಕ್ ಇದೆಲ್ಲ ಏನ್ ಮಾಡ್ತೀರಮ್ಮ? ನೋ ಎಂಟ್ರಿಗಳೆಲ್ಲ ಈಗ ನೋ ಎಂಟ್ರಿದ್ದು ಹೇಳ್ತಾ ಇದ್ರು.
ನೋ ಎಂಟ್ರಿದ ಈಗ ದೊಡ್ಡ ದೊಡ್ಡ ಬೋರ್ಡ್ಸ್ ಈಗ ಪುರಸಭೆಯವರ ಹೆಲ್ಪ್ ಇಂದ ಅದು ನೋ ಎಂಟ್ರಿ ಬೋರ್ಡ್ ಹಾಕಿಸ್ತೇನೆ. ನೆಕ್ಸ್ಟ್ ಈ ಕಡೆ ನಮ್ಮ ಅಮರಶ್ರೀ ಟ್ಯಾಕೀಸ್ ಹತ್ರ ಒಂದು ವೆಹಿಕಲ್ ನಿಲ್ಲಿಸಿ ನಾನು ಫೈನ್ ಹಾಕೋ ವ್ಯವಸ್ಥೆ ಮಾಡ್ತೇನೆ. ಪ್ಲಸ್ ಇಲ್ಲ ಸಿಟಿಯಲ್ಲಿ ನಾವು ಫೈನ್ ಹಾಕುವಾಗ ನಮ್ದೊಂದು ವೆಹಿಕಲ್ ನಿಂತಿರುತ್ತೆ, ಪ್ಲಸ್ ಫೈನ್ ಹಾಕುವಾಗ ಒಂದು 5-6 ಜನನ ನಿಲ್ಲಿಸ್ತೇವೆ. ಅಲ್ಲಿ ನಮ್ಮಿಂದನೇ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ, ಕಂಜೆಸ್ಟೆಡ್ ಇದೆ ರೋಡ್. ಸೊ ಅದಕ್ಕೆ ನಾವು ಸಿಟಿ ಒಳಗಡೆ ಫೈನ್ ಹಾಕೋದು ಸ್ವಲ್ಪ ಅವಾಯ್ಡ್ ಮಾಡಿ. ಅದೇ ನೀವು ಮಾಡುವಾಗ ನೋಡಿ, ಕೆಲವು ಸರ್ತಿ ನೀವು ಈ ಕೇಸ್ ಹಾಕ್ಲಿಕ್ಕೆ ನಿಲ್ಲುವಾಗ ಎಲ್ಲಿ ಕಂಜೆಸ್ಟೆಡ್ ಇದೆ ಅಲ್ಲಿ ನಿಲ್ಬೇಡಿ, ಸ್ವಲ್ಪ ಎದುರುಗಡೆ ನಿಲ್ಲಿ, ಎಲ್ಲಿ ಸ್ವಲ್ಪ ಜಾಗ ಇದೆ ಅಂತ ಕಡೆಗಳನ್ನೇ ನಿಲ್ಲಿ. ಅದಕ್ಕೆ ನಾವು ಈಗ ಫೈನ್ ಹಾಕುವಾಗ ಮತ್ತೆ ನಿಮಗೆ ನಿಲ್ಲಿಸಬೇಕು ಅಂತಿಲ್ಲ, ಅವರದ್ದು ಫೋಟೋ ತೆಗೆದವರು ನಂಬರ್ ತೆಗೆದವರು ಡೈರೆಕ್ಟ್ ನೋಟಿಸ್ ಕಳಿಸಿ ಅಲ್ಲ ನೀವು. ನೋಟಿಸ್ ಏನಿಲ್ಲ ಸರ್, ಡೈರೆಕ್ಟ್ ಫೋನ್ ಮಾಡಿ ಒಂದು ನಾನೇ ಕರೆಸಿ ಫೈನ್ ಆಗ್ತಾ ಮಾಡಿಬಿಡಿ. ಪ್ರೆಸೆಂಟ್ ಇನ್ನೊಂದೀಗ ಮಸೀದಿ ರಸ್ತೆ ಇದೆಯಲ್ಲ ಕೃಷ್ಣ ಕಟ್ಟೆ ಎದುರುಗಡೆ, ಅದು ಆಕ್ಚುಲಿ ನೀವು ಹೋಗ್ಲಿಕ್ಕೆ ಬರ್ಲಿಕ್ಕೆ 2 ಕಡೆ ಮಾಡಿದ್ದೀರ ಅದನ್ನ. ಈಗ ಏನು ಪ್ರೆಸೆಂಟ್ 2 ಕಡೆ ಮಾಡಿದ್ದಾರೆ ಸರ್. ಯಾಕೆ ಅದು ಮೊದಲೆಲ್ಲ ಒನ್ ವೇ ಇತ್ತು, ಯಾಕೆ ಅದು ನನ್ಗೆ ಅದು ಗೊತ್ತಿಲ್ಲ ಸರ್, ಅದು ನಾನು ಸರಿ ಮಾಡಿ. ಅದು ನೋಡಿ ಅದು ಅಗತ್ಯ ಉಂಟಂತ, ಯಾಕಂತ ಹೇಳಿದ್ರೆ ಒಂದು ಕಡೆಯಿಂದ ಮಾತ್ರ ಹೋಗ್ಲಿಕ್ಕೆ ಇರ್ತದೆ, ಆಚೆ ವಾಪಸ್ ಬರ್ಲಿಕ್ಕೆ ಇರ್ಲಿಲ್ಲ. ಅಲ್ಲಿ ಶಾಪ್ ಅಂದ್ರೆ ಶಾಪ್ ಓನರ್ಸ್ ಎಲ್ಲಾನು 2 ಕಡೆನೂ ವೇ ಮಾಡಿ ಕೊಡಿ ಅಂತ ನೀನು ಕೇಳಿ. ಅಲ್ಲ, ಶಾಪಿನವರು ಹೇಳ್ತಾರೆ ಈ ಟ್ರಾಫಿಕ್ ಇದು ಪ್ರಾಬ್ಲಮ್ ಅನ್ನು ಯಾರು ನೋಡುದು. ಒಂದು ಆಕ್ಚುಲಿ ಅದು ಇದ್ದದ್ದು ಹೇಗೆ ಅಂತ ಹೇಳಿದ್ರೆ ಹಿಂದಿನಿಂದಲೂ ಕೃಷ್ಣ ಕಟ್ಟೆಯಿಂದ ಸೀದಾ ಹೋಗ್ಲಿಕ್ಕೆ, ಹೌದು ಮೇಲೆ ಹೋಗಿ. ಈಗ ನಿಮಗೆ ಅಲ್ಲಿಯ ಕಸ್ಟಮರ್ಸ್ ನಮಗೆ ಬರ್ಲಿಕ್ಕೆ ನಮ್ಮ ಗಾಡಿ ನಿಲ್ಲಿಸಲಿಕ್ಕೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರೆ ನಮಗೆ ಪಬ್ಲಿಕ್ ನ್ಯೂಸೆನ್ಸ್ ಆಗಬಾರ್ದಲ್ಲಮ್ಮ. ಅದನ್ನು ನಾವು ಪರಿಶೀಲಿಸಬೇಕು. ಏನು ಮಾಡಿ ಅಂತ ಹೇಳಿದ್ರೆ ನಾವಿವತ್ತು ಚರ್ಚೆ ಮಾಡುವ, ಚರ್ಚೆ ಎಲ್ಲ ಮಾಡಿ ಈಗ ಒಂದು ಅಡ್ವೈಸರಿ ಕಮಿಟಿ ಉಂಟಂತೆ ಇದರದ್ದು, ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ಉಳಿದಂತವರದೊಂದು ಅಡ್ವೈಸರಿ ಕಮಿಟಿ ಇದೆ. ಆ ಕಮಿಟಿಯಲ್ಲಿ ಇನ್ನೊಮ್ಮೆ ಇದನ್ನು ಕಾರ್ಯಗತೆಯಾಗಿ ಮಾಡುವಂತೆ ಒಂದು ವಾರದೊಳಗೆ ಒಂದು ಇವರು ಕರೀತಾರೆ ಪುರಸಭೆಯಲ್ಲಿ, ಅಲ್ಲಿ ಅದನ್ನು ನಿಮ್ಮನ್ನು ಕರೀತಾರೆ, ನೀವೆಲ್ಲ ಸೇರಿಕೊಂಡು ಅಡ್ವೈಸರಿ ಕಮಿಟಿ ಸೇರಿಕೊಂಡು ಹೇಗೆ ಮಾಡ್ಬೋದು ಅಂತ ಈಗಲೇ ನೀವು ಮುಂದುವರಿಸಿ. ಬಟ್ 1 ವಾರದೊಳಗೆ ಅದನ್ನೆಲ್ಲ ಕಂಪ್ಲೀಟ್ ಅದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿ ಚಾಕ್ಔಟ್ ಮಾಡಿ ಎಂತದಂತ ಅಲ್ಲಿ ಪ್ರೊಡ್ಯೂಸ್ ಮಾಡಿ ಸರಿ ಮಾಡಿ ಅದನ್ನು ಕಾರ್ಯಗತಕ್ಕೆ ತನ್ನಿ. ಸರಿ ಆಯ್ತಾ ಸರ್? ಹಾ ಎಲ್ಲಿ ಯಾವ ರೋಡನ್ನ? ಪಂಡ ಕೃಷ್ಣ ಕಟ್ಟದ ಎದುರ್ದೇನೆ, ಅದೇ ಮಸೀದಿ ರೋಡೆ ನಾನು ಹೇಳೋದು, ನಾನು ಸಹ ಅದೇ ಹೇಳೋದು. ಯಾವ್ದನ್ನ ಹಾಕ್ತಾರೆ? ಟೂ ವೇ ಆದ ಮೇಲೆ ಮತ್ತೆ ಇನ್ನೊಂದೇನಾಗಿದೆ ಅಂತ ಹೇಳಿದ್ರೆ ಅಲ್ಲಿಯ ವ್ಯಾಪಾರಸ್ಥರೆಲ್ಲ ನಂಗೆ ತಿಳಿದ ಮಟ್ಟಿಗೆ ಅವರೊಂದು ಸೆಕ್ಯೂರಿಟಿ ಗಾರ್ಡ್ ಅನ್ನು ಹಾಕಿ ಸ್ಟಾಫ್ ಅನ್ನು ಹಾಕಿ ಅಲ್ಲಿ ಪಾರ್ಕಿಂಗ್ ಅನ್ನು ಮ್ಯಾನೇಜ್ ಮಾಡ್ತೇವೆ ಅಂತ ಅವ್ರು ಹೇಳಿದ್ರು. ಇಷ್ಟವರೆಗೆ ಅವರಿಗೆ 2 ವೇ ಪಾರ್ಕಿಂಗ್ ಇದು ಕೊಟ್ಟಿದ್ದೇವೆ, ಆದ್ರೆ ಅವರು ಸೆಕ್ಯೂರಿಟಿ ಗಾರ್ಡ್ ಅಲ್ಲ. ನೀವೊಂದು ಸಂಗತಿ ಮಾಡಿ ಮೇಡಮ್, ನೀವೊಂದು ಸಂಗತಿ ಮಾಡಿ ಅಮ್ಮ, ನೋಡಿ ನೀವು ಹೀಗೆ ಹೇಳಿದ್ದಕ್ಕೆ ನಾವು 2 ಕಡೆಯಿಂದ ಬಿಡ್ತಾ ಇದ್ದೇವೆ. ಈಗ ನೀವು ಅಡ್ಡಾದಿಡ್ಡಿ ಗಾಡಿಗಳನ್ನು ನಿಲ್ಲಿಸಿ 2 ಕಡೆಯಿಂದ ಬರಬೇಕು ಅಂತ ಹೇಳಿದ್ರೆ ನೀವು ಕರೆಕ್ಟ್ ಒಂದು ಸೆಕ್ಯೂರಿಟಿ ಗಾರ್ಡನ್ನು ನೀವೇ ನಿಲ್ಲಿಸಿ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ 3 ದಿನ ಆಚೆ 3 ದಿನ ಈಚೆ ಮಾಡದೇ ಇದ್ರೆ ಖಂಡಿತವಾಗಿ ನಾವು ಕ್ಲೋಸ್ ಮಾಡ್ತೀವಿ, 1 ವೇ ಮಾಡ್ತೇವೆ ಅಂತ ಹೇಳಿ. ಸರಿ ಸರ್, ಇನ್ಫಾರ್ಮ್ ಮಾಡಿಬಿಡಿ. ಒಂದೇ ಬೆಟ್ಟಿಗೆ ನಾವು ಚೇಂಜ್ ಮಾಡೋದು ಬೇಡ, ಇನ್ಫಾರ್ಮ್ ಮಾಡಿ ಅವರಿಗೆ. ಯಾಕೆಂತ ಹೇಳಿದ್ರೆ ಅವರಿಗೂ ತೊಂದರೆ, ಸಾರ್ವಜನಿಕರಿಗೂ ತೊಂದರೆ. ಇನ್ನೊಂದು ಹನುಮಾನ್ ದೇವಸ್ಥಾನದ ಒಳಗೆ ಹೋಗುವಂತ ಸಪೂರ ರೋಡ್ ಇದೆ ಅಲ್ಲ ರಸ್ತೆ, ಅಲ್ಲಿ ಹೌದೌದು. ಆ ರಸ್ತೆ ಹೋಗ್ಲಿಕ್ಕೆ ರಸ್ತೆ ಹೋಗ್ಲಿಕ್ಕೆ ಬಾರಿ ಕಷ್ಟ, ಒಂದು ಕಾರ್ ಹೋಗ್ಲಿಕ್ಕೆ. ಅಲ್ಲಿ ಅಂಗಡಿಗಳಿರ್ಬೋದು, ಅಲ್ಲಿ ಸಾಧಾರಣ ಒಂದು ನನ್ನ ಲೆಕ್ಕದಿಂದ 10 ಗಂಟೆ 12 ಗಂಟೆ 15 ಗಂಟೆ ಒಂದು ವೆಹಿಕಲ್ ಯಾವಾಗಲೂ ನಿಂತು ಅನ್ಲೋಡ್ ಗಿನ್ಲೋಡ್ ಆಗ್ತಾ ಇದೆ ಅಂತ ಅದನ್ನ ಏನಾದ್ರೂ ವ್ಯವಸ್ಥೆ ಮಾಡ್ಬೇಕಮ್ಮ. ನಾವು ಯಾರಿಗೂ ತೊಂದರೆ ಮಾಡೋದಲ್ಲ, ಜನಗರಿಗೂ ತೊಂದರೆ ಆಗ್ಬಾರ್ದು. ಅದೇನೇನ್ ಮಾಡ್ತೀರಿ ನೋಡಿ, ಅವರಿಗೆ ಅಂತದೇನಾದ್ರೂ ಇದ್ರೆ ದೂರ ಅಗಲ ಇರುವ ಕಡೆಗೆಲ್ಲ ನಿಲ್ಲಿಸಿ ಅಲ್ಲಿಂದ ಏನಾದ್ರೂ ಸಣ್ಣ ಗಾಡಿಯಲ್ಲಿ ತಂದು ಅವರನ್ನು ವ್ಯವಸ್ಥೆ ಮಾಡ್ಲಿ. ಇದು ಕೂಡಲೇ ಬರ್ಕೊಳ್ಬೇಕು. ನಾವೀಗ ಹೇಳಿದನ್ನೆಲ್ಲ ಪಾಯಿಂಟ್ ಔಟ್ ಮಾಡ್ತೀರಲ್ಲ, ಮಾಡ್ತೀರಿ ಮಾಡಿ. ಅದು ಇನ್ನುಳಿದಂತೇನು ಹೇಳಿ ಬೇರೆ. ಈಗ ಒಂದು ಅಡ್ವೈಸರಿ ಕಮಿಟಿ ಮೀಟಿಂಗ್ ಅಲ್ಲಿ ಇದನ್ನೆಲ್ಲ ನೀವೊಂದು ಪ್ಲಾನ್ ಮಾಡಿಕೊಂಡು ಇದನ್ನು ಫೈನಲ್ ಮಾಡಿ, ಇದು ನನಗೆ 15 ದಿವಸದ ಒಳಗೆ ಇದು ಎಲ್ಲ ಜಾರಿಗೆ ತರಬೇಕು, ನಾಳೆಯಿಂದಲೇ ಪ್ರಾರಂಭ ಆಗಬೇಕು. ನಿಮಗೆ ಸಮಸ್ಯೆ ಇದ್ದದನ್ನು ಅಲ್ಲಿ ಕಮಿಟಿಯಲ್ಲಿ ಚರ್ಚಿಸಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ. ನಿಮಗೆ ಬೋರ್ಡ್ ಬೇಕು, ಸೈನ್ ಬೋರ್ಡ್ಸ್ ಒಂದು ವ್ಯವಸ್ಥೆ ಮಾಡಬೇಕು. ಹೌದು, ಮಾಡಬೇಕು. ಇನ್ನು ಬಾಕಿದೆಲ್ಲ ಟ್ರಾಫಿಕ್ ಆಗಾಗ ನೋ ಎಂಟ್ರಿಗಳನ್ನ ಮೇನ್ ಗಮನಿಸಬೇಕು, ಮತ್ತೆ ನೋ ಪಾರ್ಕಿಂಗ್ ಗಳನ್ನ ಗಮನಿಸಬೇಕು. ಮತ್ತೆ ಬೇರೆ ಬೇರೆ ಆಕ್ಸಿಡೆಂಟ್ಗಳಾಗ್ತವೆ, ನೋಡ್ತೀರಿ ನೀವು, ಹೆಲ್ಮೆಟ್ ಇಲ್ಲ, ಅದಿಲ್ಲ ಇದೆಲ್ಲ ನೋಡಿ ಟ್ರಿಬಲ್ ರೈಡ್ ಎಲ್ಲ ಹೋಗುವಂಥದ್ದು ಸ್ವಲ್ಪ ರೈಟ್ ಮಾಡಿ. ಆಕ್ಚುಲಿ ನಮಗೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಸ್ಯಾಂಕ್ಷನ್ ಮಾಡೋದು ದೊಡ್ಡ ಸಂಗತಿ ಇರಲಿಲ್ಲ ನನಗೆ. ಆಗ ಎಲ್ಲ ನಾನು ಕೇಳಿ ಓಕೆ ಆಗಿ ಎಲ್ಲ ಆಗಿತ್ತು. ನನಗೆ ತುಂಬ ಜನ ಹೇಳಿದರು ಯಾವುದಾದ್ರೂ ಮಾಡಿ ಮಾರೆ ಪೊಲೀಸ್ ಟ್ರಾಫಿಕ್ ಒಂದು ಮಾಡಬೇಡಿ ಅಂತ. ಯಾಕಂತ ಹೇಳಿದರೆ ಅವ್ರು ಮಾಡಿದ ಮೇಲೆ ಅವರಿಗೆ ತಿಂಗಳಿಗೆ ಇಷ್ಟು ಕೇಸ್, ದಿನಕ್ಕೆ ಇಷ್ಟು ಕೇಸ್ ಆಗಲೇಬೇಕು ಅಂತ ಉಂಟಂತೆ. ಸಿಕ್ಕಿದವರದೆಲ್ಲ ನಿಮಗೆ ಫೋನ್ ಬರ್ಬೋದು, ಅದೊಂದು ಕೈ ಬಿಡಿ ಅಂತ ಹೇಳಿದ್ರು ಕೆಲವರು. ಅಣ್ಣ ಅಂದ್ರೆ ತಿಂಗಳಿಗೆ ಎಷ್ಟು ಅಲ್ವಮ್ಮ ಸರ್, ಈಗ ಎಷ್ಟೋ ಕೇಸ್ ಆಗ್ಬೇಕು. ಕ್ರಿಮಿನಲ್ ಕೇಸ್ 100 ಆದ್ರೆ 100 ಆಕ್ಸಿಡೆಂಟ್ ಕೇಸ್ ಆಗ್ತಾ ಇದೆ. ಈಗ ಅದು
ಮತ್ತೆ ಫೋನ್ ಬರೋದು ನಮಗೆ ಹೆಲ್ಮೆಟ್ ಇಜ್ಜಿ ಪತ್ತಿಯರು ನನ್ನ 12 ಗಂಟೆಗೆ 1 ಗಂಟೆಗೆ ನಮಗೆ ಫೋನ್ ಮಾಡ್ತಾರೆ, ಕೇಸ್ ಆಗ್ತಾ ಇದ್ದಾರೆ ಇಲ್ಲಿಂದ. ಅದಕ್ಕಾಗಿ ನಾನು ಸ್ವಲ್ಪ ಅದನ್ನು ಅಲ್ಲಿಗೆ ನಿಲ್ಲಿಸಿದೆ. ಈಗ ನೋಡೋದು ಬೇಕು ನಮಗೆ. ಒಂದು 10 ಜನರಿಗೆ ಪ್ರಾಬ್ಲಮ್ ಆದರೂ, ಸಮಸ್ಯೆ ಆದರೂ 100 ಜನರಿಗೆ ಲಾಭ ಆಗ್ತದೆ ಅದರಿಂದ. ಅದರ ಬಗ್ಗೆ ಸಹ ಗಮನಿಸ್ತೇವೆ. ನೀವು ನಿಮ್ಮ ಇಡೀ ನಿಮ್ಮನ್ನು ಇವತ್ತು ಸೀನಿಯರ್ಸನ್ನು ಯಾಕೆ ಕರೆದಿದ್ದೇನೆ ಅಂತ ಹೇಳಿದರೆ, ಈಗ ಇವರೆಲ್ಲ ಇದ್ದಾರೆ, ನೀವು ಇದನ್ನು ಸರಿ ಮಾಡಲಿಕ್ಕೆ 100ರಲ್ಲಿ ನನ್ನ ಲೆಕ್ಕದಲ್ಲಿ 50-60% ಸರಿಯಾಗಬೇಕಾದ್ರೆ ನಿಮ್ಮ ಇಲಾಖೆ ಇದನ್ನು ಇಳಿದು ಮಾಡಬೇಕು, ಮಾಡಿ ತೋರಿಸಿ. ಒಂದು ಮೂಡುಬಿದ್ರೆ ಪೊಲೀಸ್ ಒಂದು ಮಾಡಿ ತೋರಿಸಬೇಕು ನೀವು ಇದನ್ನು. ನೋಡಿ, ಅವ್ರು ಹೇಳ್ತಾರೆ ಅನಂತ ಪದ್ಮನಾಭ ಇರುವಾಗ, ದಿನೇಶ್ ಇರುವಾಗ ಮಾಡಿದ್ದಾರೆ, ಯಾಕೆ ನಾವು ಇರುವಾಗ ಯಾಕೆ ಆಗಲ್ಲ? ಹೇಳಿ. ಈಗ ಜನಸಂಖ್ಯೆ ಜಾಸ್ತಿ ಆದಷ್ಟು ಅದಕ್ಕಿಂತ ಜನಸಂಖ್ಯೆಗಿಂತ ವೆಹಿಕಲ್ ಜಾಸ್ತಿ ಆಗ್ತಾ ಇದೆ. ಮತ್ತೆ ನಾನು ಗಮನಿಸಿದ್ದು ಇಲ್ಲಿ ಈಗ 2 ತಿಂಗಳು ವೆಕೇಶನ್ಸ್ ಇತ್ತು. ಸೊ 2 ತಿಂಗಳು ಮದುವೆ ಫಂಕ್ಷನ್ಸ್, ಟೂರಿಸ್ಟ್, ಜಾಸ್ತಿ ವೆಹಿಕಲ್ಸ್ನ ನೋಡಿದೆ. ಇನ್ನು ನೆಕ್ಸ್ಟ್ ಮಂತಿಂದ ಸ್ವಲ್ಪ ಕಡಿಮೆ ಆಗ್ಬೋದು. ಆಗ ಇನ್ನೂ ಜಾಸ್ತಿ ನಾವು ಏನೇನು ಕ್ರಮ ಕೈಗೊಳ್ಬಹುದು ಅದನ್ನ ನಾನು ಫಾಲೋ. ನೀವು ಹೇಳಿದ್ದು ಸರಿ ಇದೆ, ಯಾಕಂದ್ರೆ ಒಬ್ಬ ಜನ ಇದ್ರೆ ಒಬ್ಬೊಂದು ಕಾರ್ ಇದೆ, ಹಾಗೆ ಒಂದು ಮನೆಯಲ್ಲಿ 4-5 ಗಾಡಿಗಳು ಇದ್ದೇ ಇದೆ. ಅಲ್ಲಲ್ಲ, ಒಬ್ಬ ಮನೆ ಹತ್ರ 1-2 ಗಾಡಿ ಇರುತ್ತೆ. ಸರಿ, ಆದ್ರೂ ನೀವೊಂದು ಇದನ್ನು ಪ್ರಯತ್ನ ಪಟ್ಟು ಪರಿಹರಿಸಬೇಕು, ನಿಮ್ಮ ಜವಾಬ್ದಾರಿ ಅಂತ ಹೇಳಿಕೊಂಡು. ಇವತ್ತು ಶಾಸಕರು ಮತ್ತು ಊರಿನ ಬೇರೆ ಬೇರೆ ಉದ್ಯಮಿಗಳು ಮತ್ತು ಸಂಘ ಸಂಸ್ಥೆಗಳು ಇವತ್ತು ಸೇರಿ, ಒಂದು ಅಧಿಕಾರಿಗಳು ಸೇರಿ ಒಂದು ಸಭೆ ಕರೆದಿದ್ದಾರೆ. ಆ ಸಭೆ ಅದು ವಿಫಲ ಆಗಬಾರ್ದು, ಅದರಲ್ಲಿ ನಮ್ಮ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಾವು ಪ್ರಾಮಾಣಿಕವಾಗಿ ಮಾಡಿ ನಾವು ಮಾಡಿದ್ದೇವೆ ಅಂತ ನೀವು ತೋರಿಸ್ಕೊಡ್ಬೇಕು ಮೂಡುಬಿದ್ರೆಯಲ್ಲಿ. ಹೌದು, ನಿಮ್ಮ ಜೊತೆ ಇವರಿದ್ದಾರೆ, ನಮ್ಮ ಅಕ್ಷಯ್ ಇದ್ದಾರೆ, ಮತ್ತು ಅವರ ಟೀಮ್ ಇದೆ, ಅಡ್ವೈಸರಿ ಕಮಿಟಿ ಟೀಮಲ್ಲಿ. ನಾನು 1 ವಾರದೊಳಗೆ ಏನಂತ ಮಾಡಿ ನೀವು ಮಾಸ್ಟರ್ ಪ್ಲಾನ್ ಮಾಡಿ, ಎಲ್ಲರಿಗೆ ನಾನು ಹೇಳುವಂಥದ್ದು ಮಾಸ್ಟರ್ ಪ್ಲಾನ್ ಮಾಡಿಕೊಂಡು ಅಲ್ಲಿ ತನ್ನಿ, ಇದನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿ ಅಮ್ಮ. ಮೇಲೆ ನೋಡಿ, ಅಲ್ಲಿ ಆ ಬಸ್ ಸ್ಟ್ಯಾಂಡಲ್ಲಿ ಸಹ ಹಾಗೆ ಮೇಡಮ್, ಈಗ ಒಟ್ಟಾರೆ ಅಡ್ಡಾದಿಡ್ಡಿ ಅಲ್ಲಿ ಬಸ್ ನಿಲ್ಲಿಸ್ತಾರೆ ತಂದು, ಪ್ರೈವೇಟ್ ಬಸ್. ಅದಕ್ಕೂ ಸಹ ಒಂದು ವ್ಯವಸ್ಥೆ ಆಗಬೇಕು. ಯಾಕೆಂತ ಹೇಳಿದ್ರೆ, ಯಾರದೋ ಅಂಗಡಿಯ ಬಾದಿಯಲ್ಲಿ ನನ್ನ ಅಂಗಡಿ ಹತ್ತಿರ ನಿಂತರೆ ನನಗೆ ವ್ಯಾಪಾರ ಆಗ್ತದೆ, ಇನ್ನೊಬ್ಬನ ಅಂಗಡಿ ಹತ್ತಿರ ನಿಲ್ಬಾರ್ದು ಅಂತ ಅದೆಲ್ಲ ಆಗಬಾರ್ದು. ದೇವರು ಕೊಡುವುದನ್ನು ಪ್ರತಿಯೊಬ್ಬರಿಗೆ ಅವನವನ ಊಟವನ್ನು ಕೊಡ್ತಾರೆ, ಪಬ್ಲಿಕ್ಕಿಗೆ ಪ್ರಾಬ್ಲಮ್ ಆಗಬಾರ್ದು. ಆ ರೀತಿಯಲ್ಲಿ ಸಹ ಬಸ್ ಸ್ಟ್ಯಾಂಡ್ ಸ್ವಲ್ಪ ಗಮನ ಹರಿಸಬೇಕು, ಇವರ ಹತ್ರ ಸ್ವಲ್ಪ ಮಾತಾಡಿ ಗಮನ ಹರಿಸಬೇಕು. ಲಾಸ್ಟ್ ಟೈಮ್ ಸಂದೇಶ್ ಸರ್ ಇರುವಾಗ ಅದೊಂದು ಮಾಡಿದ್ರು ಸರ್, ಲೈನ್ಸ್ ಎಲ್ಲ ಹಾಕಿ ಮಾಡ್ಬೇಕದ. ಅಲ್ಲಿ ನಿಶ್ಮಿತ ನಮ್ಮ ಹಿರಿಯರಿದ್ದಾರೆ, ನಾರಾಯಣನ್, ಅವರು ಮಾತಾಡಬೇಕು. ಮೈಕ್ ಕೊಡಿ. ಒಂಜಿ ಸರ್ ಈ ಪಾತ್ರ ದುಂಬು ನಾವು ಅಲ್ಲ, ನೀವು ಮಾತಾಡೋದಕ್ಕೆ ಮೊದಲು ನಿಮಗೆ ಒಂದು ನಾನು ಹೇಳುವಂಥದ್ದು, ನಮ್ಮ ಬಸ್ಸುಗಳು, ಖಾಸಗಿ ಬಸ್ಸುಗಳು 6:30 ಗಂಟೆಯ ಮೇಲೆ ಬಸ್ ಸ್ಟ್ಯಾಂಡಿಗೆ ಹೋಗುದಿಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ. ಅದಕ್ಕೂ ತಾವು ದಯವಿಟ್ಟು ಗಮನ ಹರಿಸಬೇಕು, ಉತ್ತರ ಕೊಡ್ಬೇಕು. ನಾವು ರೂಲನ್ನು ತುಂಬ ಫಾಲೋ ಮಾಡ್ತೇವೆ. ನಾವು ಬಸ್ ಆಪರೇಟರ್ಸ್ನವರು, ಅವರು ಒನ್ ವೇ ಅಲ್ಲಿ ಹೋಗಲಿ, ಯಾವ ಕಡೆಯಲ್ಲಿ ಸಹ ಹೋಗಬಾರ್ದು, ಇದು ನಮ್ಮ ಒಂದು ತೀರ್ಮಾನ. ಯಾಕೆಂದರೆ ಒನ್ ವೇ ಅಲ್ಲಿ ಹೋಗಿದ್ರು ಮೂಡುಬಿದ್ರಿ ಪೊಲೀಸ್ ಸ್ಟೇಷನ್ನಿಂದ ಒನ್ ವೇ ಕಂಟ್ರೋಲ್ ಆಗದೆ ಇದೆಲ್ಲ ಸಮಸ್ಯೆಗಳು ಆರಂಭ ಆದದ್ದು. ನಾವು ಬಸ್ ಸ್ಟ್ಯಾಂಡ್ ಬಗ್ಗೆ ಹೇಳುವುದಾದ್ರೆ, ನೀವೀಗ ಹೇಳಿದ್ರಿ ಬಸ್ ಸ್ಟ್ಯಾಂಡ್ ಸರಿಯಾಗಿ ಗಾಡಿ ನಿಲ್ಲಿಸಬೇಕು ಅಂತ. ನಾವು ಬಸ್ ಸ್ಟ್ಯಾಂಡ್ ನಲ್ಲಿ ನೋಡಿ ಅವ್ರು ಇಂಪಾರ್ಟೆಂಟ್ ಹೇಳ್ತಾ ಇದ್ದಾರೆ, ನಿಮ್ಮ ಮೇಲೆ ಆಗ್ತಾ ಇದ್ದಾರೆ ಅವರು. ಪೊಲೀಸ್ನವರು ಸರಿಯಾಗಿ ನೋ ಎಂಟ್ರಿ ಕಾನೂನು ಪಾಲಿಸದಿದ್ದರಿಂದ ಆಗುವುದು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕೇಳಿ ಅಲ್ಲಿ ಅದು 100ಕ್ಕೆ 100 ಸತ್ಯ. ಅಲ್ಲೇ ಕೂತ್ಕೊಳ್ಳಿ. ನಾವು ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಸನ್ನು ನಿಗದಿತ ಸ್ಥಳದಲ್ಲಿಯೇ ನಿಲ್ಲಿಸ್ತೇವೆ. ಆದರೆ ಬೇರೆಯವರು ತಂದು ಕಾರ್ ಪಾರ್ಕ್ ಮಾಡಿ ಎಲ್ಲೆಲ್ಲಿಗೆ ಹೋಗ್ತಾ ಇದ್ದಾರೆ. ಅದನ್ನು ನಾವು ತುಂಬ ನಮ್ಮ ಮೂಡುಬಿದ್ರಿ ಮುನ್ಸಿಪಾಲ್ಟಿಗೆ ಸಹ ಕೊಟ್ಟಿದ್ದೇವೆ, ನಾವು ಇವರಿಗೆ ಸಹ ಕೊಟ್ಟಿದ್ದೇವೆ, ಸರ್ಕಲ್ ಇನ್ಸ್ಪೆಕ್ಟರ್ ಇರುವಾಗ ಅವರಿಗೆ ಕೊಟ್ಟಿದ್ದೇವೆ. ಯಾವುದೇ ಬದಲಾವಣೆ ಆಗಲಿಲ್ಲ. ಎಲ್ಲ ಕಾರುಗಳನ್ನು ತಂದು ಬಸ್ ಸ್ಟ್ಯಾಂಡ್ನಲ್ಲಿಟ್ಟು ಅವರು ಬಸ್ ಹತ್ತಿ ಬೇರೆ ಹೋಗ್ತಾ ಇದ್ದಾರೆ. ಇದು ಒಂದು ದೊಡ್ಡ ಇದು. ಇವತ್ತು ನಡೆದ ಕಾರ್ಯಕ್ರಮದಲ್ಲಿ ಎಲ್ಲ ಕೆಲವು ವಿಷಯಗಳಿದ್ರೆ ತುಂಬ ಒಂದು ಒಳ್ಳೆ ವಿಷಯ. ಯಾಕೆಂದರೆ ನಾವು ಮೂಡುಬಿದ್ರೆಯಲ್ಲಿ ಹುಟ್ಟಿದ್ದು, ಇಲ್ಲೇ ಬೆಳೆದದ್ದು, ಇಲ್ಲೇ ಎಜುಕೇಷನ್, ಇಲ್ಲೇ ಸಾಯುವಂಥ ಪರಿಸ್ಥಿತಿ. ಹಾಗಾಗಿ ಇದನ್ನೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ತಂದರೆ ನಿಮಗೆ ಕೀರ್ತಿ ಬರ್ತದೆ, ಮೂಡುಬಿದ್ರಿಯ ಜನಗಳಿಗೆ ಸಹ ಒಳ್ಳೆ ಇದು ಬರ್ತದೆ. ಫಸ್ಟ್ ಒಂದು ನೋ ಎಂಟ್ರಿಯಲ್ಲಿ ಹೋಗಬಾರ್ದು. ಎರಡನೇದಾಗಿ ಮಳೆಗಾಲ ಬರುವುದರಿಂದ ಎಲ್ಲ ತೋಡುಗಳೆಲ್ಲ ಕ್ಲೀನ್ ಆಗಬೇಕು. ಮುಂಚೆ ಎಲ್ಲ ತುಂಬ ಕಡೆಯಲ್ಲಿ ಕ್ಲೀನ್ ಆಗಬೇಕು. ಎಲ್ಲ ಮಾರ್ಗದಲ್ಲಿ ನೀರು ಹೋಗ್ತಾ ಇದೆ, ನೀವು ಹಾಕಿದ ಡಾಮರ್ ಎಲ್ಲ ಹೋಗ್ತಾ ಇದೆ. ದಯವಿಟ್ಟು ಇದನ್ನೊಂದು ಸರಿ ಮಾಡಬೇಕಂತ ವಿನಂತಿ. ಈಗ ಅಲ್ಲಿ ಅಕ್ಕ ಪೊಲೀಸ್ ಇಲಾಖೆ ಅವರು ಹೇಳಿದಂಥದ್ದೊಂದು ನೋ ಎಂಟ್ರಿ ಮೇಯ್ನ್. ಇನ್ನೊಂದು ನಾನೇನು ಹೇಳಲಿಕ್ಕೆ ನಿಮ್ಮ ಹತ್ರ ಹೋದೆ, ಈ ಯಾರು ಬಸ್ ಸ್ಟ್ಯಾಂಡಲ್ಲಿ ಪಾರ್ಕಿಂಗ್ ಮಾಡಿ ಹೋಗ್ತಾರೆ, ಲಾಕ್ ಇಲ್ವಾ ನಿಮ್ಮ ಹತ್ರ? ಇದೆ. ಒಂದು ವಾರ ಮಾಡಿ ಮತ್ತೆ ನಿಲ್ಲಿಸುವುದಿಲ್ಲ. ಟೈರ್ ಲಾಕ್ ಮಾಡಿಬಿಡಿ, ಕೇಸ್ ಹಾಕಿ ಟೈರ್ ಅಲ್ಲ ಬರ್ತಾರೆ ಸ್ಟೇಷನ್ಗೆ. ಲಾಕ್ ಆದ ಕೂಡಲೇ ಬರ್ತಾರೆ, ನೀವೇ ತೆಗಿಬೇಕಲ್ಲ. ಆಗ ಅವನ ಮೇಲೆ FIR ಹಾಕಿ ಕೇಸ್ ಮಾಡಿಬಿಡಿ.
ಉಂಟಲ್ಲ ನಮ್ಮ ಹತ್ರ ಲಾಕ್. ಇದೆ 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 ಹಾ. ಮಾಡ್ತೇನೆ. ಅದು ಲಾಕ್ ಆಗಿ ನೋಡಿ, ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರು ನಿಲ್ಲಿಸಿ ಹೋಗಿ. ಇನ್ನೊಂದು ಹಾಸ್ಪಿಟಲ್, ನಮ್ದು ಗವರ್ಮೆಂಟ್ ಹಾಸ್ಪಿಟಲ್, ಎಲ್ಲ ಗೇಟಿನ ಒಳಗೆ ಟೂ ವೀಲರ್ ಅನ್ನ, ಕಾರನ್ನು ನಿಲ್ಲಿಸಿ ಅವರಲ್ಲಿ ಮಂಗಳೂರಿಗೆ ಹೋಗ್ತಾರೆ. ಅಲ್ಲಿ ಪೇಷಂಟ್ ಬಂದವರದ್ದು, ಪೇಷಂಟ್ ಅನ್ನು ಕರ್ಕೊಂಡು ಬಂದವರದ್ದು ವೆಹಿಕಲ್ ನಿಲ್ಲಿಕ್ಕೆ ಆಗಲ್ಲ. ಇದೊಂದು ಸೀರಿಯಸ್, ಪ್ರತಿ ಮೀಟಿಂಗ್ ಅಲ್ಲಿ ಬರ್ತದೆ. ಅಲ್ಲಿ ಸಹ ನೀವೊಂದು ಯಾರು ಬಂದು ನಿಲ್ಲಿಸಿ ಹೋಗ್ತಾರೆ, ನಮ್ಮ ಅಲ್ಲಿ ಬಂದಂತ ಪೇಷಂಟ್ನ ಪಾರ್ಟಿ ಅವರಲ್ಲದಿದ್ರೆ ಅದನ್ನು ಸಹ ನೀವು ಅವರ ಮೇಲೆ ಅದನ್ನು ಲಾಕ್ ಮಾಡಬೇಕು. ಟೂ ವೀಲರ್ ಅನ್ನು ಲಾಕ್ ಮಾಡಬೇಕು, ಕಾರನ್ನು ಲಾಕ್. ಒಂದು ವಾರ ಮಾಡಿ, ತನ್ನಷ್ಟಕ್ಕೆ ನಿಲ್ತದೆ. ಈಗ ಅವರು ಹೇಳಿದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಅಡ್ಡದಿಡ್ಡಿಟ್ಟು ಮೂಡುಬಿದ್ದೆ ಇಲ್ಲಿ ಮಂಗಳೂರಿಗೆ, ಮುಲ್ಕಿಗೆ ಅಥವಾ ಕೈಕಂಬಕ್ಕೆ, ಬಿಸಿ ರೋಡ್ಗೆ ಹೋಗುವವರು ನೀವು ಲಾಕ್ ಮಾಡಿಬಿಡಿ ಅಮ್ಮ, ನಿಮ್ಮ ಕೆಲಸ ಸುಲಭ ಆಯ್ತು. ಅವರೇ ನಿಮ್ಮನ್ನು ಹುಡುಕಿಕೊಂಡು ಸ್ಟೇಷನ್ಗೆ ಬರ್ತಾರೆ. ಇದೊಂದು ಸ್ಟ್ರಿಕ್ಟ್ಲಿ ಮಾಡಬೇಕು. ಬಸ್ ಸ್ಟ್ಯಾಂಡಿಗೆ ಹೋಗುವಲ್ಲಿಯಾ? ನೋಡಿ ಅಮ್ಮ, ಅದು ಯಾರ್ದು ಅಂತ, ಯಾವ ಡಿಪಾರ್ಟ್ಮೆಂಟೇ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಈವನ್ ಶಾಸಕರದ್ದೇ ಆಗಲಿ, ನನ್ನದೇ ಗಾಡಿ ಆಗಲಿ. ಮೊನ್ನೆ ನನ್ನನ್ನು KPT ಹತ್ತಿರ ನೀನು ಇದು ಎಂತ ಸಿಗ್ನಲ್ ಜಂಪ್ ಮಾಡಿದೆ ಅಂತ ನನ್ನನ್ನು ಗಾಡಿ ಸೈಡ್ಗೆ ಹಾಕ್ಲಿಕ್ಕೆ ಹೇಳಿದ ಪೊಲೀಸ್. ನಾನು ಮಾತ್ರ 100% ಜಂಪ್ ಮಾಡಲಿಲ್ಲ, ನನ್ನ ಡ್ರೈವರ್ ಮಾಡೋದಿಲ್ಲ, ನಾವು ಮಾಡಲಿಲ್ಲ. ಅವನಿಗೆ ಕನ್ಫ್ಯೂಸ್ ಆಯಿತು. ನಾವು ಸೈಡಿಗೆ ನಿಲ್ಲಿಸಿದೆವು. ಯಾಕಪ್ಪ ಅಂತ ಹೇಳಿದ್ರೆ, ನೀವು ಜಂಪ್ ಮಾಡಿದ್ರಿ? ಇಲ್ಲ ಹೇಳಿದೆ. ಮಾಡಿದ್ದೀರಿ ಅಂತ ಹೇಳಿದ. ನಾನು ಸೀದಾ ಸ್ಟೇಷನ್ಗೆ ಹೋದೆ. ನನಗೆ CCTV ಫುಟೇಜ್ ಬೇಕು. ನಾನು ಜಂಪ್ ಮಾಡಿದರೆ ನಿಜವಾಗಿ ನನಗೆ ಏನು ಫೈನ್ ಅದು ಕಟ್ಟಬೇಕು. ನಾನು ಕಟ್ಟಲಿಕ್ಕೆ ಬಂದದ್ದು ಸ್ಟೇಷನ್ಗೆ. ಜಂಪ್ ಮಾಡದೆ ಅವ ಹೇಳಿದ್ದಾನೆ ಅಂತ ನನಗೆ 100ಕ್ಕೆ 100 ಗೊತ್ತಿದೆ. ಅವ್ರು ತಪ್ಪು ಮಾಡಿದರೆ ಅವನ ಮೇಲೆ ಆ್ಯಕ್ಷನ್ ಆಗಬೇಕು ಅಂತ ಹೇಳಿ. ಸರಿಯಲ್ಲ, ನಾನು ಹೇಳಿದೆ ಹೋಗಿ, ನಾನು ಎಷ್ಟು ಫೈನ್ ನಾನು ಕಟ್ಟಲಿಕ್ಕೆ ರೆಡಿ. ಯಾಕೆ ನನಗೊಂದು ಕಾನೂನು, ಇನ್ನೊಬ್ಬನಿಗೊಂದು ಕಾನೂನಲ್ಲ. ನಾನೇ ಅದನ್ನು ಫಾಲೋ ಮಾಡಲಿಲ್ಲದ್ರೆ ಜನಪ್ರತಿನಿಧಿಯ ನಮ್ಮ ಜನರು ಮಾಡ್ತಾರಾ? ಸರಿ ಅದು, ನಾನು ಅದಕ್ಕೆ ಒಪ್ತೇನೆ, ನಾನು ಅದಕ್ಕೆ ಅವನಿಗೆ ಬೆಂತಡ್ತೇನೆ. ಆದರೆ ಮಾತ್ರ ಅವ ತಪ್ಪು ಮಾಡಿದ್ದೇನೆ. ಅಲ್ಲಿ ನೋಡುವಾಗ ನಾನಿಲ್ಲ, ನಾನು ಕರೆಕ್ಟ್ ಇದ್ದೇನೆ. ಮರುದಿವಸ ಮನೆಗೆ ಬೆಳಿಗ್ಗೆ 8 ಗಂಟೆಗೆ ಕರ್ಕೊಂಡು ಬಂದರು ಅವನು. ನಾನು ಏನು ಹೇಳಿಲ್ಲ, ನೋಡಿ ಮರ ತಪ್ಪು ಮಾಡಬೇಡ. ಅಲ್ಲ, ನನ್ನ ಆಫೀಸ್ಗೆ ಕರ್ಕೊಂಡು ಬಂದರು, ಮುಲ್ಕಿಗೆ, ಆ ಹುಡುಗನನ್ನು. ತಪ್ಪು ಮಾಡಿದ್ರು, ನಾನು ಮಾಡಿದ್ದು ತಪ್ಪೇ, ಇನ್ನೊಬ್ಬನು ಮಾಡಿದ್ದು ತಪ್ಪೇ. ಯಾವ ಧೈರ್ಯದಲ್ಲಿ ನೀವು ನನ್ನ ಮೇಲೆ ಸಹ ಹಾಗೆ ಮಾಡಬೇಕು. ಅದು ಪೊಲೀಸ್ ಇಲಾಖೆ ಇರಲಿ, ಯಾರಿರಲಿ, ಅವರಿಗೊಮ್ಮೆ ಕರೆದು ಹೇಳಿ, ಇದು ಪಾರ್ಕಿಂಗ್ ಮಾಡೋ ಜಾಗ ಅಲ್ಲ, ದಯವಿಟ್ಟು ಇಲ್ಲಿ ನಿಲ್ಲಿಸಬೇಡಿ. ಇಲ್ಲದಿದ್ದರೆ ನಮಗೆ ನಾವು ಏನು ಮಾಡಬೇಕು ಅದನ್ನು ಮಾಡ್ತೇವೆ. ಅದು ಯಾರೇ ಇರಲಿ, ಹೇಳುವಂಥದ್ದು ನಮ್ಮ ಧರ್ಮ. ಸರ್, ಮತ್ತಿನ್ನೊಂದು, ಅಲ್ಲಿ ಬ್ಯಾಂಕಿನವ್ರು ಯಾರು ಕೂತ್ಕೊಳ್ಳಿ, ಒಂದು ನಿಮಿಷ. ಬ್ಯಾಂಕಿನವ್ರು ಯಾರು ಬಂದಿದ್ದೀರಮ್ಮ ಅಣ್ಣ? ಕೆನರಾ ಬ್ಯಾಂಕಿನವ್ರು ಯಾರು? ಒಂದೇ ನಿಮಿಷ, ನೀವು ಕೂತ್ಕೊಳ್ಳಿ. ಕೆನರಾ ಬ್ಯಾಂಕಿನ ಮುಂದೆ ಈಗ ನೀವು ಹಾಗೆ ಇದ್ದೀರೇನೋ ಗೊತ್ತಿಲ್ಲ, ಅಲ್ಲಿ ಬಂದು ಅಡ್ಡಾದಿಡ್ಡಿ ವೆಹಿಕಲ್ ನಿಲ್ಲಿಸಿ ನಮ್ಮ ಕಸ್ಟಮರ್ಸ್, ನೀವು ಅಲ್ಲೊಂದು ನಿಮ್ಮ ಸಣ್ಣ ಅಲ್ಲೊಂದು ಬೋರ್ಡು, ಬ್ಯಾಂಕಿನ ಗ್ರಾಹಕರಿಗೆ ಮಾತ್ರ ಅಂತ ಹೇಳಿಕೊಂಡು ನಿಮ್ಮ ಫುಟ್ಪಾತಿನ ಮೇಲೆ ಏನೋ ಇಂಟರ್ಲಾಕ್ ಏನೋ ಹಾಕಿದೆಲ್ಲ, ಅದಕ್ಕೆ ಒಂದು ಇದು ಮಾಡಿಕೊಟ್ಟು ಅಲ್ಲಿ ಮೇಲೆ ನಿಲ್ಲಿಸಿ ಅಂತ. 4 ವೀಲರ್ ಕೆಳಗೆ ನಿಲ್ಲಿ. ಅದನ್ನು ಸೀದಾ ಪೊಲೀಸ್ ಕಂಪ್ಲೇಂಟ್ ಮಾಡೋದು, ಎಲ್ಲ ಲಾಕ್ ಮಾಡಿಸೋದು. ಈಗ ನಾಳೆಯಿಂದ ನೀವು ಪೊಲೀಸರ ಹತ್ರ ನಂಬರ್ ತಗೊಳ್ಳಿ, ಯಾರು ಪಾರ್ಕಿಂಗ್ ಮಾಡಿ ಹೋಗಿದ್ದಾರೆ ಎಲ್ಲ ಲಾಕ್. ಮೇಡಮ್ ಗೊತ್ತಾಯ್ತಾ? ಇಮ್ಮಿಡಿಯೇಟ್ ನೀವು ಸಹ ನಿಮ್ಮ ಗ್ರಾಹಕರ ಬರುವಂಥ ವೆಹಿಕಲನ್ನು, 2 ವೀಲರನ್ನು ಅದಕ್ಕೆ ಮೇಲೆ ಹೋಗುವಾಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಕೊಡಿ, ಮೇಲೆ ನಿಲ್ಲಿಸಿ. ಯಾಕೆಂತ ಹೇಳಿದ್ರೆ ನಿಮ್ಮ ಅಲ್ಲಿ ಎದುರೇ ನಿಲ್ಲಿಸಬೇಕು. 4 ವೀಲರ್ ಬಂದರೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅಲ್ಲಿ ನಿಲ್ಲಿ, ಇಲ್ಲದ್ರೆ ಪ್ರಾಬ್ಲಮ್ ಆಗ್ತದೆ, ತುಂಬ ಕಂಪ್ಲೇಂಟ್ ಬರ್ತದೆ. ದಯವಿಟ್ಟು ನೀವದು ನಿಮ್ಮ ಡ್ಯೂಟಿ, ಅದು ನನ್ನ ಮನೆ ಎದುರುಗಡೆ ಒಬ್ಬ ಬಂದು ಅಡ್ಡ ನಿಲ್ಲಿಸಿದ್ರೆ ನಾನು ಹೇಳಬೇಕಾದ್ರೆ ನನ್ನ ಕರ್ತವ್ಯ. ಬ್ಯಾಂಕ್ ಅಂತ ಹೇಳಿದ್ರೆ ಅದು ನಿಮ್ಮ ಮನೆ, ನಿಮ್ಮ ಮನೆಗೆ ಬರುವವರು ಅಲ್ಲಿ ನಿಲ್ಲಿಸಬೇಕು. ಎಲ್ಲಿ? ಮೇಲೆ ಬಂದು ನಿಲ್ಲಿಸಬೇಕು, ಕೆಳಗೆ ಕಾರ್ನವರು ನಿಲ್ಲಿಸಬೇಕು. ಯಾರೋ ಒಬ್ಬ ಬಂದು ನಿಲ್ಲಿಸಿ ಹೋಗ್ತಾನೆ ಅಂತ ಹೇಳಿದ್ರೆ ಅದನ್ನು ನೀವು ಬಿಟ್ಟರೆ ನಿಮ್ಮ ತಪ್ಪದು, ಅವನ ತಪ್ಪಲ್ಲ, ಅದು ನಿಮ್ಮ ತಪ್ಪು. ನೀವು ಇಮಿಡಿಯೇಟ್ ಆಗಿ ಇಂಥ ಗಾಡಿ ಬಂದು ಇಲ್ಲಿ ಅಡ್ಡ ಪಾರ್ಕ್ ಮಾಡಿದ್ದಾರೆ, ಅದರ ಮೇಲೆ ಆ್ಯಕ್ಷನ್ ಮಾಡಿ ಅಮ್ಮ ಅಂತ ಹೇಳಬೇಕಾದ್ದು ಪೊಲೀಸ್ ಇಲಾಖೆಗೆ ನಿಮ್ಮ ಡ್ಯೂಟಿ. ಹಾಗೆ ಇವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBI, ನೀವು ಸಹ ಹಾಗೆ ಅವರಿಗೆ ಹೇಳಿದ್ದನ್ನೇ ಹೇಳುವಂಥದ್ದು ನಾನು. ಯಾವುದು ಕರ್ನಾಟಕ ಬ್ಯಾಂಕ್, ಯಾವುದೇ ಬ್ಯಾಂಕ್ ಇರಲಿ, ನಿಮ್ಮ ಮನೆಗೆ ಬರುವಂಥ ವಾಹನಗಳು ನಿಮ್ಮ ಮನೆಯ ಮುಂದೆ ನಿಲ್ಲಬೇಕು. ಎಲ್ಲಿಯೋ ಹೋಗೋ ಬಂದು ನಿಮ್ಮ ಮನೆಯ ಮುಂದೆ ನಿಲ್ಲಿಸುವುದಲ್ಲ. ಅಂಥದ್ದು ಏನಾದರೂ ಇದ್ದರೆ ಇಮಿಡಿಯೇಟ್ ಪೊಲೀಸರಿಗೆ ತಿಳಿಸಿ ಅದನ್ನು ತೆರವುಗೊಳಿಸಬೇಕು. ನಿಮ್ಮ ಗ್ರಾಹಕರಿಗೆ ಎಲ್ಲಿ ನಿಲ್ಲಿಸಬೇಕು ಅಂತ ಒಂದು ಬೋರ್ಡ್ ಹಾಕಬೇಕಲ್ಲಿ, ಸಣ್ಣ ಗ್ರಾಹಕರಿಗೆ ಇಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ, ಗ್ರಾಹಕರಿಗೆ ಮಾತ್ರ ಅಂತ. ಪಾರ್ಕಿಂಗ್ ಇಲ್ಲದಿದ್ದರೆ ಪಾರ್ಕಿಂಗ್ ಇದ್ದಲ್ಲಿ ಮಾಡಿ ಬರಬೇಕು ಅವರು. ಹಾಗೆ ಮಾಡಬೇಕು. ಒಂದು ಬೋರ್ಡ್ ಹಾಕಿ, ಹಿಂದ್ಗಡೆ ನಮ್ಮ ಪಾರ್ಕಿಂಗ್ ಇದೆ, ಅಲ್ಲಿ ಮಾಡಿ ಪಾರ್ಕಿಂಗ್ ಮಾಡಿ ಬನ್ನಿ ಅಂತ. SBI ಅವರಿದ್ದಾರಾ? SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬರಲಿಲ್ಲ. ಬೇರೆ ಯಾರು? ಯಾರನ್ನ? ಆಟೋ ರಿಕ್ಷಾ, ಬನ್ನಿ ಅಣ್ಣ, ಮುಂದೆ ಬನ್ನಿ.
ಸರ್ ನಮಸ್ತೆ. ಸರ್ ನಮ್ಮ ಕೆಲವು ಸಮಸ್ಯೆಗಳು ಸರ್ ಅವಾಗಲೇ ಹೇಳಿದರು, ನಮ್ಮ ಇಲ್ಲಿ ಕೋರ್ಟ್ ರೋಡ್ ಹತ್ತಿರ ಆಟೋ ಪಾರ್ಕ್ ಇದೆ ಅಂತ. ಸರ್ ಅದು ನಮ್ಮ ಮೂಡಬಿದ್ರೆ ಸಿಟಿಯ ಆಟೋಗಳಲ್ಲ, ಹೊರಗೆಯಿಂದ ಗ್ರಾಮಾಂತರ ಯಾರ್ಯಾರೋ ಬಂದು ಅಲ್ಲಿ ನಿಂತುಕೊಂಡು ಬಾಡಿಗೆ ಮಾಡುವಂಥದ್ದು. ನಾವು ಹಲವು ಸಾರಿ ಹೋಗಿ ಅವರನ್ನು ಎಬ್ಬಿಸಿದ್ರು, ನಾವು ಎಬ್ಬಿಸಿ ಆಚೆ ಹೋಗುವಾಗ ಪುನಃ ಬಂದು ನಿಲ್ತಾರೆ. ನೀವು ಎಬ್ಬಿಸುದು ಹೋಗಿ, ನೀವು ಎಬ್ಬಿಸಲಿಕ್ಕೆ ಹೋಗ್ಬೇಡಿಲ್ಲ, ಇವರು ಯಾಕಿರೋದು? ಅವರಿಗೆ ಸರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ, RTO ಅಧಿಕಾರಿಗೆ ಮನವಿಯನ್ನು ಕೊಟ್ಟಿದ್ದೇವೆ, ಅದಕ್ಕೆ ಕೊಟ್ಟಿದ್ದಕ್ಕೆ ಲೆಕ್ಕ ಇಲ್ಲ. ಅದು ನೋಡಿ, ಗಮನಿಸಿ ಗ್ರಾಮೀಣ ಭಾಗದ ರಿಕ್ಷಾಗಳು ಬಂದು ಕೋರ್ಟ್ ರೋಡ್ ಅಲ್ಲಿ ಪಾರ್ಕ್ ಮಾಡ್ತಾರೆ. ಅವರು ಹೇಳ್ಬಾರ್ದು, ಅವ್ರು ಹೇಳಿದ್ರೆ ಗಲಾಟೆ ಆಗ್ತದೆ. ನೀವು ಡೈರೆಕ್ಟ್ ಪೊಲೀಸರಿಗೆ ಹೇಳಿ, ಪೊಲೀಸರು ಕ್ರಮ ಕೈಗೊಳ್ಳದಿದ್ದರೆ ನಮಗೆ ತಿಳಿಸಿ. ಸರಿ ಸರ್. ಮತ್ತೆ ಅಲ್ಲಿ ಸರ್ ಮತ್ತೆ ನಮ್ಮ ತಾವು ಇವಾಗಲೇ ಹೇಳಿದ್ರೆ ಇಲ್ಲಿ ನಮ್ಮ ಪಂಚರತ್ನದ ಎದುರುಗಡೆ ಸರ್ಕಾರಿ ಬಸ್ಗಳನ್ನು ನಿಲ್ಲಿಸುವ ವ್ಯವಸ್ಥೆ ಮಾಡ್ತೀರಿ ಅಂತ. ಅಲ್ಲಿ ಈಗ ಆಟೋ ಪಾರ್ಕ್ಗಳಿದೆ, ಅದೂ ಆಕ್ರಮಣೆ ಸರ್. ಈ ನಗರ ಪರವಾನಗಿಯನ್ನು ಮಾರಿ ಬಂದು ಅಲ್ಲಿ ನಿಲ್ಲುವಂಥದ್ದು. ಅದೀಗ ಬಸ್ ನಿಂತರೆ ನಿಲ್ಲುವುದಿಲ್ಲ. ಅದೇ ಹಾಗಾದ್ರೆ ಅದು ಒಂದು ಒಳ್ಳೆ ಕೆಲಸನೇ. ಮತ್ತೆ ಇಲ್ಲಿ ಹಳೆ ಪುರಸಭೆ ಎದುರುಗಡೆ ಮತ್ತೆ ಅಲ್ಲಿಯೂ ಹಾಗೆ ಬಸ್ ಹೊರಗೆ ಹೋಗುವಾಗ ಟರ್ನ್ ಆಗುವಾಗ ಎದುರುಗಡೆಯಿಂದ ಆಟೋಗಳು ನಿಂತಿರ್ತವೆ, ಅಲ್ಲಿ ಸಮಸ್ಯೆ. ಹಳೆ ಪುರಸಭೆ ಬಸ್ ಸ್ಟ್ಯಾಂಡ್ ಇಂದ ಹೊರಗಡೆ ಹೋಗುವಾಗ ಅಲ್ಲೊಂದು ಸಮಸ್ಯೆ, ಲೇಬರ್ ಶಾಲೆ ಹತ್ತಿರ. ಮತ್ತೊಂದು ಸಲ ಇಲ್ಲಿ ನಮ್ಮ ನ್ಯೂ ಪಡಿಯೋಲ್ಸ್ ಹತ್ರನೂ ಒಂದೊಂದ್ಸಲ ಗಾಡಿ ನಿಲ್ಲಿಸಿರ್ತಾರೆ ಲೈನಿಗೆ, ಅಲ್ಲಿ ಬಸ್ ಸೈಡ್ ನಿಲ್ಲಿಕ್ಕೆ ಅಲ್ಲಿಯೂ ಸಮಸ್ಯೆ. ಮತ್ತೆ GUPI ಹಾಸ್ಪಿಟಲ್ ಹತ್ರ ಲೈನ್ ಆಗಿ ನಿಲ್ಲಿಸ್ತಾರೆ, ಅಲ್ಲಿ ಫುಲ್ಲು ಬ್ಲಾಕ್ ಆಗ್ತದೆ ಆಟೋಗಳಿಂದ. ಅದು ಎಲ್ಲ ಅಕ್ರಮಗಳೇ ಸರ್. ಮತ್ತೊಂದು ನಮ್ಮ ಸಮಸ್ಯೆ ಏನಂದ್ರೆ, ಈ ಬೆಳಗ್ಗಿನ ಹೊತ್ತಲ್ಲಿ ಬೆಳಗ್ಗೆ 8 ಗಂಟೆಯಿಂದ 9:30 ತನಕ ಈ ನಗರ ಪರವಾನಗಿ ಹೊಂದಿರುವ ಆಟೋಗಳು ಎಲ್ಲ ಮೂಡಬಿದಿರೆ ಸಿಟಿಯೊಳಗೆ ಬರ್ತವೆ. ಕಾಲೇಜ್ ಮಕ್ಕಳೆಲ್ಲ ಇರ್ತಾರೆ, ಎಲ್ಲ 10, 12, 18 ಮಂದಿಯನ್ನು ತುಂಬಿಸಿಕೊಂಡು ಆಟೋಗಳು ಇವೆ, ತುಂಬಿಸಿಕೊಂಡು ಹೋಗ್ತಾರೆ. ಅದರಲ್ಲಿ 1.5 ಗಂಟೆ ಪುರ್ಸೊತ್ತಿಲ್ಲ ಅವರಿಗೆ, ಎಲ್ಲ ಮಕ್ಕಳನ್ನು ತುಂಬಿಸಿಕೊಂಡು, ಅಷ್ಟು ಮಕ್ಕಳನ್ನು ತುಂಬಿಸಿಕೊಂಡು ಏನಾದರೂ ಹೆಚ್ಚು ಕಮ್ಮಿ ಆದ್ರಂತ ಅದಕ್ಕೆ ನಾವು ಫೋಟೋ ಸಮೇತ RTO ಅಧಿಕಾರಿಗೆ ಮತ್ತು ಪೊಲೀಸ್ ಸ್ಟೇಷನ್ಗೆ ಎಲ್ಲ ಮನವಿಯನ್ನು ಕೊಟ್ಟಿದ್ದೇವೆ. ಯಾರೂ ಇದರ ಬಗ್ಗೆ ಯಾವ ಗಮನವನ್ನು ಇದುವರೆಗೆ ಹರಿಸಿಲ್ಲ. ಮತ್ತೆ ಕೆಲವು ಈ ನಗರ ಪರವಾನಗಿಯನ್ನು ಮಾರಿಬಿಟ್ಟು ಬ್ಯಾಟ್ರಿ ಚಾಲಿತ ಆಟೋಗಳನ್ನು ತಗೊಂಡ್ಬರ್ತಾರೆ. ಇದರ ಬಗ್ಗೆ ನಾವು ಇವಾಗಲೇ ಮನವಿಯನ್ನು ಕೊಟ್ಟಿದ್ದೇವೆ. ಈಗಾಗಲೇ ಬ್ಯಾಟ್ರಿ ಚಾಲಕವನ್ನು ಆಟೋವನ್ನು ತಗೊಂಡು ಬಂದು ದುಡಿಗೆ ಕೊಡ್ತಾರೆ. ಇದು ಈಗ ನೀವು ಇಂಥದ್ದೆಲ್ಲ ಪಾಯಿಂಟ್ಸ್ ಮಾಡಿ ಈಗ ಪೊಲೀಸರಿಗೆ ಒಂದು ಕೊಟ್ಟು ಬಿಡಿ, ಇದರಲ್ಲಿ ಅವರು ಅದರ ಬಗ್ಗೆ ತೆಕ್ಕೊಳ್ತಾರೆ. ಮತ್ತೆ ಇದು ನಾಡೊಂದು ಅಡ್ವೈಸರಿ ಕಮಿಟಿಯಿಂದ ನಾನು ಹೇಳಿದೆಲ್ಲ, ನಿಮ್ದು ಏನೇನು ಉಂಟು ಮನವಿ ಅಲ್ಲಿ ತಂದು ಕೊಡಿ, ಅಲ್ಲಿ ಚರ್ಚೆ ಮಾಡುವ. ಎಸ್, ಓಕೆ. ಹಾಗೇನೆ ಬೇರೆ ಯಾರು ನೀವು ಮಾತಾಡಬೇಕು, ಪ್ರತಿಯೊಬ್ಬರು ನಾವೇ ಮಾತಾಡೋದಲ್ಲ, ಹೇಳಬೇಕು. ನಮಸ್ತೆ. ಮೂಡುಬಿದ್ರೆ ವಿದ್ಯಾಗಿರಿಯಿಂದ ಮೂಡುಬಿದ್ರೆ ಬರುವ ಹೈವೇ ಇದೆಯಲ್ಲ, ಅಲ್ಲಿ ತುಂಬ ಆಕ್ಸಿಡೆಂಟ್ ನಡೀತಿದೆ. ಗಾಂಧಿನಗರ ಜಂಕ್ಷನ್ ಅಲ್ಲಿ ಮುಂಚೆ ಬ್ಯಾರಿಗೇಡ್ಸ್ ಇತ್ತು, ಈಗ ಬ್ಯಾರಿಗೇಡ್ಸ್ ಕೂಡ ಇಲ್ಲ. ಅದರ ಬಗ್ಗೆ ಒಂದು ಇಲಾಖೆ ಒಂದು ಏನಾದರೂ ಮಾಡಬೇಕು. ಗೋಲ್ಡನ್ ಗೇಟ್ ಹತ್ತಿರ. ಹೌದೌದು. ಮತ್ತೆ ಅಲ್ಲಿ ಒಂದು ಐ ಮಾಸ್ಕ್ ಇದೊಂದು ವ್ಯವಸ್ಥೆ ಬೇಕು ಸರ್, ತುಂಬಾ ಕತ್ತಲಿದೆ ಅಲ್ಲಿ ರಾತ್ರಿ ಹೊತ್ತು. ಮತ್ತೆ ಗಾಂಧಿನಗರ ಶಾಲೆ ಮಾಸ್ತಿಕಟ್ಟೆ ರೋಡ್ ಅಲ್ಲಿ ಅಂದ್ರೆ ಸ್ಪೀಡ್ ಬ್ರೇಕರ್ ಬೇಕು, ಅಂದ್ರೆ ಶಾಲೆಯ ಮಕ್ಕಳೆಲ್ಲ ಹೋಗುವಾಗ ಅದು ಸ್ಟ್ರೈಟ್ ರೋಡ್ ಆಗಿರೋದ್ರಿಂದ ಆಕ್ಸಿಡೆಂಟ್ಗಳಾಗ್ತಿದೆ. ಮಾಸ್ತಿಕಟ್ಟೆ ರಸ್ತೆಗೆ. ಹೌದೌದು. ಓಕೆ ಮೇಡಮ್, ಅದೇನದು ನೀವೇನೋ ಬ್ಯಾರಿಗೇಟ್ ಅಲ್ಲಿಂದ ತೆಗೆದಿದ್ದೀರಿ ಅಂತ ಹೇಳಿ. ಒಂದೇ ನಿಮಿಷ ರಾಜೇಶ್. ಈಗ ಅಕ್ಷಯ್ ಅವರು ಆಗ್ಲೇ ಹೇಳುವಾಗ್ಲೂ ಹೇಳಿದ್ರು ಬನ್ನಡ್ಕದ ಹತ್ರ ಎಲ್ಲ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ. ಅದು ನಾನು ಹೈವೇ ಹತ್ರ ಮಾತಾಡಿದೆ. ಅಲ್ಲ ಸರ್, ಅಲ್ಲಿ ಇಟ್ಟಾಗ ಬ್ಯಾರಿಕೇಡ್ಗೆ ಹೊಡ್ಕೊಂಡು ಹೋಗಿದ್ರು. ಪ್ಲಸ್ ಇಲ್ಲಿ ಕೂಡ ಅಷ್ಟೇ, ಒಂದು ಆಟೋ ಮತ್ತೆ ಒಂದು ಬುಲೆಟ್, ಒಂದು ಆಟೋ ಹೋಗುವಾಗ ಒಬ್ಬ ಪಾದಚಾರಿಗೆ ಆಕ್ಸಿಡೆಂಟ್ ಆಗಿ ಅವನು ಡೆತ್ ಆದ. ಮತ್ತೆ ಇನ್ನೊಬ್ಬ ರಸ್ತೆ ದಾಟುವಾಗ ಬುಲೆಟ್ ಡಿಕ್ಕಿ ಹೊಡೆದು ಅವನು ಕೂಡ ಡೆತ್ ಆದ. ಸೊ ಅಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆ ಅದು ಸೊಲ್ಯೂಷನ್ ಅಲ್ಲ ಸರ್. ಸ್ಪೀಡ್ ಬ್ರೇಕರ್ ಹಾಕಿದ್ರೆ ಒಳ್ಳೇದು. ಸ್ಪೀಡ್ ಬ್ರೇಕರ್ ಯಾರು ಅಣ್ಣ? ಶ್ರೀಕಾಂತ್, PWD. ಅದು ನಮ್ದು PWD ರಸ್ತೆ. NH ಸರ್, NH. ಈ NH ಗೆ ಇರ್ತದೆ ಅದು ಈಗ ಆಚೆಯಿಂದ ಅಲ್ಲ, ಆಚೆಯಿಂದ ಹೋಗುವಾಗ ಅದು ಇರ್ತದೆ. ಈಗ NH ಗೆ ಇರ್ತದೆ. ಬಾಲಾಜಿ ಪ್ರಸಾದ್, ಬಾಲಾಜಿಗಿದ್ದಾರೆ. ಪ್ರಸಾದ್ ಕಡಿಜಲ್ಲ ಬೇರ. ಓಕೆ, ನಾನು ಮಾತಾಡ್ತೇನೆ ಅವರ ಹತ್ರ. ಮಾತಾಡಿ ಆಯ್ತು, ನಾನು ಮಾತಾಡಿ. ಬೇರೆ ನೀವೆಲ್ಲ ಮಾತಾಡ್ಬೇಕು. ರಾಜೇಶ್ ಪಾತ್ರೆ ಈ ರೌಲೆ ಒಂದು ಪಾತ್ರೆ ಮುಲ್ಪಲ ಒಂದು ರಾಜೇಶ್. ಈಗ ಪ್ರತಿಭಾ ಮೇಡಮ್ ಹೇಳಿದ್ರು, ನಮ್ಮ ಬಾಂಬೆ ಬಸ್ ಎಲ್ಲ ನಾವು ಬಂದು ರಿಂಗ್ ರೋಡ್ ಅದು ಹೋಗುದು. ಅಲ್ಲಿ
ಈಗ ಒಂದು ಸಮಸ್ಯೆ ಉಂಟು, ಇನ್ನೊಂದು ಸಮಸ್ಯೆ ಅಲ್ಲಿ ಉಂಟಾಗ್ತದೆ. ಯಾಕಂದ್ರೆ ಕಂಟಿನ್ಯೂ ಬಸ್ ಇರ್ತದೆ. ಈಗ ಹೋದ್ರೆ ನಾವಂದ್ರೆ 24 ಗಂಟೆಯಲ್ಲಿ ಸಿಟಿಯಲ್ಲಿ ಇರುವವರು, ನಮ್ಗೆ ಗೊತ್ತಾಗ್ತದೆ ಎಲ್ಲ ಸಮಸ್ಯೆ. ಬಾಂಬೆ ಬಸ್ ಈಗ ಕಂಟಿನ್ಯೂ ಹೋಗ್ತಾ ಉಂಟು, 5 ನಿಮಿಷಕ್ಕೊಂದೊಂದು 10 ನಿಮಿಷಕ್ಕೊಂದ್ಸ. ಅಲ್ಲಿ ಟರ್ನ್ ಹೊಡಿಬೇಕಾದ್ರೆ ಬಸ್ ಈಗ ವಾಲ್ವೋ ಬಸ್ ತುಂಬಾ ದೊಡ್ಡದುಂಟು. ಇಲ್ಲಿ ನಮ್ದು ರಾಜೀವ್ ಗಾಂಧಿ ಸರ್ಕಲ್ ಹತ್ರ ಪಿಕಪ್ ಮಾಡ್ಕೊಂಡು ಬಾಂಬೆಗೆ ಹೋಗ್ಬೇಕಾದ್ರೆ ಈ ರಿಂಗ್ ರೋಡ್ ಹೋಗ್ಬೇಕಲ್ಲ, ಅಲ್ಲಿ ಸಮಾಜ ಮಂದಿರದಲ್ಲಿ ಏನಾದ್ರೆ ಫಂಕ್ಷನ್ ಇದ್ರೆ ಅಲ್ಲಿಂದ ಹೊರಗಡೆ ಬರ್ತಾರೆ. ಈ ಕಡೆ ಪೆಟ್ರೋಲ್ ಪಂಪ್ ಉಂಟು, ಈ ಕಡೆ ನಮ್ದು ಆಲ್ವಾಸ್ ಹಾಸ್ಪಿಟಲ್ ರೋಡು, ಆ ಕಡೆ ಬಸ್ ಸ್ಟ್ಯಾಂಡ್. ಅದೊಂದು ಸಮಸ್ಯೆ. ಅದು ಎಲ್ಲ ಚಿಕ್ಕದ ಬಸ್ ಎಲ್ಲ ಇಮಿಡಿಯೇಟ್ಲಿ ಟರ್ನ್ ಆಗ್ತದೆ ಪವರ್ ಸ್ಟೇರಿಂಗ್. ದೊಡ್ಡ ಬಸ್ಸು ಅಷ್ಟು ಸುಲಭವಾಗಿ ಆಗುದಿಲ್ಲ. ನಾವಲ್ಲಿ ಒದ್ದಾಡಿದೆವು, ನಾವು ಟ್ರಾಫಿಕ್ ಕ್ಲಿಯರ್ ಮಾಡಿದ್ದು ಕೂಡ ನಾವು ಉಂಟು, ಈಗ ಕೂಡ ಕಾಣ್ತಾ ಇದ್ದೇವೆ. ಅದೊಂದು ಸಮಸ್ಯೆ. ಆಮೇಲೆ ಟ್ರಾಫಿಕ್ ಇದೆ ಅಂದ್ರೆ ನಮ್ದು ಇಲ್ಲಿ ಇನ್ನರ್ ವೀಲ್ ಸರ್ಕಲ್ ಹತ್ರ ಇದು ಇಡ್ತಾರೆ, ಟೆಂಪೋ ಗಾಡಿ ಫುಡ್ಸ್ ಎಲ್ಲ ಸೇಲ್ ಮಾಡ್ತಾರೆ. ಅದು ಟ್ರಾಫಿಕ್ಗೆ ಬರುದು. ನಾವು ಪುರಸಭೆದು ಬೋರ್ಡ್ ಹಚ್ಚಿದ್ವಿ, ಆದ್ರೂ ಕೂಡ ಅವರು ಕೇರ್ ಮಾಡೋದಿಲ್ಲ. ಒಂದು ಗಾಡಿ ನಿಲ್ಲಿಸ್ತಾರೆ, ಏನಾದ್ರು ಅನನಾಸ ಚುಕ್ಕ ಆ್ಯಪಲ್ ಎಲ್ಲ. ಆ ಒಂದು ಗಾಡಿ ತೆಕೊಳ್ಳೋ ಒಂದು ಇನೋವಾ ಗಾಡಿದಲ್ಲಿ ಬರ್ತಾನೆ, ಎಂತಿ ಹತ್ರ ಕೇಳ್ತಾನೆ ಅದಾಗ್ಬೋದಾ ಅದಾಗ್ಬೋದಾ. ಆಮೇಲೆ ಕೆಜಿಗೆ ಚೌಕಾಸಿ ಮಾಡ್ತಾನೆ. ಆಮೇಲೆ ಅವನ ಹತ್ರ ಫೋನ್ ಪೇ ಇರುದು. ಇವನ ಹತ್ರ 1 ಗಂಟೆ ಆಗ್ತದೆ. ಅದರ ನಂತರ ಇನ್ನೊಂದು ಬಸ್ಸು, ಅಷ್ಟೊತ್ತಿಗೆ ಬೇರೆ ಬಸ್ ಎಲ್ಲ ಬಂದು ತುಂಬ ಬ್ಲಾಕ್ ಆಗ್ತದೆ. ಅದೊಂದು ದಯಮಾಡಿ ತೆಗಿಬೇಕು. ಅದು ತುಂಬ ಟ್ರಾಫಿಕ್ ಆಗ್ತಾ ಉಂಟು. ಅದೇ ಇವರು ನಮ್ಮದು ನಜೀರ್ ಸಾಹೇಬ್ರು ಬರುವಾಗ ಅದೆಲ್ಲ ಇರುವುದಿಲ್ಲ ಸಮಸ್ಯೆ. ನಮಗೆ ಕೂಡ ಸ್ವಲ್ಪ ನಿಂತವರ ನೋಡ್ಬೋದು ಮತ್ತು ಕ್ಲಿಯರ್ ಹೋಗ್ಬೋದು, ಯಾವ ಬರ್ತಾ ಇರ್ತಾರೆ. ಆಮೇಲೆ PWD ನಮ್ಮದು ಮಚಿಲಿ ಹೋಟೆಲ್ ಎದುರುಗಡೆ PWD ರಸ್ತೆ ಬರ್ತದೆ, ಅದು ಅಲ್ಲ NH ಅಂತ. ಅದೊಂದು ತುಂಬ ಸಮಯದಿಂದ ಅದೊಂದು ಪ್ರಾಬ್ಲಮ್ ಆಗ್ತಾ ಉಂಟು. ಚರಂಡಿ ಇಲ್ಲ ಇಲ್ಲಿಂದ ನಮ್ಮದು ಸಮಗಾರವಾಡಿ ಸಂಕದವರೆಗೆ. ಅಲ್ಲಿ ಬಸ್ ಸ್ಟ್ಯಾಂಡ್ನ ಮೇಲೆ ಹೋಗಿ ಹೊರಗೆ ಹೋಗಲಿ, ಅಥವಾ ಪುರಸಭೆಯನ್ನ ಅಲ್ಲಿ ಬಸ್ ಸ್ಟ್ಯಾಂಡ್ನ ಮೇಲೆ ಹೋಗಿ ಹೊರಗೆ ಹೋಗಲಿ, ಅಥವಾ ಪುರಸಭೆಯಿಂದ ಹೋಗ್ಲಿ ಹೊರಗೆ ಹೋಗಲಿ. ಇಲ್ಲಿಂದ ಆಚೆಯಿಂದ ಬರುವಂತಹದ್ದು ಯಾವುದಾದ್ರೂ ಇದ್ದರೆ ಅದನ್ನು ನೀವು ರಿಂಗ್ ರೋಡಲ್ಲಿ ಕಳಿಸಿ ಅಂತ ಹೇಳಿ. ಸರ್ ನಮಸ್ತೆ. ಸರಿ, ಒಂದು ಹೈವೇ ಅವರು ಕೆಲವರು ಬೋರ್ಡ್ ಹಾಕಿದ್ದಾರೆ, ಪುರಸಭೆ ತಲುಪಬಾರ್ದು. ಆ ಬೋರ್ಡ್ನಲ್ಲಿ ಬಿಕರ್ನೆ ಕಟ್ಟೆ ಅಂತ ಬರೆದಿದ್ದಾರೆ. ಅದು ನಮಗೆ ಗೊತ್ತಿರ್ತದೆ ಇಲ್ಲಿ ಸ್ಥಳೀಯರಿಗೆ, ಎಲ್ಲೇ ಶಿವಮೊಗ್ಗದಿಂದ ಬಂದವನಿಗೆ ಅದು ಅರ್ಥ ಆಗೋದಿಲ್ಲ. ಅದನ್ನು ಬದಲಾವಣೆ ಮಾಡಿ ಮಂಗಳೂರು ಅಂತ ಮಾಡುವುದು ಉತ್ತಮ. ಯಾವುದು ಬಿಕರ್ನೆ ಕಟ್ಟೆ ಅಂತ ಕೆಲವು ಕಡೆ ಬೋರ್ಡ್ ಹಾಕಿದ್ದಾರೆ. ಮೂಡುಬಿದ್ರಿಗೆ ಲೆಫ್ಟ್ ಸ್ಟ್ರೈಟ್ ಹೋದ್ರೆ ಬಿಕರ್ನ ಕಟ್ಟೆ ಅಂತ. ಎಲ್ಲಿ ಅದು? ಒಂದು ಬನ್ನಡ್ಕದಲ್ಲಿ ಹಾಕಿದ್ದಾರೆ. ಒಂದು ಬಿಕರ್ನ ಕಟ್ಟೆ ಯಾರಿಗೆ ಗೊತ್ತುಂಟು? ಅದೇ ಗೊತ್ತಾಗುದಿಲ್ಲ. ಮಂಗಳೂರು ಯಾರು? ಹೈವೇ ಅವರ? ಹೈವೇ ಅವರು. ಅದೇ ರೀತಿ ಸಾನೂರು ಇದ್ದ ಬೋರ್ಡ್ ಅನ್ನು ಕೂಡ ಅವರು ಕಾರ್ಕಳ ಮಾಡಿದ್ರೆ ಉತ್ತಮ. ಅವರದ್ದು ಹೈವೇ ಇರೋದು ಸಾನೂರು ಟು ಬಿಕರ್ನ ಕಟ್ಟೆ, ಹಾಗಾಗಿ ಅವರು ಆ ರೀತಿ ಬೋರ್ಡ್ ಹಾಕ್ತಾರೆ. ಅದು ಆಕ್ಚುಲಿ ನಿಮಗೆ ಟೆಂಡರ್ ಹೇಗೆ ಅಂತ ಹೇಳಿದ್ರೆ, ರೋಡ್ ಇದ್ದು DPR ಹೇಗೆ ಅಂತ ಹೇಳಿದ್ರೆ ಬಿಕರ್ನ ಕಟ್ಟೆ ಟು ಸಾನೂರು. ಅದೇ ಅದರಿಂದ ಅವರು ಹಾಗೆ ಹಾಕಿದ್ದು ಬಿಟ್ರೆ ಅದು ಮಂಗಳೂರು ಅಲ್ಲ. ಬಿಕರ್ನ ಕಟ್ಟೆಯಿಂದ ಸ್ಟಾರ್ಟ್ ಆಗಿ ಸಾನೂರವರೆಗೆ ಎಂಡ್ ಅದು ವರ್ಕ್. ಅದನ್ನೊಂದು ಅವರು ಚೇಂಜ್ ಮಾಡಿದ್ರೆ ಉತ್ತಮ. ಮತ್ತೊಂದು ಎಂಟ್ರಿ ಮತ್ತು ಎಕ್ಸಿಟ್, ಎಲ್ಲೆಲ್ಲಿ ಹೈವೇದ್ದು ಎಂಟ್ರಿ ಮತ್ತು ಎಕ್ಸಿಟ್ ಇದೆ ಅದು ಸ್ವಲ್ಪ ಡೇಂಜರಸ್ ಇದೆ. ಅವರು ಡೈರೆಕ್ಟ್ ಸ್ಪೀಡ್ ಲೇನ್ ಇಂದಾನೇ ಎಕ್ಸಿಟ್ ಇಟ್ಟಿದ್ದಾರೆ. ನಿಜವಾಗಿ ಒಂದು 50 ಮೀಟರ್ ಇಲ್ಲದೆ 100 ಮೀಟರ್ ಒಂದು ಎಕ್ಸ್ಟ್ರಾ ಲೇನ್ ಮಾಡಿ ಕೊಟ್ಟಿದ್ರೆ ಸ್ವಲ್ಪ ಹೋಗುವವರಿಗೆ ಈಸಿ ಆಗ್ತಿತ್ತು. ಈವನ್ ಯೂ ಟರ್ನ್ ಕೂಡ ಅಲ್ಲಲ್ಲಿ ಯೂ ಟರ್ನ್ ಇಟ್ಟಿದ್ದಾರೆ, ಸ್ಪೀಡ್ ಲೇನಿಂದ ಡೈರೆಕ್ಟ್ ಸ್ಪೀಡ್ ಲೇನಿಗೆ ಬರಲಿಕ್ಕೆ. ಅದು ಅವನಿಗೆ ನಿಲ್ಲಿಸಲಿಕ್ಕೆ ಜಾಗವೇ ಇಲ್ಲ ಅಲ್ಲಿ ಅಂತ ಯೂ ಟರ್ನ್ ಕೂಡ. ಅದಕ್ಕೊಂದು 50 ಮೀಟರ್ ಆದರೂ ಎಕ್ಸ್ಟ್ರಾ ಕೊಡ್ತಾ ಇದ್ರೆ ಸ್ವಲ್ಪ ತಿರುಗಿಸೋರಿಗೆ ಆರಾಮವಾಗಿ ತಿರುಗಿಸ್ಬೋದಿತ್ತು. ಮತ್ತೊಂದು ಆಗಲೇ ಅಕ್ಷಯ್ ಅವರು ಮೆನ್ಷನ್ ಮಾಡಿದ್ರು, ಇನ್ನು ಮುಂದೆ ಸಿಟಿಗೆ ಬರಲಿಕ್ಕೆ ಮುಖ್ಯ ರಸ್ತೆ ಅಂದರೆ ರಿಂಗ್ ರೋಡಿಂದ ಬರುವಂಥ ರಸ್ತೆ ಆಗ್ತದೆ. ಅಲ್ಲಿಗೆ ಸಿಟಿಗೆ ಈ ಕಡೆಯಿಂದ ಮಂಗಳೂರಿಂದ ಬಂದವರು ಬರಲಿಕ್ಕೆ ಕೊಟ್ಟಂಥ ವೇ ಅದು ಸರಿ ಇಲ್ಲ. ಅದಂದರೆ ಯೂ ಟರ್ನ್ ಮಾಡಿ ಮತ್ತೆ ಹಿಂದೆ ಹೋಗಿ ಮತ್ತೆ ಬರಬೇಕು, ಆ ಥರ ಕೊಟ್ಟಿದ್ದಾರೆ ಅವರು ಅಲ್ಲಿ. ಅದೊಂದು ಜಂಕ್ಷನ್ ಮಾಡಿದರೆ, ಇಲ್ಲದ್ರೆ ಒಂದು ಸರ್ಕಲ್ ಮಾಡಿದರೆ, ಪಡುಬಿದ್ರಿ ಆ ಥರ ಒಂದು ಸರ್ಕಲ್ ಮಾಡಿದರೆ ತುಂಬ ಉತ್ತಮ ಆಗ್ಬೋದು. ಎಲ್ಲಿ? ಕಡಲೆಕೆರೆ ಇಂಡಸ್ಟ್ರಿಯಲ್. ಕಡಲೆಕೆರೆ ಈಚೆ? ಹೌದು, ನಾವು ರಿಂಗ್ ರೋಡಿಗೆ ಬರುವ ರಸ್ತೆ ಅದು. ಅದೇ ಅಲ್ಲಿ ದೊಡ್ಡ ವೆಹಿಕಲ್ ಬಂದರೆ ಕಟ್ಟಾಗಲಿಕ್ಕೆ ಚಾನ್ಸ್ ಇಲ್ಲ, ಅಷ್ಟು ಇದರಲ್ಲಿ ಅವರು ಮಾಡಿ ನ್ಯಾರೋ ಆಗಿ ಕೊಟ್ಟಿದ್ದಾರೆ. ಅದನ್ನೊಂದು ಸರಿ ಮಾಡುವಂಥ ವ್ಯವಸ್ಥೆ ಆಗಬೇಕು. ಮತ್ತೊಂದು ಕಸದ್ದು ನಾವು ಆಗಲೇ ಮಾತಾಡಿದ್ವಿ ಸರ್. ಇಲ್ಲಿ ಮೇಯ್ನ್ ಕಸದ್ದು ಸಮಸ್ಯೆ ಅಂದರೆ ಡೈಪರ್ ಇದ್ದು. ಮುನ್ಸಿಪಾಲ್ಟಿಯಲ್ಲಿ ಬರ್ನರ್ ಉಂಟು, ಅವರು ಅದನ್ನು ಕಲೆಕ್ಟ್ ಮಾಡಿ ಬರ್ನ್ ಮಾಡೋ ವ್ಯವಸ್ಥೆ ಇದೆ. ಪಂಚಾಯತ್ಗಳಲ್ಲಿ ಅದು ಇಲ್ಲ. ಹಾಗಾಗಿ ಪಂಚಾಯತ್ನವರು ಈಗ ಅಲ್ಲಲ್ಲಿ ತಂದು ಬಿಸಾಡುವವರು ಹೆಚ್ಚಿನವರು ಪಂಚಾಯತಿಗೆ ಸೇರಿದವರಾಗಿರ್ತಾರೆ. ಯಾಕೆಂದರೆ ಮುನ್ಸಿಪಾಲ್ಟಿ ಅವರು ಕಲೆಕ್ಟ್ ಮಾಡ್ತಾರೆ, ಕೊಂಡೋಗ್ತಾರೆ ಓಣ. ಮತ್ತು ಇದರಲ್ಲಿ ಮೇಯ್ನ್ ಆಗಿ ನಮ್ಮದು ಡೈಪರ್ಗೆ ಪಂಚಾಯತ್ನವ್ರಿಗೆ ಈಗ ಒಂದು ರಾಮಕೃಷ್ಣ ಮಿಷನ್ ಅವ್ರು ಬಂದಿದ್ದಾರೆ. ಅವರು ಹೇಳ್ತಾರೆ, ನೀವು ಕೆಜಿಗೆ 25 ರೂಪಾಯಿ ನಾವು ಕೊಡಬೇಕು, ಅವರಿಗೆ ಕೊಟ್ಟು ಅವ್ರು ಕೊಂಡೋಗ್ತೇವೆ ಅಂತ. ಅದು ಕೊಡಲಿಕ್ಕೆ ಅಂದರೆ ಸಾಧ್ಯ ಇಲ್ಲ. ಒಂದೊಂದು ಡೈಪರ್ 1 kg 2 kg ಆದರೆ ಒಂದು ದಿನಕ್ಕೆ 5 ಯೂಸ್ ಮಾಡಿದರೆ ಅಂದರೆ 200-300 ರೂಪಾಯಿ ಒಂದು ಪಾರ್ಟಿ ಹತ್ರ ಕಲೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ. ಅದಕ್ಕೆ ಎಲ್ಲ ಪಂಚಾಯತ್ಗಳಲ್ಲಿ ಕೂಡ ಒಂದು ಡೈಪರ್ ವಿಲೇವಾರಿ ಮಾಡುವಂಥ ಒಂದು ವ್ಯವಸ್ಥೆ ಆದರೆ ಸ್ವಲ್ಪ ಕಸದ್ದು ಸಮಸ್ಯೆ ಕಡಿಮೆ ಆಗ್ಬೋದು ಅಂತ ನೋಡುವ.
ಸರ್ ಪಾತಿರಂಡ ಸರ್. ಸರ್, ಇದು ಮೆಸ್ಕಾಂಗೆ ಸಂಬಂಧಪಟ್ಟದೊಂದು ಸಮಸ್ಯೆ. ನಮ್ಮ ಗಂಟಲ್ಕಟ್ಟೆಯಲ್ಲಿ ಶ್ರೀಪತಿ ಭಟ್ರ ಮನೆ ಎದುರು ಒಂದು ಕಟ್ಟೆ ಕಟ್ಟಿದ್ದಾರೆ. ಅದಕ್ಕೆ ಯಾರೋ ಒಂದು ಭಕ್ತರು ಅದರಲ್ಲಿ ಒಂದು ಮರ ನೆಟ್ಟು, ಅಶ್ವತ್ಥ ಮರ ನೆಟ್ಟು, ಅದು ಈಗ ತುಂಬ ದೊಡ್ಡದು ಬೆಳೆದಿದೆ. ಬದಿಯಲ್ಲಿ 2 ಲೈಟ್ ಕಂಬಗಳು ಉಂಟು ಸರ್. ಈಗ ಇದು ಗೆಲ್ಲು ಕಂಪ್ಲೀಟ್ ದೊಡ್ಡದಾಗಿ ಅದನ್ನು ಸುತ್ತಿಕೊಂಡಿದೆ. ಇಡೀ ಊರಿಗೆ ಸಮಸ್ಯೆ ಇದು. ನಾನು ಮೆಸ್ಕಾಂ ಜನಸಂಪರ್ಕ ಸಭೆಯಲ್ಲಿ ಕೂಡ ಇದನ್ನು ಗಮನಕ್ಕೆ ತಂದರು. ಇವತ್ತಿನವರೆಗೆ ಅದನ್ನು ಲೈಟ್ ಕಂಬವನ್ನು 2 ಸಹ ಶಿಫ್ಟ್ ಮಾಡಬೇಕು ಬೇರೆ ಕಡೆಗೆ, ಇಲ್ಲದಿದ್ದರೆ ಅದು ಗೆಲ್ಲು ಕಡಿಬೇಕು. ಗೆಲ್ಲು ಕಡಿಲಿಕ್ಕೆ ಲೈನ್ಮೆನ್ಗಳು ಧಾರ್ಮಿಕ ಸಮಸ್ಯೆ ಹೇಳ್ತಾ ಇದ್ದಾರೆ. ಹೇಗೆ ಮಾಡಲಿದ್ರೆ ಆಗ್ತದೆ ನೋಡಿ, ಅದನ್ನೊಂದು ಮಾಡಿಸಿಬಿಡಿ. ಮೋಹನಣ್ಣ ಇದ್ರಲ್ಲ, ಮೆಸ್ಕಾಂ ಮೋಹನಣ್ಣ ಇದ್ರಲ್ಲ, ಇದ್ದಾರೆ. ಏನು ಮೋಹನಣ್ಣ ಅದು? ಅದೊಂದು ಮಾಡಿ ನೋಡಿ. ಅದು ಅಂತಲ್ಲ, ಎಲ್ಲ ಕಡೆಗಳಲ್ಲಿ ಈಗ ಕೊಂಬೆಗಳನ್ನೆಲ್ಲ ಕತ್ತರಿಸೋದು ಮಾಡ್ತಾ ಇದ್ದೀರಲ್ಲ ಎಲ್ಲ ಕಡೆ. ಮಳೆಗಾಲದಲ್ಲಿ ಈಗ ಗಿಲ್ಲು ಅದು ಬೀಳುವಂಥದ್ದು ಫಾರೆಸ್ಟ್ನವ್ರು ಸಪೋರ್ಟ್ ಮಾಡ್ತಾರಲ್ಲ ನಿಮಗೆ. ಫಾರೆಸ್ಟ್ನವ್ರು ಮಾಡ್ತೀರಲ್ಲ, ಸಪೋರ್ಟ್ ಮಾಡಿ ಅವರಿಗೆ. ಎಲ್ಲೆಲ್ಲಿ ಅವ್ರು ಹೇಳ್ತಾರೆ ಅಂತ ಅದನ್ನು ಇಮಿಡಿಯೇಟ್. ಇದು ಅಶ್ವತ್ಥ ಮರದ್ದು ಗೆಲ್ಲು ತೆಗೆದಿದ್ರೆ ಏನಾಗ್ತದೆ? ಮಾಡಿಸಿಯಪ್ಪ, ಮಾಡಿಸಿ. ಇಲ್ಲದ್ರೆ ಕಂಬ ಶಿಫ್ಟ್ ಮಾಡಿದ್ರೆ ಸಾಕ್ತದೆ ಸರ್. ಅಲ್ಲ, ಇದೇ ಬೆಸ್ಟ್, ತೆಗೀಸಿ. ಇನ್ನೊಂದು ಇದರಲ್ಲಿ ಒಂದು ಉಂಟು ಸರ್, ಆಹಾರ ಸುರಕ್ಷತೆ ಮತ್ತು ಸ್ವಚ್ಛತೆ ಬಗ್ಗೆ ಅಂತ. ಈಗ ನ್ಯೂಸ್ ಪೇಪರ್ ಇಂಕ್ ಒಂದು ಏನಿದೆ, ಅದು ಕ್ಯಾನ್ಸರಿಗೆ ಮೂಲ ಅಂತೇಳಿ ಉಂಟದು. ಅದರಲ್ಲಿ ಬ್ಲ್ಯಾಕ್ ಇಂಕ್ ಬಹಳ ಹಾಳು. ಈಗ ಇಲ್ಲಿ ಏನು ಮಾಡ್ತಾರೆ ಅಂತೇಳಿ ಹೇಳಿದರೆ, ಈ ಕ್ಯಾಟ್ರಿಂಗ್ನವರು ಮತ್ತು ಹೋಟ್ಲಿನವರು ಇಲ್ಲಿಯೇ ಒಂದು ಈಗ ತಂದು ಇಟ್ಟಿದ್ದಾರೆ. ನೀವು ಅದರಲ್ಲಿ ಒಮ್ಮೆ ಬಂದು ಇಣುಕಿ ನೋಡಿ ಸರ್. ಅಂಬಡೆಯನ್ನು, ಕರಿದ ಅಂಬಡೆಯನ್ನು ಆ ನ್ಯೂಸ್ ಪೇಪರ್ನಲ್ಲಿ ಡೈರೆಕ್ಟ್, ಈಗ ವ್ಯಾಪರ್ಸ್ ಎಲ್ಲ ಬರ್ತದೆ, ಅದನ್ನು ಹಾಕ್ಬೋದು. ಅದು ಬಿಟ್ಟು ನ್ಯೂಸ್ ಪೇಪರ್ನಲ್ಲಿ ಹಾಕಿ ತಂದಿದ್ದಾರೆ. ಇದು ಯಾರಾದರೂ ಆರೋಗ್ಯ ಇಲಾಖೆಯವರಿಗೆ ಇಲ್ಲಿ ಕಟ್ಟುನಿಟ್ಟಲ್ಲಿ ಅದನ್ನು ಮಾಡಲಿಕ್ಕೆ ಹೇಳಬೇಕು ಸರ್. ಈಗ ಕ್ಯಾನ್ಸರ್ ತುಂಬ ಜಾಸ್ತಿ ಆಗ್ತಾ ಉಂಟು ಎಲ್ಲ ಕಡೆ. ಹಾಗೆ ಸರ್, ಕೋರ್ಟ್ ರಸ್ತೆಯ ಸಂಚಾರ ಸಮಸ್ಯೆ ಬಗ್ಗೆ ಈಗಾಗಲೇ ಪ್ರಸ್ತಾವನೆ ಮಾಡಿದ್ದಾರೆ. ಆ ಕೋರ್ಟ್ ರಸ್ತೆಯ ಮುಂದೆ ಯಾಕೆ ನಿಲ್ತಾರೆ ಅಂದರೆ, ಅಲ್ಲಿ ಒಂದು ಮರ ಉಂಟು, ನೆರಳಿನ ಮರ. ಆ ನೆರಳಿಗೋಸ್ಕರ ಅಲ್ಲಿ ಜನ ಒಟ್ಟಾಗ್ತಾರೆ. ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಟೈಪ್ ಮಾಡಿದ್ರೆ ಖಂಡಿತವಾಗಿ ಆ ಸಮಸ್ಯೆ ಪೂರ್ಣವಾಗಿ ಕಡಿಮೆ ಆಗ್ತದೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಇದೆ. ಒಂದು ಸೈಡ್ನಲ್ಲಿ ಕರ್ನಾಟಕ ಬ್ಯಾಂಕ್ನವರು ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಯಾವುದು ಲೆಫ್ಟ್ ಸೈಡ್ನಲ್ಲಿ, ನಿಮ್ಮ ವಿಧಾನಸೌಧ, ಇದು ಆಡಳಿತ ಸೌಧದ ಮುಂದೆ. ಈ ಸೈಡ್ ಅದು ಅದರಿಂದ ಸ್ವಲ್ಪ ಮುಂದೆ ಅಥವಾ ಹಿಂದೆ ಮಾಡಿದರೆ ಬಹುಶಃ ಅಲ್ಲಿ ಸಮಸ್ಯೆ ಇಲ್ಲ. ಖಾಲಿ ನೆರಳಿಗೋಸ್ಕರ ಎಲ್ಲ ಜನರು ಅಲ್ಲಿ ನಿಲ್ಲಿಸ್ತಾರೆ, ಮರ ಕಡೆಯಲಿಗೆ ಗೊತ್ತಿಲ್ಲ. ಆದ ಕಾರಣ ಒಂದು ಯಾವುದಾದ್ರೂ ನಮ್ಮ ಬ್ಯಾಂಕಿನವರು ಇದ್ದಾರೆ, ಕೆನರಾ ಬ್ಯಾಂಕ್, SBI ಅವರೆಲ್ಲ, ಅವರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದ್ರೆ ಖಂಡಿತವಾಗಿ ನೀವು ಬಸ್ ಸ್ಟ್ಯಾಂಡ್ ಯಾವುದು ಹೌದು ಅಲ್ಲೇ ಒಂದು ನೋಡಿ, ನೀವು ಪರಿಶೀಲನೆ ಮಾಡಿ, ನೀವು ಮತ್ತು ಪುರಸಭೆಯವರು. ಅಲ್ಲಿ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬರ್ತಾ ಇದೆ ಅಲ್ಲ? ಇಲ್ಲ, ಅದಾದ್ಮೇಲೆ ಅವರು ಅವರ ಬಿಲ್ಡಿಂಗ್ ಆದ ಕೂಡಲೇ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ತೊಂದರೆ ಇಲ್ಲ. ಅದು ಅದಾದ್ಮೇಲೆ ಇದು ಸಮಸ್ಯೆ, ಅಲ್ಲಿ ಸಮಸ್ಯೆ ಇಲ್ಲ. ಆ ಮರ ಇಲ್ಲದಿದ್ರೆ ಇವತ್ತು ಸಮಸ್ಯೆ ಇಲ್ಲ. ಮರ ಇದ್ದ ಕಾರಣ ಮಾತ್ರ ಅಲ್ಲಿ ನಿಲ್ತಾರೆ. ಇನ್ನೊಂದು, ಇದರ ಹಿಂದೆ ಬೈಪಾಸ್ನ ಬಗ್ಗೆ ಹೇಳಿದರು, ರಿಂಗ್ ರೋಡ್. ನನ್ನ ಒಂದು ರಿಕ್ವೆಸ್ಟ್ ಏನಂದರೆ, ಮಾನ್ಯ ಶಾಸಕರೇ, ಆ ರಿಂಗ್ ರೋಡ್ ಮುಖೇನ ನಾವು ಮುಂದಿನ ದಿನದಲ್ಲಿ ಮಂಗಳೂರಿಗೆ ಹೋಗಲಿಕ್ಕೆ ಸಾಧ್ಯ ಉಂಟು. NH ಕನೆಕ್ಟ್ ಆಗ್ತದೆ. ಅದನ್ನು ಡಬಲ್ ರೋಡ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್. ಬೇಕಾದಷ್ಟು ಸ್ಥಳ ಇದೆ. ಯಾಕಂದ್ರೆ ನಾನು ಪುರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಇರುವಾಗಲೇ ಆ ರೋಡನ್ನು ನಾವು ಸರ್ವೆ ಮಾಡಿ ಅದನ್ನು ಅಗಲೀಕರಣ ಮಾಡಿದ್ದು. ಅದರಲ್ಲಿ ನಾವು ಡಬಲ್ ರೋಡ್ ಮಾಡಿದ್ರೆ 90% ಟ್ರಾಫಿಕ್ ಪೇಟೆಗೆ ಬರೋದಿಲ್ಲ. ಇಲ್ಲಿದೆಲ್ಲ ಹೋಗಿ ಮಂಗಳೂರು ಜಾಯ್ನ್ ಆಗಿ ಸೀದಾ ಅಲ್ಲಿ ತೋಡಾರಿಗೆ ಹೋಗಲಿಕ್ಕೆ ಸಾಧ್ಯ ಉಂಟು. ಅದು ಡಬಲ್ ರೋಡ್ನ ಅವಶ್ಯಕತೆ ಭಾಳಷ್ಟು ಇದೆ. ಇನ್ನು ಪುರಸಭೆಗೆ ಸಂಬಂಧಪಟ್ಟದ್ದು ಭಾಳಷ್ಟು ವಿಚಾರ ಇದೆ. ಅದು ಫುಟ್ಪಾತ್ನಲ್ಲಿ ಇಡುವ ಕೆಲವು ಸಾಮಗ್ರಿಗಳು ಈಗ ಕೂಡಲೇ ಆ್ಯಕ್ಷನ್ ಆಗಿದ್ರು. ಒಂದು ನೋಟಿಸ್ ಕೊಟ್ಟಾದರೆ ಅವರ ಸ್ಟೆಪ್ ಬೈ ಸ್ಟೆಪ್ ಆ್ಯಕ್ಷನ್ ಮಾಡಿ. ನಾವು ಸಹ ಪುರಸಭೆಯಲ್ಲಿ ಇರುವಾಗ ಇದರ ಬಗ್ಗೆ ಗಮನವನ್ನು ಕೊಟ್ಟಿದ್ದೇವೆ. ಇದರ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸ್ಕೊಳ್ಬೇಕು. ಶೌಚಾಲಯದ ಬಗ್ಗೆ ಹೇಳಿದರು ಅಷ್ಟೇ. ಈಗಾಗಲೇ ನಮ್ಮಲ್ಲಿ ಶೌಚಾಲಯ ಇದೆ. ಈಗ ಸ್ವರಾಜ ಮೈದಾನದ ಹತ್ರ ಒಂದು ಶೌಚಾಲಯ ಇದೆ. ಸಾವಿರದ ಕಂಬದ ಬಸದಿ ಹತ್ರ ಒಂದು ಸಾರ್ವಜನಿಕ ಶೌಚಾಲಯ ಇದೆ. ಬಸ್ ಸ್ಟ್ಯಾಂಡ್ನಲ್ಲಿ ಇದೆ. ಶೌಚಾಲಯ ಮಾಡೋದು ದೊಡ್ಡದಲ್ಲ, ಕ್ಲೀನಿಂಗ್ ಇರೋದು ದೊಡ್ಡ ಸಮಸ್ಯೆ ಆಗ್ತದೆ. ಆದ ಕಾರಣ ಈಗಿನ ಸಮಸ್ಯೆ ಪ್ರಕಾರ ನನಗೆ ಶೌಚಾಲಯದ ಅಗತ್ಯ ಕಾಣೋದಿಲ್ಲ. ಮುಂದಿನ ದಿನದಲ್ಲಿ ಬರೀಬಹುದು, ಜನ ಸಂಖ್ಯೆ ಹೆಚ್ಚಾದ ಮೇಲೆ. ಪ್ರವಾಸಿಗರ ಬಗ್ಗೆ ಹೇಳಿದರು. ಇವತ್ತು ನಾನು ಕಡಲೆಕೆರೆ ಬಗ್ಗೆ, ನಾನು ಮಾನ್ಯ ಶಾಸಕರ ಬಗ್ಗೆ ಇದರ ಬಗ್ಗೆ ಭಾಳಷ್ಟು ಸಾಲ ಗಮನ ಕೊಟ್ಟಿದ್ದೇನೆ. ನಮಗೆ ಯಾವ ರೀತಿಯಲ್ಲಿ ಪಿಡುಕುಳದಾಗೆ ಆಗಬೇಕು ನಮ್ಮ
ಕಡಲೆಕೆರೆ ಅಂತ. ನಾನು ಪುರಸಭೆಯಲ್ಲಿರುವಾಗ ಒಂದು ಪ್ರಸ್ತಾಪ ಹಾಕಿದ್ದಾರೆ, ಮೇಡಮ್ ಇದ್ದರು. ನನ್ನ 10 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. 23 ಜನ ಸೇರಿದ್ರೆ 2,30,00,000 ಆಗ್ತದೆ. ಅದನ್ನು ಅಭಿವೃದ್ಧಿ ಮಾಡಬೇಕು. ಬಹುಶಃ ಅದು ಕಾರ್ಯಗತ ನನ್ನ ಟರ್ಮಿನಲ್ಲಿ ಆಗಲಿಲ್ಲ. ಅದು ಎಲ್ಲ ಮುಂದಿನ ಪುರಸಭಾ ಸದಸ್ಯರು ಇದನ್ನು ಮನಸ್ಸು ಮಾಡಿದ್ರೆ 10 ಲಕ್ಷ ಕೊಟ್ಟರೆ ಅವರ ನಿಧಿಯಿಂದ 2,30,00,000 ಆಗ್ತದೆ. ಸುಲಭದಲ್ಲಿ ಯಾವುದೇ ಒಂದು ಫಂಡ್ ಇಲ್ಲದೆ ಅದನ್ನು ಅಭಿವೃದ್ಧಿ ಮಾಡಬೇಕು. ಯಾಕಂದರೆ ಮೂಡಬಿದ್ರೆ ದೊಡ್ಡ ಅಸೆಟ್ ಅದು ಅಭಿವೃದ್ಧಿ ಆಗಲೇಬೇಕು. ಇದರ ಬಗ್ಗೆ ಸಹ ನೀವು ಗಮನ ಕೊಡ್ತೀರಿ ಅಂತ ನಾನು ಅನಿಸ್ತಾ ಇದ್ದೆ. ಸರ್, ಎರಡೇ ವಿಷಯ. ಒಂದು, ನಮ್ಮ ಈ ರಿಂಗ್ ರೋಡ್ ಬರುವ ದಾರಿಯಲ್ಲಿ ರಾತ್ರಿ 9 ಗಂಟೆಗೆ 9 ಗಂಟೆ 8:30 9 ಗಂಟೆಗೆಲ್ಲ ಬೆಂಗಳೂರು ಬಸ್ಸುಗಳು ಹೀಗೆ ಬರ್ತವೆ. ಬರುವಾಗ ಆ ಬದಿಯಲ್ಲಿ ನನ್ನಂಥ ಬಡಪಾಯಿ ನಡ್ಕೊಂಡು ಹೋಗುವಾಗ ನನ್ನ ಮೇಲೆ ಬಂದಾಗೆ ಆಗ್ತದೆ. ಕಾರಣ ಇಷ್ಟೇ, ಇಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ನಾವು ಮಾರ್ಗವನ್ನು ಮರೆತು ಬಿಟ್ಟಿದ್ದೇವೆ. ಈಗ ಸಿಂಥೆಟಿಕ್ ಟ್ರ್ಯಾಕ್ ಹೊದ್ದುಕೊಂಡಿದೆ, ಶ್ಲಾಘನೀಯ. ಅದನ್ನು ಬಿಟ್ಟು ಕ್ರಿಕೆಟ್ ಆಡುವಂತಹ ಗ್ರೌಂಡಲ್ಲಿ ಈಗ ಪಾರ್ಕಿಂಗ್ ಆಗ್ತಾ ಇದೆ ಅಲ್ಲ, ಆ ಕ್ರಿಕೆಟ್ ಆಡುವ ಗ್ರೌಂಡಿನ ಒಂದು ಮೂಲೆಯನ್ನು ಸ್ವಲ್ಪ ಕತ್ತರಿಸಿ ದೊಡ್ಡ ರೌಂಡ್ ಹೊಡೆದು ಬಸ್ಸುಗಳು ಬರುವ ಹಾಗೆ ಮಾಡಿದರೆ ಪ್ರಾಣ ಉಳಿದಿತ್ತು. ಇದು ಬಹಳ ಸೀರಿಯಸ್ ಆದ ವಿಷಯ. ರಾತ್ರಿ 9 ಗಂಟೆಗೆ ಯಾರಾದರೂ ಬಂದು ನೋಡಿದರೆ ಈ ಎಲ್ಲ ಅಪಾಯ ಏನು ಅಂತ ಗೊತ್ತಾಗ್ತದೆ. ಅದನ್ನು ಹೇಗೆ ನಿವಾರಿಸಬೇಕು ಅಂತ ಆಲೋಚನೆ ಮಾಡಿ. ಅಲ್ಲಿ 90 ಡಿಗ್ರಿ ಟರ್ನ್ ಉಂಟು ಇಲ್ಲಿ, ಇದೇ ಬಾಗಿಲಲ್ಲಿ ಒಂದು. ಎರಡನೇದ್ದು, ನಾನು ಕೈಕಂಬದಲ್ಲಿ ಒಂದು ಬಿಲ್ಡಿಂಗನ್ನು ಎಷ್ಟೋ ಮೀಟರ್ ಹಿಂದೆ ಅತ್ಯಾಧುನಿಕ ತಂತ್ರದಿಂದ ಹಿಂದೆ ಜರಿಸಿದ್ದನ್ನು ನೋಡಿದ್ದೇನೆ, ಅಥವಾ ನೀವೆಲ್ಲ ನೋಡಿದ್ದೀರಿ, ಕೇಳಿದ್ದೀರಿ. ಅದೇ ರೀತಿ ನಮ್ಮ ಈಗಿನ ಜೈನಪೇಟೆಯಲ್ಲಿ ಜೈನ ಸ್ಕೂಲ್ನ ಎದುರು ಭಾಗ ಇರುವಂತಹ ಯಾವುದು DJVV ಸಂಘದ ಬಿಲ್ಡಿಂಗನ್ನು ಕನಿಷ್ಠ ಪಕ್ಷ 10 ಫೀಟ್ ಮುಂದೆ ತಳ್ಳಲಿಕ್ಕೆ ಸಾಧ್ಯ ಇದೆ. ಇದು ಬಹಳ ಸೀರಿಯಸ್ ಆಗಿ ಗುರುಪುರದ ಕೇಸನ್ನು ಅಥವಾ ಕಿನ್ನಿಕಂಬಳದ ಅಲ್ಲಿ ಕೈಕಂಬದಲ್ಲಿ ಒಂದು ಬಿಲ್ಡಿಂಗನ್ನು ಹೇಗೆ ಹಿಂದೆ ಸರಿಸಿದ್ದಾರೆ, ಯಾವುದೇ ಅಪಾಯ ಇಲ್ಲದೆ ಯಶಸ್ವಿಯಾಗಿ ತಳ್ಳಿದ್ದಾರೆ. ಹಾಗೆ ಈ ಬಿಲ್ಡಿಂಗನ್ನು ತಳ್ಳಲು ಸಾಧ್ಯವಾದರೆ ಅಲ್ಲಿ ಅಪಾಯ ಕಡಿಮೆ ಆಗ್ತದೆ ಅಂತ ಅಭಿಪ್ರಾಯ. ಪುರಸಭೆಯ ಗಮನಕ್ಕೆ ಇದು ಕೃಷ್ಣಕಟ್ಟೆಯಿಂದ ನಾಗರಕಟ್ಟೆಗೆ ಹೋಗುವಾಗ ಆ ಪುರಸಭೆ ಹೊಸ ಬಿಲ್ಡಿಂಗ್ನ ಸೈಡಲ್ಲಿ ತುಂಬ ವೆಹಿಕಲ್ ಅಡ್ಡದಿಡ್ಡಿ ನಿಲ್ಲಿಸಿ ಅಲ್ಲಿ ಹೋಗ್ಲಿಕ್ಕೇನೆ ಆಗುದಿಲ್ಲ, ಯಾವಾಗಲೂ ನೋಡಿದ್ರೆ ಅಲ್ಲಿ ಬ್ಲಾಕ್. ನಂತರ ವೀರಮಾರುತಿ ವೆಜಿಟೇಬಲ್ಸ್ನ ಎದುರು ಒಂದು ಕಾಂಪೌಂಡ್ ಇದೆ, ಅದು ಬೀಳ್ಲಿಕ್ಕಾಗಿದೆ. ಅದು ಹೋಸಲಸ ಕೂಡ ಹಾಗೆ ಇತ್ತು. ಅದೊಂದು ತೆರವುಗೊಳಿಸಿ ತುಂಬ ಗಾಡಿಯೆಲ್ಲ ಇಡ್ತಾರೆ, 2 ವೀಲರ್ 4 ವೀಲರ್ ಇಡ್ತಾರೆ, ಅದೊಂದು. ನಂತರ ಇಲ್ಲಿ ಕನ್ನಡ ಭವನದ ಹತ್ರ ಮುಂದೆ ಹೋಗುವಾಗ ಸರೋಜ್ ಮೈದಾನ ಇದಕ್ಕೆ ಹೋಗುವ ಪಟ್ಲದಾಚೆ ಹೋಗುವಾಗ ಅಲ್ಲಿ ಕೂಡ ಗ್ರೌಂಡ್ ಇದ್ದು ಒಂದು ಕಾಂಪೌಂಡ್ ಕಂಪ್ಲೀಟ್ ರೋಡಿಗೆ ವಾಲಿದೆ. ಅದು ಕಲ್ಲೆಲ್ಲ ಜರಿದು ಕೆಳಗೆ ಬಿದ್ದರೆ ಅದು ಸಹ ಅವಘಡವಾಗುವಂಥ ಸಂದರ್ಭ ಅಷ್ಟೆ. ಸರ್, ಕಸದ ಬಗ್ಗೆ ಸ್ಟಾರ್ಟಿಂಗಲ್ಲಿ ಹೇಳಿದರು, ಹಂಡೇಲ್ ಸುತ್ತಲ್ಲಿ ತುಂಬ ವರ್ಷದಿಂದ ಆಗ್ತಾ ಉಂಟು. ಈಗ ಹೆಚ್ಚಾಗಲಿಕ್ಕೆ ಕಾರಣ ಮೇಯ್ನಾಗಿ ಫ್ಲ್ಯಾಟ್ಗಳಲ್ಲಿ ಮಾಸಿಗಟ್ಟೆ ರೋಡ್ ಇರ್ಬೋದು, ಎಲ್ಲ ಕಡೆ ನೋಡದಿದ್ರು ಕೂಡ ಗೋಣಿಯಲ್ಲಿ ಹಾಕಿ ಒಂದು ದೊಡ್ಡ ತೊಟ್ಟೆಯಲ್ಲಿ ಹಾಕಿ ತಂದು ರೋಡ್ ಸೈಡ್ ಬಿಸಾಡ್ತಾ ಇದ್ದಾರೆ. ಪುರಸಭೆಯವರಾಗಿರಲಿ ಇನ್ನು ಪಂಚಾಯತ್ ಅವರಾಗಿರಲಿ, ಅವರು ಅದರ ಬಗ್ಗೆ ಅವರಿಗೆ ಫ್ಲ್ಯಾಟಿನವರಿಗೆ ಕಟ್ಟುನಿಟ್ಟಿನ ಒಂದು ಕ್ರಮ ಇದು ಮಾಡಬೇಕು. ಯಾಕಂದರೆ ಅಲ್ಲಿ ಅವರ ಫ್ಲ್ಯಾಟಿಗೆ ಕಸದ ವಾಹನ ಎಲ್ಲ ಬರ್ತದೆ, ಲಾರಿ ಇದೆಲ್ಲ ಬರ್ತದೆ, ಆದರೂ ಕೂಡ ತಂದು ಅಲ್ಲಿ ಬಿಸಾಡ್ತಾರೆ. ನೀವು ಫ್ಲ್ಯಾಟಿಗೆ ಪರ್ಮಿಷನ್ ಕೊಡುವಾಗ ಮತ್ತು ಡೋರ್ ನಂಬರ್ ಏನಾದರೂ ಕೊಡುವಾಗ, ಲೈಸೆನ್ಸ್ ಏನಾದರೂ ಕೊಡುವಾಗ ಅದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಒಂದು. ಮತ್ತು ಇನ್ನೊಂದು PGದು ಸಹ ಹಾಗೆಯೇ. PG ನಾನು ಇರೋದು ವಿದ್ಯಾಗಿರಿ ಸಮೀಪ, ವಿದ್ಯಾಗಿರಿ ಹತ್ರ. ಅಲ್ಲಿ PG ಸಿಕ್ಕಾಪಟ್ಟೆ ಕೊಡ್ತೀರ ಎಲ್ಲ ಸರಿ, ಅಲ್ಲಿ ಪಂಚಾಯತ್ ಅವ್ರದ್ದು ವಾಹನ ಸಹ ಬರ್ತದೆ. ಅದು ಯಾವಾಗ ಬರ್ತದೆ? 9:30 10 ಗಂಟೆ ನಂತರ ಬರ್ತದೆ. ಆವಾಗ ಅಲ್ಲಿರುವವರು ಕಾಲೇಜಿಗೆ ಇಲ್ಲಾಂದರೆ ಅವರ ಡ್ಯೂಟಿಗೆ ಹೋಗಿರ್ತಾರೆ. ಅದರ ಬಗ್ಗೆನೂ ಸ್ವಲ್ಪ ನೋಡಬೇಕು. ಮತ್ತು PGಗೆಲ್ಲ ಪರ್ಮಿಷನ್ ಕೊಡುವಾಗ ಅವರಿಗೊಂದು ರೂಲ್ಸ್ ಆದಷ್ಟು ಒಂದು ಕಟ್ಟುನಿಟ್ಟಿನ ರೂಲ್ಸ್ ಕೊಡಬೇಕು. ಯಾಕಂದರೆ ನನಗೆ ಗೊತ್ತಿರುವ ಹಾಗೆ ಮೂಡುಬಿದ್ರೆಯಲ್ಲಿ ಡ್ರಗ್ಸ್ ಇದರ ಬಗ್ಗೆ ಎಲ್ಲ ಹೆಚ್ಚು ಇದಾಗ್ತಾ ಉಂಟು. ಮತ್ತು ಸ್ಟೂಡೆಂಟ್ಸ್ ಎಲ್ಲ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಅವು ಕೊಡುವಾಗ ಅವರದ್ದು ಏನು ಬ್ಯಾಕ್ಗ್ರೌಂಡ್ ಉಂಟು, ಅವರ ಮನೆಯವರ ಬಗ್ಗೆ ಎಲ್ಲ ಒಂದು ತಗೊಂಡು ಅದರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಇನ್ನೊಂದು ಲಾಸ್ಟ್ ಟೈಮ್ ಇಂದು ಮೇಡಮ್ ಹತ್ರನೂ ಹೇಳಿದ್ದೇನೆ, ಮೂಡುಬಿದ್ರೆಯಲ್ಲಿರುವ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಯಾವುದು ಉಂಟು, ಇನ್ನು ಆಗಿರುವಂಥದ್ದು ಏನು ಉಂಟು, ಅಲ್ಲಿ ಒಂದು ಜನರಲ್ ಟಾಯ್ಲೆಟ್ಸ್ ಇಡಬೇಕಂತ. ಮೂಡುಬಿದ್ರೆ ಬಸ್ ಸ್ಟ್ಯಾಂಡಲ್ಲಿ ಒಂದು ಬಿಲ್ಡಿಂಗ್ ಉಂಟು, ತುಂಬ ವರ್ಷ ಆಯಿತು ಆ ಬಿಲ್ಡಿಂಗ್ಗೆ.
ಆದರೆ ಇನ್ನೂ ಒಂದು ವಾಶ್ರೂಮ್, ಒಂದು ವಾಷಿಂಗ್ ಮಿಷಿನ್ ಸಮೇತ ಅದರಲ್ಲಿ ಜನರಲ್ ಆಗಿಲ್ಲ. ಅಂಥ ಇದಕ್ಕೆಲ್ಲ ಸ್ವಲ್ಪ ನೀವು ಕ್ರಮ ತೆಗೆದು ಇದು ಮಾಡಬೇಕು. ಮತ್ತು ಇನ್ನೊಂದು ಬಲ್ಲಾಲ್ ಹೋಟೆಲ್ ಹತ್ರ ಮೊನ್ನೆ ಒಂದು ಆಕ್ಸಿಡೆಂಟ್ ಆಗಿದೆ ಮೇಡಮ್. ಬಲ್ಲಾಲ್ ಹೋಟೆಲ್ನವರು ಅವರು ಅಂಡರ್ಗ್ರೌಂಡ್ ಪಾರ್ಕಿಂಗ್ ಇದ್ರೂ ಕೂಡ ಅದನ್ನು ಯೂಸ್ ಮಾಡ್ತಾ ಇಲ್ಲ. ದೊಡ್ಡ ದೊಡ್ಡ ಗಾಡಿ, ಇನೋವಾದಂಥ ದೊಡ್ಡ ದೊಡ್ಡ ಗಾಡಿ ಕೂಡ ಸಡನ್ನಾಗಿ ರೋಡಿಗೆ ಬಂದು ಟರ್ನ್ ಆಗ್ತದೆ, ಅದು ರೋಡಿಗೆ ಬರ್ತದೆ. ರಿವರ್ಸ್ ಎಲ್ಲ ತೆಗೆಯುವಾಗ ತುಂಬ ಎಲ್ಲ ಕಷ್ಟ ಆಗ್ತದೆ. ಅದರ ಬಗ್ಗೆನೂ ಯೋಚನೆ ಮಾಡಬೇಕು. ಮತ್ತು ಕ್ಲೀನಿಂಗಿದ್ದು ಒಂದಾಯಿತು. ಇನ್ನೊಂದು ಬೋರ್ಡ್ನ ಬಗ್ಗೆ ಹೇಳಿದರು. ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಬೋರ್ಡ್ ಯಾವುದು ಉಂಟು ಅದು ಸಹ ಬೇರೆಯೇ ಹೆಸರಲ್ಲಿ ಉಂಟು. ಮೂಡುಬಿದಿರೆ ಅಂತ ಇದ್ದದ್ದು ಮೂಡುಬಿದ್ರೆ ಅಂತ ಯಾರು ಇವರೇ ಹಾಕೋದು, ಯಾರು ಗೌರ್ಮೆಂಟ್ ಆಫೀಸರ್. ಅದನ್ನು ಗೌರ್ಮೆಂಟ್ ಆಫೀಸಿಂದಲೇ ನೀವು ಸ್ಟಾರ್ಟ್ ಮಾಡಿದರೆ ಮತ್ತು ಎಲ್ಲ ಯಾರೆಲ್ಲ ಯಾವ ಆಫೀಸಲ್ಲಿ ಯಾವುದಕ್ಕೂ ಪರ್ಮಿಷನ್ ಕೊಡ್ತೀರಾ ಆವಾಗ ಅದನ್ನು ಕೂಡ ಒಂದು ಮೆನ್ಷನ್ ಮಾಡುವ ಅವಕಾಶ ಇದ್ದರೆ ನಿಯಮದಲ್ಲಿ, ಕಾನೂನಿನಲ್ಲಿ ಅದನ್ನು ಮಾಡಬೇಕಂತ. ಕಡೆಗೆ ಅಮರ್ ಅವರೇನೋ ಮಾತಾಡ್ತಾರೆ. ಮತ್ತೆ ಇನ್ನೇನಿದ್ರು ಚರ್ಚೆಗಳು ಒಂದು ವಾರದೊಳಗೆ ಒಂದು ಅಡ್ವೈಸರಿ ಕಮಿಟಿ ಎಲ್ಲಿ ನಿಮ್ಮನ್ನು ಪ್ರಮುಖರನ್ನು ಕರೆದಲ್ಲಿ ಫೈನಲ್ ಮಾಡ್ತೇವೆ. ಆದ್ದರಿಂದ ಈಗ ಕಡೆಗೆ, ಯಾಕೆಂದರೆ ನನಗೂ ಸ್ವಲ್ಪ ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕಿದೆ. ಎಸ್, ಎಲ್ಲರಿಗೂ ನಮಸ್ಕಾರ. ನನಗೆ ಆಗದಿಂದ ಒಂದು ಸಂದೇಹ ಬರ್ತಾ ಇದೆ. ಈ ವೇಸ್ಟ್ ಅಲ್ಲಿ ಹಾಕ್ತಾರೆ ಇಲ್ಲಿ ಹಾಕ್ತಾರೆ ಅಂತ ತುಂಬ ಕಂಪ್ಲೇಂಟ್ಸ್ ಇದೆ. ನಮಗೂ ತೊಂದರೆ ಆಗ್ತಾ ಇದೆ, ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾ ಇದೆ. ನಮ್ಮ ವೇಸ್ಟ್ ಅಲ್ಲದಿದ್ರು ಬೇರೆ ಯಾರೋ ವೇಸ್ಟ್ ಎಲ್ಲಿಯೋ ತಂದು ಹಾಕೋದು ಇಂಥದ್ದೆಲ್ಲ ನಾವು ನೋಡ್ತಾ ಇದ್ದೇವೆ. ಆದರೆ ದಯವಿಟ್ಟು ನಮಗೆ ಬೇಡಾದ ವೇಸ್ಟನ್ನು ಎಲ್ಲಿ ಹಾಕ್ಬೋದು ಅಂತ ಒಂದು ವ್ಯವಸ್ಥೆ ಮಾಡಿದರೆ ಮತ್ತು ನಾವು ಅದಕ್ಕೆ ಬೇಕಾದ ಕ್ರಮ ಎಲ್ಲ ತಗೊಳ್ಳಿಕ್ಕೂ ಆಗ್ತದೆ. ಈಗ ನಮಗೆ ಎಲ್ಲಿ ಹಾಕಬೇಕಂತ ಗೊತ್ತಿಲ್ಲ. ಸ್ವಲ್ಪ ಇರಲಿ ಜಾಸ್ತಿ ಇರಲಿ ಏನೇ ಇರಲಿ ಅದೊಂದು. ನಿಮ್ದು ಎಲ್ಲಿ ಪುರಸಭೆ ಪಟ್ಟಣ? ನಮ್ಮದು ಇಲ್ಲಿ ಬಳ್ಳಾಲ್ ಹೋಟೆಲ್ ಹತ್ರವೇ. ಓ, ಬಳ್ಳಾಲ್ ಹೋಟೆಲ್ ಪುರಸಭೆ. ಪುರಸಭೆ ಆದರೆ ಪುರಸಭೆಯವರು ಬರ್ತಾರಲ್ಲ ಕೊಂಡು? ಅಲ್ಲ, ಅದು ಅವರು ಇದು ಒಣ ಕಸ ಹಸಿ ಕಸ ಎಲ್ಲ ಕೊಂಡೋಗ್ತಾರೆ. ಬೇರೆ ಬಿಲ್ಡಿಂಗ್ ವೇಸ್ಟ್ ಆಗಲಿ ಅಥವಾ ಏನಾದರೂ ಪೇಂಟಿಂಗ್ ಎಲ್ಲ ಆದಾಗ ಅದು ಇದೆಲ್ಲ ವೇಸ್ಟ್ ಬರ್ತದೆ. ಅದನ್ನೆಲ್ಲ ನೀವು ಇಳುವರಿ ಮಾಡಬೇಕು. ಎಲ್ಲಿ ಮಾರ್ಗದಲ್ಲಿ ಹಾಕುದಲ್ಲ, ಎಲ್ಲಿಂದ ನೀವೇ ನೋಡಿಕೊಂಡು ಅದನ್ನು ಹಾಕ್ಬೇಕು. ಅದು ಪುರಸಭೆಯವರು ಹೇಳಿಕ್ಕೆ ಆಗಲ್ಲ. ನೀವು ಮನೆ ಆಗಿದ್ದದ್ದು ಬಿಲ್ಡಿಂಗ್ ತೆಗೆದದ್ದು ಎಲ್ಲಿ ಹಾಕ್ಬೇಕು ಅಂತ ಹೇಳಿ ಎಲ್ಲಿಯಾದ್ರೂ ಫಿಲ್ಲಿಂಗ್ ಮಾಡುವ ಜಾಗದಲ್ಲಿ ಇದ್ರೆ ಕೊಂಡೋಗಿ ಹಾಕ್ಬೇಕು. ನಾವು ಹೇಳಲಿಕ್ಕೆ ಆಗಲ್ಲ ಅದನ್ನು. ಅಲ್ಲ, ಅದಕ್ಕೆ ಕೇಳಿದ್ ನಾನು. ಸ್ವಲ್ಪ ಜಾಸ್ತಿ ಇರುವುದಿಲ್ಲ, ಒಂದು ಸ್ವಲ್ಪ ಸ್ವಲ್ಪ ಇದ್ರೂ ಕೂಡ ನಾವು ಎಲ್ಲಿ ಬೇಕಾಬಿಟ್ಟು ಬಿಸಾಡ್ಲಿಕ್ಕೆ ಆಗುದಿಲ್ಲ. ಹೌದು, ಬಾರ್ದು ನಾವು ಮಾಡ್ತಾ ಇಲ್ಲ. ನಮ್ಮ ಹತ್ರ ಅಂತ ವೇಸ್ಟ್ ಎಲ್ಲಿಂದ ನಾವು ಅದನ್ನು ಬಂದು ಹೇಳಿಕ್ಕೆ ಆಗಿದ್ರೆ ನೀವು ನೋಡ್ಕೊಳ್ಬೇಕು, ಇದನ್ನು ಎಲ್ಲಿ ಹಾಕ್ಬಹುದು ಅಂತ ಜಾಗದಲ್ಲಿ. ಅದೇ ನಾವು ಕೇಳೋದೀಗ. ಈಗ ಮೊದಲು ಎಲ್ಲರೂ ಈಗ ಇಡೀ ಪೇಟೆಯವರಾಗ್ಲಿ ಹೊರಗಿನವರಾಗ್ಲಿ ಹಂಡೆಲ್ ಸುತ್ತೇ ಅವರಿಗೆ ಇದು ಹಲ್ಲೆ ತೆಗೆದು ಬಿಸಾಡ್ದು ಹೋಗುದಿತ್ತು. ಅಲ್ಲ, ಈಗ ಯಾರು ಬಿಸಾಡ್ತಿಲ್ಲ, ನಾವು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಅದಕ್ಕೆ ನನಗೊಂದು ಸಂಶಯ ಬಂತು, ಅದಕ್ಕೋಸ್ಕರ ಕ್ಲಿಯರ್ ಮಾಡ್ಲಿಕ್ಕೆ ಅಷ್ಟೇ. ಮತ್ತೆ ಇವರ ಹತ್ರ ಮಾತಾಡಿ. ಅಮರ್ ಬರಲಿ. ಪ್ರಥಮವಾಗಿ ಅಕ್ಷಯ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು 38-40 ಪೇಜಿನ ಒಂದು ಮೂಡಬಿದಿರೆಯ ಸಮಸ್ಯೆಗಳನ್ನು ಉಲ್ಲೇಖಿಸಿದ್ದಕ್ಕಾಗಿ, ಎಲ್ಲರ ಧ್ವನಿಯದಕ್ಕಾಗಿ ಅಭಿನಂದನೆಗಳು. ಮತ್ತೆ ಇವತ್ತು ಮಳೆಗಾಲ ಹತ್ತಿರ ಬರ್ತಾ ಉಂಟು, ಸ್ವಚ್ಛತಾ ಅಭಿಯಾನಗಳೆಲ್ಲರೂ ಮಾಡ್ತಾ ಇದ್ದಾರೆ. ಆದರೆ ಬಹಳಷ್ಟು ಸಮಯದಿಂದ ರಾಜ್ಯ ಕಾಲುವೆಗಳು ಕ್ಲೀನ್ ಆಗ್ತಾ ಇಲ್ಲ. ಡ್ರೈನೇಜ್ ನಾವು ಏನು ಬಾಕ್ಸ್ ಡ್ರೈನೇಜ್ ಮಾಡಿದ್ದೇವೆ ಅದು ಓಪನ್ ಮಾಡೋದಿಲ್ಲ, ಅದನ್ನು ಕ್ಲೀನ್ ಮಾಡುವಂಥ ಕೆಲಸನೂ ಆಗ್ತಿಲ್ಲ. ಅದು ಓಪನ್ ಮಾಡುವಂಥ ಸವಲತ್ತೇ ಅವರು ಕಾಂಟ್ರಾಕ್ಟರ್ಸ್ ಮಾಡ್ತಾ ಇಲ್ಲ. ಅದು ಹೇಗೆ ಓಪನ್ ಮಾಡೋದು? ಆ ರೀತಿ ಬಾಕ್ಸ್ ಮಾಡಿದರೆ ಅದು ಆದ ನಂತರ ಕ್ಲೀನ್ ಮಾಡಿದ್ದಾರೆ ಇಲ್ವಾ ಗೊತ್ತಿಲ್ಲ. ಅಲ್ಲಿ ಬ್ಲಾಕ್ ಆಗೋದ್ರಿಂದ ಇವತ್ತು ಆಳ್ವಾಸ್ನ ರೋಡ್ನಲ್ಲಿ ಮೊನ್ನೆ ನೆರೆ ಬಂದಾಗೆ ಆಯಿತು. ವಿಜಯನಗರದಲ್ಲಿ ನೆರೆ ಬರುವಂಥದ್ದು ಮಾಮೂಲಾಗಿ ಹೋಗಿದೆ. ಇದೊಂದು ಸಮಸ್ಯೆಗೆ ಇನ್ನು ಮೇಡಮ್ ನೀವು ನೋಡಬೇಕು. ಮತ್ತು ಇವಾಗ ಪರ್ಮಿಷನ್ ಕೊಡಬೇಕಾದ್ರೆ ಸೆಟ್ ಬ್ಯಾಕ್, ಆಮೇಲೆ ನಮ್ಮ ಅವರ ಡ್ರೈನೇಜನ್ನು ಅವರೇ ತೆಗೆಯುವಂಥ ವ್ಯವಸ್ಥೆ ಮಾಡಬೇಕು. ಆದರೆ ಎಲ್ಲ ಇದರಲ್ಲಿ ನಮ್ಮ ಮಳೆ ನೀರು ಹೋಗುವಂಥ ಡ್ರೈನೇಜ್ಗಳಲ್ಲಿ ಎಲ್ಲ ಬಿಲ್ಡಿಂಗ್ಗಳದ್ದು ಮಲ ವೇಸ್ಟ್ಗಳು, ಇಂಥ ವೇಸ್ಟ್ಗಳು ಬರ್ತಾ ಇದೆ. ಅದರಿಂದ ಆರೋಗ್ಯದ ಸಮಸ್ಯೆಗಳು, ಮಲೇರಿಯಾ ಇಂಥದ್ದು ಬರ್ತಾ ಇದೆ. ಇನ್ನೊಂದು ದೊಡ್ಡ ಸಮಸ್ಯೆ ನಮಗೆ ಶಾಸಕರೇ, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ವೈದ್ಯಾಧಿಕಾರಿ ಎಲ್ಲ ತುಂಬ ಸಮಸ್ಯೆಗಳು. ನಾವೆಲ್ಲ ಸಮಸ್ಯೆಗಳಿಗೆ ಮಂಗಳೂರಿಗೆ ಹೋಗಬೇಕಾಗ್ತದೆ. ಒಂದು ವೈದ್ಯಾಧಿಕಾರಿಯನ್ನು ನೇಮಕ ಮಾಡುವಂಥ ಕೆಲಸ ಆಗಬೇಕಂತ ನಾನು ಈಗಾಗಲೇ ಆಸ್ಪತ್ರೆಯ ಬಗ್ಗೆ ಹೇಳೋದಿದ್ರೆ, ಈಗ ಆಳ್ವಾಸ್ ಮೆಡಿಕಲ್ ಕಾಲೇಜ್ ಬರುವುದರಿಂದ ಆಳ್ವಾಸ್ ಮೆಡಿಕಲ್ ಕಾಲೇಜ್ ಮತ್ತು ನಮ್ಮ ಸರ್ಕಾರಿ ಆಸ್ಪತ್ರೆ MOV ಮಾಡಿಕೊಂಡು ಒಂದಷ್ಟು ಫಿಸಿಷಿಯನ್ಸ್, ಸರ್ಜನ್, ಗೈನಕಾಲಜಿಸ್ಟ್, ಇನ್ನಿತರ ಸ್ಟಾಫ್ಗಳು, ನರ್ಸ್ಗಳು, ಸಿಬ್ಬಂದಿಗಳನ್ನು ಕೊಡುವ ಒಂದು ಮಾತುಕತೆ ಆಗ್ತಾ ಇದೆ. ಮಾತುಕತೆಯಾಗಿ ಸರ್ಕಾರದ ಮಟ್ಟದಲ್ಲಿ ಆಗಿದೆ. ಮತ್ತು ಮೊನ್ನೆ DHO ಇಂಥವರೆಲ್ಲ ಬಂದಿದ್ದಾರೆ. ಮತ್ತು ನಾನು ಹಾಸ್ಪಿಟಲಲ್ಲಿ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ದೆ. ಅಲ್ಲಿದ್ದು ನಮ್ಮ ಸಮಿತಿದೊಂದು ಮೀಟಿಂಗ್ ಮಾಡುವಾಗಲೂ ಅದರ ಪ್ರಪೋಸಲ್ ಬಂತು.
ಜನರು ತಿಳ್ಕೊಳ್ಬೇಕೇನು ಅಂತ ಕೇಳಿದರೆ, ನಾವೇನು ಆಸ್ಪತ್ರೆಯನ್ನು ಅವರಿಗೆ ಕೊಡುವುದಲ್ಲ. ಇಲ್ಲಿ ಸರ್ಕಾರವೇ ನಮಗೆ ತಾಲೂಕು ಆಸ್ಪತ್ರೆ ಮಾಡಬೇಕಿತ್ತು. ನೀವು ಹೇಳಿದಂತೆ ಎಲ್ಲ ವೈದ್ಯಾಧಿಕಾರಿಗಳನ್ನು ಸವಲತ್ತುಗಳನ್ನು ಕೊಡಬೇಕಾಗಿತ್ತು, ಕೊಡ್ತಾ ಇಲ್ಲ. ಆ ಸಂದರ್ಭದಲ್ಲಿ ಆಳ್ವಾಸ್ನವರಿಗೂ ಒಂದು ಆಸ್ಪತ್ರೆಯ ಅಗತ್ಯ ಇದೆ, ನಮಗೂ ಸಾರ್ವಜನಿಕರಿಗೆ ಒಂದೊಂದು ವ್ಯವಸ್ಥೆಗಳು ಬೇಕಾದ ದೃಷ್ಟಿಯಿಂದ ಇದನ್ನು ಹೇಗೆ ಮಾಡ್ಬೋದು ಅಂತ ಅಂದುಕೊಂಡು ನಾವು ನಮಗೆ ಕಂಪ್ಲೀಟ್ ಲಿಸ್ಟ್ ಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ ಒಂದು 60 ಜನ ಆಳ್ವಾಸ್ ಮೆಡಿಕಲ್ ಕಾಲೇಜಿನ ವತಿಯಿಂದ ನಮ್ಮ ಹಾಸ್ಪಿಟಲಿಗೆ ಅವರು ಬೇರೆ ಬೇರೆ ರೀತಿಯ ಸಿಬ್ಬಂದಿಗಳಿರ್ಬೋದು, ನರ್ಸ್ಗಳಿರ್ಬೋದು, ಟೆಕ್ನಿಷಿಯನ್ಗಳಿರ್ಬೋದು, ಡಾಕ್ಟ್ರುಗಳಿರ್ಬೋದು, ಅವ್ರನ್ನ ಕೊಡ್ತಾರೆ. ಹಾಗೆ ಮಾತುಕತೆಯಾಗಿ ಅದು ಬಂದರೆ ನಮಗೆ ಖಂಡಿತವಾಗಿಯೂ ತುಂಬ ಲಾಭ ಆಗ್ಬೋದು, ತುಂಬ ಪ್ರಯೋಜನ ಆಗ್ಬೋದು, ಸಾರ್ವಜನಿಕರಿಗೆ ಲಾಭ ಆಗ್ಬೋದು. ಒಂದು ವೇಳೆ ಎಮರ್ಜೆನ್ಸಿ ಏನಾದರೂ ಇಲ್ಲಿ ಸೀರಿಯಸ್ ಇದ್ರೆ ಅಂತ ಅದನ್ನು ಫ್ರೀಯಾಗಿ ಆಳ್ವಾಸ್ ಮೆಡಿಕಲ್ ಹಾಸ್ಪಿಟಲಲ್ಲೇ ಕೊಂಡೋಗಿ ಮಾಡಬೇಕಿದೆ. ಅಲ್ಲಿ ಒಂದು ಅದಕ್ಕೆ ಬೇಕಾದ ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟು ಅವರನ್ನು ಮಂಗಳೂರಿಗೆ ಕೊಂಡು ಹೋಗುವವರಿಗೆ ಹೆಚ್ಚು ಕಡಿಮೆ ಇದ್ದರೆ ಸೀರಿಯಸ್ ಇದ್ದರೆ ಅಲ್ಲೇ ಮಾಡಬೇಕು, ಅಥವಾ ಅಲ್ಲಿಯ ಡಾಕ್ಟರ್ ಇಲ್ಲಿ ಬಂದು ಮಾಡಬೇಕು. ಆ ಬಳಿಕ ಅದನ್ನು ಬೇಕಾದರೆ ಮಂಗಳೂರಿಗೆ ಸಾಗಿಸುವ ವ್ಯವಸ್ಥೆಯನ್ನು ಸಹ ಆಳ್ವಾಸ್ ಮೆಡಿಕಲ್ ಕಾಲೇಜು ಮಾಡಬೇಕು. ಹಲವಾರು ಅದರ ಮಾರ್ಗಸೂಚಿಗಳಿವೆ. ಆ ನಿಟ್ಟಿನಲ್ಲಿ ಬಹುಶಃ ನನ್ನ ಲೆಕ್ಕದಲ್ಲಿ ಒಂದು ತಿಂಗಳ ಒಳಗೆ ಎಲ್ಲ ನಮಗೆ ಬೇಕಾದಂಥ ಆಸ್ಪತ್ರೆಗೆ ಬೇಕಾದಂಥ ಸವಲತ್ತುಗಳು, ಡಾಕ್ಟರ್ಗಳು, ಸಿಬ್ಬಂದಿಗಳು, ಟೆಕ್ನಿಷಿಯನ್ಸ್ಗಳು ಬರ್ಬೋದು ಅಂತ ನಮ್ಮೊಂದು ನಿರೀಕ್ಷೆ ಬರ್ತದೆ. ಅದರ ಜೊತೆ ರಕ್ತ ನಿಧಿಯ ಒಂದು ಗೌರ್ಮೆಂಟ್ನಿಂದನೇ ಆಗಬೇಕು. ಯಾಕಂದರೆ ಇವತ್ತು ರಕ್ತದಾನ ಮಾಡಬೇಕಾದ್ರೆ ನಾವು ಬಹಳಷ್ಟು ರಕ್ತದಾನಗಳನ್ನು ಮಾಡ್ತೇವೆ ಎಮರ್ಜೆನ್ಸಿ ಬಂದಾಗ ನಮ್ಮ ಸಂಘಟನೆಯಲ್ಲಿ. ಅಲ್ಲಿ BPLಗೆ ಫ್ರೀ ಸಿಗ್ತದೆ. ಹಾಗಾಗಿ ಮೂಡುಬಿದ್ರೆಯಲ್ಲೇ ಒಂದು ಬ್ಲಡ್ ಬ್ಯಾಂಕ್ ಯೂನಿಟ್ ಆಗಬೇಕಂತ ಹೇಳಿ ನಾನು ಕೇಳಿಕೊಳ್ತಿದ್ದೇನೆ. ಅದರ ಜೊತೆ ಹೈವೇಯಲ್ಲಿ ಇವತ್ತು ಬನ್ನಡ್ಕದಲ್ಲಿ ಆಗುವಂಥ ಆಕ್ಸಿಡೆಂಟ್ಸು ಮತ್ತೊಂದರ ಜೊತೆ ಹೈವೇಯಲ್ಲಿ DBL ಅವ್ರದ್ದು ವೆಹಿಕಲ್ಸು ತುಂಬ ಓವರ್ ಸ್ಪೀಡಾಗಿ ಹೋಗ್ತದೆ. ಅದು ಸಹ ಒಂದು ಕಂಟ್ರೋಲ್ ಆಗಬೇಕು. ಅದು ಮತ್ತು ಟೂರಿಸ್ಟ್ ಪಾರ್ಕಿಂಗ್, ಈಗ ನಾವಲ್ಲಿ ಇನ್ನೂ ಮಾರ್ಕೆಟ್ ಮಾಡುವಂಥ ಸಂದರ್ಭದಲ್ಲಿ ಮಾರ್ಕೆಟ್ ಅಲ್ಲಿ ಆಗುವಂಥ ಸಂದರ್ಭದಲ್ಲಿ ಪಾರ್ಕಿಂಗಿಗೆ ತುಂಬ ಜಾಗ ಕಮ್ಮಿ ಇರೋದ್ರಿಂದ ಅಲ್ಲಿ ಟೂರಿಸ್ಟ್ ಪಾರ್ಕಿಂಗು ಒಂದು ಒಳ್ಳೆಯ ಜಾಗಕ್ಕೆ ಶಿಫ್ಟ್ ಮಾಡಬೇಕಾಗಿ ಶಾಸಕರ ಹತ್ರ ಕೇಳ್ತಾ ಇದ್ದೇನೆ. ಮತ್ತೊಂದು ಮೂಡುಬಿದ್ರೆ ಒಳಗೆ ಬರುವಂಥ ಬಸ್ಸುಗಳು, ಸಿಟಿ ಬಸ್ಸುಗಳು ತುಂಬ ಓವರ್ ಸ್ಪೀಡಲ್ಲಿ ಬರ್ತಾರೆ. ನಾವೇನಾದರೂ ಕೇಳಿದ ಕೂಡಲೇ ನಮಗೆ ಉಡಫೆಯ ಉತ್ತರಗಳು, ಆಮೇಲೆ ಒಂದು ರೀತಿಯಾದಂಥ ರೌಡಿಸಮ್ ಥರ ಮಾತಾಡುವಂಥದ್ದು ಸಾಮಾನ್ಯ ಜನರಿಗೆ ಆದಂಥ ವಿಚಾರ. ತುಂಬ ಬೇರೆ ಬೇರೆ ಶಬ್ದಗಳನ್ನು ಉಪಯೋಗ ಮಾಡಿ ಮಾತಾಡ್ತಾರೆ. ಹಾಗಾಗಿ ಅದನ್ನು ಒಂದು ಕಂಟ್ರೋಲ್ ಆಗಬೇಕು ಅಂತ ಹೇಳಿ ಕೇಳ್ತಾರೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಈ ಸಭೆಗೆ ನೀವೆಲ್ಲ ಬಂದಿದ್ದಕ್ಕೆ ಹಲವಾರು ನಿಮ್ಮ ಸಲಹೆ ಸೂಚನೆ ನಿಮಗೆ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ನಮ್ಮ ಮೂಡುಬಿದ್ರೆ ತಹಶೀಲ್ದಾರ್ ಶ್ರೀಧರ್ ಅವರು ಮುಲ್ಕಿಯಲ್ಲಿದ್ದರು, ಈ ಸಭೆಯಲ್ಲಿ ಜಸ್ಟ್ ಭಾಗವಹಿಸಬೇಕು ಅಂತ ಬಂದಿದ್ದಾರೆ. ಈಗಾಗಲೇ ಇದನ್ನು ನಾವು ಮುಗಿಸಬೇಕಾಗಿದೆ. ಆದ್ದರಿಂದ ಈಗ ಒಂದು ವಾರದ ಒಳಗೆ ಒಂದು ಅಡ್ವೈಸರಿ ಕಮಿಟಿ ಮೀಟಿಂಗನ್ನು ಮಾಡಿ ಅದರ ನಿಮ್ಮೆಲ್ಲ ಸಲಹೆ ಸೂಚನೆಗಳನ್ನು ತಗೊಂಡು ಅದನ್ನು ಜಾರಿಗೆ ತರುವಂಥ ಪ್ರಯತ್ನಗಳನ್ನು ಮಾಡ್ತೇವೆ. ಮತ್ತು ಇವತ್ತಿನ ಸಭೆಯಲ್ಲಿ ಏನೇನು ನಾವು ನಿರ್ಣಯಗಳನ್ನು, ಏನೇನು ಅನಿಸಿಕೆಗಳನ್ನು ಹೇಳಿದ್ದೇವೆ, ಇದು 100ಕ್ಕೆ 100 ಆಗುವ ರೀತಿಯಲ್ಲಿ ಎಲ್ಲರೂ ಸಹಕಾರವನ್ನು ಕೊಡಬೇಕು ಮತ್ತು ಎಲ್ಲರೂ ಇದರಲ್ಲಿ ಸೇರಿಕೊಂಡು ಮಾಡಬೇಕು ಅಂತ ಹೇಳಿಕೊಂಡು ಈ ಒಂದು ಸಭೆಗೆ ಬಂದದಕ್ಕೆ ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಕಳಿಸಿ, ಅದರೊಟ್ಟಿಗೆ ನಮ್ಮ ಅಕ್ಷಯ್ ಎಲ್ಲ ಈಗಾಗಲೇ ಹೇಳಿದಾಗೆ ಬುಕ್ಲೆಟ್ ಮಾಡಿ ಅದನ್ನೆಲ್ಲ ನಿಮಗೆಲ್ಲರೂ ಕೊಟ್ಟಿದ್ದಾರೆ. ಏನೇನು ಸಮಸ್ಯೆಗಳಿವೆ ಚಿತ್ರದ ಮೂಲಕ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಅಭಿನಂದನೆಗಳು ಮತ್ತು ಪತ್ರಕರ್ತ ಮಿತ್ರರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇವತ್ತು ಮುಕ್ತಾಯಗೊಳ್ಳುತ್ತೇವೆ. ಮುಂದಿನ ನಿಮ್ಮೆಲ್ಲ ಸಲಹೆಗಳನ್ನು ತಗೊಂಡು ಅಲ್ಲಿ ಅಡ್ವೈಸರಿ ಕಮಿಟಿ ಮೀಟಿಂಗಲ್ಲಿ ಒಂದು ವಾರದೊಳಗೆ ಅದನ್ನು ಮಾಡಲಿಕ್ಕಿದ್ದಾರೆ. ನಮಸ್ಕಾರ.